ಅಂಬುರ್ಗದಳನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುರಿದಿಯಾತ್ಮಜಿಗೆ ಕೈ ಮುಗಿದಂಬುಜಾಸನವಾಣಿಯರಾದ ಪಾದಾಂಬುಜಕ್ಕೆ ಪೊಡ ಮಡುತ ವರ್ಣಿಪೆನಿ ಕಥಾಮೃತವೋ ಕಳೆಯಲು ಆದ್ದರಿಂದ ನೀನು ನನಗೆ ಆತ್ಮೀಯ ಸಖ. ನಿನ್ನನ್ನು 3 ವಿಧದಲ್ಲಿ ಕರೆದೆ. ಒಂದು ಮಿತ್ರ ಅಂತ ಕರೆದೆ, ಮಿತ್ರ. ಆಮೇಲೆ ಗೆಳೆಯ ಅಂತ ಕರೆದೆ, ಗೆಳೆಯ. ಆಮೇಲೆ ಆತ್ಮೀಯ ಅಂತ ಕರೆದೆ. ಹೆಚ್ಚಿನವರಿಗೆ ಇದೆಲ್ಲ ಒಂದೇ ಅಂತ ಭಾವಿಸ್ತಾರೆ. ಹೌದು, ಎಲ್ಲ ಒಂದೇ ಅಲ್ವಾ? ಸ್ನೇಹಿತ ಅಲ್ಲ, ಗೆಳೆಯ, ಮಿತ್ರ, ಆತ್ಮೀಯ ಎಲ್ಲ ಒಂದೇ. ಈ 3 ಶಬ್ದಗಳಿಗೂ ಬೇರೆ ಬೇರೆ ಅರ್ಥ ಉಂಟು. ಹೇಗೆ? ಬೇರೆ ಬೇರೆ ಯೋಗ್ಯತೆಗಳು ಉಂಟು. ಹೇಗೆ? ಈ ಗೆಳೆಯ ಅಂದ್ರೆ ಯಾರು ಗೊತ್ತಾ? ಯಾರು? ಎಳೆಯ ಪ್ರಾಯದಲ್ಲಿ ಒಡನುಂಡು ಒಡನಾಡಿಗಳಾಗಿ ಯಾರು ಬೆಳೀತಾ ಇರ್ತಾರೋ ಅವರು ಗೆಳೆಯರಾಗಿ ಪ್ರಪಂಚದಲ್ಲಿ ಕಾಣಿಸಿಕೊಳ್ತಾರೆ. ಆಮೇಲೆ ಮಿತ್ರನಾಗುವುದು ಯಾರು ಗೊತ್ತಾ? ಯಾರು? ಯಾರೋ ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ಕಾಲದಲ್ಲಿ ಒಂದು ಆಪತ್ತು ಒದಗಿದಾಗ ಅವನಿಗೆ ಸಹಾಯವನ್ನಿತ್ತು ಅವನು ಮೇಲಕ್ಕೆ ಯಾರು ಎತ್ತುತ್ತಾರೋ ಅವರು ಮಿತ್ರರಾಗಿ ಪ್ರಪಂಚದಲ್ಲಿ ಗೋಚರಿಸ್ತಾರೆ. ಆದ್ರೆ ಮತ್ತೊಂದುಂಟು ನೋಡು, ಕೊನೆಯದು ಆತ್ಮೀಯ. ಅದು ಬಹಳ ವಿಶೇಷತೆ ಹೊಂದಿದ್ದು. ಮತ್ತೆ ಯೋಗ್ಯತೆಯಿಂದ ಕೂಡಿದ್ದು. ಯಾಕೆ? ಇನ್ನೊಬ್ಬನ ಅಂತರಂಗವನ್ನು ಅರ್ಥವಿಸಿಕೊಂಡು ಯಾರು ಅವನೊಂದಿಗೆ ಕೂಡಿ ಕಲಿತು ಬೆರೀತಾನೋ ಅವ ಆತ್ಮೀಯನಾಗಿರ್ತಾನೆ. ಆದ ಕಾರಣವೇ ನೀನು ನನಗೆ ಆತ್ಮೀಯ,
ನನ್ನ ಅಂತರಂಗವನ್ನು ನೀನು ತಿಳಿದಷ್ಟು ಬೇರೆ ಯಾರಾದ್ರೂ ತಿಳಿದಿರುವುದಕ್ಕೆ ಸಾಧ್ಯ ಉಂಟಾ? ಖಂಡಿತ ಇಲ್ಲ. ನಾ ಎಲ್ಲಿಯೇ ಹೋಗ್ಲಿ, ಎಲ್ಲಿಯೇ ಬರ್ಲಿ, ಏನೇ ಮಾಡ್ಲಿ, ನನ್ನ ಜೊತೆಗೆ ಸದಾ ಕಾಲ ಇರುವವ ನೀನೇ. ಖಂಡಿತವಾಗಿ. ಹೌದಾ? ಆದ್ರೆ ಏನು ಮಿತ್ರ, ಏನು ಕೆಲವು ಸಲ ಏನಾಗ್ತದೆ ಗೊತ್ತಾ? ಏನು? ಹೆಚ್ಚು ಇದ್ರೂ ಸಮಸ್ಯೆ, ಏನು ಇಲ್ಲದಿದ್ರೂ ಸಮಸ್ಯೆ. ಹೆಚ್ಚು ಇದ್ದವರಿಗೆ ಏನು ಸಮಸ್ಯೆ? ಅಯ್ಯೋ ನನಗೆ ಕೊರತೆ ಏನು ಇಲ್ಲಲ್ಲ ಅಂತ. ಅಲ್ಲ, ಇದ್ದದ್ದನ್ನು ವೆಚ್ಚ ಮಾಡುವುದು ಹೇಗೆ ಅಂತ ಸಮಸ್ಯೆ. ಖರ್ಚು ಮಾಡುದು ಹೇಗೆ ಅಂತ. ಏನು ಇಲ್ಲದವನಿಗೆ ವೆಚ್ಚಕ್ಕೆ ಏನು ಮಾಡುವುದು ಅಂತ ಸಮಸ್ಯೆ. ನಾಳೆ ದಿನ ತೆಗೆಯುವುದು ಹೇಗೆ? ಈಗ ನನಗಾದದ್ದು ಏನು ಗೊತ್ತಾ? ಏನು? ಮೊದಲನೇ ಹೆಚ್ಚು ಇದ್ದು ನನಗೆ ಸಮಸ್ಯೆ ಆಗಿದೆ. ಯಾಕೆಂದ್ರೆ ನನ್ನ ಹಿನ್ನೆಲೆ ಎಂತದ್ದ? ಅಯ್ಯೋ ಸಾಮಾನ್ಯದ ನಮ್ಮದು ಅಲ್ಲಲ್ಲ. ಖಂಡಿತ. ಯಾಕೆ ಹೇಳಿದ್ರೆ ಅರಿತುವಿರಿ ಮಾತಾಂಡ, ಭೂರಿ ನೇತ್ರನ ಪಿಂಡ, ಗಾಂಡೀವಿ ಕೋದಂಡ, ಮೂರು ಲೋಕದ ಗಂಡ, ಅವನೇ ನನ್ನಮ್ಮನ ಗಂಡ. ಹೌದಾ? ಅಂತಹ ಪಾರ್ಥನ ಮಗ ಅಭಿಮನ್ಯು ಹೇಳಿಕೊಳ್ಳುವುದಕ್ಕೆ ಎಂತಹ ಹೆಮ್ಮೆ ನನಗೆ. ಆಮೇಲೆ ನನ್ನಮ್ಮ ಈ ಜಗತ್ತಿನಲ್ಲಿ ಎಲ್ಲರೂ ಶ್ರೀಕೃಷ್ಣನನ್ನು ದೇವರು ಅಂತ ಕೊಂಡಾಡಿದರೆ ಆ ದೇವರ ತಂಗಿಯೇ ಸುಭದ್ರ. ಅವಳ ಬದುಕಿನಲ್ಲಿ ಅಭದ್ರತೆಯನ್ನು ಕಲ್ಪಿಸಿಕೊಳ್ಳುವುದಕ್ಕೆ ಇಲ್ಲ. ಅಂತಹ ತಾಯಿಯೇ ನನ್ನಮ್ಮ. ಆಮೇಲೆ ನನ್ನ ಮಾವ. ಜಗತ್ತಿನಲ್ಲಿ ಎಲ್ಲರೂ ದೇವರು ಅಂತ ಯಾರನ್ನು ಕೊಂಡಾಡ್ತಾರೆ ಅಂತಹ ಶ್ರೀಕೃಷ್ಣ ಪರಮಾತ್ಮ ನನ್ನ ಸಣ್ಣ ಮಾವ. ಮತ್ತೆ ದೊಡ್ಡ ಮಾವನ ವಿಷಯ ಹೇಳುದು ಬೇಡ. ಏನು? ಹೌದಪ್ಪ. ಏನು? ಬಲಭದ್ರ ಸ್ವಾಮಿ. ಯಾರು? ನಿನ್ನ ದೊಡ್ಡ ಮಾವ. ಎಲ್ಲಿಗೆ ಒಡೆಯ? ಅವರು ಈ ದ್ವಾರಾವತಿಗೆ. ಹೌದಾ? ಹೌದಪ್ಪ. ದ್ವಾರಕೇಶ. ದ್ವಾರಕೀಶ ನಿನ್ನ ಮಾವ. ಕೀಶಲ್ಲ, ದ್ವಾರಕೇಶ ದೊಡ್ಡ ಮಾವ. ಇಷ್ಟೆಲ್ಲ ಹಿನ್ನೆಲೆ ಇದ್ದರೆ ನನ್ನಷ್ಟು ಭಾಗ್ಯಶಾಲಿಗಳು ಈ ಪ್ರಪಂಚದಲ್ಲಿ ಬೇರೆ ಯಾರಿದ್ದಾರೆ? ನಾನು ಹೇಳ್ಬೇಕಾ? ಏನು? ನೀನು ಭಾಗ್ಯವಂತನೇ, ನೀನು ಅಲ್ಲ ಅಂತ ಹೇಳುದಲ್ಲ. ಆದ್ರೆ ನಿನಗಿಂತಲೂ ತೂಕ ಹಾಕಿದ್ರೆ ನಾನೇ ಒಂದಿಷ್ಟು ಮೇಲೆ ಬರ್ತೇನೆ. ಅದು ಹೇಗೆ ಅಂತ ಗೊತ್ತಾಗ್ತದೆ. ಈಗ ನೀನು ಇಷ್ಟೆಲ್ಲ ಯೋಗ್ಯತೆ ಇರುವುದು ಹೇಗೆ? ನಿನಗೆ ಹೇಳುವುದಕ್ಕೆ ಹಿನ್ನೆಲೆ ಉಂಟು. ಆದ್ರಿಂದ ನೀನು ಇಷ್ಟು ಗಟ್ಟಿ ಅಷ್ಟೇ. ಏನು ಇಲ್ಲದೆ ನಾನು ಗಟ್ಟಿದ್ದೇನೆ. ಏನು ಇಲ್ಲದೆ ಯಾರು ಇಲ್ಲದೆ ಮತ್ತೆ ನೀನು ಗಟ್ಟಿಯಾಗಿದ್ದಿ. ಮತ್ತೆ ಹೌದಲ್ಲ? ನನಗೆ ಒಂದು ಹೇಳುವುದಕ್ಕೆ ಸರಿಯಾದ ವಿಳಾಸ ಉಂಟು. ಇತ್ತ ಇಲ್ಲ, ಈಗ ಉಂಟು. ಈಗ ಉಂಟು, ಅದು ಬೇರೆ ಪ್ರಶ್ನೆ. ನಿನ್ನ ಜೊತೆಯಲ್ಲಿ ಬಂದ ಅದೇ. ಇಲ್ಲದಿದ್ರೆ ಒಂದು ವಿಳಾಸ ಇತ್ತ ಬೇಡ. ಅಪ್ಪ ನೋಡಿದ್ದೆ, ಮುಖ ನೋಡಿದ್ದೆ ನೀನು. ಸರಿ, ನೋಡಿದ ಒಂದು ನೆನಪುಂಟು. ಒಂದು ಸ್ವಲ್ಪ ಗಡ್ಡ ಇತ್ತು, ಮತ್ತೆ ಅದೇ ಒಂದು ನೆನಪಾಯ್ತು. ಸರಿ, ಅವರ ವಿಷಯ ಬಿಡುವ. ಅಪ್ಪ ಅಮ್ಮ ಬಿಡು. ಹಿಂದೆ ಮುಂದೆ ಬಂಧುಗಳು ಅದು ಇಲ್ಲ. ಯಾರು ಇಲ್ಲದೆವು ನನಗೇನಾದ್ರೂ ಕೊರತೆ ಉಂಟ? ನೀನು ತಿನ್ನುವುದನ್ನು ನಾನು ತಿನ್ನುತ್ತಾ ಇದ್ದೇನೆ. ಹೌದು. ನೀನು ಕುಡಿಯುವುದನ್ನು ನಾನು ಕುಡಿತಾ ಇದ್ದೇನೆ. ನಿನ್ನನ್ನು ಮಾನಿಸುವವರು ನನ್ನನ್ನು ಮಾನಿಸ್ತಾರೆ. ಹೌದು. ನಿನಗೆ ಯಾರಾದ್ರೂ ಗೌರವ ಕೊಟ್ರೆ ಅಷ್ಟರಲ್ಲಿ ಒಂದು ಅರ್ಥ ಆದ್ರೂ ನನಗೆ ಸಿಗ್ತದೆ. ಖಂಡಿತ ಉಂಟು. ಮತ್ತೆ ಆದ್ರೆ ಇದಕ್ಕೆಲ್ಲ ಕಾರಣ ಯಾರು? ನಿನ್ನ ಸ್ನೇಹಿತರೇ ಕಾರಣ ಅಲ್ವಾ? ನಿನ್ನನ್ನು ಒಪ್ಪಿಕೊಂಡಿದ್ದಾರೆ, ಮೆಚ್ಚಿಕೊಂಡಿದ್ದಾರೆ ಎನ್ನುವುದರ ದ್ಯೋತಕವಾಗಿ ನಿನಗೂ ಒಂದು ಆಶ್ರಯವನ್ನು ಕಲ್ಪಿಸಿಕೊಟ್ಟು ನೋಡು, ನಮ್ಮ ಹಾಗೆ ನೀನು ಮೆರೆಯುವ ಹಾಗೆ ಒಂದು ಅವಕಾಶವನ್ನು ನಿನಗೆ ಕೊಟ್ಟಿದ್ದಾರೆ. ಯಾವತ್ತು ಅದಕ್ಕೆ ವಿನಿಯೋಗ ಮಾಡು, ನೆನಪಿಟ್ಟುಕೋ. ಆಯ್ತಾಯ್ತು. ಏನೇನು? ಅದನ್ನು ಸದ್ವಿನಿಯೋಗ ಮಾಡಬೇಕು. ಸರಿ. ಆಮೇಲೆ ನೀನೇನು ಹೇಳಿಕ್ಕೆ ತೊಡಗಿ? ನಾನು ಹೇಳಿದ್ದೆ ಯಾವುದಕ್ಕಾದ್ರೂ ಬೆಲೆ ಕಟ್ಟಬಹುದು, ಸ್ನೇಹಕ್ಕೆ ಬೆಲೆ ಕಟ್ಟುವುದಕ್ಕಾಗುದಿಲ್ಲ. ನನ್ನನ್ನು ನಿನ್ನನ್ನು ನೋಡಿದ್ರೆ ಗೊತ್ತಾಗುದಿಲ್ಲ. ಇಲ್ಲದಿದ್ರೆ ಈಗ ನಿನ್ನಲ್ಲಿ ನಾನು ಸಲಿಗೆಯಿಂದ ವ್ಯವಹರಿಸುವವನ, ಮಾತಾಡುವವನ ಅಲ್ವಾ? ಯೋಗ್ಯತೆಯಲ್ಲಿ ಕಲ್ಪಿಸಿ ನೋಡಿದ್ರೆ ಅಲ್ವಾ? ನಿನ್ನ ಹತ್ತಿರ ಬರ್ಲಿಕ್ಕಿಲ್ಲ. ಆದ್ರೂ ನಾವು ಹೆಗಲ ಮೇಲೆ ಹೆಗಲ ಕೈ ಹಾಕಿಕೊಂಡು ಹೋಗ್ತೇವೆ. ಆತ್ಮೀಯತೆ ಅಂದ್ರೆ ಹಾಗೆ, ಅದು ಮಿತ್ರತ್ವದ ಬೆಲೆ. ಆದ್ರೆ ಏನ ಇಷ್ಟೆಲ್ಲ ಇದ್ರು ನಾಲ್ಕು ಗೋಡೆಗಳ ಮಧ್ಯದ ಬದುಕು ಎಷ್ಟು ಕಷ್ಟಕರ ಎನ್ನುವುದು ನನಗೆ ಈಗ ಅರ್ಥ ಆಗ್ತಾ ಇದೆ. ಮನಸ್ಸಿಗೆ ಒಂದು ರೀತಿಯ ಬೇಸರ. ನಾನು ಕೂಡ ಹಾಗೆ ಆಲೋಚನೆ ಮಾಡುದು. ಏನು? ಈ ತಿರುಗಾಟ ಆರಂಭ ಆಗುವಾಗ ಆಲೋಚನೆ ಮಾಡುದು, ಒಮ್ಮೆ ಮುಗಿದ್ರೆ ಸಾಕು ಅಂತ. ಮತ್ತೆ ಮನೆಯಲ್ಲಿ ಕೂತಾಗ ಒಮ್ಮೆ ಆರಂಭ ಆದ್ರೆ ಸಾಕು ಅಂತ ಕಾಣ್ತದೆ. ಹಾಗೆ ಆಗ್ತದೆ. ಅದರಲ್ಲಿ ಉದ್ದೇಶ ಇರ್ತದೆ. ಕೆಲವರದ್ದು ಏನು ಗೊತ್ತಾ, ತಿರುಗಾಟವೇ ಉದ್ದೇಶ ಆಗಿರ್ತದೆ. ಇನ್ನು ಕೆಲವರು ಉದ್ದೇಶಕ್ಕಾಗಿ ತಿರುಗಾಟ ಮಾಡ್ತಾರೆ. ನಮ್ಮದು ಏನಾಗಬೇಕು? ನಮ್ಮದು ಉದ್ದೇಶಕ್ಕಾಗಿ ತಿರುಗಾಟ ಆಗಬೇಕು, ತಿರುಗಾಟವೇ ಉದ್ದೇಶ ಆಗಬಾರದು ಎನ್ನುವುದಕ್ಕಾಗಿ ತನುವಿಗಡಿಸಿದಂತಹ ಜಾಡ್ಯತೆಯನ್ನು ದೂರ ಮಾಡುವುದಕ್ಕೆ ಉಪವನದ ಕಡೆ ಹೋಗಿ ತಿರುಗಾಡಿಕೊಂಡು ಬರಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೇನೆ. ನನ್ನನ್ನು ಅನುಸರಿಸಿ ನೀ ಬರ್ತೀಯನ? ಹೋರಾಟ ಮೇಲೆ ನನ್ನನ್ನು ಬರ್ತೀಯ ಅಂತ ಕೇಳಿಕೊಂಡ ನೆರಳನ್ನು ಅನುಸರಿಸುವಾಗೆ ಬರುವುದಿಲ್ಲ. ಹುಡುಗೆ ತೊಡುಗೆ ನೋಡುವಾಗ ಒಳ್ಳೆ ಮದುಮಗನಾಗೆ ಕಾಣ್ತಾ ನೀನು ಮೊದಲು ಅದರಲ್ಲಿ ಎಲ್ಲ ಹೀಗೆಲ್ಲ, ಮತ್ತೆ ಇಲ್ಲಿ ಎಲ್ಲ ಭುಜ ಎಲ್ಲ ಇತ್ತು, ಅದನ್ನೆಲ್ಲ ಕತ್ತರಿಸಿ ಹೀಗೆ ಮಾಡ್ಕೊಂಡು. ಹೌದಾ? ಇದು ತಲೆಗೆ ಕಟ್ಟಿದ್ದೇನೆ, ಸರಿ ಉಂಟು ನಿಮಗೆ ಅನ್ನಿಸ್ತದ? ನನಗೆ ಚಂದ ಕಾಣ್ತದೆ. ಅದಕ್ಕೆ ಉಳಿತದ್ದೇನು? ಉಳಿತದ್ದು ಕಟ್ಟಿದ್ರೆ ನಿನಗೂ ನನಗೂ ವ್ಯತ್ಯಾಸ ಗೊತ್ತಾಗುದೇ. ಅದು ನಿನ್ನ ಜಾಣ್ಮೆ. ಹಾಗಿದ್ರೆ ತಡ ಮಾಡುವುದಕ್ಕೆ ಹೋಗೋಣ.
ಬಡನಡು ಬಡಗುತ್ತ ಜಡ ಜಗಲ್ದಿಣಿತ ಕುಡುವಿಲ್ಲ ನನ್ನದ ಯೋಗದಲ್ಲಿ ಜಡ ಜಗಲ್ದಿಣಿತ ನಡೆದರು ಒರೆದು ಪೊರೆದು ಶತಿ ಗಡಡವ ಕೂಡುತ್ತ ವಿನಯದಲ್ಲಿ ನಡೆದರು ತೈಯೊರೆದು ಪೊರೆದು ಶತಿ ಗಡಡವ ನೆರೆಗುತ್ತ ವಿನಯದಲ್ಲಿ ಬಡನಡು ಬಳ್ಳಕುತ ಜಡ ಜಗದ್ದಿನಿತ ಕೊಡುವಿಲ್ಲ ನಸತಿ ಜಂದದಲ್ಲಿ ಪ್ರಾಪಂಚಿಕವಾದಂತಹ ಸುಖ ಸಂತೋಷವನ್ನು ಕಾಣಬೇಕಾದ್ರೆ ಅದೆಷ್ಟೋ ಜನ್ಮದ ಮಾನವರಾಗಿ ಹುಟ್ಟುವುದು ಅದೆಷ್ಟೋ ಜನ್ಮದ ಪುಣ್ಯ ಸಂಚಯದಿಂದ ಅಂತ ಹೇಳಿದೆ. ನನ್ನ ಬಗ್ಗೆ ನನಗೆ ಯೋಚನೆ ಮಾಡೋದಾದ್ರೆ ಎಷ್ಟೇ ಹೆಮ್ಮೆ ಆಗ್ತಾ ಇದೆಯೇ. ಈ ಕನಕಾಂಗಿಯ ಬದುಕೆ ಧನ್ಯ ಅಂತ ಭಾವಿಸಿಕೊಳ್ತೇನೆ. ಮಗು ಹುಟ್ಟಿ 16ನೇ ದಿನಕ್ಕೆ ಹಿರಿಯವರು ನಾಮಕರಣವನ್ನು ಮಾಡ್ತಾರೆ. ಹೆಸರಿಗೆ ತಕ್ಕಂತೆ ತನ್ನ ಮಕ್ಕಳು ಬೆಳಿಬೇಕೆನ್ನುವುದು ಅವರ ಆಶಯವಾಗಿರ್ತದೆ. ಎಲ್ಲ ಮಕ್ಕಳು ಹಾಗೆ ಬೆಳಿತಾರಂತ ಹೇಳಲಿಕ್ಕೆ ಆಗುವುದಿಲ್ಲ. ತೆಂಗಾಲ ಮಾತಿ ಬರುವಾಗ ಎಲ್ಲರೂ ಇವನು ಮಲನಾಮನ್ಯವನ ಮಗನು ನನಗಾಗಿ ಮಂಡಲು 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 ಒಬ್ಬರಿಗಾದ್ರೂ ಅರ್ಥ ಆಯ್ತು ನೀನು ಹೇಳಿದ್ದು. ತಿಂಗಾಲ ಮಾತಿ ಮನೆಮಾಡ ಮಾಡಿಕೊಂಡು ನಾ ಬರುವಾಗ ಎಲ್ಲರೂ ಹೇಳುವುದು ಎಲ್ಲರೂ ಹೇಳುವುದು ಮಲನಾಮನ್ಯವನ ಮಗನು ಅಲರಾಮ ಮಲನಾಮನ್ಯವನ ಮಗನು ಮಗಳು ನನಗಾಗಿ ಕನಕಾಂಗಿ ಮಂಡಲು 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 ಬಂದಳು ಅಂತ. ಹೌದೇ? ಆ ರೀತಿಯಲ್ಲಿ ನೋಡಿ ತನ್ನ ಮಗಳ ಬದುಕೆನ್ನುವುದು ಬಂಗಾರವಾಗಬೇಕು, ಅಲ್ಲ ಬಂಗಾರದ ಬದುಕಾಗಬೇಕೆನ್ನುವುದಾಗಿ ನನ್ನ ಹೆಸರು ನೀಡಿಸಿದ್ದೇನು ಕನಕಾಂಗಿ ಎನ್ನುವುದಾಗಿ. ಯಾವುದಕ್ಕೂ ಕೊರತೆಯನ್ನು ಮಾಡಿದವರಲ್ಲ ನಮ್ಮ ಅಪ್ಪ. ಹೌದೇ? ನೆಮ್ಮದಿಯ ಜೀವನವನ್ನು ಸಾಗಿಸ್ತಿದ್ದವಳು. ಆದ್ರೆ ಸ್ವಲ್ಪ ಬೇಸರವೇ. ಯಾಕೆ ಏನು ವಾತಾವರಣವೇ ಬೇಸರವನ್ನು ತಂದಿದೆ. ಅಂದ್ರೆ ಪ್ರತಿನಿತ್ಯ ನಾವು ಇಲ್ಲೇ ಸುತ್ತಾಡುವುದು, ಇವತ್ತು ಮಾತ್ರ ಹಾಗಲ್ಲ. ಈ ಬೇಸರವನ್ನು ಹೋಗಲಾಡಿಸಿಕೊಳ್ಳುವುದಕ್ಕಾಗಿ ಪ್ರಕೃತಿ ಸೌಂದರ್ಯವನ್ನು ಕಾಣಬೇಕೆನ್ನುವಂತ ಮನಸ್ಸು ಮಾಡಿದ್ದೇನೆ. ಹಾಗಾಗಿ ಹೊರಟು ನಿಂತದ್ದು ನಿಮ್ಮನ್ನ ಕರೆದದ್ದು. ನಿಮ್ಗೆ ಬರ್ಲಿಕ್ಕೆ ಮನಸ್ಸುಂಟಾ? ವನವಿಹಾರ ಜಲಕ್ರೀಡೆಗೆ ಅಲ್ಲಿ ಎಷ್ಟೆಂದು ಹೂ ಉಂಟು. ಏನಿದೆ? ಪತ್ನಿಗೆ, ಅಲ್ಲಿಗೆ, ಅಪ್ಪನಿಗೆ, ಅಲ್ಲಿಗೆ ಸುನಾಮಿ ಸುನಾಮಿ ಎಲ್ಲ ಬಿಟ್ಟು ಹಾಳಾಗಿ ಹೋಗ್ತದೆ. ಹೌದಮ್ಮ, ನಾವು ಮನೆಗೆ ಹೋಯ್ತಲ್ಲ ಮಾನ ನಡೆಯೋಣ. ನೀ ಬರ್ತೀನಿ ಅವಳಿಗೆ ಸರಿ ಮಾತಾಡ್ಲಿಕ್ಕೆ ಅದು ನೀನೇ ಹೇಳಬೇಕು. ಇವರಿಗೆ ಗಂಡನವೇ ಬಂದಿಲ್ಲ. ಹಾಗಾಗಿ ಬರ್ತೀನಿ ಅಂತ ಆಯ್ತಲ್ಲ ನೀನು. ಹಾಗಾದ್ರೆ ಹೋಗೋಣ. ಒನಗೆ ಹೋಗುವ ಗೆಳತಿ ಜರಿ ತುಂಬಿರೀಗ ಒನಗೆ ಹೋಗುವ ಗೆಳತಿ ಜರಿ ಬನ್ನಿ 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 ಒನಗೆ ಹೋಗುವ ಬನ್ನಿ
ಗೆಳತಿಯರೇ ಬಂದಿರಿಗೆ ಒನಗೆ ಹೋಗುವ ನಲವಿ ನಿಲ್ಲದ ವಾರಿ ಕೇಳಿ ನಲಿಯುವ ನಳಿನ ಗೆಲ್ದಿ ನಳಿನ ಗೆಲ್ದಿ ನಿನಗೆ ತೋರಿ ಕೈಯ ಜಳಗವ ನಳಿನ ಗೆಲ್ದಿ ನಿಯಲಿ ತೋರಿ ಕೈಯ ಜಳಗವ ತೋರಿ ಕೈಯ ಜಳಗವ ತೋರಿ ಕೈಯ ಜಳಗವ Oh
ನಳಿನಗಂಧಿ ನೀರ ತೋರಿ ಕೈಯ ಜಳಕವ ನಳಿನಗಂಧಿ ನೀರೇ ತೋರಿ ಕೈಯ ಜಳಕವ ತೋರಿ ಕೈಯ ಜಳಕವ ತೋರಿ ಕೈಯ ಜಳಕವ ತೋರಿ ಕೈಯ ಜಳಕವ ನಳಿನಗಂಧಿ ನೀರ ತೋರಿ ಕೈಯ ಜಳಕವ
ಎಲ್ಲಿ ಇಲ್ಲ ನಾ ಬರುದಿಲ್ಲ. ಏ ಗೆಳತಿ, ಅಯ್ಯೋ ನೀರಿನಲ್ಲಿ ಮೂಗು. ನಿಮಗೆ ಏನು ಮೂಗಿತ್ತ? ನೀನೇನು ಹುಡುಕುವುದು? ಮೂಗು ಎಲ್ಲಿ? ನೀನೇನು ಮೂಗು? ಅದು ಒಂದಿಲ್ಲಿ ಒಂದು ಇನ್ನೊಂದೇನು ಏ ಬಂದೇ ಇರುವುದೇ. ಅದು ಹೋಗ್ಲಿಕ್ಕೆ ಅಂಟಿಸ್ಕೊಂಡು ಬಂದದ್ದ. ಮೂಗಿನ ಒಳಗೆ ನೀರು ಹೋಗಿದೆ ಅಂತ ಹೇಳಿದ್ದೆ. ಹೌದಾ? ಈಗ ಸರಿ ಆಯ್ತಾ? ಸರಿಯಾಗ್ಲಿಲ್ಲ. ಈಚೆದ್ದು ಸರಿ ಆಯ್ತು. ಈಚೆದ್ದು ಅಲ್ಲಿದ್ದ ನೀರು ಇಲ್ಲಿ ಹೋಯ್ತು. ಸರಿಯಾಗ್ಲಿಲ್ವೇ? ಎಷ್ಟು ಕಡೆ ಸುತ್ತಾಡಿದೆ. ಸಿಲಿ ನೀರಿನ ಕೊಳವನ್ನು ಹಿಡಿದು ಜಲಕ್ರೀಡೆ ನಾಡಿದ್ದೇವೆ. ಹೇಗಾಯ್ತು ನಿನಗೆ? ಸಂತೋಷ ಆಯ್ತು ನಿನಗೆ? ಚಂದ ಸಾಕಾಗುದಿಲ್ವೇ ನಿನಗೆ? ಹೇಗಾಯ್ತು? ನನಗೂ ಸಂತೋಷವಾಯಿತು. ಸಂತೋಷ ಆಗುವುದಲ್ಲ, ಮತ್ತೆ ಸುಮಗಳನ್ನು ಸಂಗ್ರಹಿಸಬೇಕು, ಮಾಲೆ ಮಾಡ್ಬೇಕು. ಇವಳು ಮೊದಲೇ ಹೇಳಿದ್ದಾಳೆ. ಹಾಗಾಗಿ ನೀ ಯಾವ ಹೂ ಕೊಯ್ತೀಯಾ? ನಾನು ಅಮ್ಮನಿಗೆ ಅಮ್ಮನಿಗೆ ಬಹಳ ಪ್ರಿಯ ಅಂತ ಕಾಣ್ತದೆ ನಿನಗೆ. ನನಗೆ ಮಲ್ಲಿಗೆ. ಮಲ್ಲಿಗೆಯಾ? ಆದಿತ್ತು ನಿನಗೆ ಸಂಪಿಗೆ ಮರ ಇರ್ತೇನೆ. ಮರ ಹತ್ತುದೆ. ಅಯ್ಯೋ ಏನು ಬೇಡ ಅಂತ ಕಾಣ್ತದೆ. ಮಕ್ಕಳು ಮರ ಏರ್ಬಾರ್ದಂತೇನಿಲ್ಲ. ಗೊತ್ತಿಲ್ಲ. ಈಗ ಕಟ್ಟುವುದು ಅನಿಲು 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 ಹೌದಾ? ಮಾವಿನನ್ನು ಒಂದಿನ ಒಮ್ಮೆಗೆ ಅವನು ಮರಾಠಿ ಅಡಿಕೆ ಬೈತಾರೆ. ಮರ ಅನಿಕೆ ಅನಿಕೆ ಅಡಿಕೆ ಅಡಿಕೆ ಮರದಲ್ಲಿ ಬೇರೆ ಬರದಲ್ಲ ಆಗ್ತದ. ಹಾಗಲ್ವ ಕೇಳಿದ್ರು. ಅದಕ್ಕೆ ಸುಮಗಳನ್ನು ಸಂಗ್ರಹಿಸಬೇಕು. ನನಗೆ ಯಾವ ಹೂ ಸಿಗ್ತದೆ ನೋಡ್ತೇನೆ. ಒಂದಾಗಿ ಹೋಗೋಣ. ಅಲ್ಲಿಗೆ ತರುಣಿಯಳ ಮೋಹಕ್ಕೆ ಬಾಡಿದಳು ತರುಣಿಯಳ ಮೋಹಕ್ಕೆ ಅಭಿಮನ್ಯು ಶರದುರಿಗೆ ಬಾಡಿದನು ಅಭಿಮನ್ಯು ನೋಡಿದನು ತರುಣಿ ಮಣಿಯ ರೂಪವ ಮನಸ್ಸಿಗಾದ ಬೇಸರವನ್ನು ದೂರ ಮಾಡುವುದಕ್ಕೆ ಉಪವನವನ್ನು ಪ್ರವೇಶ ಮಾಡಿದವರು ನಾವು. ಹೌದೌದೌದು. ಇದ್ದಕ್ಕಿದ್ದ ಹಾಗೆ ಪಕ್ಕನೆ ಒಂದು ಮಿಂಚು ಹೊಡೆದಾಗಾಯ್ತು. ಮಿಂಚೆ ಹೊಡೆದದ್ದು ಹೌದಾ? ಹುಡುಗ ಬರ್ಬೇಕಿತ್ತಲ್ಲ, ಹುಡುಗಿನ ಶಬ್ದ ಕೇಳಬೇಕಿತ್ತು, ತದನಂತರ ಮಳೆ ಬರ್ಬೇಕಿತ್ತಲ್ಲ, ಮಳೆ ಬರಬೇಕಿತ್ತು. ವಾತಾವರಣ ಬಿಸಿ ಬಿಸಿ ಉಂಟು. ಬಂದಿದ ಬರ್ಲಿಲ್ಲ. ಅಷ್ಟು ಆಗ್ಲಿಲ್ಲ ಅಂತ ಆದ್ರೆ ಮಿಂಚೆ ಹೊಡೆದದ್ದಲ್ಲ, ಮತ್ತೆ ಮಿಂಚು ಹೊಡೆದ ಹಾಗೆ ಆದದ್ದು ಏನು ಅಂತ ನೋಡಿದ್ರೆ, ಓ ಆ ಕಡೆಗೆ ನೋಡು,
ಆಕಾಶದ ಅಂಚಿನಿಂದ ಮಿಂಚಿನ ಗೊಂಚಲೊಂದು ಧರೆಗಿಳಿದು ನಿಂತಂತೆ ಮಿಂಚಿನ ಬಳ್ಳಿಯೊಬ್ಬಾಕೆ ಪಳುಕುತ್ತಾ ನಿಂತಿದ್ದಾಳೆ. ಮಿತ್ರ, ಏನ ನಿನಗೆ ಒಂದು ಮಿಂಚಲ್ಲ? ಹೌದು, ನನಗೆ ಮೂರು ಮಿಂಚು. ನಿನ್ನ ತಲೆಗೆ ಸಿಡಿಲು ಬೀಳಬೇಕಿತ್ತು. ಪಾಪಿ ಮೂರು ಮಿಂಚು ಎಲ್ಲಿ ಕಾಣ್ತದೆ ನಿನಗೆ? ಅದು ಆಗ 3 ಮಿಂಚು ಉಂಟು. ತಪ್ಪಲ್ಲ, ನಿನ್ನ ಮಟ್ಟಿಗೆ ಅದೇ ಸರಿ. ಹೌದೌದು. ಹಾಗೆ ಅಂತ ಇವಳನ್ನು ಕಂಡಾಗ ಯಾಕೋ ಏನೋ ಅವ ಇದ್ದಾನಲ್ಲ, ಯಾರು ಅವ ಇದಿರಿಗೆ ಬರುವುದಿಲ್ಲ. ಅನಂಗ, ಮಾರ, ಹನುಮಂತ ನೀನು, ಮನ್ಮಥ. ಹೌದು, ಅವನಲ್ಲಿರುವ ಪಂಚ ಸಾಯಕಗಳಲ್ಲಿ ಒಂದೊಂದನ್ನೇ ಬಿಟ್ಟ ಅನುಭವ ನನಗಾಗ್ತಾ ಇದೆ. ನಿನಗೆ 3 ಬಿಟ್ಟದ್ದು, 2 ನನಗೂ ಬಿಟ್ಟಿದ್ದಾನೆ. ಹೌದಾ? ಮತ್ತೆ ಹಾಗಿದ್ರೆ ಅದರ ಪರಿಣಾಮ ಬಸವಳಿದು ನಾ ಬೆಂಡಾಗ್ತಾ ಇದ್ದೇನೋ. ನೀನು ಬೆಂಡಾದದ್ದಲ್ಲ. ಹೌದು, ನಾನು ಬೆಂಡಾಗಿದ್ದೇನೆ. ಇಂತದ? ಹೌದಾ? ಹಾಗಿದ್ರೆ ಇಂತಹ ರೂಪವತಿ ಇವಳು ಯಾರಾಗಿರ್ಬೋದಾ? ಯಾರು ನಮ್ಮ ಉಪವನದಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಇಷ್ಟು ಚಂದದವಳು ಇಷ್ಟು ಮಂದಿ ಸೇರಿಕೊಂಡು ಯಾರು? ನಿನಗೆ ಒಂದು ನಾವು ಜೀವನದಲ್ಲಿ ಎಷ್ಟೇ ಮುಂದೆ ಬಂದು ಒಮ್ಮೊಮ್ಮೆ ಹಿಂದೆ ನೋಡ್ಬೇಕು. ಅದು ನಿನ್ನಲ್ಲಿ ಕಲಿವೆ. ಹೌದು, ಕಾಡಿನ ರಾಜನಾದ ಸಿಂಹನಾದರೂ 10 ಹೆಜ್ಜೆ ಮುಂದೆ ಬಂದ ಮೇಲೆ ಒಂದೊಮ್ಮೆ ಎಂತದ 10 ಹೆಜ್ಜೆ ಬಂದ ಮೇಲೆ ಹಿಂತಿರುಗಿ ನೋಡ್ತದಂತೆ. ಹೌದು, ಅದನ್ನೇ ಸಿಂಹಾವಲೋಕನ ಅಂತ ಹೇಳಿ. ಸಿಂಹಾವಲೋಕನ ಅಲ್ಲ, ಸಿಂಹಾವಲೋಕನ. ನೀನು ಮಾಡ್ಬೇಕು ಸಿಂಹಾವಲೋಕನ. ಯಾಕೆ? ಒಂದು ನಿನ್ನ ಸಂಬಂಧಿಕರು ಯಾರು, ನಿನ್ನ ಮನೆಯವರು ಯಾರು, ನಿನ್ನ ಕುಟುಂಬಿಕರು ಯಾರು ಅಂತ ಮರೆಯುವಷ್ಟು ದೊಡ್ಡದಾಗಬಾರ್ದು. ಹೌದಾ? ಮತ್ತೆ ನಾನು ಮರೆತೇನೆ. ಮತ್ತೆ ಎಲ್ಲಿ ಮರೆತದ್ದು? ಅದೇ ಯಾರದು? ಯಾರು? ಅದೇ ಯಾರು? ನೋಡು, ಸರಿ ನೋಡು. ನಿನ್ನ ಮ್ಯಾವನು, ನಿನ್ನ ಮಾವನ ಮಗಳು, ಬಲಭದ್ರ ಸ್ವಾಮಿಯ ಮಗಳು ಕನಕ ಅಂಗಿ. ಕನಕಲ್ವ? ಕನಕಾಂಗಿ. ಯಾವಾಗಲೂ ನೋಡಿದ್ದು, ಎಷ್ಟೋ ಸಮಯ ಆಯ್ತು ನೋಡದೆ. ಇಷ್ಟು ಪರಿವರ್ತನೆ ಆಗಿದೆ ಇವಳಲ್ಲಿ. ಪರಿವರ್ತನೆ ಅದು ಹೆಣ್ಣು ಮಕ್ಕಳಾಗಿ. ನನ್ನ ಮಾವನ ಮಗಳು ಅಂತ ಆದ್ರೆ ನಾನು ಮಾತಾಡುವುದಕ್ಕೆ ಅಧಿಕಾರದಿಂದ ಮಾತಾಡ್ಬಹುದು ಅಲ್ವಾ? ಮಾತಾಡದೇನು ಏನು 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 ಮಾತಾಡದೆ ಹೇಗೆ ಮಾತಾಡುದು? ಅಯ್ಯೋ, ನನ್ನ ಜೊತೆಯಲ್ಲಿ ಯಾಕೆ ಪುಣ್ಯಾತ್ಮ ಇಷ್ಟು ವರ್ಷದಿಂದ ಇದ್ದೀನಿ? ಅದರ ಅರ್ಥ ಏನು? ಒಂದು ಹೆಣ್ಣಿನಲ್ಲಿ ಮಾತಾಡುವುದಕ್ಕಾಗುವುದಿಲ್ಲ. ನಾನು ಒಂದು ಕಾಲದಲ್ಲಿ ಹೇಳು ಮಾತಾಡ್ಲಿಲ್ಲ ಯಾರನ್ನು. ಬೇಡ, ಯಾಕಂದ್ರೆ ಈ ಪರಿಸರದಲ್ಲಿ ಹೇಳಿದ್ರೆ ನಾನು ಮನೆಗೆ ಅಲ್ವಾ ಹೋಗುದು. ಅದಕ್ಕೆ ಹಾಗಾಗಿ ಬೇಡ. ಹೇಳ್ಬೇಕಿತ್ತು ನೀನು ಒಂದು ಕಾಲದಲ್ಲಿ ಅದನ್ನು ರದ್ದುಪಡಿಸಿದ್ದೆ. ಹೌದಾ? ಹಾಗಿದ್ರೆ ನಾನು ಯಾಕೆ ಹೇಳಿದೆ ಗೊತ್ತಾ? ಯಾಕೆ? ಅಪರೂಪದಲ್ಲಿ ಕಂಡದ್ದು. ಹೌದು, ಅವಳಿಗೂ ನಾಚಿಕೆ, ನನಗೆ ಏನೋ ಒಂದು ರೀತಿ ಅಂಜಿಕೆ. ಎಲ್ಲಿಂದ ತೊಡಗುವುದು ಅಂತ ಗೊತ್ತಾಗ್ಲಿಲ್ಲ. ಏನು ಹೆದರ್ಬೇಡ, ಮನಸ್ಸಿನಲ್ಲಿ ನನ್ನನ್ನು ಎಣಿಸು. ನಿನಗೆ ಯಾವ ಶಬ್ದ ಬರ್ತದೆ ಅಲ್ಲಿಂದ ಪ್ರಾರಂಭ. ಹೌದಾ? ಅವಳ ಚಂದದಿಂದ ಹೊಗಳಿ. ಚಂದದಿಂದ ಹೆಣ್ಣು ಮಕ್ಕಳನ್ನು ಹೊಗಳಬೇಕು, ಚಂದದಿಂದಲೇ ಅಲ್ವಾ? ಮತ್ತೆ ಮಾತಾಡಿ. ಸುಂದರಿ ಕನಕಾಗಿ, ಸುಂದರಿ ಕನಕಾಗಿ, ಸುಂದರಿ ಕನಕಾಗಿ, ಕನಕಾಗಿ ಕನಕಾಗಿ. ಸ್ಮರಸತಿ ಸ್ಮರ ಸತಿಯುದ ಕೋಮಲಾಗಿ, ಸ್ಮರ ಸತಿಯುದ ಕೋಮಲಾಗಿ, ಸ್ಮರ ಸತಿಯುದ ಕೋಮಲಾಗಿ ಕನಕ.
ಸ್ಮರಸತಿ ಅಂದ ಸ್ಮರ ಸತಿಯೋದರ ಕೋಮಲಾಂಗಿ ಬಂದಿಗುದೇ ನಿಂದು ಬುದ್ಧ್ಯಾದಕ್ಕೆ ಚಂದದೊಡೆ ಕುಂದರದನೆ ನುಡಿ ಬಂದಿಗುದೇ ನಿಂದು ಬುದ್ಧ್ಯಾದಕ್ಕೆ ಚಂದದೊಡೆ ಕುಂದರದಲ್ಲಿ ನುಡಿ ಸುಂದರಿ ಕನಕಾಂಗಿ ಕನಕಾಂಗಿ ಸುಂಡಿಲಿ ಕರೆನೇ ಎಂತದು ಅಯ್ಯಪ್ಪ ಇದೆಂತದಪ್ಪ ಸುಲ್ತಾನ್ ಸುಲ್ತಾನ್ ಅವ್ರು ಮಾಡುದಲ್ಲ ಓ ಇದು ನೀನು ನೀನು ಪ್ರಜೆ ಸುಂದರಿ ಅಂತ ನೀನು ವಿಶ್ವ ಸುಂದರಿ ಹೌದಪ್ಪ ಭುವನ ಸುಂದರಿ ಹೌದಾ ಭುವನ ಮೋಹಿನಿ ಕರೆದಾಗ ಅವಳಿಗಂತ ಭಾವಿಸಿ ಅಲ್ವಂತೆ ಕೆಲವು ಸಲ ಹಾಗೆ ನಾವು ಯಾರನ್ನು ಹೇಗೆ ಕರೀತೇವೆ ಅದು ಯಾರು ಅಲ್ಲವಾಗಿರ್ತಾರೆ ಅವರಿಗೆ ಅದರ ಮೇಲೆ ಕುತೂಹಲ ಪಕ್ಕನೆ ಇದೀವಿ ನೋಡಿ ಹೌದು ಹೌದಾ ಅದೊಂದು ಚಟ ಅಲ್ವಾ ಹೌದು ನಿನ್ನ ನೋಡಿದ್ರೆ ಗೊತ್ತಾಗುದು ಅಷ್ಟೇ ಇಲ್ಲದಿದ್ರೆ ನೀನು ಯಾಕೆ ಇಷ್ಟು ಮುಂದೆ ಬಂದದ್ದು ಅಲ್ಲ ನಾನು ನಿನಗೆ ಓ ಸುಂದರಿ ಓ ಸುಂದರಿ ಓ ಕನಕಾಂಗಿ ನನ್ನನ್ನೇ ನಿನ್ನನ್ನು ಮಾತನಾಡಿಸವ ಯಾವಂತ ಗೊತ್ತಾಗಲಿಲ್ಲ ನಿನ್ನನ್ನು ನನಗೆ ಇಲ್ಲಿ ಕಂಡು ಆಶ್ಚರ್ಯ ಜೊತೆಗೆ ಕುತೂಹಲ ಯಾಕೆ ನಮ್ಮ ಮನಸ್ಸಿಗೆ ಒಂದು ರೀತಿಯ ಬೇಸರವಾಗಿ ಉಪವನಕ್ಕೆ ನಾವು ಬಂದದ್ದು ಹಾಗೆ ನೋಡಿದ್ರೆ ನೀನೊಬ್ಬಳು ನಿನ್ನ ಜೊತೆಗೆ ಹಲವು ಕೆಲವು ಒಂದೊಂದು ವಿಧವಾದದ್ದು ಎಲ್ಲವನ್ನು ಒಡಗೂಡಿಕೊಂಡು ಉಪವನವನ್ನು ಪ್ರವೇಶ ಮಾಡಿದ್ದು ಚಂದದಲ್ಲಿ ಈ ಉಪವನವನ್ನು ನೀ ಪ್ರವೇಶ ಮಾಡಿದ್ದು ಯಾಕೆ ಏನು ಉದ್ದೇಶ ಕುಂದರದನೆ ಚಂದದಿಂದ ಎನ್ನಲ್ಲಿ ನುಡಿವೆಯಾ ನೋಡಿ ನಾಚುತ್ತಲಿ ಎನಲತಿ ನಾಚುತ್ತಲಿ ಚರಣದಿ ಇಳೆಯಳು ಬರೆಯುತ್ತಲಿ ಚರಣದಿ ಇಳೆಯಳು ಬರೆಯುತ್ತಲಿ 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 ಬರೆಯುತ್ತಲಿ
ನಲವಿಲಿ ಬಂದೆನು ಜಲಗೇಡಿಗೆ ನಲವಿಲಿ ಬಂದೆನು ನಲವಿಲಿ ಬಂದೆನು ಚರಣದಿ ಇಳೆಯುಳು ಬರೆಯುತ್ತಲಿ 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 ಚಿಲುಬದನಿ ಕೇಸೆ ಮೆಲುನಗೆಯುಂದಳಿ ಜಲಗೇಳಿಗೆ ನಾ ಒಲವಿಲಿ ಬಂದೆನು ನೋಡು ಅವಳಾದ್ರೂ ನೋಡು ಏಕ ಮಕ್ಕಳು ಹೋಗುವ 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 ಬೇಗ ಮಾತಾಡಿ ನಿಮ್ಮ ಅಪ್ಪ ಕಾಯ್ತಾ ಇದ್ದಾರೆ ಯಾವಾಗ ಬಂದಿದ್ದಾರೆ ಹೋಗುವ ನೀವು ನಾನು ನಾವು ಆಗಿನ ಬಂದು ಜನಗೇನೆ ಆಗಿ ಒದವಿಕಾಯ ಮಾಡಿ ಹೋಗುವ ಮಾನ ಮಾಡಿ ಅವನ ಅಪ್ಪ ಕಾಯ್ತಾರೆ ನಿಮಗೆ 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 ನಮಗೆ ಕೇಳ್ಕೊಂಡು ಅರ್ಥ ಆಯ್ತಾ ನಿನಗೆ ಅರ್ಥ ಆಯ್ತಾ ನನಗೆ ಒಂದು ಅರ್ಥ ಆಯ್ತು ಯಾವುದು ಇವಳ ಅಪ್ಪನ ನಾಯ್ತಾರೆ ಅಂತ ಹೇಳಿ ನೀನದು ಸ್ವಲ್ಪ ಹೇಳಿ ವಿಷಯ ವಿಷಯ ಅವರು ಯಾರು ಗೊತ್ತುಂಟ ಯಾವ ಪ್ರಸಂಗ ಅಯ್ಯೋ ಪ್ರಸಂಗವೇ ಗೊತ್ತಿಲ್ಲ ಮಿತ್ರ ನನ್ನನ್ನು ಕರ್ತವ್ಯದಾಗಿರ್ತೇನೆ ನೀನೇ ಮಾತಾಡು ನೀನಲ್ವಾ ನಾನೇ ನೀನ್ ಮಾತಾಡು ನಿನ್ನ ಏನ್ ಮಾತಾಡು ನಿನ್ನ ಹೆಸರು ಹೇಗೆ ಯಾರ್ದು ನಿನ್ನದು ನನ್ನದು ಇದು ಇವತ್ತು ಕಾಲಲ್ಲಿ ಕೇಳಿ ಮುಗಿಸಿದ ಅವಳು ಬೈಯುವುದ ಕೇಳು ಕೇಳು ನನ್ನ ಹೆಸರಲ್ವಾ ಹೌದು ಎಂತದ ಹೇಳ ಹೆಸರೇನು ಅವನಿಗೆ ತಾಳ್ಮೆ ಇಲ್ಲ ಇದಕ್ಕಿಂತ ಹೆಚ್ಚು ತಾಳ್ಮೆ ಇಲ್ಲ ನಮಗೆ ದೇವರ ಹೆಸರಲ್ವಾ ಹೆಸರು ನೇತ್ರಾವತಿ ನಾವು ನೇತ್ರಾವತಿ ದಾಟಿ ಹೊತ್ತೆಷ್ಟಾಗಿ ಅವನ ಕಣ್ಣಿನ ಯಾವ ನೀರು ಇದ್ದಾಗ್ತದೆ ತಂಗಿ ಇದ್ದಾರೆ ತಂಗಿದ್ದಾರೆ ಹೇಗೆ ಹೆಸರು ಕೇಳ ಅರ್ಥ ಆಗಲಿಲ್ವಾ ಗೋದಾವರಿ ನೇತ್ರಾವತಿ ಗೋದಾವರಿ ಮತ್ತು ತಂಗಿದ್ದಾಳೆ ಕೇಳು ಇನ್ನೂ ಉಂಟಾ ಯಾವುದು ಕೇಳಿ ಇಲ್ಲಿದ್ದಾಳೆ ಇವಳ ಸಂತಾನವೇ ನದಿಗಳು ತ್ರಿವೇಣಿ ಸಂಗಮ ಆಯ್ತು ಆಯ್ತಲ್ಲ ಒಂದು ಕುಟುಂಬ ಮುಗೀತಲ್ಲ ಅಲ್ಲ ನೇತ್ರಾವತಿ ಗೋದಾವರಿ ಯಮುನೆ ಹೇಳಲಿಕ್ಕೆ ಇಷ್ಟು ಕಷ್ಟ ಮತ್ತೆ ಬೇರೆಯವರಿಗೆ ಕಷ್ಟ ಉಂಟ ಗೊತ್ತಿಲ್ಲ ಅವನಿಗೆ ಕಷ್ಟ ಉಂಟು ಮಳೆಗಾಲದಲ್ಲಿ ಅಯ್ಯೋ ಕಷ್ಟ ತುಂಬಾ ನೀರು ಗೋದಾವರಿ ನಮ್ಮ ಹೆಸರು ಗೋದಾವರಿ ಇಟ್ಟದ್ದು ಗೋದಾವರಿ ಹೆಸರು ನಿಮಗೆ ಇಟ್ಟದ್ದು ನಮ್ಮ ಹೆಸರು ಗೋದಾವರಿ ಇವಳ ಹೆಸರನ್ನು ಗೋದಾವರಿ ನದಿಗೆ ಇಟ್ಟದ್ದು ಇಟ್ಟದ್ದು ಹೆಸರಲ್ಲ ನೇತ್ರ
ನೇತ್ರಾವತಿ. ಅದು ಹಾಗೆ ಅಲ್ವಾ? ಅವಳ ಹೆಸರು ನನ್ನ ಹೆಸರು ಇಟ್ಟ ನದಿಗಿಟ್ಟ ಸಮಾಧಾನ ಆಯ್ತಲ್ಲ? ಅವನಿಗಾಗದೇ ಇದ್ರು ತೊಂದ್ರೆ ಇಲ್ಲ, ನಿನಗಾಯ್ತಲ್ಲ ಸಾಕು. ಮುಗಿಸುವ ಅವಂಗಾಯ್ತಲ್ಲ ಮುಗಿಸುವ. ಅಲ್ಲ ಮುಗಿಸ್ಬೇಕಾದ್ರೆ ನೀನ್ ಮಾತ್ರ ಮಾತಾಡ್ಬೋದು. ನೀ ಮಾತಾಡ್ತಿದ್ರೆ ಮುಗಿಸೋಣ. ಹೇಗೆ ಮುಗಿಸುವುದು? ಮುಗಿಸುವ ಅದನ್ನೇ ಇಸುವ. ಇಲ್ಲ ಇದು ಮುಗಿಯುವುದಿಲ್ಲ. ನನಗೆ ಹತ್ತಿರ ಬರುವಾಗ್ಲೇ ಗೊತ್ತದ್ದು ನೀನು ಅಂತ. ನಾನು ಯಾರೋ ಅಂತ ಭಾವಿಸಿಕೊಂಡದ್ದು ಈಗ ಗೊತ್ತಾಯ್ತಲ್ಲ? ಈಗ ಗೊತ್ತಾಯ್ತು. ಏ ಸಖಿ, ಇದು ಯಾರ ಹತ್ರ ತಗಲಿಲ್ಲ. ಇದು ಇವರು ಇದೆಂತದ್ದು ಶೀಶವ ಇದು ಇದು ನಿನಗೆ ಸೀಸಾದು ನೆನಪಾಗ ಹಾಗೆ ಅಲ್ಲ ಮತ್ತೆ ಇದು ಎಂತದ್ದು ಪ್ರಾಣಿ ಅದು ಇದು ಇದು ನೀನು. ಇದು ನೀನು. ಇದು ಯಾರಂತ ಗೊತ್ತಿಲ್ಲ ನನಗೆ. ಅವು ಯಾರು ಗೊತ್ತಾ? ಗೊತ್ತಾಗ್ಲಿಲ್ವ ನಿನಗೆ? ಆಯ್ತಲ್ಲ ನನ್ನ ಮನೆಯ ಹತ್ರ ಮತ್ತೆ ಇವನಿಗೂ ಆಯ್ತಲ್ಲ ಸರಿ ಇದೆ ಮೊದಲು. ಆಯ್ತಲ್ಲ ಸಹವಾಸ ದೋಷ ಹಾಗಲ್ಲ. ಮತ್ತೆ ಅಪಿ ಅಪಿ ಎಂತದ್ದು ಅಪಿ ಅಭಿಮನ್ಯು ಅವನ ಹೆಸರು ಅಭಿ ಎಂತದ್ದು ತುಂಡು. ಎಂತದ್ದು? ಈಗ ನಿನ್ನ ಹೆಸರು ಕಣಕಾಂಗಿ, ನಾವು ಕಣಕ್ ಅಂತ ಹೇಳಿದ್ದೇವ. ಏ ಹಾಗಲ್ವಾ? ಯಾರ ಮೇಲೆ ಅತಿಯಾದಂತ ಪ್ರೀತಿ ಇರ್ತದೋ ಅವರನ್ನು ಕರೆಯುವಾಗ ಉದ್ದ ಹೆಸರಲ್ಲ ಗಿಡ್ಡಾಗಿ ಕರೆಯುವುದು. ಖಂಡಿತ ಖಂಡಿತ ಹಾ. ಹೌದೌದು. ಹಾಗಾಗಿ ನಾನು ಅಭಿ ಅಪಿ ಅಂತ ಕರೆದದ್ದು. ಸರಿ ನೀನು ಹೇಗೆ ಬೇಕಾದ್ರೂ ಹಾ. ಏನಾಯ್ತೆ ಬೇಸರ. ನಿನಗ ನಿನಗೂ ಬೇಸರ, ಇಲ್ಲಿ ಎಲ್ಲರಿಗೂ ಬೇಸರವೇ. ಅದೇನು ವಾತಾವರಣ ಆಗಿದೆ. ಬೇಸರವನ್ನು ಹೋಗಲಾಡಿಸಿಕೊಳ್ಳುವುದಕ್ಕಾಗಿ ಹಾ. ಸಖಿಯರನ್ನೆಲ್ಲ ಇವರನ್ನೆಲ್ಲ ಜೊತೆಗೂಡಿಕೊಂಡು ವನವಿಹಾರ ಜಲಕ್ರೀಡೆಗಾಗಿ ಬಂದದ್ದು ನಾನು. ಹೌದಾ? ಒಬ್ಬ ನಿನ್ನನ್ನು ಕಾಣದೆ ವರ್ಷಗಳೇ ಉರುಳಿ ಹೋಯಿತು. ಕೆಲವು ಸಮಯ. ಎಷ್ಟೊಂದು ಬದಲಾವಣೆ ನೋಡಿ. ಮತ್ತೆ? ಇಷ್ಟೆಂದಿರುವ ಮತ್ತೆ ಇಷ್ಟೆ ಏನು ಮೊದ್ಲಿಗಿರ್ಲಿಲ್ಲ. ಅಯ್ಯೋ ನಾವು ಸಣ್ಣಗಿರುವಾಗ ಎಲ್ರ ಜೊತೆಯಾಗಿ ಆಟ ಆಡ್ತಾ ಇದ್ದದ್ದು. ಆಗ ನೋಡ್ಬೇಕಿತ್ತು ಇವನ ಅವಸ್ಥೆ. ಸುಮ್ನಿರೆ ನೀನು, ನಾನೇನುದಿಲ್ಲ. ನಿಮಗೆಲ್ಲ ಏನಷ್ಟು ಕುತೂಹಲ? ಏನಿಲ್ಲ, ಹೇಳು. ನಾನೇನುದಿಲ್ಲ. ಹೇಳು. ಅಯ್ಯೋ ಈ ಮೈ ತುಂಬ ಸರಿಯಾಗಿ ಬಟ್ಟೆ ಇರ್ತಿರ್ಲಿಲ್ವೇ? ಎಂತದ್ದು ಮತ್ತೆ 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 ಬಟ್ಟೆ ನೋಡಿ ಮತ್ತೆ ಮತ್ತೆ. ಅದು ಸಣ್ಣ ಮಗು ಇರುವಾಗ ಹಾಗೆ ಇಲ್ಲ. ಈಗ ಸಣ್ಣದಿರುವಾಗ ನೀನೇ ಹೇಗಿದ್ದಿ? ನಾನು ಹೇಗಿದ್ದೆ? ಹೇಗಿದ್ದು? ಆ ಒಂದು ಲಂಗ ತುಂಡು ಲಂಗ ಹಾಕಿಕೊಂಡು ಹಾಕಿಕೊಂಡು ಮೂಗಿನಲ್ಲಿ ಇಷ್ಟು ಗೊಣ್ಣೆ ಸುರಿಸಿಕೊಂಡು ಈಗ ಹೋಗ್ತಾ ಇದ್ದ ಮತ್ತೆ ಈಗ ಆಗ ಬೆಳೆದು ದೊಡ್ಡವರಾಗಿದ್ದೇವೆ. ಆಯ್ತಲ್ಲ, ಯಾವುದು ನೋಡೋದಕ್ಕೆ ಅವಕಾಶ ಆಯ್ತಲ್ಲ ಅಂತ. ಮತ್ತೆ? ಅದೇ ಸಮಯಕ್ಕೆ ನೀನ್ ಬರ್ತಾ ಇದ್ದಿದ್ರೆ ನಾವ್ ಇಲ್ಲಿಗೆ ಬರ್ತಾ ಇದ್ದಿದ್ರೆ ನೋಡ್ಲಿಕ್ಕೆ ಆಗ್ತಿದ್ದೇನೆ. ನೋಡು ಅವಕಾಶ ಸಿಕ್ಕಿದ್ದ. ಅಯ್ಯೋ ಗೊತ್ತು ಮಧ್ಯಾಹ್ನ ಆಗಿ ಬಿಡ್ತದೆ. ಮಧ್ಯಾಹ್ನ ಕಳೀತು. ಚೊಚ್ಚಲೆಲ್ಲ ಬಂದ್ರೆ ಹಾಗೆ ಸಮಯ ಅನ್ನೋದೇ ಗೊತ್ತಾಗುದಿಲ್ಲ. ನಾವು ಚಂದವಾಯಿತು ನಿನ್ನ ನೋಡು ತೆಗುದಿದೆ ಚಂದವಾಯಿತು
ಎಂದರೇ ಮಾವನ ನಂದನೆ ಮಾವನ ನಂದನೆ ಮಾವನ ನಂದನೆ ಎಲ್ಲರೂ ಔದದಿ ವರಿಪೆಯ ಎಲ್ಲ ಔದದಿ ವರಿಪೆಯ ಚಂದಿರ ವದನೆ ಚಂದಿರ ವದನೆ ವದನೆ ಹೊಂದಿದೆ ಮೊದಲವನ್ನ ಎಂದಪಿ ಮಾವನ ನಂದನೆ ಎನ್ನನು ಅಂದನೆ ವರಿಪೆಯ ಚಂದಿರ ವದನೆ ನಾವು ಇಲ್ಲಿಗೆ ಬಂದದ್ದು ಪರಸ್ಪರ ನೋಡಿದ್ದು ಹೌದು ಮಾತುಕತೆ ಆಡಿದ್ದು ಹೌದು ಚಂದ ಆಯ್ತು ಸಂಭಾಷಣೆ ಒಳ್ಳೆದಾಯ್ತಾ ಗೊತ್ತಾಯ್ತಪ್ಪ ಹೊರಟದ್ದಾ? ಜನಕೆಲೆ ಮುಗೀತಾ? ಛೇ, ಸ್ವಲ್ಪ ಹೊತ್ತಿಗೆ ಮೊದಲು ಹೌದು ನಾವು ಬರ್ಬೇಕು ಬರ್ಬೇಕು ಇಲ್ಲದಿದ್ರೆ ಹಾ ನೀವು ಸ್ವಲ್ಪ ತಡ ಆಗಿ ಬರ್ಬೇಕು ಬರ್ಬೇಕಿತ್ತು ಹೌದು ಜನಕೆಲೆ ಮುಗೀತಾ? ಮುಗೀತಪ್ಪ. ನಾವು ಒಟ್ಟಿಗೆ ಜನಕೆಲೆ ಏ ಶ್ರೀ ಎಂತ ಮಾತಾಡ್ತವ್ರು? ಓ ಮಾವನ ಮಗಳೇ ಏನು? ಚಂದವಾಯ್ತು ಅಂತ ಹೇಳಿದ ಯಾಕೆ ಯಾಕೆ? ನಿನ್ನನ್ನು ಕಂಡಾಗ ಹಾ. ಏನೋ ನನಗೆ ಅರಿವಿಲ್ಲದೆ ಹಾ. ನನ್ನ ಮನದಲ್ಲಿ ಹಾ. ಒಂದು ರೀತಿಯ ಪರಿವರ್ತನೆ ಆಗ್ತಾ ಇದೆ ಅಯ್ಯಯ್ಯೋ. ಅದಕ್ಕಾಗಿ ನೇರ ನೀನಲ್ಲಿ ಕೇಳ್ತಾರೆ ಏನು? ಓ ಮಾವನ ಮಗಳೇ ಚಂದದದು ಸುಂದರದರೆ ಎನ್ನ ನೀ ವರಿಸುವೆ ಮದನ ರೂಪ ಕೇಳು 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 ಮದನ ರೂಪ ಕೇಳು ವಚನವಾ ವಚನವಾ ವಚನವಾ
ಪೇಳಿದ ತೆರ ಗೈಯುವೆ ಮೊದಲು ಪಿತ ಪೇಳಿದ ತೆರ ಗೈಯುವೆ ಚದುರನಿ ಧರ್ಮವು ಇದ ಅರಿತಿಲ್ಲವೇ ಚದುರನಿ ಧರ್ಮವು ಇದ ಅರಿತಿಲ್ಲವೇ ಮೊದಲು ಪಿತ ಪೇಳಿದ ತೆರ ಗೈಯುವೆ ಚದುರನಿ ಚದುರನಿ ಧರ್ಮವು ಇದ ಅರಿತಿಲ್ಲವೇ ಇದ ಅರಿತಿಲ್ಲವೇ ಚದುರನೇ ಕೇಳು ವಚನವ ಸುದತಿ ಆಗಿರಲು ಮದನ ರೂಪ ಕೇಳು ವಚನವ ಕೇಳು ನಾವು ಆವಾಗ ಸಂಸ್ಕಾರವನ್ನು ಮೀರಿ ವ್ಯವಹರಿಸಬಾರದು. ಎಷ್ಟು ಬಾರಿ ಹೇಳಿದ್ದೇನೆ. ಒಂದಾನೊಂದು ಕಾಲದಲ್ಲಿ ನಾನು ಎಷ್ಟು ಹುಡುಗಿಯರಲ್ಲಿದ್ದ ನಿಲ್ಲಿಸಿದ್ಯಾರದು ಮಾತಾಡಬೇಕು ಅಂತ ಹೇಳುವಾಗ ನೀನು ಪೂರ್ತಿ ಮರ್ಯಾದೆ ತೆಗಿಲಿಕ್ಕಿಲ್ಲ. ಮತ್ತೆ ನಾನು ನೀನೀಗ ತಿರುಗಿ ಬಿದ್ದದ್ದು ಯಾಕೆ? ಅವಳಿಗೆ ಸಿಟ್ಟು ಸ್ವಲ್ಪ ಕಡಿಮೆ ಆಗಲಿ ಅಂತ ಮಾರಾಯ. ಮದುವೆ ಆಗುದಿಲ್ಲ ಅಂತ ಹೇಳಿದಾಳೆ ಅಷ್ಟೇ. ಹೌದು. ಬೇಡ ಬಿಡು. ಬೇಡ. ಮದುವೆ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಆಗ್ತದಾ? ಓ ಕೊನೆಯ ಶಬ್ದ ಅದುಂಟಾ? ಹೌದಾ? ಪಾಪ ಒಮ್ಮೆ ಜೀವನ ಹೋದಾಗಾಯ್ತು. ಅಭಿನವ. ಹೌದೌದು. ಅಭಿನಯ. ಅಭಿನಯ. ಈಗ ಗೊತ್ತಾಯ್ತಲ್ಲ ಆಗ್ತೀತಾಯ್ತು. ಜೊತೆಗಿದ್ದವರೆಲ್ಲ ಹೇಗೆ ಅಂತ ಗೊತ್ತಾಯ್ತಪ್ಪ. ಕಷ್ಟ ಬರುವಾಗ ಯಾರು ಇಲ್ಲ.
ಅಪಾಯ ಬರುವಾಗ ಉಪಾಯದಲ್ಲಿ ಜಾರಿ ಕೊಡ್ತಾರೆ. ಹಾ, ಓ ಮದನ ರೂಪ. ಯಾರು ನೀನು? ನಾನು ಮದನ ರೂಪ. ಇವ ಅವ ಹನುಮಂತನ ರೂಪ. ಹನುಮಂತ ಮದನ ರೂಪ. ಏನು? ನಿನಗೆಲ್ಲ ತಿಳಿಯುವವ. ಹಾ ಚತುರ ನೀನು. ಹಾ, ನೇರವಾಗಿ ಕೇಳಿದೆಯಲ್ಲ, ಹಾಗಾದ್ರೆ ಒಪ್ಪಿಕೊಳ್ಳಿಕ್ಕೆ ಆಗ್ತದೆ ಹೇಳು. ಯಾಕಾಗುದಿಲ್ಲ? ಹೆಣ್ಣಿಗೆ ಮನಸ್ಸಿದ್ರು ಕೆಲವೊಮ್ಮೆ ಒಪ್ಪಿಕೊಳ್ಳಿಕ್ಕೆ ಆಗುವುದಿಲ್ಲ. ಹಾ. ಹೆಣ್ಣಿಗೆ ನಾಚಿಕೆ ಎನ್ನುವುದು ತಲೆಗೋಡೆ ಇದ್ದ ಹಾಗೆ. ಸರಿ. ಗಂಡು ಮಕ್ಕಳು ಹಾಗಲ್ಲ. ಮತ್ತೆ? ಒಮ್ಮೆ ಗೋಡೆಯನ್ನು ಆಚೆ ದಾಟ್ತಾರೆ ಮತ್ತೆ ಈಚೆ ಬರ್ತಾರೆ. ಹೌದು. ನಾವು ಹಾಗಲ್ಲ. ಮತ್ತೆ? ಒಮ್ಮೆ ದಾಟಿ ಹೋದ್ರೆ ಮತ್ತೆ ಈಚೆ ಬರ್ಲಿಕ್ಕೆ ಬರ್ಲಿಕ್ಕೆ ಇಲ್ಲ. ಹಾಗೆ ಹಾ. ನೋಡು, ಬಾಲ್ಯದಲ್ಲಿ ತಂದೆಯ ಅಧೀನ, ಹಾ. ಯೌವನದಲ್ಲಿ ಪತಿಯ ಅಧೀನ, ಸರಿ. ಮುಪ್ಪಿನಲ್ಲಿ ಮಕ್ಕಳ ಅಧೀನವಾಗಿರುವವರು. ಹಾ ಹಾ, ಈಗ ನೀನೇನೋ ಮದುವೆ ಆಗ್ಲಿಕ್ಕೆ ಕೇಳ್ತಾ ಇದೀಯಾ. ಸರಿ. ನಾನು ಹೇಗೆ ಒಪ್ಪಿಗೆ ಕೊಡುವುದು ಹೇಳು? ಏನು ಸಮಸ್ಯೆ? ಅಪ್ಪ ಇದ್ದಾರಲ್ಲ. ಅಪ್ಪ ಸಾಯ್ಬೇಕು ಅಂತ ಹೇಳಿದ? ಮತ್ತೆ ಕೊಲ್ಲು. ನಿನ್ನ ಅಪ್ಪನನ್ನು ಹೋಗಿಕೊಂಡು ಹೋಗು. ಅಪ್ಪ ಇದ್ದಾರ ಅಂತ ಹೇಳಿದ್ಯಲ್ಲ, ದಿಂಬು ಅಲ್ಲಿಗೆ ಇಟ್ಟು ಅಪ್ಪನ ಅಧೀನದಲ್ಲಿ ಬಹುಶಃ ಆಲೋಚನೆ ಇದ್ದಾನ. ಹೌದೌದು. ಇದ್ದಾರ. ಹಾ, ಅಪ್ಪ ಇದ್ದಾರ. ಇದ್ದಾರಪ್ಪ ಇದ್ದಾನೆ. ಹಾ. ಹಾಗಾಗಿ ಹಾ. ಅಪ್ಪ ಒಪ್ಪಿದ್ರೆ ನಿನ್ನ ಮದುವೆ ಆಗುದಕ್ಕೆ ಸಂಪೂರ್ಣ ಮನಸ್ಸುಂಟು ನನಗೆ. ನಿನ್ನ ಅಪ್ಪ ಒಪ್ಪಿದ್ರೆ ನೀನು ಒಪ್ಪಿಕೊಂಡ? ಹಾ. ನಿನ್ನ ಅಪ್ಪನನ್ನು ನಾನು ಒಪ್ಪಿಸ್ತೇನೆ. ಹೇಗೆ? ಬಾ ಹೋಗು, ಕೇಳುವ. ಏನು ಮಾವನಲ್ಲಿ ಹೋಗಿ ಹೇಳಿದ್ದು? ಮಾವನಲ್ಲಿ ಕೇಳುದು. ಯಾವ ಹೆಣ್ಣಾದ್ರೂ ಅಪ್ಪನಲ್ಲಿ ಹೋಗಿ ನನಗೆ ಇಂಥವ್ರನ್ನು ಇಷ್ಟಪಟ್ಟಿದ್ದೇನೆ ಮದುವೆ ಮಾಡಿಕೊಡು ಅಂತ ಕೇಳಿ ಬೇಡ, ನಾನೇ ಕೇಳ್ತೇನೆ. ಎಷ್ಟೊತ್ತಿ ಕೇಳುದು? ಒಂದು ಹುಚ್ಚ ಕುಲದಲ್ಲಿ ಹುಟ್ಟಿದ ಹೆಣ್ಣು ಬೆಳಿಗ್ಗೆಯ ಎಂತದ? ಹುಚ್ಚ ಕುಲದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು. ಹುಚ್ಚ ಕುಲದಲ್ಲಿ ನೀನು ಹುಟ್ಟಿದ್ದು. ಹುಚ್ಚ ಕುಲ. ಹಾ, ಹುಚ್ಚ ಹುಚ್ಚ ಅಲ್ಲ. ಬೆಳಿಗ್ಗೆ ಬೇಡ ಅಂತ ಕಾಣ್ತದೆ. ಮತ್ತೆ ಮತ್ತೇನಪ್ಪ? ಆಯ್ತಾ? ಮತ್ತೆ ನಾ ಬರ್ತೇನೆ. ಅವನನ್ನು ಕೇಳ್ಬೇಕು. ನಾನು ಒಪ್ಪಿಸ್ತೇನೆ. ಆಯ್ತಾ? ಆಯ್ತಾಯ್ತು. ಕೇಳಿ. ಆಯ್ತು. ಬರ್ತೇನೆ. ಅವಳ ಅಪ್ಪನನ್ನು ಒಪ್ಪಿಸ್ತೇನೆ ಅಂತ ಹೇಳಿದ್ದೇನೆ. ಹೌದು. ಈಗ ನೀನೇ ಹೇಳಿದ್ದಿ ನಾನೇ ಹೋಗಿ ಕೇಳಿಕ್ಕೆ ಆಗುದಿಲ್ಲ ಅಂತ. ಹೆಣ್ಣು ಕೇಳುವುದು ಹಿರಿಯರು ಹೋಗಿ ಕೇಳುವುದು ಸಂಪ್ರದಾಯ. ಹೌದು. ಈಗ ಇಲ್ಲಿ ಹಿರಿಯರು ಅಂತ ನನ್ನ ಜೊತೆಗೆ ಇರುವುದು ನೀನೇ ಹಾ. ಅಲ್ವಾ? ನನ್ನ ಪರವಾಗಿ ಹಾ. ನೀನು ಹೋಗಿ ನನ್ನ ಮಾವನಲ್ಲಿ ಒಂದು ಹೆಣ್ಣು ಕೇಳಿ ಬರ್ತೀಯಾ? ಯಾರು? ನೀನು. ನನಗೆ ಆಗುದಿಲ್ಲ. ಯಾಕಾಗುದಿಲ್ಲ? ನನಗೆ ಅವರದ್ದು ನನ್ನದು ಅವರದ್ದು ಸ್ವಭಾವ ಹಾ. ಹೊಂದಾಣಿಕೆ ಆಗುದಿಲ್ಲ. ಹೌದಾ? ಅವರಿಗೆ ಮಧ್ಯಾಹ್ನ ಮೇಲೆ ಹೋಗಿ ಮಾತಾಡ್ಬೇಕು, ಯಾಕೆ? ನನ್ನಲ್ಲಿ ಬೆಳಿಗ್ಗೆ ಮಾತಾಡ್ಬೇಕು. ಹಾ, ಎರಡು ವ್ಯತ್ಯಾಸ ಉಂಟು ಅಲ್ವಾ? ಹಾಗಿದ್ರೆ ನೀನಾಗುದಿಲ್ಲ. ನಾನಾಗುದಿಲ್ಲ. ಹಾಗಿದ್ರೆ ಏನ್ ಮಾಡೋಣ? ಹಾ, ಹಾ. ಒಂದು ಕೆಲಸ ಮಾಡಿ. ಏನು? ನಿನಗೆ ಒಂದು ಉಪಾಯ ಹೇಳ್ತೇನೆ. ಏನು? ಮನೆಯಲ್ಲಿ ಹುಡುಗರಿಗೆ ಪ್ರಾಯ ಬಂದಿದೆ ಅಂತ ಗೊತ್ತಾಗಬೇಕು ಅಂತಾದ್ರೆ ಏನು ಮಾಡಬೇಕು? ಏನು? ನಾವಾಗಿ ಹೋಗಿ ಹೇಳಬಾರ್ದು. ಮತ್ತೆ? ನಾನೊಂದು ಹುಡುಗಿಯನ್ನು ಪ್ರೀತಿಸಿದ್ದೇನೆ ಅಂತ. ಮತ್ತೆ ಏನು? ಒಂದು 4 ದಿವಸ ಊಟ ತಿಂಡಿ ಬಿಡಬೇಕು. ಬಿಟ್ಟು ಬಿಡುವುದು ಅಂತ ಹೇಳಿದ್ರೆ ಪೂರ್ತಿ ಬಿಡುವುದಲ್ಲ, ಗೊತ್ತಾಯ್ತು. ಹುಟ್ಟಿನಲ್ಲಿ ತಿನ್ಬೇಕು. ಹಾ. ಅವರು ನೋಡುವಾಗ ತಿನ್ನದಾಗೆ ಮಾಡ್ಬೇಕು. ಸರಿ. ಮುಸುಕು ಹಾಕಿ ಮಲಗು. ಹಾ. ನಿನ್ನ ಅಮ್ಮನಿಗೆ ನೀನು ಅಂತ ಹೇಳಿದ್ರೆ ಪ್ರೀತಿ. ಹೌದು. ಬಂದು ಕೇಳ್ತಾರೆ ಏನು ಮಗ ಮಲಗಿದ್ದು ಅಂತ. ಸರಿ. ಆಗ ಹೇಳು. ಹಾ. ವಿಷಯ ಹೇಳಿದಾಗ ನಿನ್ನ ಅಮ್ಮ ಹಾ. ನಿನಗೆ ಬೇಕಾದನ್ನೊಂದು ಮದುವೆ ಮಾಡಿ ವ್ಯವಸ್ಥೆ ಮಾಡ್ತಾರೆ. ಸರಿ. ಹೌದು. ತಡ ಮಾಡುದಲ್ಲ? ಆಯ್ತು. ಬಾ ಹೋಗು. ಏನು? ನಾವು. ನನಗೆ ಬರ್ಲಿಕ್ಕೆ ಗೊತ್ತಿಲ್ಲ. ಏನು? ನನಗೆ ಇಲ್ಲಿ ಎಲ್ಲ ಮುಗಿಯದೆ ಬರುವ ಹಾಗೆ. ಅದೇನು? ಅದು ನನಗೆ ಹೊಣೆಗಾರಿಕೆ ಉಂಟು. ಇಲ್ಲಿಯಾ? ಹೌದೌದು. ಹೊಣೆಗಾರಿಕೆ ನೀನು ಅಲ್ವಾ? ಎಲ್ಲ ಬಿಟ್ಟ ಮೇಲೆ ಬರುದು. ಹೌದು, ನಾನೀಗ ಇಲ್ಲಿ ಇರುದಲ್ಲ. ನೀನು ಎಲ್ಲ ಬಿಟ್ಟ ಮೇಲೆ ಇಲ್ಲಿಗೆ ಬರುದು. ಗೊತ್ತಾಯ್ತಾ? ಹೋಗ್ಲಿಕ್ಕೆ ದೂರ ಉಂಟು, ಬೇಗ ಬಾ. ಅರ್ಥ ಆಯ್ತಾ ನಿನಗೆ? ಆಯ್ತಾ? ಬೇಗ ಬಾ. ಮಾಡಿ ಸತ್ತಾನ ಅವನಲ್ಲಿ ಮಾತಾಡುವಾಗ ಸನ್ನೆ ಮಾಡ್ತಾ ಇದ್ದೇನೆ ನಿಲ್ಲು ಅಂತ ಅವಳು ಮತ್ತೆ ಎಳಿತಾಳೆ ಅಂತ. ಅದು ಬೆರಳು ತುಂಡು ಮಾಡ್ತೀಯಾ? ಹೊಟ್ಟೆ ತೋರಿಸ್ಬೇಡ, ಸೀರೆ ಸರಿ ಮಾಡಿ. ಒಳ್ಳೇದಾಗುದಿಲ್ಲ ಅಷ್ಟು. ಪಿಯ ಅಲ್ಲ. ಯಾರು ಪಿಯ? ಪಿಯ ಅಂತ ಹೇಳಿದ್ರೆ ಅದು ಒಂದು ಭಾಷೆಯಲ್ಲಿ ಬಾಯಾರಿಕೆ. ಅಯ್ಯೋ, ಅದು ಪಿಯ ಅಲ್ಲ, ಪ್ರಿಯ. ನಂಗೆ ಬರೋದಿಲ್ಲ. ನಿನಗೆ ಬರು, ನಾನೆಂದು ಸಾಯು. ಅವನು ಅವನು ನಾನಿ ಹಾ. ಒಂದು ನೀನಾಯಿಗೆ ಬಂದೆ ನಿರ್ಣಯ ಎಲ್ಲ ಪುಣ್ಯ ನಿರ್ಣಯ ತೀರ್ಮಾನ ಬೇಡ, ಒಪ್ಪಂದ. ಅಮ್ಮನ್ನ ಉಮ್ಮನ್ನಲ್ಲ, ಉಮ್ಮನ್ನ ಬರೋದಿಲ್ಲ. ಎಲ್ಲಿದ್ದಾರೆ ಉಮ್ಮನ್ನ? ಉಮ್ಮನ್ನಲ್ಲಿ ಒಳಗಿದ್ದಾರೆ. ಮಂಜ ಮಂಜ ಅಲ್ಲ. ಒಪ್ಪನ್ನ ಅಲ್ಲ ಮರಕಿ, ಒಪ್ಪಂದ. ನಮ್ಮ ಮೊನ್ನೆ ಮದುವೆ ಯಾವಾಗ? ಯಾರದ್ದು? ನಿಮಗೆ ನನ್ನ ಮದುವೆ? ನಿನ್ನ ನನ್ನ ಮದುವೆ ಆಗ್ಬೇಕು ಅಂತಾದ್ರೆ ಬಹಳ ಕಷ್ಟ ಉಂಟಲ್ಲ ಮಾರಾಯ್ತಿ. ಎಂತದು? ನಿನ್ನ ಅಪ್ಪನಲ್ಲಿ ನಾನು ಹೋಗ್ಬೇಕು. ಅವರಿಗೆ ಹೇಗೆ ಉಂಟು ಅವರ ಪರಿಸ್ಥಿತಿ ಅಂತ ನೋಡ್ಬೇಕು. ಅವರಲ್ಲಿ ಕೇಳಬೇಕು, ಅವರು ಒಪ್ಪಿಗೆ ಕೊಡಬೇಕು. ತದನಂತರ ಪುರೋಹಿತರಲ್ಲಿ ಎಲ್ಲ ಹೇಳಬೇಕು, ಜಾತಕವನ್ನು ತೋರಿಸ್ಬೇಕು.
ಮದುವೆ ಎಲ್ಲ ಚಪ್ಪರೆಲ್ಲ ಹಾಕಬೇಕು, ಆಮೇಲೆ ಮದುವೆ. ನಿಮ್ಮ ಹುಚ್ಚ ಹೇಗೆ? ನಾವಿಬ್ಬರು ಹಾ. ಊರು ಬಿಟ್ಟು ಓದುವ, 4 ಮಕ್ಕಳಾದ ಮೇಲೆ ಬಂದು ಏಳುವ, ಆಮೇಲೆ ಬಿಟ್ಟಿಲ್ಲ ಹೇಗೆ ಉಮ್ಮಾಯ. ಅವಳು ಹೇಳಿದ ಅರ್ಥ ಆಯ್ತಾ? ನಾನು ಹೇಳ್ತೇನೆ, ಬಿಡಿಸಿ ಹೇಳ್ತೇನೆ. ನಾವಿಬ್ಬರು ಯಾರಲ್ಲಿ ಹೇಳದೆ ಓಡಿ ಹೋಗುವ, 4 ಮಕ್ಕಳಾದ ಮೇಲೆ ಬಂದು ಅಪ್ಪ ಅಮ್ಮನಲ್ಲಿ ಹೇಳುವ ಅಂತ ಹೇಳ್ತಾ ಇದ್ದಾರೆ. ಹೋಗುವ ಇದಕ್ಕೆ ಬಾಯಿ ಸರಿಯಿಲ್ಲದೆ ಇಷ್ಟುಂಟು. ಒಂದು ವೇಳೆ ಬಾಯಿ ಸರಿ ಇರ್ತಿದ್ರೆ ಇವಳು ಸಾಧಾರಣ ಊರೇ ತೆಗಿತಿದ್ಲು. ನನ್ನಪ್ಪ ನನ್ನ ಜಾತ್ರೆ ಕೇಳಲಿಕ್ಕಿಲ್ಲ. ಯಾಕೆ? ಇಲ್ಲ. ನೀನು ಹುಟ್ಟಿದ್ದು ಯಾವಾಗಂತಲೇ ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಜಾತಕ ನಾನು ಬರ್ತೇನೆ ನಿನ್ನ ಅಪ್ಪನ ಮನೆಗೆ. ನಿಮ್ಮಲ್ಲಿ ಉಲಿಂಗೇಲು ಉಂಟಾ? ಉಲಿಂಗೇಲು ಇಲ್ಲ, ಪಜ್ಜಿ ಉಂಟು. ಉಂಗುರ ನಿಮ್ಮನ್ನೇನು? ನನ್ನದೇ. ಕಲ್ಲಿಲ್ಲ ಆಯ್ತಾ? ಕಲ್ಲಿಲ್ಲ. ಕಣ್ಣಿಲ್ಲ. ಯಾಕೆ ಇಲ್ಲ? ಇನ್ನೊಂದು ಕೊಡಿ ಈಗ ಒಂದಿಗೆ. ಅದರಲ್ಲಿ ಕಲ್ಲು ಯಾಕೆ ಇಲ್ಲ ಕೇಳು. ಇಲ್ಲಿ ಬೇಕಾದಷ್ಟು ಕಲ್ಲು ಸಿಗ್ತದೆ, ಒಂದನ್ನು ತೆಗೆದು ಹಾಕಿಕೊಂಡ್ರೆ ಆಯ್ತು. ಮತ್ತೇನಾಯ್ತಾ? ಆಯ್ತಾಯ್ತು. ಎಂತ ಪಿಯ? ಮತ್ತೇನಾಯ್ತಾ? ಹೋಗು. ಅವಳಲ್ಲಿ ಎಂತೆ? ಎಂಥದ್ದಿಲ್ಲ ಅವರಿಗೆ. ಅವಳಿಗೆ ಉಂಗುರ ಕೊಟ್ಟದ್ದು ಇದು. ನೀನು ನೀನು ಅವತ್ತು ಕೊಟ್ಟದ್ದು. ಇದು ಆಮೇಲೆ ಒಳ್ಳೇದಾಗ್ತದೆ ಅಂತ. ಇನ್ನು ಪ್ರಯೋಜನ ಇಲ್ಲ. ಯಾಕೆ? ಬೇರೆ ದೊಡ್ಡ ಆಮೆ ಉಂಟ. ಇನ್ನು ಹೋಗಿ ಕಡಲಿನಲ್ಲಿ ಹಿಡಿಯುವ, ಆಯ್ತಾ? ಅದನ್ನು ತಂದು ನಿನ್ನ ಕುತ್ತಿಗೆಗೆ ಕಟ್ಟುವ, ಆಯ್ತಾ? ಮದುವೆ ಆಗ್ತಿಯಲ್ಲ? ಮದುವೆ ನಿಶ್ಚಯ. ಮಾತಾಡ್ಲಿಕ್ಕೆಲ್ಲ ಅವಳಿಗೆ ಮಾತು. ಅವಳನ್ನು ಮದುವೆಗೆ ಯಾರು ಅನುಭವಿಸುದು ಯಾರು? ಅದಕ್ಕೆ ಮಾತಾಡ್ಲಿಕ್ಕೆ ಬರುವುದಿಲ್ಲ. ಅದನ್ನು ಮದುವೆ ಆದ್ರೆ ಮದುವೆ ಆದ್ಮೇಲೆ ಮಾತಾಡುವುದು ಯಾಕೆ? ಮದುವೆ ಆದ್ಮೇಲೆ ಸಂಸಾರ ಮಾಡ್ಲಿಕ್ಕಿಲ್ವಾ? ಹೌದು, ಯಾಕೆ ಮಾತಾಡುದು? ಮತ್ತೆ ಮಾತಾಡದೆ ಅವಳ ಭಾಷೆ ಸರಿ ಇಲ್ಲ. ನೀನಾದ್ರೆ ತೊಂದರೆ ಇಲ್ಲ, ಸ್ವಲ್ಪ ತಡ ಆಗ್ತದೆ. ತಡ ಆದ್ರೆ ಒಳ್ಳೇದು. ಒಳ್ಳೇದು. ಆಯ್ತು. ಈಗ ನನ್ನ ನಿನ್ನ ಪ್ರೇಮದ ಸ್ಮರಣಾರ್ಥ ಇದು ಎಲ್ಲಿಂದ ಕದ್ದದ್ದು? ನನ್ನನ್ನು ನೋಡುವಾಗ ಕಳ್ಳನಾಗಿ ಕಾಣ್ತದೆ ನಿನ್ನದೇ? ನನ್ನದೇ. ಈಗ ನಮಗೀಗ ಸಾಂಕೇತಿಕವಾಗಿ ಆಯ್ತು, ನಿಶ್ಚಯ, ಆಯ್ತಾ? ಮದುವೆ ಆಗುವುದಿಲ್ಲ. ಯಾಕೆ? ಹೋಗುವುದಿಲ್ಲ. ಅದು ಬೆರಳು ಸರಿ, ಬೇರೆ ಸಣ್ಣ ಬೆರಳಿಲ್ವ ನಿಮಗೆ? ಹೋಗ್ತದೆ, ಹೋಗದೆ. 25,000 ಒಳಗೆ ಆಗುವುದು. ಯಾವುದು? ಉಂಗುರಕ್ಕೆ. ಈಗ ಚಿನ್ನದ ಬೆಲೆ ನಿನಗೆ ಗೊತ್ತಿಲ್ಲ. ಅದು ಯಾವುದು? ವಜ್ರದ್ದು ಕಲ್ಲು. ಉಜಿರೆತ ಅಲ್ಲ, ವಜ್ರದ್ದು. ವಜ್ರದ ಕಲ್ಲು, ಆಯ್ತಾ? ಇದು ಅಪ್ಪನಲ್ಲಿ ಹೇಳು. ನನ್ನ ಅಪ್ಪನಲ್ಲಿ ಹೋಗಿ ಹೇಳು. ನನಗೆ ಸಿಗುದಿಲ್ಲ, ನಿನಗೆ ಆದ್ರೂ ಸಿಗ್ತಾರೆ. ಇದ್ದಾರ? ಒಂದು ಬಿಡ್ತೇನೆ. ಇದ್ದಾರೆ ಅಂತದ್ದು. ಇಲ್ಲದ ಮತ್ತೆ ಸತ್ತಿದ್ದಾರ? ಅಪ್ಪ ನಿನ್ನದಲ್ವಾ? ನಿನ್ನ ಅಪ್ಪನಲ್ಲಿ ಹೋಗಿ ಹೇಳು. ನಿನ್ನ ಮಾವ. ಮಾವ. ಮಾವ? ಯಾವ ಮಾವ? ಮಾವ ನನ್ನ ಆಯ್ತು, ಹೋಗು. ಗೊತ್ತಾಯ್ತು. ನಮ್ಮನನ್ನು ಹಾಗೆಲ್ಲ ಹೇಳಬಾರ್ದು. ಬೇಗ ಬಾ. ನಾನು ಸಾಯ್ತೀನಿ. ನಿನ್ನ ಅಪ್ಪ ಆಗ ಅಲ್ಲಿದ್ರು, ನೀನು ಅಪ್ಪ ಇದ್ರೆ ಮತ್ತೆ ಅಪ್ಪ ಸತ್ತದ್ದಕ್ಕೆ ಆದ್ರೆ ಕೂಗುವ ಕ್ರಮ ಉಂಟು. ತಲೆ ಮತ್ತೆ ಎಂತದ್ದು? ಮತ್ತೆ ನೀವೇನು
ಏನು ಹೇಳಿ? ಕೂಗುದು ಏನು ಆಕಾಶ ನಿನ್ನ ತಲೆ ಮೇಲೆ ಬಿದ್ದಿದ? ನೀವೀಗ ಮೋಸ ಮಾಡಬಹುದಾ? ಯಾರು ಮೋಸ ಮಾಡಿದ್ದು? ನೀವು ಮೋಸ ಮಾಡಿಲ್ಲ. ಯಾರು ಮೋಸ ಮಾಡಿದ್ಯಾರು? ಆವತ್ತು ಯಾವಾಗ? ಹೂವಿನ ತೋಟದಲ್ಲಿ. ಹೂವಿನ ತೋಟದಲ್ಲಿ ನೀವು ಹೇಳುವಂತಹ ಮಾತಾದ್ರೆ ಹೇಗೆ? ಯಾವುದು? ನಾನು ಹೇಳಿಲ್ವಾ? ಏನು ಹೇಳಿದ್ದೆ? ನೀವು ನನ್ನನ್ನೇ ಮದುವೆ ಆಗ್ತಿರಂತ ಹೇಳಿಲ್ವಾ ನೀವು? ಹೌದು ಹೇಳಿದ್ದೇನೆ. ಇವತ್ತಿಬ್ಬರಿಗೆ ಮಾತು ಕೊಡ್ತಾ ಇದ್ದೀರಿ. ಯಾರಿಗೆ ಮಾತು ಕೊಟ್ಟದ್ದು? ಯಾರಿಗೆ? ಅವರಿಗಿಬ್ಬರಿಗೆ. ಅದು ಎರಡೂ ಸರಿ ಇಲ್ಲ. ಅದನ್ನು ಮಾತಾಡಿಸದೆ ನನಗೆ ಉಪಾಯ ಇಲ್ಲ. ಅಲ್ಲ, ಸರಿ ಇಲ್ಲದವರಿಗೆ ಮಾತು ಕೊಡುವುದು ಯಾರು? ಸರಿ ಇಲ್ಲದಿಗೆ ನಾನು ಸರಿ ಇಲ್ಲದವ ಅಂತ ಹೇಳುದು. ಹೇಳ್ಬೇಕಾ? ನಾನು ಹೇಳ್ತೇನೆ. ಹಾಗಲ್ಲ, ನೀವು ಮೈ ಮುಟ್ಬೇಡಿ. ಆಯ್ತು. ಮತ್ತೆ ಹೇಗೆ ಈಗ ಅವರಿಗೆ ಯಾಕೆ ಯಾಕೆ ನಾನು ಹಾಗೆ ಮಾಡಿದ್ಯಾಕೆ? ಯಾಕೆ ಮಾಡಿದ್ರಿ? ಅವರಿಗೆ ಹೇಳಿದ್ರೆ ಅರ್ಥ ಆಗುದಿಲ್ಲ. ನನ್ನನ್ನೇ ಮದುವೆ ಆಗ್ಬೇಕು ಅಂತ ಆಸೆ ಪಟ್ಟಿದ್ದಾರೆ. ಹೌದಾ? ಈಗ ನಾವು ನಮ್ಮನ್ನು ಪ್ರೀತಿಸುವವರಿಗಿಂತಲೂ ನಾವು ಯಾರನ್ನು ಪ್ರೀತಿಸ್ತೇವೆ ಅವರನ್ನು ಮದುವೆ ಆಗ್ಬೇಕು. ಹೌದಾ? ನಾನು ಪ್ರೀತಿ ಮಾಡುದು ನಿನ್ನನ್ನೇ. ನೀನೇನು ಆಲೋಚನೆ ಮಾಡ್ಬೇಡ. ಈಗ ಅವರಿಗೆ ಕೊಡುವಾಗ ನಿನಗೆ ಉಂಗುರ ಕೊಡುವಾಗ ಗೊತ್ತಾಗ್ಲಿಲ್ವಾ? ಗೊತ್ತಾಗಿದೆ. ಒಬ್ಬಳಿಗೆ ಕಲ್ಲಿದ್ದದ್ದು ಕಲ್ಲು ಇಲ್ಲದ್ದು ಕೊಟ್ಟೆ. ಹೌದು, ಸಿಗ್ಬೋದು ಕಲ್ಲು. ಆ ಕಲ್ಲು ಬೇಕಾದಷ್ಟು ತಗೊಂಡೋಗಿ. ನಿಮ್ಮ ಮನೆ ಹತ್ರ ಉಂಟಲ್ಲ? ನನ್ನ ಮನೆ ಹತ್ರ ನಿನ್ನ ಮನೆ ಹತ್ರ ಸಿಗುದಿಲ್ವಾ? ಇಲ್ಲ, ಸಿಗುದಿಲ್ಲ. ಬೇಡ. ಕಷ್ಟ ಉಂಟು. ಅವರಿಗೆ ಒಂದೊಂದು ಉಂಗುರ ಕೊಟ್ಟದ್ದು. ನಿನಗೆ ನೋಡು 2 ಉಂಗುರ. ಹಾಗೆ. ಒಂದು ಹಾಕ್ಲಿಕ್ಕೆ ಬಿಡು. ನಾಚಿಕೆ ಅಂತ ಕರ್ಮ ಅಂತ. ಹೆಣ್ಣು ಮಕ್ಕಳಿಗೆ ಗಂಡನಾದವನ ಮುಂದೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಡ್ಬೇಕು. ಎರಡೆರಡಾ? ಹಾ, ನನಗೆ ಇದು ನನ್ನ ಪ್ರೀತಿಯ ದ್ಯೋತಕ. ಹೌದಾ? ಆಯ್ತಾ? ಹಾ. ಅಪ್ಪನಲ್ಲಿ ಹೋಗಿ ಹೇಳು. ಬೇರೆ ಬೇರೆ ಯಾರನ್ನಾದ್ರೂ ತೋರಿಸಿದ್ರೆ ಆಗುದಿಲ್ಲ. ಅಲ್ಲ, ನಿಮ್ಮ ಮಾವ. ಅಯ್ಯೋ, ಕೈ ನೋಡುವ. ಆ ಕೈ ಬದುಕಿದೆ. ಇನ್ನು ಉಂಗುರ ಇಲ್ಲಲ್ಲ ಕೊಡ್ಲಿಕ್ಕೆ ಯಾರಿಗೂ. ಹಾಗೆ. ಅದಕ್ಕೆ 2 ಇಟ್ಟದ್ದು ನಿನಗೆ ಅಂತ. ಹೌದಾ? ಹೋಗು. ಆಯ್ತಾ? ನಾನಿರುವುದೇ ನಿಮಗಾಗಿ. ಬಾವ, ಬನ್ನಿ. ಆಯ್ತು. ಕಾಯ್ತಾ ಇರ್ತೇನೆ. ಆಯ್ತೆ. ಹಾಯಾಗಿ ಕುಳಿತಿರು ನೀನು. ಕುಳಿತರೆ ಇವತ್ತು ಒಳ್ಳೆದಾದಿತ್ತು. ಅರೆಯೊಳಗೆ ಹೋಗ್ಬೇಕು. ಕುಳಿತು ಇಲ್ಲಿಗೆ ಬೇಗ ಬನ್ನಿ. ಏನೇ ಇರಲಿ, ಯಾರಿಗುಂಟು ಇಂತಹ ಅದೃಷ್ಟ? 2ಕ್ಕೆ ಬಾಯಿ ಬರುವುದಿಲ್ಲ, ಆದರೂ ಅದು ನನ್ನನ್ನು ಪ್ರೀತಿ ಮಾಡ್ತಾ ಉಂಟು. 1ಕ್ಕೆ ಎಲ್ಲ ಸರಿ ಉಂಟು, ಅದನ್ನು ನಾನು ಪ್ರೀತಿ ಮಾಡ್ತಾ ಇದ್ದೇನೆ. ಒಟ್ಟಾರೆಯಾಗಿ 3ರಲ್ಲಿ ಒಂದಾದ್ರೂ ಲಾಭ ಆಗ್ತದೆ. ಬಳಿರಿ ಪ್ರಾಬ್ಲಮ್ ಕಂಠೀರುವ ಇರುವಂತಹ ಸ್ಥಳ ನಾಮಾಂಕಿತರೆ ಬಲರಾಮ ಎಂದು ಕೇಳಿದ್ದೇವೆ. ಹೊರಡು ಬಂದಂತ ಕಾರ್ಯಕಾರಣ ಆಲಿಸಿ ಹರಿತರಲು ಸಂಪಾದಿ ಪರಮಾತ್ಮ ಪರಿಜನರು ಬದುಕಿದುದಲು ದಸನು ತಸದಿ
ನೀರನ್ನು ಬಿಸಿ ಮಾಡಿ ಕುಡಿಯುವ ತಾಯಿಯ ತಲೆ ಕಡಿದ ಪರಶುರಾಮ. ಕಳೆದ ಯುಗದಲ್ಲಿ ಒಬ್ಬ ಆಗಿ ಹೋದ. ತಂದೆಯ ಮಾತಿಗೆ ಬೇಕಾಗಿ ರಾಜ್ಯಕೋಶಗಳನ್ನು ಬಿಟ್ಟು ಹೋದ. ತಣ್ಣೀರನ್ನಾದರೂ ತಣಿಸಿ ಕುಡಿಯುವ ದಾಶರಥಿ ರಾಮ. ಒಬ್ಬನದ್ದು ಬಿಸಿ ಹೆಚ್ಚಾಯಿತು, ಮತ್ತೊಬ್ಬನದ್ದು ತಂಪು ಹೆಚ್ಚಾಯಿತು. ನಾವು ಹಾಗಲ್ಲ. ತಣ್ಣೀರನ್ನು ಬಿಸಿ ಮಾಡಿ, ಬಿಸಿ ನೀರನ್ನು ತಂಪು ಮಾಡಿ, ಕೆಲವೊಮ್ಮೆ ಹೊರಗೆ ಬಿಸಿ ತಣ್ಣಗಿದ್ದದ್ದು ಒಳಗೆ ಬಿಸಿ ಆಗುವ ಹಾಗೆ ಇರುವಂತಹ ದ್ರವವನ್ನು ಸೇವಿಸುವಂತಹ ಸಮಶೀತೋಷ್ಣವಾದ ಬಲರಾಮ. ನಾನು ಒಂದು ಹೇಳ್ತೇನೆ, ಈ ಪ್ರಪಂಚದಲ್ಲಿ ತೋಟದಲ್ಲಿ ದೊಡ್ಡ ತೆಂಗಿನ ಮರವಾಗಿ ಬೆಳಿಬಾರ್ದು, ಮನೆಯಲ್ಲಿ ದೊಡ್ಡ ಮಗನಾಗಿ ಬೆಳಿಬಾರ್ದು. ಎರಡಕ್ಕೂ ಬೇಗ ಸಿಗಲು ಬೆಳೆಯುವುದು. ನಮ್ಮ ತಲೆಬಿಸಿ ಹೇಳಿ ಪ್ರಯೋಜನ ಇಲ್ಲ. ಕುಟುಂಬದ ತಲೆಬಿಸಿ ಒಂದು ಕಡೆ, ರಾಜಕೀಯದ ತಲೆಬಿಸಿ ಮತ್ತೊಂದು ಕಡೆ. ನೋಡಿ, ಇವರೆಲ್ಲ ಕುಳಿತಿದ್ದಾರಲ್ಲ, ಮನಸ್ಸಿಟ್ಟು ಕುಳಿತದ್ದು ಭಾವಿಸಿದ್ದೀರಾ ನೀವು? ಉಪಾಯ ಇಲ್ಲದೆ ಕುಳಿತದ್ದವರು. ಒಬ್ಬರನ್ನು ನೋಡಿದ್ರೆ ಮತ್ತೊಬ್ಬರಿಗೆ ಆಗುದಿಲ್ಲ. ಅಂಧಕರನ್ನು ನೋಡಿದ್ರೆ ವೃಷ್ಟಿಗಳಿಗೆ ಆಗುದಿಲ್ಲ. ವೃಷ್ಟಿಗಳನ್ನು ನೋಡಿದ್ರೆ ಭೋಜರಿಗಾಗುದಿಲ್ಲ. ಭೋಜರನ್ನು ನೋಡಿದ್ರೆ ಸಾತ್ವತರಿಗಾಗುದಿಲ್ಲ. ಸಾತ್ವತರನ್ನು ನೋಡಿದ್ರೆ ಕುಕುರರಿಗಾಗುದಿಲ್ಲ. ಎಲ್ಲ ನನ್ನ ಒಂದು ನಿಯಂತ್ರಣ ಶಕ್ತಿಯಲ್ಲಿರುವುದು. ಒಂದು ಯಾದವರನ್ನು, ಮತ್ತೊಂದು ಕಲಾವಿದರನ್ನು ಒಟ್ಟು ಮಾಡುವುದು ಒಂದೇ. ಕಪ್ಪೆಗಳ ತುಲಾಭಾರ ಮಾಡುವುದು. ಒಂದನ್ನು ಹಾಕುವಾಗ ಮತ್ತೊಂದು ತಕ್ಕಡಿಯಿಂದ ಹಾಕ್ತಾರೆ. ಆದರೂ ನಮ್ಮದಾದಂತಹ ನಿಯಂತ್ರಣ ಶಕ್ತಿಗೆ ಒಳಪಟ್ಟಿದ್ದಾರಲ್ಲ, ಎಲ್ಲಿಯವರೆಗೆ ಅಂತ ಗೊತ್ತಿಲ್ಲ ನಮಗೆ. ಈಗ ಮೈತ್ರಿಯಲ್ಲಿ ಇದ್ದಾರೆ. ಈ ಮೈತ್ರಿಯಲ್ಲಿ ರಾಜಕೀಯದಲ್ಲಿ ಯಾವಾಗ ಒಡೆದು ಹೋಗ್ತದೆ ಅಂತ ಹೇಳಲಿಕ್ಕೆ ಆಗ್ತದೆ? ಆಗುವುದಿಲ್ಲ. ಎಲ್ಲರದ್ದು ಬದುಕಿನಲ್ಲಿ ಸಾಧನೆ, ಕೆಲವರದ್ದು ಸಾಯುವಾಗ ಸಾಧನೆ. ದದೀಚಿ ಅಂತವರು. ನಮ್ಮದು ಹಾಗಲ್ಲ. ಹುಟ್ಟಿನಲ್ಲೇ ಪ್ರಸಿದ್ಧಿ. ಎರಡು ತಾಯಿಯ ಗರ್ಭದಲ್ಲಿ ಮಲಗಿದವು. ಒಂದು ತಾಯಿ ಹೆತ್ತು ಮತ್ತೊಂದು ತಾಯಿ ಸಾಕಿದ ಕತೆ ತುಂಬಾ ಜನರದ್ದು ಇರ್ಬೋದು. ನಮ್ಮದು ಹಾಗಲ್ಲ. ಒಂದು 5-6 ತಿಂಗಳು ದೇವಕಿಯ ಗರ್ಭದಲ್ಲಿ, ಒಂದು 2-3 ತಿಂಗಳು ರೋಹಿಣಿಯ ಗರ್ಭದಲ್ಲಿ. 2 ಗರ್ಭದಲ್ಲಿ ಮಲಗಿದ ಒಂದು ಚರಿತ್ರೆ ಇದ್ರೆ ಬಲರಾಮನದ್ದು ಮಾತ್ರ. ಯಾದವರಿಗೆಲ್ಲ ರಮಣೀಯತೆಯನ್ನು ಕೊಡುವ ಕಾರಣ ರಾಮ, ಅವರಿಗೆಲ್ಲ ಉತ್ಸಾಹವನ್ನು ತುಂಬಿಸಿದ ಕಾರಣ ಬಲರಾಮ. ಇರ್ಲಿಕ್ಕೆ ದೇವರು ಕೃಷ್ಣ. ಎಷ್ಟು ಜನ ಕೈ ಮುಗಿತಾರೆ, ಎಷ್ಟು ಜನ ಅನುಗ್ರಹ ಕೇಳ್ತಾರೆ. ಆದ್ರೆ ಒಂದು ಸಮಾಧಾನ ಉಂಟು ನಮಗೆ, ಯಾರು ಕೃಷ್ಣನನ್ನು ಅನುಸರಿಸುವುದಿಲ್ಲ. ಅನುಸರಿಸುವುದು ನಮ್ಮನ್ನು. ನನ್ನನ್ನು ಸರಿ ನೋಡಿ ಅಂತೆ. ಕೊರಳಿನಲ್ಲಿ ವೈಜಯಂತಿ ಮಾಲೆ, ಕಿವಿಯಲ್ಲಿ ಏಕಕುಂಡಲ. ಈಗಿನ ಯುವಕರನ್ನು ನೋಡಿ, ಒಂದು ಕಿವಿಗೆ ಹಾಕಿಕೊಂಡೇ ತಿರುಗುವುದು. ಎಲ್ಲ ನಮ್ಮದೇ ಅನುಕರಣೆ, ಬಲರಾಮನ ಅನುಕರಣೆ. ನಮಗೆ ಮದುವೆಗೆ ಹೆಣ್ಣು ಸಿಕ್ಕಿದ್ದು ಇವತ್ತು ನಿನ್ನೆ ಅಂತ. ಕೆಲವು ಯುಗದ ಹಿಂದಿನವಳು ರೇವತಿ. ಗಂಡುಗಳ ಗಂಡು ನಾನೇ ಅಂತ ಬ್ರಹ್ಮದೇವ ಪ್ರಮಾಣ ಪತ್ರ ಅವತ್ತೇ ಕೊಟ್ಟಿದ್ದಾನೆ. ಯಾರು ಸಿಗ್ಲಿಲ್ಲ. ಹಾಗೆ ಬ್ರಹ್ಮದೇವನಲ್ಲಿ ಅವಳ ಅಪ್ಪ ಹೋಗಿ ಕೇಳಿದ್ದಾನೆ. ಆಗ ಈಗ ಇದ್ರೆ ಬಲರಾಮ. ನನಗಿಂತ ತುಂಬಾ ಉದ್ದ ಇದ್ದಳು ಅವಳು. ಕೆಳಗೆ ಮಾಡಿದೆವು. ಈಗ ನಮ್ಮ ಹೆಗಲೆತ್ತರಕ್ಕೆ ಇದ್ದಾಳೆ. ನೇಗಿಲು ತಕೊಂಡು ಕೆಳಗೆ ಮಾಡಿದ್ದು. ಒನಕ್ಕೆ ತಗೊಳ್ತಿದ್ರೆ ಅವಳೇ ಇಲ್ಲ ಅಂತ ಆಗ್ತಿತ್ತು. ನೇಗಿಲು ತಕೊಂಡು ಕೆಳಗೆ ಮಾಡಿದ್ದು. ಮತ್ತೆ ನಿಜವಾದ ರೈತ ನಾಯಕ ನಾನೇ. ನೋಡಿ ನಮ್ಮ ಆಯುಧ ನೋಡಿ, ನೇಗಿಲು ಮತ್ತು ಒನಕ್ಕೆ. ನಿಜವಾದ ರೈತ ಪರವಾದ ಆಡಳಿತ. ಮತ್ತೆ ನಮ್ಮವರಷ್ಟು ಸೋಮಾರಿಗಳುಂಟಲ್ಲ ಪ್ರಪಂಚದಲ್ಲಿ ಇರ್ಲಿಕ್ಕಿಲ್ಲ. ಕೃಷಿ ಮಾಡಿ, ಬೇಸಾಯ ಮಾಡಿ, ನೀರಿಲ್ಲಲ್ಲ ಒಡೆಯ. ಏನ್ ಮಾಡಿದೆ? ನೇಗಿಲು ಹಾಕಿದೆ, ಕಾಳಿಂದಿಯನ್ನು ತಿರುಗಿಸಿದೆ. ಪ್ರಪಂಚದಲ್ಲಿ ಮೊತ್ತ ಮೊದಲು ನದಿ ತಿರುಗಿಸಿದವ ನಾನು. ಆದ್ರೆ ಸ್ವಲ್ಪವೂ ವಿವಾದ ಆಗಲಿಲ್ಲ ನಾವು ನದಿ ತಿರುಗಿಸುವಾಗ. ನಮ್ಮದೇ ಮೊತ್ತ ಮೊದಲ ನೀರಾವರಿ ಯೋಜನೆ. ಈಗ ನೋಡುವ, ನೀರಿಲ್ಲ ಅಂತ ಹೇಳಿ ಯಾರು ಹೇಳಲಿಕ್ಕಿಲ್ಲ. ಅಷ್ಟು ವ್ಯವಸ್ಥೆ ಮಾಡಿದ್ದೇವೆ ನಾವು. ಈ ದ್ವಾರಾವತಿ ನಿರ್ಮಾಣಕ್ಕೂ ಒಂದು ಹಿನ್ನೆಲೆ ಉಂಟು. ನಾವಿದ್ದದ್ದು ಮಧುರೆಯಲ್ಲಿ. ಕೆಟ್ಟವನಾದ ಕಂಸನನ್ನು ಕೊಂದ ಮೇಲೆ ಅವನ ಮಾವ ನಮ್ಮ ಅಜ್ಜ ಮಾಗದನ ಉಪದ್ರ ಸಹಿಸಲಿಕ್ಕೆ ಆಗಲಿಲ್ಲ. ಅದಕ್ಕೆ ಮಧುರೆಯವರಿಗೆ ಇನ್ನು ಉಪದ್ರ ಆಗುವುದು ಬೇಡ ಅಂತ 12 ಸಲ ಬಂದ ಮೇಲೆ 18ನೇ ಸಲಕ್ಕೆ ನನ್ನದೇ ಮಾವನ ಊರು ಕುಶಸ್ಥಳಿ ಅಂತ ಹೆಸರು. ಅದು ಸಮುದ್ರದಿಂದ ಮೇಲೆ ಬಂದದ್ದು. ಅದರಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದೇನೆ. ನಮ್ಮವರನ್ನೆಲ್ಲ ಸೇರಿಸಿಕೊಂಡಿದ್ದೇನೆ. ಸತಿಯಾದ ರೇವತಿಯಲ್ಲಿ ಹುಟ್ಟಿದಂತ ಕನಕಾಂಗಿ, ಹೆಸರಿಗೆ ಮಾತ್ರ ಅಲ್ಲ ರೂಪದಲ್ಲಿ ಕನಕಾಂಗಿ. ಅವಳನ್ನೊಂದು ಒಳ್ಳೆ ಜಾಗಕ್ಕೆ ಸೇರಿಸಿದ್ರೆ ಜೀವನದಲ್ಲಿ ಹೊಣೆಗಾರಿಕೆ 95 ಮುಗಿಯಿತು ಅಂತ ಅರ್ಥ. ಅದೇ ಯೋಚನೆಯಲ್ಲಿದ್ದೇನೆ ಅಲ್ಲ.
ಸಮಸ್ಯೆ ಏನು ಅಂತ ಕೇಳಿದ್ರೆ ಏನು ಇಲ್ಲದಿದ್ರು ಸಮಸ್ಯೆ. ಈಗ ಒಬ್ಬಳು ಹೆಣ್ಣು ಕಪ್ಪಿದ್ದಾಳೆ, ನೋಡ್ಲಿಕ್ಕೆ ಚಂದ ಇಲ್ಲ, ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಸಮಸ್ಯೆ. ಯಾರಿಗೆ ಹುಡುದಪ್ಪ ಅಂತ ಎಲ್ಲ ಇದ್ರೂ ಸಮಸ್ಯೆ. ವಿದ್ಯಾವತಿ, ರೂಪವತಿ, ಗುಣವತಿ, ಕುಲವತಿ ಯಾರಿಗೆ ಕೊಡುವುದು? ಸರಿಯಾದವ ಬೇಕಲ್ಲ. ಎಷ್ಟು ಹುಡುಕಿದ್ರು ಸಿಗುವುದಿಲ್ಲ. ದೇವರೊಂದು ಎಲ್ಲಿಯಾದ್ರೂ ಬರೆಯದೇ ಇರ್ಲಿಕ್ಕಿಲ್ಲ. ಸಿಕ್ಕಿತು. ಯಾರಂತ 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 ತಂಗಿ ಏನು ಬಂದಿ ಹೇ ತಂಗಿ ಜಾಡಿಗೆ ತೆರೆದ ಬರುವವಳಲ್ಲ. ಹೌದು. ಏನು ತಂಗಿ ಇದು? ನಿಜವಾಗಿ ನನ್ನ ತಂಗಿ ಅಲ್ಲ, ಕೃಷ್ಣನ ತಂಗಿ ಅಲ್ಲ ಅಂತಲ್ಲ. ನಮಗಿಬ್ಬರಿಗೂ ಅಮ್ಮ ಒಬ್ಬಳೆ. ಹೌದು. ನಾನು ರೋಹಿಣಿಯ ಮಗ, ನೀನು ರೋಹಿಣಿಯ ಮಗಳು. ಹೌದು. ನಾನು ಭೇದ ಅಲ್ಲ, ಅವ ದೇವಕಿಯ ಮಗ ಅಲ್ಲ. ನಮಗೂ ನಿಜವಾದ ಹತ್ತಿರದ ಸಂಬಂಧ. ನಿನಗೆ ಹೇಳಿದ್ರೆ ಅರ್ಥವೇ ಆಗುದಿಲ್ಲ. ನೀನು ಅವನ ಹತ್ತಿರವಿರು, ನನಗೊಮ್ಮೆ ಬೇಸರ ಆಗುದು ಅಂತ. ನಿನಗೊಂದು ನಾನು ಸ್ವಂತ ಅಣ್ಣ ಇದ್ದೇನೆ, ನೇರ ಅಣ್ಣ. ಅವ ಸ್ವಲ್ಪ ಓರೆ ಅಣ್ಣ, ಅವ ಜನ ಓರೇ ಸ್ವಲ್ಪ, ಅದು ವಿಷಯ ಬೇರೆ. ಆದ್ರೂ ಈಗ ನೀನು ಅವನಿಗೆ ಅವನ ಹತ್ತಿರವೇ ಬಹಳ, ಮಾನಸಿಕವಾಗಿಯೂ ದೈಹಿಕವಾಗಿಯೂ ಬಹಳ ಕೃಷ್ಣ ಹತ್ತಿರ. ಒಬ್ಬೊಮ್ಮೆ ಬೇಸರ ಆಗ್ತದೆ. ಹೇಗಿರ್ಬೇಕಾದವಳು ನೀನು? ಯಾಕಣ್ಣ? ಅಲ್ಲ, ನಾನು ಯೋಚಿಸಿದ ಹಾಗೆ ಒಂದು ಮದುವೆ ಆಗುತ್ತಿದ್ರೆ ಚಿನ್ನದ ಬಟ್ಟಲಿನಲ್ಲಿ ಬೆಳ್ಳಿಯ ಚಮಚದಲ್ಲಿ ಹಾಲನ್ನು ಉಣ್ಣಬೇಕಿತ್ತು. ಈಗ ಏನು ಮಾಡುವ? ವಿಧಿ ಲಿಖಿತ ಅಂತ ಒಂದು ಬರೆದಿರ್ತದಲ್ವಾ? ಹಣೆ ಬರ. ವಿಧಿ ಲಿಖಿತ ದೊಡ್ಡ ಶಬ್ದ ಆಗ್ತದೆ. ಹಣೆ ಬರ ಅಲ್ಲ ಹೇಳಿದ್ದು. ಇಲ್ಲದೆ ಹೋದ್ರೆ ಈಗ ನೋಡು, ನೀನು ಇಲ್ಲಿದ್ದಿ, ನಿನ್ನನ್ನು ಮದುವೆ ಆದವ ಅಲ್ಲ, ಹೇಳಿ ಪ್ರಯೋಜನ ಕಳೆದು ಹೋದಂತ ಅದನ್ನ ನೆನಪಿಸಿ ನೀನು ಸುಖದಲ್ಲಿದ್ಯಲ್ಲ. ಹೌದು. ತಂಗಿಯ ಮಗನು ಸುಖದಲ್ಲಿರ್ಬೇಕು. ಯಾರು ಯಾರನ್ನೇ ಮದುವೆ ಆಗಲಿ ಸುಖದಿಂದ ಇರಬೇಕು, ನೆಮ್ಮದಿಯಲ್ಲಿ. ನನ್ನ ಸಂತೋಷವೇ ನಿನಗೆ ಮುಖ್ಯ ತಾನೆ? ಅದಾವುದು. ಇದಕ್ಕಿಂತಲೂ ಹೆಚ್ಚು ಸಂತೋಷದಲ್ಲಿ ಇರಬಹುದಿತ್ತು ಅಂತ ನನಗೆ ಕಾಣುವುದು ಕಾಳಜಿ. ಹೌದು, ಇರ್ಲಿ. ಏನು ತಂಗಿ ಒಮ್ಮೆಲೆ ಬಂದೆ? ಜಾಣೆ ತೆರದಿಂದ. ಜಾಣೆ ಈ ತರದಿಂದ ಜಾಣೆಯಾದ ನೀನು ಜಾಣ್ಮೆಯನ್ನು ಮೀರದೆ ವ್ಯವಹರಿಸುವವರು. ಈ ಸಭಾ ಮಧ್ಯದಲ್ಲಿ ಬರಬಾರ್ದು ಅಂತ ನಿನಗೆ ಪಾಠ ಆಗಬೇಕು ಅಂತ ಇಲ್ಲ. ಅಲ್ಲ, ಹೇಳ್ತಾರೆ ಎಲ್ರು. ಏನು? ಬಲರಾಮ ದೇವರಲ್ಲಿ ಹೋಗ್ಬೇಕಿದ್ರೆ ಮಧ್ಯಾಹ್ನ ನಂತರ ಹೋಗಬಾರದು, ಬೇಗವೇ ಹೋಗ್ಬೇಕು, ಹಾಗೆಲ್ಲ ಹೇಳ್ತಾರೆ. ಯಾರು ಹೇಳಿದ್ರು? ಅಲ್ಲ, ಹೇಳುವವರಿಲ್ಲ. ಅದ್ರ ಅರ್ಥ ನೀನ್ ಕೋಪ ಯಾಕೆ? ಈಗ ಊರಿನವರೆಲ್ಲ ಹೇಳ್ತಾರೆ ಅಂತ ನೀನು ಹೇಳುದಾ? ಅಲ್ಲ, ರಾಜಕಲಾಪದಲ್ಲಿ ಪ್ರಜೆಗಳ ಯೋಗಕ್ಷೇಮದಲ್ಲಿ ಈ ರೀತಿಯಾದಂತಹ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಇರುತ್ತದೆ ಅಂತ ಹೇಳಿದ್ರು. ಯಥಾರ್ಥ ಹೇಳ್ಬೇಕು. ನಾನು ಮಧ್ಯಾಹ್ನ ಮೇಲೆ ಬಂದ್ರೆ ಎಂತದ್ದು ಮಾತಾಡಿದ್ದೇನೆ ಅಂತ ನನಗೆ ನೆನಪಿರುವುದಿಲ್ಲ. ಹೌದು. ಈಗ ಬಂದ್ರೆ ಸರಿ ನೆನಪಿರ್ತದೆ. ಇನ್ನೊಂದು, ಮಧ್ಯಾಹ್ನದ ಮೇಲೆ ಬಂದ್ರೆ ನನಗೆ ಅಪಾಯ. ಯಾಕೆ? ಅದು ತೆಗೆದುಕೊಳ್ಳುವವರಲ್ಲಿ ಎರಡು ವಿಧ ಇದ್ದಾರೆ. ಹೇಗೆ? ಒಂದು, ಕೆಲವು ಹೀಗೆ ಸರಿ ಇರುವಾಗ ಕೇಳಿದಷ್ಟು ಕೊಡ್ತಾರೆ, ತೆಗೆದುಕೊಂಡ ಮೇಲೆ ಸ್ವಲ್ಪವೂ ಕೊಡುವುದಿಲ್ಲ. ನಾನು ವಿರುದ್ಧ. ಹೀಗೆ ಅಷ್ಟು ಸುಲಭದಲ್ಲಿ ಕೊಡುವುದಿಲ್ಲ. ತೆಗೆದುಕೊಂಡ ಮೇಲೆ ಎಲ್ಲ ಬರಿದಾದ್ರೂ ನಮಗೆ ಗೊತ್ತೇ ಆಗುದಿಲ್ಲ. ಗೊತ್ತೇ ಆಗುದಿಲ್ಲ. ಹಾಗಾಗಿ ಮಧ್ಯಾಹ್ನ ಮೇಲೆ ಬರದೇ ಇದ್ರೆ ನನಗೆ ಸುಖ.
ಹೌದು. ಮತ್ತೆ ತೆಕೊಳ್ಳದೆ ಗೊತ್ತಿಲ್ಲ ತಂಗಿ. ಹೌದು, ಇವರನ್ನೆಲ್ಲ ಸುಧಾರಿಸಬೇಕಾದ್ರೆ ಉಂಟಲ್ಲ, ಸ್ವಲ್ಪ ತೆಕೊಳ್ಳೇಬೇಕು. ಇವರೆಲ್ಲ ಕಡಿಮೆ ಕ್ರಯದ ಕುಡಿದು ಎಲ್ಲ ಕರುಳು ತುತ್ತಾಗಿತ್ತು. ನಾನು ದೊಡ್ಡದು ತಗೊಂಡ ಮೇಲೆ ಇವರಿಗೆಲ್ಲ ಗೊತ್ತಾದ್ದು ಒಳ್ಳೇದು ತಗೊಳ್ಬೇಕು ಅಂತ. ಅದು ಕೆಲಸ ಆದ ಮೇಲೆ ಓಲಗೆಲ್ಲ ಮುಗಿದ ಮೇಲೆ ತಕೊಳ್ಳೋದು ನಾವು. ತೆಕ್ಕೊಳ್ಳೋದು. ಈಗ ನನ್ನ ಹಾಗೆ ತಲೆ ಬಿಸಿ ಇರ್ತಿದ್ರೆ ಉಳಿದವರು ವಿಷ ತಗೊಳ್ತಿದ್ರು. ನಾನು ಅದರಿಂದ ಅದು ತಗೊಳ್ತೇನೆ. ಇರ್ಲಿ. ಇದು ಏನು ಬಂದೆ ತಂಗಿ, ಏನಾಗಬೇಕು ನಿನ್ಗೆ? ನೀನ್ ಇಲ್ಲಿವರೆಗೆ ಬರುದಾ? ಒಂದು ದಾಸಿಯನ್ನು ಕಳಿಸಿದ್ರೆ ನಾನು ವ್ಯವಸ್ಥೆ ಮಾಡುದಿಲ್ಲ ಅಲ್ಲಿ ಅಂತವರಕ್ಕೆ ನಾನು ಬರುದಿಲ್ಲ. ನನ್ನ ಮುದ್ದು ತಂಗಿ ನೀನು ನೀನು ಮಾತಾಡುದು ಎಂತದ್ದು? ಮುತ್ತು ಉದುರುವುದು ನಿನ್ನದು ನಾಲಿಗೆ ಅಲ್ಲ, ಅದು ಅದು ಬಂಗಾರದ ಹರಿವಾಣ. ನಾಲಿಗೆ ಅಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ನೆಂತದ್ದು ಆಗಲ್ಲ, ಬಂಗಾರದ ಹರಿವಾಣ. ಅದು ನಿನ್ನ ಮುಖ ನೋಡಿದ್ರೆ ಸಾಕು. ನೀ ದಾಸಿಯನ್ನು ಕಳಿಸಿಕೊಡ್ಬೇಕಂತ ಹೇಳಿ ದಾಸಿಲೆಲ್ಲ ಹೇಳಲಿಕ್ಕೆ ಆಗ್ತದೆ ಕೆಲವೊಂದು ವಿಷಯವನ್ನು ನೇರ ಮಾತಾಡ್ಬೇಕು. ನಮ್ಮಲ್ಲಿ ಎಂತದ್ದು ಔಪಚಾರಿಕತೆ? ನೀನು ಹೇಳಿದ್ರೇನು, ದಾಸಿ ಹೇಳಿದ್ರೇನು? ನಿನ್ನಲ್ಲಿ ನನಗೆ ಎಷ್ಟು ಪ್ರೀತಿ ನಿನಗೆ ಗೊತ್ತಿಲ್ವಾ? ನನಗೆ ಕೃಷ್ಣನ ಹಾಗೆ ಪ್ರೀತಿ ತೋರಿಸಲಿಕ್ಕೆ ಹೊತ್ತು ಸಿಗುವುದಿಲ್ಲ. ಅವನಿಗೆ ಬೇರೆ ಕೆಲಸ ಇಲ್ಲ, ಪ್ರೀತಿಯ ತೋರಿಸುವುದು. ನಮಗೆ ಬೇರೆ ಕೆಲಸ ಉಂಟು, ಹಾಗಾಗಿ ಮಧ್ಯೆ ಮಾತ್ರ ಪ್ರೀತಿ ತೋರಿಸುವುದು. ಏನಾಗಬೇಕು ನಿನ್ಗೆ? ಸಂಬಂಧ ಒಂದು ಗಟ್ಟಿಯಾಗಬೇಕಂತ ಬಂದದ್ದು ನಾನು. ಇದಕ್ಕಿಂತ ಎಂತದ್ದು ಗಟ್ಟಿ? ಇಷ್ಟು ಗಟ್ಟಿ? ಇನ್ನೂ ಗಟ್ಟಿಯಾಗಬೇಕಂತ ಹೇಳಿ. ಇನ್ನು ಗಟ್ಟಿ ಆದ್ರೆ ಹೇಳಬಹುದಾ? ಹಿರಿಯಣ್ಣ ಹಿರಿಯಣ್ಣ ಕಿರಿಯಣ್ಣ ಅಂತ ನಿನ್ನ ಎದುರಿಗೆ ಬಂದು ಹೇಳುವಾಗ ಅಣ್ಣ ಅಂತ ಹೇಳಿದ್ರೆ ಸಾಕು, ಹಿರಿಯಣ್ಣ ಅಂತ ಹೇಳ್ಬೇಕಂತ ನಮ್ಮದೊಂದು ಗೌರವ. ನಿನ್ನ ಹಿರಿತನಕ್ಕೆ ಗೌರವ ಕೊಡುವ, ನಿನ್ನದಾದಂತಹ ಹೊಣೆಗಾರಿಕೆ, ನೀನು ತೆಗೆದುಕೊಳ್ಳುವಂತಹ ಹೊಣೆಗಾರಿಕೆ ನಾವು ಗೌರವವನ್ನು ಕೊಡುವುದು. ಹಾಗಾಗಿ ನೀನು ಹಿರಿಯಣ್ಣ ಎನ್ನುವ ಹಾಗೆ ಕೊಂಡಾಡುವುದು ಒಳ್ಳೆಯದು. ಸಣ್ಣ ವಿಷಯವನ್ನು ಕೊಡು ನೀನು ಅಲ್ಲಗಳೆಯುವನಲ್ಲ ಅಲ್ವಾ? ಸಣ್ಣ ವಿಚಾರವನ್ನು ಬಂದು ತಂಗಿ ಹೇಳಿದ್ಲು ಎನ್ನುವ ಹಾಗೆ ಅದನ್ನು ಕಡೆಗಣಿಸುವವನು ನೀನಲ್ಲ. ಹತ್ತಿಲ್ಲ ಹಲವಿಲ್ಲ ಮದ್ದಿನ ಕೋಡಿನ ಹಾಗೆ ನೀನು ಉಳಿರುವುದು. ಹೌದು, ನಾನು ಬಲ್ಲಭದ್ರ, ನೀನು ಸುಭದ್ರ. ಒಂದು ಮಧ್ಯ ಒಬ್ಬಿದ್ರೆ ವಾಸುಭದ್ರ. ಅಲ್ಲಿಗೆ ನನ್ನ ಜೀವನ ಸುಭದ್ರ. ನೀವಿರುವಾಗ ನಾನು ಯಾವುದಕ್ಕೂ ಚಿಂತೆ ಮಾಡಬೇಕಂತಿಲ್ಲ. ಇಂಥ ಅಣ್ಣನಿರುವಾಗ ತಂಗಿಗೇನು ತಲೆಬಿಸಿ ಅಲ್ವೇ? ಅಣ್ಣ, ಇವತ್ತೊಂದು ಮುಖ್ಯವಾದಂತಹ ವಿಚಾರವನ್ನು ನಿನ್ನಲ್ಲಿ ಹೇಳುವುದಕ್ಕೆ ಬೇಕಾಗಿಯೇ ನಾನು ಬಂದವಳು. ಹೌದಾ? ಹೇಳಬೇಕೋ ಬೇಡವೋ, ಹೇಳಬೇಕೋ ಬೇಡವೋ, ಈ ಸಮಯ ಸರಿ ಉಂಟು, ಅದರಲ್ಲಿ ನಾವು ನೋಡಿ. ಅಯ್ಯೋ, ನಿನಗೆ ಅದೆಲ್ಲ ಸಂಕೋಚ ಯಾಕೆ? ನಿನ್ನ ಅಣ್ಣನಲ್ಲಿ ಹೇಳಲಿಕ್ಕೆ ಹೊರಗಿನವರಲ್ಲಾದ್ರೆ ಒಂದು ಸಂಕೋಚ ಬೇಕು. ಸಂಕೋಚ ಬೇಕಾಗುತ್ತದೆ ಅಣ್ಣ. ಮತ್ತಿನ್ನೇನು ಅಲ್ಲ, ನಾವು ಮಕ್ಕಳನ್ನು ಪಡೆಯುತ್ತೇವೆ, ಪಡೆದು ಬೆಳೆದು ದೊಡ್ಡವರಾಗುತ್ತಾರೆ. ನಮ್ಮ ಕಣ್ಣೆದುರಲ್ಲಿಯೇ ಬೆಳೆದು ದೊಡ್ಡವರಾಗಿದ್ದು ನಮಗೆ ಕೆಲವರಿಗೆ ಗೊತ್ತೇ ಆಗುದಿಲ್ಲ ಅಂತ ಹೇಳಿ. ಈಗ ನೋಡಿದ್ದ ಸಣ್ಣ ಮಕ್ಕಳು ಕೆಲವು ದಿವಸ ಆಗುವಾಗ ಹೇಗೆ ದೊಡ್ಡವರಾದ್ರು ಅಂತ ಗೊತ್ತಾಗುತ್ತೆ. ಹೌದಲ್ಲ? ಅವರ ವಿದ್ಯಾಭ್ಯಾಸ, ಅವರಿಗೆ ಕಲಿಸಬೇಕಾದಂತಹ ಸಂಸ್ಕಾರ, ಕಾಲ ಕಾಲಕ್ಕೆ ಆಗಬೇಕಾದಂತಹ ಕೆಲಸ, ಇದೆಲ್ಲ ಆಗ್ಲೇಬೇಕಾಗುತ್ತೆ. ಹೌದಪ್ಪ.
ಅಲ್ವಾ? ಹಾ. ಹೊತ್ತು ಮೀರಿತು ಅಂತ ಹೇಳಿದ್ರೆ ಹಾ. ಮತ್ತದು ಆಗುದಿಲ್ಲ. ಆಗುದಿಲ್ಲ. ಕೆಲವೊಮ್ಮೆ ಉಳಿದೇ ಬಿಡ್ತದೆ. ಕೆಲವೊಮ್ಮೆ ಮದುವೆ ಆಗುತ್ತೆ ಅಂತ ಹೇಳಿ ಮದುವೆ ಆಗ್ಲಿಕ್ಕೇ ಇಲ್ಲ. ಆಗುದೇ ಇಲ್ಲ. ಹಾಗೆ ಆಗ್ತದೆ. ಹಾ. ಅಣ್ಣ, ಓ. ನನ್ನ ಮಗ ಅಭಿಮನ್ಯು ಇದ್ದಾನಲ್ಲ, ಹೌದು. ಈಗ ಬೆಳೆದು 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 ದೊಡ್ಡವನಾಗಿದ್ದಾನೆ. ಏನ್ ದೊಡ್ಡವನಾಗಿದೆ, ಇಲ್ಲಿ ಎಷ್ಟು ಬೇಕಾದ್ರೂ ಇಲ್ವಾ? ಹೌದಾ? ಹಾಗಲ್ಲ, ಇಲ್ಲಿ ಉಣ್ಣುವುದಕ್ಕೆ ತಿನ್ನುವುದಕ್ಕೆ ಏನು ಕಡಿಮೆ ಇಲ್ಲ. ಹೌದು, ನೀನು ದೂಷಣೆ ಮಾಡಿ ಇಲ್ಲ, ಇಲ್ಲ. ಎಷ್ಟು ಬೇಕಾದ್ರೂ ಇಲ್ಲ, ತಿಂತೀನಿ. ಇಲ್ಲಿ ಏನು ತತ್ವರ ಇಲ್ಲಲ್ಲ. ಹೌದು. ಬಹುಶಃ ಕಾಡಿನಲ್ಲದೆ ಇದ್ದಿದ್ರೆ ಇಷ್ಟು ದೊಡ್ಡವಾಗ್ಲಿಕ್ಕೆ ಆಗ್ತಿರ್ಲಿಲ್ಲ ಏನು. ನಾವು ಕಾಡಿನಲ್ಲಿ ಕಷ್ಟಪಡಬಾರದು ಎನ್ನುವಂತಹ ಉದ್ದೇಶದಿಂದಲೇ ಹಾ. ಆ ಕಾಮ್ಯಕಾವನವನ್ನು ಬಿಟ್ಟು ನಾವು ಇಲ್ಲಿವರೆಗೆ ತಂದು ಇರಿಸಿದವರು ನೀವೇ. ಹೌದು. ನನ್ನ ತಂಗಿ ಯಾವತ್ತಿದ್ರೂ ಸಂತೋಷವಾಗಿರಬೇಕು, ಸಂತೋಷವಾಗಿರುತ್ತೆ. ತಂಗಿಯ ಮಗನೂ ಸಂತೋಷವಾಗಿರಬೇಕು. ಬಳ್ಳಿ ಬರುವಾಗ ಕುಂಬಳಕಾಯಿಯನ್ನು ಬಿಡ್ಲಿಕ್ಕೆ ಆಗ್ತದ? ಬಿಡ್ಲಿಕ್ಕೆ ಹೌದು. ಬಳ್ಳಿಯು ಕುಂಬಳಕಾಯಿ ಎರಡು ಇಲ್ಲೇ ಇರ್ಲಿ. ಹೌದು. ಇದೀಗ ಒಳ್ಳೆದ್ರಲ್ಲಿ ಹೇಳುದಂತ ಹಾಗಲ್ಲ. ಹಾಗಲ್ಲ. ಈಗ ಕುಂಬಳಕಾಯಿಯ ಕುಂಬಳಕಾಯಿಗೆ ಬಳ್ಳಿಗೊಂದು ಕುಂಬಳಕಾಯಿ ಭಾರ ಭಾರ ಆಗ್ತದ. ಈಗ ನೀನಿರುವಾಗ ನಿನ್ನ ಮಗ ಒಂದು ಭಾರವ. ಭಾರ ಆಗುತ್ತೆ. ಹೌದು. ನಾವು ಒಂದೇ ಬಳ್ಳಿಯಿಂದ ಹುಟ್ಟಿದ ಬೇರೆ ಬೇರೆ ಸುಮ ಫಲಗಳು ಅಷ್ಟೇ. ಹೌದು. ಅಣ್ಣ, ವಾ. ಬೆಳೆದು ಈಗ ದೊಡ್ಡವನಾಗಿದ್ದಾನೆ. ಹಾ. ಈಗ ಒಂದು ವಯಸ್ಸಂತ ಹೇಳಿದ್ರೆ ಒಂದು ಮದುವೆಯ ವಯಸ್ಸಾಗಿದೆ. ಆಯ್ತಾ? ಹೌದು, ಮದುವೆ ಆಗುವಂತಹ ವಯಸ್ಸಾಯ್ತು ಅವನಿಗೆ. ಏನು ಮದುವೆ ವಯಸ್ಸೆಲ್ಲ ಆಗದೆ ಏನು, ಏನು ಬೇಕಾದಷ್ಟು ಉಣ್ಣುವುದಕ್ಕೆ ತಿನ್ನುವುದಕ್ಕೆ ಬೆಳೆಯುವುದಕ್ಕೆ ಪರಿಸರ ಇದ್ರೆ ತನ್ನಷ್ಟಕ್ಕೆ ಬೆಳೀತದೆ. ಹೌದು. ಮನುಷ್ಯ ಏನು ಕತ್ತೆಯೂ ಬೆಳೆಯುವುದಿಲ್ಲ. ಹೌದೌದು. ವಾಡಿಕೆ. ವಾಡಿಕೆ. ಅಣ್ಣ, ವಾ. ಈಗ ಏನು ಗೊತ್ತಾ, ಏನು? ನನ್ನ ಮಗನಾದಂತಹ ಅಭಿಮನ್ಯುಗೊಂದು ಮದುವೆ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ನಾನು ಬಂದವಳು. ಹೌದು, ನಿಮ್ಮಲ್ಲೆಲ್ಲ ಹೇಳದೆ ಇದು 1 ವಾರ ಕಳೆದು ನಾನೆಲ್ಲ ಹೆಣ್ಣು ಹುಡುಕುವ ವ್ಯವಸ್ಥೆ ಮಾಡ್ತೇನೆ. ಹೆಣ್ಣು ಹುಡುಕುದು ಅದಲ್ಲ, ಅದು ಮಾಡುವ ನಾವು. ಈಗ ಮದುವೆ ಪ್ರಾಯ ಬಂತಂತಾದ್ರೆ ಈಗ ಅವನ ಅಪ್ಪ ಇಲ್ಲಿ ಇಲ್ಲ ಅಂತ ನಾವೆಲ್ಲ ಅದರ ಬಗ್ಗೆ ಹೊಣೆಗಾರಿಕೆ ಇಲ್ಲದೆ ವ್ಯವಹಾರ ಮಾಡಬಾರ್ದು. ನೋಡುವ ಮಾವನ ಸ್ಥಾನದಲ್ಲಿ ನಿಂತು ಕೆಲವೊಂದು ಹೊಣೆಗಾರಿಕೆ ನಿಮಗೆ ಖಂಡಿತವಾಗಿ ಉಂಟು. ಹೌದು, ಅಪ್ಪನ ಹಾಗೆ ತೀರ್ಥರೂಪ ಸಮಾನರಾದವರಲ್ವಾ ಮಾವ ಅಂದ್ರೆ. ಹಾಗಾಗಿ ವ್ಯವಸ್ಥೆ ಮಾಡುವ. ಈಗ ನೋಡುವ ಯಾರ್ದಾದ್ರು ಮದುವೆ ಮಾಡಿಸೋದಕ್ಕೆ ಈಗ ಹೆಣ್ಣು ಹುಡುಕೋದಕ್ಕೆ ನಿನಗೆ ಈಗ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದಕ್ಕೆ ಬಂದವರು ನೀನು. ಅಲ್ವೇ ಅಲ್ಲ, ಈಗ ಮದುವೆ ವಯಸ್ಸು ಆಯ್ತು ಅವನಿಗೆ. ಮದುವೆ ಬೇಕಾದ ಹೆಣ್ಣನ್ನು ಅವನೇ ಹುಡುಕಿದ್ದಾನೆ ಅಂತ. ಹೌದು. ಆ ವಿಷಯದಲ್ಲಿ ಹೇಗೆ ಅಪ್ಪನನ್ನು ಅನುಸರಿಸ್ತಾನೋ ಮಾವನನ್ನು ಅನುಸರಿಸ್ತಾನ, ನನ್ನನ್ನಲ್ಲ, ಸಣ್ಣ ಮಾವ. ಅವನಾಗಿ ಒಂದು ಹೆಣ್ಣನ್ನು ನಾವು ಹುಡುಕಿದ್ದಿಲ್ಲ, ಎಲ್ಲ ಅವನೇ ವ್ಯವಸ್ಥೆ ಮಾಡಿ. ಸ್ವಲ್ಪ ಆದ್ರೂ ಬರ್ಬೇಕಲ್ಲ ಅವರದ್ದು. ಬರ್ಬೇಕಪ್ಪ, ರಕ್ತ ಅಲ್ವಾ? ರಕ್ತ ಅಲ್ವಾ? ಹೌದು. ಹೆಣ್ಣು ಹುಡುಕಿ ಆಗಿದೆ. ಹೆಣ್ಣು ಇದು ಅಡುಗೆ ಭಟ್ರ ಮಗಳ. ಅಯ್ಯೋ ದೇವ್ರ, ಅಡುಗೆ ಭಟ್ರ ಮಗಳನ್ನೆಲ್ಲ ನಾವು ಮದುವೆ ಆಗುದು ಈಗ. ಮತ್ತೆ ಯಾರು? ಸೇನಾಧಿಪತಿಯ ಮಗಳ? ಸೇನಾಧಿಪತಿಯ ಮಗಳು ಅಲ್ಲ. ಆ ಹುಡುಗಿ ಇವನನ್ನು ಒಪ್ಪಿದಾಳೆ. ಹೌದು. ಎಂತಹ ಚಂದದ ಹೆಣ್ಣು ಗೊತ್ತುಂಟ. ಇವನಿಗೆ ಹೇಳಿ ಮಾಡಿಸಿದ ಹೆಣ್ಣು, ಅವಳಿಗೆ ಹೇಳಿ ಮಾಡಿಸಿದ ಗಂಡಿವ. ಜಾತಿಯ ಬೇರೆ ಜಾತಿಯ ಹಾಗಲ್ಲ ಹೇಳಿದ್ರು, ಏನಾದ್ರು ಸಮಸ್ಯೆ ಉಂಟು. ನಮ್ಮ ಜಾತಿ. ಈಗ ಮೊದಲು ತಲೆಬಿಸಿ ಮಾಡಬೇಡ. ಪ್ರೀತಿ ಮಾಡುವುದು ದೊಡ್ಡ ವಿಷಯ. ಈಗ ನಾವು ಒಂದು ಮುಹೂರ್ತ ನೋಡುವ, ಬೀಗರ ಮನೆಗೆ ಯಾವಾಗ ಹೋಗುದು ಅಂತ ಎಲ್ಲ ವ್ಯವಸ್ಥೆ ಮಾಡುವ. ಎಲ್ಲಿ ಅದು ಮನೆಯಲ್ಲಿ? ಅದೇ ಹೇಳ್ತೇನೆ, ಮನೆ ನಮಗೆ ತುಂಬಾ ದೂರ ಇಲ್ಲ, ನಮ್ಮ ಮನೆಯೆಲ್ಲ ಹತ್ತಿರವೇ, ನಮಗೆ ಏನು ಕಷ್ಟ ಇಲ್ಲ. ಎಲ್ಲಿ? ದಿಬ್ಬಣ ಬರುವುದಕ್ಕೆ, ದಿಬ್ಬಣ ಹೋಗುವುದಕ್ಕೆ, ಆರತಕ್ಷಕ್ಕೆ ಎಲ್ಲ ಯಾವುದು. ದ್ವಾರಕೆಯಿಂದ ಎಷ್ಟು ದೂರ ಉಂಟು? ದ್ವಾರಕೆಯಿಂದ ಸ್ವಲ್ಪವೇ ದೂರ ಇರುವುದು. ಹೌದಾ? ದೂರವೂ ಇಲ್ಲ, ಸಮುದ್ರ ದಾಟ್ಲಿಕ್ಕೆ ಇಲ್ಲ ನಮಗೆ. ಹೌದಾ? ಹೌದು. ಎಲ್ಲಿ ಅದು? ಹೆಣ್ಣು ಒಪ್ಪಿ ಆಗಿದೆ. ಒಪ್ಪಿದ್ರಾ? ಹೌದೌದು. ನೋಡ್ಲಿಕ್ಕೆಲ್ಲ ಚಂದ ಇದ್ದಾನೆ. ಅಣ್ಣ, ಇದರ ಮಧ್ಯದಲ್ಲಿ ಒಂದು ಪ್ರಶ್ನೆ. ನಿನ್ನ ಮಗಳು ಕನಕಾಂಗಿದ್ದಾಳಲ್ಲ, ಅವಳು ಈಗ ಬೆಳೆದು ದೊಡ್ಡವಳಾಗಿದ್ದಾಳಲ್ಲ. ಬಾಳೆ ಗಿಡದ ಹಾಗೆ ಹೆಣ್ಣು ಮಕ್ಕಳ ಬೆಳವಣಿಗೆ ಅಂತ ಹೇಳಿದ್ರ ಅದು ಕ್ಷಣದಲ್ಲಿ ನನಗೆ ಅದೇ ತಲೆಬಿಸಿ. ಹೌದು, ಮಗಳು ದೊಡ್ಡವಳಾಗಿದ್ದಾಳೆ. ಅವಳನ್ನೊಂದು ಸರಿಯಾದ ಜಾಗಕ್ಕೆ ಸೇರಿಸಿದ್ರೆ ನಮಗೊಂದು ಯೌವನ ಮರಳಿ ಬಂದ ಹಾಗೆ. ಅವಳು ಸರಿಯಾದ ಜಾಗಕ್ಕೆ ಹೋಗಿ ಸೇರುತ್ತಾಳೆ. ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗುತ್ತಾಳೆ. ಹೌದು. ಮತ್ತೆ ನನಗೆ ಎಂತದ್ದು ಗೊತ್ತುಂಟ? ಎಂತದ್ದು? ನನಗೆ ಒಂದೇ ತಲೆ ಬಿಸಿ ಆಗುದು. ಏನು? ನನ್ನ ಮಗಳ ಮದುವೆ ಅಂತ ಯೋಚನೆ ಮಾಡುವಾಗ ನಿನ್ನ ಮದುವೆ ಯೋಚನೆ ಆಗುದು. ಎಂತದಕ್ಕೆ? ಹಾಗಲ್ಲ, ಈ ಒಮ್ಮೆ ಬಿಸಿ ಹಾಲಿನಿಂದ ಮುಖ ಸುಡಿಸಿಕೊಂಡ ಬೆಕ್ಕು ಮತ್ತೆ ಮಜ್ಜಿಗೆ ನೋಡಿದ್ರೆ ಓಡುದಿ. ನನಗೆ ಮದುವೆ ಮಾಡುದು ಅಂತ ಹೇಳಿದ್ರೆ ಆಗ್ತದಂತ ಆಗ್ಲಿಕ್ಕಿಲ್ಲ. ದೇವರ ದಯ ದೊಡ್ಡದು. ಅಣ್ಣ, ಈಗ ಒಂದು ವೇಳೆ ಹೆಣ್ಣು ಮಕ್ಕಳೇನಾದ್ರೂ ಮೊದಲೇ ಪ್ರೀತಿಯೆಲ್ಲ ಮಾಡಿದ್ರೆ, ಅವಳಿಗೆ ಏನಾದ್ರೂ ಇದ್ರೆ ಮೊದಲೇ ಒಪ್ಪಿಕೊಳ್ಳುವುದು ಒಳ್ಳೇದು. ಅದು ಅಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ಏನೋ ಒಂದು ಅವಾಂತರ ಆಗುತ್ತದೆ. ಅದೌದು. ನನ್ನ ಮಗಳು ಹಾಗೆಲ್ಲ ನನ್ನಲ್ಲಿ ಹೇಳಿದ್ರೆ ಅವರು ಒಂದು ಹೆಜ್ಜೆ ಇಡುವವಳ. ಅಣ್ಣ, ಇದು ಮತ್ತಿನ್ನೇನು ಅಲ್ಲ, ನಿನ್ನ ಮಗಳು ಕನಕಾಂಗಿ ಇದ್ದಾಳಲ್ಲ, ಹೌದು, ಅವಳು ನನ್ನ ಮಗನಾದಂತಹ ಅಭಿಮನ್ಯುಗೆ ಬಹಳ ಅನುರೂಪಳಾದಂತಹ ಹೆಣ್ಣು. ಹೌದು. ಒಂದು ಕೆಲಸ ಮಾಡುವ, ಮೇಲಿನ ಕಡೆಯಲ್ಲಿ ನನ್ನ ಮಗಳ ಮದುವೆ ಮಂಟಪ, ಕೆಳಗೆ ನಿನ್ನ ಮಗನ ಮದುವೆ ಮಂಟಪ ಒಟ್ಟಿಗೆ ಮಾಡುವ. ಇದು ಒಳ್ಳೆ ಕಥೆ ಆಯ್ತಲ್ಲ. ಇದು ಎರಡು ಬೇರೆ ಬೇರೆ ಮದುವೆ ಮಾಡುದ? ನಾನೀಗ ಒಂದೇ ಚಪ್ಪರದಲ್ಲಿ ಇಬ್ಬರನ್ನು ಒಂದರಲ್ಲೇ ಮದುವೆ ಮಾಡುವ ಅಂತ ನಾನು ಎಣಿಸಿಕೊಳ್ಳ. ಅದು ಒಟ್ಟಿಗೆ ಎಲ್ಲ ಇಬ್ಬರ ಮದುವೆ ಮಾಡಬಾರ್ದು. ಅದು ಒಬ್ಬರಿಗೆ ಹಾಳು ಅಂತೆಲ್ಲ ಹೇಳ್ತಾರೆ ಕೆಲವರು. ಎರಡು ಮದುವೆ ಎಲ್ಲ ಒಟ್ಟೊಟ್ಟಿಗೆ ಮಾಡಬಾರ್ದು. ಈಗ ನಿನ್ನ ಲೆಕ್ಕದಲ್ಲಿ ಅಂತ ಕನಕಾಂಗಿಗೆ ಬೇರೆ ಗಂಡು, ನನ್ನ ಮಗ ಅಭಿಮನ್ಯುಗೆ ಬೇರೆ ಹೆಣ್ಣು ಎನ್ನುವ ಹಾಗೆ ಭಾವಿಸಿದ್ಯಾ? ಅಂದ್ರೆ ಇಬ್ಬರು
ಇದ್ದಾರೆ, ಇಬ್ಬರೂ ಒಪ್ಪಿಗೆಯಾಗಿದೆ. ನಿನ್ನ ಮಗಳಾದಂತಹ ಕನಕಾಂಗಿಯನ್ನು ನನ್ನ ಅಭಿಮನ್ಯುವಿಗೆ ಕೊಟ್ಟು ನೀನು ಮದುವೆ ಮಾಡಿಕೊಡ್ಬೇಕಂತ. ಮದುವೆ ನಿನ್ನಯ ಮಾತು ಕಾನನದೊಳಗೆ ಹೀನರಿಗೆ ಸುದೆಯನ್ನು ಕೊಡೆನು. ಮಾನವತನು ಗುಣ ಭೇದ ತೋರವನು, ಮಾನವತನು ಗುಣ ಭೇದ ತೋರವನು ಸುದೆಯ ನೀಯುವೆನು. ಒಳ್ಳೆ ಜೋಡಿ ಅಲ್ವಣ್ಣ? ನೋಡು, ನಮ್ಮ ಸಂಬಂಧ ಗಟ್ಟಿ ಆಯ್ತಂತ ಅದಕ್ಕೆ ಹೇಳಿದ್ರು ಮೊದಲೇ ನಾನು ಬಿಟ್ಟು. ಅನಿಷ್ಟ ನಿನ್ನ ನಾಲಿಗೆಗೆ ದನ ಇಡ್ಲಿಕ್ಕೆ ಅಯ್ಯೋ ದೇವರ, ಅಷ್ಟು ಕೊಡ. ನಿನ್ನ ನಾಲಿಗೆಯಿಂದ ಅದು ಮಾತು ಬರುದಾ? ಆಗ ನೀನು ಹೇಳಿದ ನನ್ನ ನಾಲಿಗೆ ಅಂತ ಹೇಳಿದ್ರೆ ಬಂಗಾರದ ಹರಿವಾಣ ಎನ್ನುವ ಹಾಗೆ. ಹೌದು. ಈಗ ದನ ಮೆಟ್ಟುದು ಅದೇ ನಾಲಿಗೆಗೆ. ನಾವು ಎಲ್ಲಾ ಸಮಯದಲ್ಲಿ ಒಂದೇ ರೀತಿ ಇರುವುದಿಲ್ಲ, ಅದು ಗೊತ್ತಿತ್ತು ನನಗೆ. ನಮ್ಮದು ಆಗಾಗ ಬದಲಾವಣೆ ಆಗ್ತಾ ಇರ್ತದೆ. ಹೌದು. ನಾನು ಯಾಕೆ ಯಾಕೆ ನಿನಗೆ ಸ್ವಲ್ಪ ಪ್ರಜ್ಞೆ ಈಗಲಾದರೂ ಬರ್ತದೆ. ಮಕ್ಕಳಾಟಿಕೆಯಲ್ಲಿ ಏನು ಆಗಿದೆ, ಮಗ ದೊಡ್ಡವನಾದ ಮೇಲಾದ್ರೂ ನಿನಗೆ ಸ್ವಲ್ಪ ಬುದ್ಧಿ ಬಂದಿದೆ ಅಂತ ಭಾವಿಸಿದ್ದು. ಏನಾಯ್ತಣ್ಣ? ನಿನಗೆ ಬಂದ ಧೈರ್ಯವೇ ಸ್ವಲ್ಪ ಆದ್ರೂ ಅಪರಾಧಿ ಪ್ರಜ್ಞೆ ಉಂಟ ನಿನಗೆ? ಈಗ ಅಪರಾಧಿ ಪ್ರಜ್ಞೆ ಯಾಕೆ ಬರಬೇಕು ನಮಗೆ? ಅವತ್ತು ಹೇಗೂ ಬೋಡದೆಲ್ಲ ಮಾಡಿ ನಮ್ಮ ಮುಖಕ್ಕೆ ಮಸಿ ಬಳಿದು ನಮ್ಮ ಮೂಗು ಕೊಯ್ದು ಕನ್ನಡಿ ತೋರಿಸಿ ನನಗೆ 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 ಎಂತದ ಬಾಯಲ್ಲಿ ಬರ್ತದೆ. ನಮ್ಮೊಟ್ಟಿಗೆ ಹುಟ್ಟಿ ಸತ್ತಿದ್ಯಲ್ಲ ನೀನು. ಅಯ್ಯೋ, ಅದಕ್ಕೆ ನಿರ್ದೇಶನ ನಮ್ಮ ಕಿರಿಯಣ್ಣನದ್ದೇ ಅಲ್ವಾ? ನಿಮ್ಮನ್ನು ಇಬ್ಬರನ್ನು ಉಂಟಲ್ವ ಗೋಳಿ ಮರಕ್ಕೆ ಕಟ್ಟಬೇಕು. ನೀವಿಬ್ಬರು ಇದ್ರೆ ಉಂಟಲ್ಲ ಊರು ಉದ್ಧಾರ ಆಗ್ಲಿಕ್ಕಿಲ್ಲ. ಆ ಒಂದು ಇದ್ದ ಹೆಣ್ಣು ಮಕ್ಕಳ ಮದುವೆ ಎಲ್ಲ ಹಾಳು ಮಾಡಿ ಅಲ್ಲಿಂದ ಹೊತ್ತುಕೊಂಡು ಬರ್ಲಿಕ್ಕೆ, ಇದ್ದ ನಿಶ್ಚಯವಾದ ಹೆಣ್ಣನ್ನು ಇಲ್ಲಿಂದ ಹಾಳು ಮಾಡಿ ಕೊಡ್ಲಿಕ್ಕೆ ಲೋಕದಲ್ಲಿ ಎಲ್ಲಿಯೂ ಸಿಗಲಿಕ್ಕಿಲ್ಲ. ಹಾಗಲಕಾಯಿಗೆ ಬೇವಿನ ಸೊಪ್ಪು ಸಾಕ್ಷಿ ಎನ್ನುವ ಹಾಗೆ ಎರಡು ಕಹಿಯೇ. ಏನಾಯ್ತು ಈಗ? ನಾನು ಏನಾದ್ರು ಕೆಟ್ಟ ಊರಿನವರು ಬೇಡ ಮರ್ಯಾದೆ ತೆಗಲಿಕ್ಕೆ, ನೀವೇ ಸಾಕು. ಈಗ ಅಂತದ್ದು ಏನಾಯ್ತು ಅಪರಾಧ? ಬಾಗಲಲ್ಲಿ ಅಪರಾಧ ಇದು ವಾಂತಿ ಬರ್ತದೆ. ಇದು ವಾಂತಿ ನನ್ನ ವಿಷಯದಲ್ಲಿ ಅಲ್ಲ, ತೆಕ್ಕೊಳ್ಳದೆ ಹೆಚ್ಚಾದ್ರೆ. ನಿನ್ನ ಗಂಡ ಸ್ವಾಮಿಯ ವೇಷದಲ್ಲಿ ಬಂದು ಅವನ ಕಾಲು ತೊಳೆದು ನೀರು ಕುಡ್ದೆ ಅಲ್ವಾ? ಈಗಲೂ ಹೊಟ್ಟೆ ಸರಿಯಾಗ್ಲಿಲ್ಲ ನನ್ನ ದೇವರೇ. ಅವ ಸ್ವಾಮಿ, ಆ ಸ್ವಾಮಿಗೆ ನಾನು ಕಾಲು ತೊಳಿಲಿಕ್ಕೆ, ಅವೊಂದು ಗಡ್ಡ ಕಟ್ಟಿಕೊಂಡು ಬರ್ಲಿಕ್ಕೆ, ನೀನೊಂದು ಸೇವೆ ಮಾಡ್ಲಿಕ್ಕೆ, ಅಯ್ಯೋ ಒಂದು ಸಾಗ ಹಾಕ್ಲಿಕ್ಕೆ. ಅಯ್ಯೋ ಅಯ್ಯೋ ಅಯ್ಯೋ, ಸ್ವಲ್ಪ ಮಟ್ಟಿಗೆ ತಲೆ ಹೊಡಿತಿದ್ದೆ ನಾನು. ಕೃಷ್ಣ ನಿಲ್ಲಿಸಿದ್ದಕ್ಕೆ ಬಿಟ್ಟದ್ದು. ನಿನಗೆ ಅವತ್ತು ನಾನು ಅಣ್ಣನಿಗೆ ತಪ್ಪಿ ನಡೆದಿದ್ದೇನೆ ಅಂತ ಒಂದು ಅಪರಾಧಿ ಪ್ರಜ್ಞೆ ಇರ್ತಿದ್ರೆ ನಾಲಿಗೆ ಹೊರಡ್ತಿದ್ದೆ ಇದನ್ನು ಹೇಳಲಿಕ್ಕೆ. ಅಲ್ಲ, ಈಗ ನನ್ನ ಮಗಳನ್ನು ಎಂತದ್ದು ಗುಂಡಿಗೆ ಹಾಕ್ಲಿಕ್ಕೆ ಹೊರಟದ ನೀನು? ಅವರಿಗೆ ತಲೆ ಸರಿ ಉಂಟಾ? ಹೀನರು. ಈಗ ನಾನು ಕೊಡ್ತೇನೆ ಅಂತಲ್ವಾ, ಮದುವೆ ಮಾಡಿ ಕೊಡ್ತೇನೆ. ಒಂದು ಹೆಣ್ಣನ್ನು ಸೇರಿಸುವುದು ಅಂತ ಉಂಟಲ್ಲ, ಹೌದು. ಎಲ್ಲಿಗೆ ಸೇರಿಸ್ತಾರೆ? ಮನೆಗೆ. ಆಲದ ಮರದ ಬುಡಕ್ಕ, ಮಾವಿನ ಮರದ ಬುಡಕ್ಕ ವನವಾಸದಲ್ಲಿದ್ದಾರೆ. ಇದು ಅರಾವತಿಯ ಭೂರಿ ಭಾಗ್ಯ ಭರಿತನಾದ ಬಲರಾಮನ ಮಗಳು ಯಾವುದೋ ಒಂದು ಆಲದ ಮರದ ಬುಡಕ್ಕೆ ಕೊಡ್ಲಿಕ್ಕಿರುವುದಾ? ಹೀನರು. ಆ ಧರ್ಮರಾಯ ಉಂಟಲ್ಲ, ಅಯ್ಯೋ ದೇವರೇ, ಈಗ ಅಲ್ಲಿಯೇ ಇರುವವರವರು. ಅವನಷ್ಟು ದೊಡ್ಡ ಚಟದವನು. ಒಂದಲ್ಲ ಒಂದು ದಿವಸ ಬರಲೇಬೇಕಲ್ಲ. ಯಾರು? ಪಾಂಡವರು. ಅದು ಹೆಣ ತರುವುದವರು. ನೀನು ಮತ್ತೆ ಮಾತಾಡಿಸಬೇಡ. ಅಪಶಕುನಿಲ್ಲ, ಅಪಶಕುನ ಎಂತದ್ದು? ಇನ್ನು ಅಪಶಕುನ ಎಂತದ್ದು? ಜೂತದ ಚಟಕ್ಕೆ ಬಿದ್ದು ಹೆಂಡತಿಯನ್ನು ಒತ್ತಿ ಇಡುವುದಕ್ಕಿಂತ ದೊಡ್ಡ ಅಪಶಕುನ ಎಂತದ್ದು? ಅವನ ಚಟಕ್ಕೆ ಬೆಂಕಿ ಹಾಕ್ಲಿಕ್ಕೆ ಏನ ಪುಣ್ಯ. ಅಲ್ಲಿಗೆ ದ್ರೌಪದಿ ವಸ್ತ್ರಾಪಾರದ ಯತ್ನ ಆಗುವಾಗ ಪ್ರಕರಣ ದೊಡ್ಡದಾಯ್ತು. ಒಂದು ವೇಳೆ ದ್ರೌಪದಿಯನ್ನು ಒತ್ತೆ ಇಟ್ಟ ಮೇಲೂ ಪ್ರಕರಣ ದೊಡ್ಡದಾಗದೆ ಇರ್ತಿದ್ರೆ ಶಿವನೇ ಮತ್ತೆ ಒತ್ತೆ ಇಡುದು ನಿನ್ನನ್ನೇ. ಅಯ್ಯೋ ದೇವರೇ, ಇನ್ನು ನಾಳೆ ನನ್ನ ಮಗಳನ್ನು ಮದುವೆ ಮಾಡಿಕೊಟ್ರೆ ಇನ್ನೊಮ್ಮೆ ಯೂತ ಆಡುದು ಎಲ್ಲ ಸೋತಿತಾ? ಇವಳಿ ಅಭಿಮನ್ಯುವಿನ ಹೆಂಡತಿ ನನ್ನ ಸೊಸೆ ಇದ್ದಾಳೆ, ತಕೊಳ್ಳಿ. ಹಣೆ ಬರ ಕೆಟ್ಟವ ಅವ. ಒಬ್ಬ ಧರ್ಮರಾಯ, ಒಬ್ಬ ಅಣ್ಣನಿಗಿಂತ ಮೊದಲ ಮದುವೆ ಆಗುವ ಪರಿವೆ ತರಕಸಿ ಗಂಡ ಭೀಮ. ನಿನ್ನ ಗಂಡನದ್ದು ಹೇಳಿ ಪ್ರಯೋಜನ ಇಲ್ಲ. ಹಂದಿ ಮರಿ ಹಾಕಿದಾಗಿ ಇದ್ದಲ್ಲೆಲ್ಲ ತೊಟ್ಟಿಲು ಕಟ್ಟುದು. ಸಾಕಲಿಕ್ಕೆ ತವರು ಮನೆಯವರಿದ್ದಾರೆ. ಅಲ್ಲಿ ಉಲುಪಿಗೊಂದು ಮಗನನ್ನು ಕೊಟ್ಟ, ಉಲುಪಿಯ ಊರಿನವರು ಸಾಕ್ತಾರೆ. ಇಲ್ಲಿ ಚಿತ್ರರಂಗದಲ್ಲಿ ಒಬ್ಬ ಮಗನನ್ನು ಕೊಟ್ಟ, ಅಲ್ಲಿ ಅವರು ಸಾಕ್ತಾರೆ. ಇಲ್ಲಿ ಒಂದು ನಿನಿಗೆ ಕೊಟ್ಟ, ಇಲ್ಲಿ ನಾವು ಸಾಕ್ತೇವೆ. ಎಲ್ಲೋ ನಮ್ಮ ತಲೆ ಹಾಳು ಮಾಡ್ಲಿಕ್ಕೆ ಒಂದೊಂದು ಹುಟ್ಟಿಸಿ ಹಾಕುದವ. ಕಾನೂನದೊಳಗಿರುವ ಹೀನರಿಗೆ ಸುತ್ತ ಕೊಡ್ಲಿಕ್ಕಿರುವುದಲ್ಲ. ಮತ್ತೆ ನನಗೊಂದು ಪಶ್ಚಾತ್ತಾಪ ಮಾಡು. ಯಾವುದ್ರದ್ದು? ಅವತ್ತು ನನ್ನ ಮಿತ್ರನಿಗೆ, ನನ್ನ ಶಿಷ್ಯನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ ನನಗೆ. ನಿನ್ನ ಮದುವೆ ವಿಷಯದಲ್ಲಿ ಸ್ವಲ್ಪ ಅವಮಾನ ಆಗಿದೆ. ಈ ಸಲ ಆದ್ರೂ ಸರಿ ಮಾಡಿ. ಅವರ ಮನೆಗೆ ಹೋಗ್ತಿದ್ರೆ ನಾನು ಸುಖವಾಗಿ ಬಾಳ್ತಿದ್ರೆ ಅಂತ ನಿಮಗೆ ನಂಬಿಕೆ ಉಂಟಾ? ಸುಖವಾಗಿರ್ತಿದ್ದೆ. ಅಲ್ಲಿ ಭೂರಿ ಭಾಗ್ಯ, ಹುಟ್ಟು ಸೌಭಾಗ್ಯವಂತ. ಈ ಸಲ ನಿರ್ಣಯ ಮಾಡಿದ್ದೇನೆ, ಅದನ್ನು ಸರಿ ಮಾಡ್ಲಿಕ್ಕೆ ನನ್ನ ಮಗಳನ್ನು ಅಲ್ಲಿಗೆ ಕೊಡು. ಅದು ಹೇಗೆ? ಅವನ ಮಗ ಲಕ್ಷಣ ಕುಮಾರ. ಅವ ಲಕ್ಷಣ ಇಲ್ಲ, ಸುಮ್ಮನೆ ಅವ ಲಕ್ಷಣ. ಲಕ್ಷಣ ಅಂತ ಹೇಳಿದ್ರೆ ಮುಖದಲ್ಲಿ ಲಕ್ಷಣ ಬೇಕು ಅಂತ ಇಲ್ಲ. ಏನು ಗೌರವ ಉಂಟಲ್ಲ. ನಾನು ಹೋದ ಕೂಡಲೇ ಮಾವ ಬನ್ನಿ ಕುಳಿತುಕೊಳ್ಳಿ, ತಿನ್ನುವುದಕ್ಕೆ ಏನು ಬೇಕು
ತಿನ್ನುವುದಕ್ಕೆ ಏನು ಬೇಕು ಅಂತ ಮತ್ತೆ ಕೇಳುದು, ಕುಡಿಯುವುದಕ್ಕೆ ತಗೊಳ್ತೀರಾ ಮೊದಲು ಕೇಳುದು. ಛೆ, ಏನೊಂದು ಗೌರವ, ಏನೊಂದು ಮರ್ಯಾದೆ, ಏನು ಮನ್ನಣೆ. ನಿನ್ನ ಮಗ ಇದ್ದಾನೆ, ಅವನಿಗೊಂದು ದೊಡ್ಡವರಲ್ಲಿ ಮಾತಾಡೋದು ಯಾಕೆ ಅಂತ ಗೊತ್ತುಂಟಾ? ನಿನ್ನ ಮಗ ಆದ್ರೂ ಆಗಬಹುದು, ಅವನೊಟ್ಟಿಗೆ ಒಬ್ಬ ಇದ್ದಾನಲ್ವ ಉದ್ದದವ, ಇಡೀ ಹಾಳು ಮಾಡುದೇ ಅವ. ಆ ಎರಡು ಸಾವಾಸದಿಂದ ಉಂಟಲ್ಲ ಇಡೀ ಹಾಳಾಗಿ ಹೋದ. ನಿನ್ನ ಮಗಳಿಗೆ ಜೀವ ಇದ್ರೆ ಹಾಗೆಲ್ಲ ಹೇಳಿದ್ರೆ ಹೇಗಣ್ಣ? ನೀನೀಗ ಅವಳಿಗೆ ಒಪ್ಪದಿದ್ರೆ ನಿನ್ನ ಮಗಳನ್ನು ಕೊಡಿ ಎಂತ ಮಾಡ್ತಿ? ಎಂತದ ಒಪ್ಪುದು? ಈಗ ನೀನ್ ಹೇಳ್ತಿ ಲಕ್ಷಣ ಕುಮಾರ್ಗೆ ಕೊಡುವುದು ಎನ್ನುವ ಹಾಗೆ ನಿನ್ನ ಮಗಳು ಒಪ್ಪಬೇಕನ್ನೋದಕ್ಕೆ ಏನು ಒಪ್ಪದೆ? ಒಪ್ಪುದಿಲ್ಲ ಅಂತ ಹೇಳಿ ಅವಳು ಪ್ರೀತಿ ಮಾಡಿದ್ದು ನನ್ನ ಮಗನನ್ನು. ಯಾರು ಹೇಳಿದ್ದು? ನನಗೆ ಗೊತ್ತಿದ್ದೇ ಬಂದದ್ದಲ್ವ ಇಲ್ಲಿಗೆ. ನಾನು ಎಂತದು ಪ್ರೀತಿ ಮಾಡಿದ್ದಾಳೆ ಅಂತ. ಯಾರು? ನನ್ನ ಕಾಂಗಿ. ಈಗ ನಿನ್ನ ಮಗನನ್ನು ಪ್ರೀತಿ ಮಾಡಿದ್ದಾಳ ಅವಳು? ಹೌದು. ಅವಳು ಒಪ್ಪಿದ್ದಾಳ? ಒಪ್ಪಿದ್ದಾಳೆ. ಹಾಗಾದ್ರೆ ಇನ್ನು ನೀವಿದ್ರೆ ನಮಗೆ ಕಷ್ಟ. ಅಯ್ಯೋ ಪಸಿರು ಬಂದ್ರೆ ಹೆರ್ಲಿಕ್ಕೆ ಜಾಗ ಇಲ್ಲ ಅಂತ ಒಂದು ಗಾದೆ ಮಾತುಂಟು. ನಿಮಗೆ ಕೊಟ್ಟ ದಾಕ್ಷಿಣ್ಯ ಹೆಚ್ಚಾಯ್ತು. ಕಾಗೆ ತಿನ್ನುವುದನ್ನು, ಕೋಳಿ ತಿನ್ನುವುದನ್ನು ಹೆಕ್ಕಿ ತಿನ್ಬೇಕಾದ ನೀವು, ನಿಮಗೊಂದು ಔದಾರ್ಯದಿಂದ ನಾನು ಮನೆಯಲ್ಲಿ ಜಾಗ ಕೊಟ್ಟರೆ ಅನ್ನ ಹಾಕಿದ ಕೈಯನ್ನೇ ಕಚ್ಚುತ್ತಾನೆ ಅಲ್ವಾ? ಈಗ ಸಂಬಂಧ ಒಳಗೊಳಗೆ ಆದ್ರೆ ತುಂಬಾ ಎಲ್ಲಿ ಹೋಗ್ತದೆ ಅಪ್ಪನ ಕೂಡ. ಊಟ ಹಾಕಿದ ಮನೆಗೆ ಕನ್ನ ಹಾಕುವ ಜಾತಿ. ಅಯ್ಯೋ ದೇವರೇ, ಕೃಷ್ಣ ಕರ್ಕೊಂಡು ಬಂದದ್ದು, ಅವನಿದನ್ನೆಲ್ಲ ಕಣ್ಣು ಹಾಕಿದ್ದು. ಅದೇ ರಕ್ತದಲ್ಲಿ ಹುಟ್ಟಿದ ಮಗ ಅಲ್ವಾ? ಬಿಟ್ಟಾನ ನನ್ನ ಮಗಳಿಗೆ ಮನೆಗೆ ಕನ್ನ ಹಾಕದೆ. ಅಯ್ಯೋ, ನೀನೀಗ ಹೇಳ್ತಾ ಇದ್ದಿ ಲಕ್ಷಣ ಕುಮಾರಿಗೆ ಕೊಡುದಂತ ಹೇಳಿ. ಅವನದ್ದು ಎಲ್ಲಿಯಾದ್ರೂ ಒಂದು ಒಳ್ಳೆಯ ಪ್ರಕರಣ ಉಂಟನ್ನು ಅಭಿಮನ್ಯು ಕೇಳು. ಎಲ್ಲಿ ಬೇಕಾದ್ರೂ ಉಂಟು ಅಭಿಮನ್ಯು 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 ಎನ್ನುವ ಹಾಗೆ. ಎಂತದ್ದು ಎಂತದ್ದು ಯಾವ ಎಲ್ಲಿಯಾದ್ರೂ ಅವನ ಹೆಸರು ಬರ್ತದೆ ಅಭಿಮನ್ಯದು. ಲಕ್ಷಣ ಎಲ್ಲಿ ಅವನ ಮುಖ್ಯ ಪಾತ್ರ ಉಂಟು? ಎಲ್ಲಿಯೂ ಇಲ್ಲ. ಸುಮ್ಮನೆ ಯಾಕೆ ಕೊಡುದು? ಕೈಲಾಸದಲ್ಲಿ ಭೃಂಗಿಯದ್ದು ಹೆಚ್ಚು ಪ್ರಚಾರ ಇಲ್ಲ, ಭಸ್ಮಾಸುರನದ್ದು. ಹೌದು. ಒಳ್ಳೇದು ಮಾಡಿದ್ರೆ ಮಾತ್ರ ಪ್ರಚಾರ ಆಗುದಲ್ಲ, ಕೆಟ್ಟದ್ದು ಮಾಡಿದ್ರೆ ಪ್ರಚಾರ ಆಗ್ತದೆ. ನೋಡು, ಅವು ಮಾಡಿದಷ್ಟು ಉಂಟು. ಮತ್ತೆ ಪ್ರಚಾರ ನನ್ನ ಲಕ್ಷಣ ಕುಮಾರನಿಗೆ ಬೇರೆ ಪ್ರಚಾರ ಬೇಡ. ಕೌರವನ ಮಗ ಎನ್ನುವುದೇ ಪ್ರಚಾರ. ಅಭಿಮನ್ಯುವಿಗೆ ಎಂತದ್ದು ಎಂತದುಂಟು ವಿಳಾಸ? ಒಂದು ಮನೆ ಇಲ್ಲ, ಮನೆತನವೂ ಇಲ್ಲ. ಮತ್ತೆ ಅರ್ಜುನನ ಮಗ, ಅದೇ ದೊಡ್ಡ ಹಿನ್ನಡೆ ಅವನಿಗೆ. ನೋಡು, ಒಂದು ಕ್ಷಣ ಇರಬಾರ್ದು, ಇಲ್ಲಿಂದ ಹೋಗ್ಬೇಕು. ಈಗ ಅವತ್ತು ನೀನೇ ಬಾ ಅಂತ ಹೇಳಿದವಳಲ್ಲ, ಹೌದು. ಈಗ ನಡೆ ಅಂತ ಹೇಳಿದ್ರೆ ಹೇಗೆ? ಅದು ಉಂಟು. ಈ ಮರುಭೂಮಿಯಲ್ಲಿ ಒಂದು ಒಂಟೆಯ ಮೇಲೆ ಒಂದು ಅಗಸ ಹೇರನ್ನು ಹೇರಿಕೊಂಡು ಹೋಗ್ತಾ ಇದ್ದಂತೆ. ಮರುಭೂಮಿ ದಾಟಿ ಈ ಕಡೆ ಬರುವಾಗ ಮಳೆ ಪ್ರಾರಂಭ ಆಯ್ತಂತೆ. ರಾತ್ರಿ ಆಗಿದೆ. ಏನು ಮಾಡುದು? ಡೇರೆ ಕಟ್ಟಿದ, ಅಗಸ ಅದರ ಒಳಗೆ ಕುಳಿತುಕೊಂಡ. ಸ್ವಲ್ಪ ಹೊತ್ತು ಆಗುವಾಗ ಮಳೆಯಲ್ಲಿ ನೆನೆದು ತೋಯುವಂತ ಒಂಟೆಯನ್ನು ಕಂಡು ಕನಿಕರ ಪಟ್ಟು ಒಂದು ತಲೆ ಒಳಗೆ ಹಾಕ್ಲಿಕ್ಕೆ ಬಿಟ್ಟ. ಮಳೆ ನಿಲ್ಲಿಲ್ಲ. ಬೆನ್ನು ಒಳಗೆ ಹಾಕ್ಲಿಕ್ಕೆ ಬಿಟ್ಟ. ಇನ್ನು ಮಳೆ ನಿಲ್ಲಿಲ್ಲ. ಬೆಳಿಗ್ಗೆ ಆಗುವಾಗ ಅಗಸ ಹೊರಗೆ, ಒಂಟೆ ಡೇರೆ ಒಳಗೆ. ಈಗ ಹಾಗೆ ಆಯ್ತ ಕತೆ. ನಾನು ಒಳಗೆ, ನೀವು ಹೊರಗೆ. ನೀವು ಜಿರಳೆಯ ಜಾತಿಯವರು. ಅಂತ ದುರ್ಬುದ್ಧಿ ನಮಗೆ. ದುರ್ಬುದ್ಧಿ ನಿಮಗೆ ಸದ್ಬುದ್ಧಿ ಒಂದಾದ್ರೂ ಉಂಟಾ? ಈಗಲೇ ಹೋಗ್ಬೇಕು. ನಿನ್ನ ಗಂಟು ಮೂಟೆ ಕಟ್ಟಿಕೊಂಡು, ನಿನ್ನ ಮಂಗನವರಿಯನ್ನು ಹಿಡ್ಕೊಂಡು ಈಗಲೇ ಹೋಗು. ಇಬ್ಬರು ಮಗ ಮತ್ತೆ ಅಮ್ಮ ಇರುವುದು ಇಲ್ಲಿ. ಈಗ ನಡೆ ಅಂತ ಹೇಳಿದ್ರೆ ನಾವೀಗ ಏಕಾಏಕಾಗಿ ಹೇಗೆ ಹೋಗುದು? ವಿಷಯ ಹೆಚ್ಚು ಬೇಡ, ಎರಡೇ ಸಾಕು. ಹಾಗು ಹಾಗು ತಂತ್ರ ಜಾಸ್ತಿ. ಎಲ್ಲಿಯಾದ್ರೂ ನನ್ನ ಮಗಳ ಮದುವೆಗೆ ಮನಸ್ಸಾದ್ರೆ ಒಂದು ಯಾರಲ್ಲಿ ಆದ್ರೂ ಹೇಳಿ ಕಳಿಸ್ತೇನೆ. ಸರಿ ಊಟ ಮಾಡಿ ಹೋಗಿ, ಅಮ್ಮ ಮಗ ಹೋಗಿ. ಇದು ಮಂಟಪಕ್ಕೆ ಬರುವುದು ಬೇಡುವ ನಾವು? ದೂರದಲ್ಲಿ ನಿಲ್ಲಿ. ಒಂದು ವೇಳೆ ಸರಿ ಮಾಡಿ ಕಟ್ಟಿದ ಮೇಲೆ ಮಂಟಪಕ್ಕೆ ಬಂದ್ರೆ ಸಾಕು. ಒಂದು ವೇಳೆ ನನ್ನ ಮಗನ ಮದುವೆ ಆದ್ರೆ ನೀನೊಂದು ಮಂಟಪಕ್ಕೆ ಬಂದು ಎಲ್ಲ ಸಂಪ್ರದಾಯ ಉಂಟಲ್ಲ ಅದನ್ನೆಲ್ಲ ಮಾಡಿ ಹೋಗಣ್ಣ. ನಾನಲ್ಲಿ ನಿಂತು ಹೋಗಬೇಡ. ನಾನೇ ಬರ್ಬೇಕಷ್ಟೇ. ಅಪ್ಪ ಕಾಡಿನಲ್ಲಿ ಇದ್ದಾನಲ್ಲ, ಮತ್ತೆಂತ ಸಾಯಿ. ದೊಡ್ಡ ಮಾವ ನಾನಲ್ವಾ? ಹಾಕುವ. ಏನಾದ್ರೂ ಖರ್ಚಿಗೆ ಬೇಕಾದ್ರೆ ಕೊಡುವ. ನಾನೇ 4 ಜೊತೆ ಬಟ್ಟೆ ಕೊಡಿಸುವುದಲ್ವಾ, ಊಟ ಕೊಡಿಸುವುದು. ನನ್ನ ಮಗಳಿಗೆ ಒಂದು ಕಾಲಿಗೆ ಹಾಕಿಸುವುದಕ್ಕೆ ಕೊಡ್ಲಿಕ್ಕೆ ಗೊತ್ತುಂಟ ಅವನಿಗೆ. ಒಂದು ಜೊತೆ ಬಟ್ಟೆ ಕೊಡ್ಲಿಕ್ಕೆ ಕುಡಿತ ಅವನಿಗೆ. ಏನು ಇಲ್ಲದವರು ಮದುವೆ ಒಂದಾದ್ರೂ ಆಯ್ತು. ಅದೇ ಮಾತಿನಲ್ಲಿ ಕೇಳುದಣ್ಣ. ಒಮ್ಮೆ ಮನಸ್ಸು ಮಾಡು ನೀನು. ನಿನಗೆ ಅಲ್ಲಿ ತಡ ಉಂಟು? ಇಲ್ಲ. ಕಡೆಯ ಬರ. ಎಲ್ಲಿಯವರೆಗಿನ ಅಹಂಕಾರ. ನಾವಿಲ್ಲಿ 4 ದಿವಸ ಊಟ ಮಾಡಿ ಒಳ್ಳೆದಲ್ಲಿ ಇರ್ಲಿ ಅಂತ ಭಾವಿಸಿದ್ರೆ ನಮ್ಮ ತಲೆಗೆ ಕೈ ಹಾಕುದು.
ಮಗಳಿಗೆ ನನ್ನ ಮಗಳಂತೆ, ಒಂದು ಜೋಡಿ ಅದು. ನಂಬಲಿಕ್ಕಾಗುದಿಲ್ಲ. ಇವಳ ಹೆದರಿಕೆ ಅಲ್ಲ ನನಗೆ. ಅವ ಇದ್ದಾನಲ್ವ ನನ್ನ ತಮ್ಮ, ಅವ ಏನಕ್ಕೇನು ಮಾಡಿಯಾನು. ಸುಭದ್ರೆಯ ಮದುವೆ ಕೌರವನೊಟ್ಟಿಗೆ ಅಂತ ಹೇಳಿದ್ದು ತಪ್ಪಿದೆ. ಇದು ತಪ್ಪಿದ್ರೆ 1.5 ಮಾರನ ಹಗ್ಗ ತಕೊಂಡು ನಾವು ಗೇರು ಮರಕ್ಕೇನೆ ಹಾಕ್ಬೇಕಷ್ಟೇ. ಅದಕ್ಕಿಂತ ಬೇಗ ಒಂದು ವ್ಯವಸ್ಥೆ ಮಾಡಬೇಕು. ಎಂತದು? ಸರಿ, 2 ಒಳ್ಳೆ ಮುಹೂರ್ತ ಉಂಟು. ಬರುವ ಸಪ್ತಮಿಗೆ ಮತ್ತು ದಶಮಿಗೆ ಒಂದು ಓಲೆ ಬರೀತೇನೆ. ಯಾವ ಮುಹೂರ್ತಕ್ಕೆ ನಿಮಗೆ ಅನುಕೂಲ ಆಗ್ತದೋ ಆ ದಿವಸ ನೀವು ಬನ್ನಿ ಎನ್ನುವುದಾಗಿ ಕೌರವನಿಗೆ ಓಲೆ ಬರೆದು ಕಳುಹಿಸಿಕೊಟ್ಟು. ಚಂದಿರನನೆ ಬಾರೆ ಬಾತಗೆ ಬಾತಂಗಿ ಮನದೊಳಗೆ ಬೇಸರ ಹೊಂದಿ ತಂದಿಹುದೇನು ಸ್ವರ್ಣವಾಗಿ. ಮಂದಿರದಿಯಾರೇನ ನುಡಿದರು ಮಂದಿರದಿಯಾರೇನ ನುಡಿದರು ನಂದನನು ಕುಶಲಿಗನೇ ವೇಳೆ. ಮಂದಿರದಿಯಾರೇನ ನುಡಿದರು ನಂದನನು ಕುಶಲಿಗನ ಬೇಳೆ. ಬಂದ ಪರಿಭವವರು ಹೆಪಾಡಿಗೆ ಬರಿದ ಬಲದೊಳು ನುಡಿಬೋದೆಲ್ಲವೂ. ಚಂದಿರನನೆ ಬಾರೆ ಬಾತಂಗಿ ಮನದೊಳಗೆ ಬೇಸರ ಹೊಂದಿದಂತೆ ಮುದೇನು ಸ್ವರ್ಣಾಗಿ. ಒಂದು ನಮಿಸುವಾಗ ಪ್ರಫುಲ್ಲಿತ ನೇತ್ರೆಯಾಗಿರುವುದು ನಿನಗೆ ಸಹಜವಾದ ಶೀಲ. ಆದ್ರೆ ಅನತಮಸ್ತಗಳಾದ ನಿನ್ನ ಮುಖ ಎತ್ತುವಾಗ ಕಲಾಹೀನವಾದಂತಹ ಮುಖಮಂಡಲ ನೋಡುವುದಕ್ಕಾಗುವುದಿಲ್ಲ. ಏನಾಯ್ತು ನಿನಗೆ? ಯಾವತ್ತೂ ಚಂದಿರಾನನೆಯಾಗಿರುವ ಅಂದರೆ ಬದುಕಲ್ಲಿ ಕತ್ತಲಿನಂತಹ ಸನ್ನಿವೇಶಗಳು ಆಗಾಗ ಒದಗುತ್ತಾ ಇರ್ತವೆ. ಯಾರೋ ದುಷ್ಟರು, ದುರಾಚಾರಿಗಳು, ದುರ್ಮದರು ನಮ್ಮ ಆಶೋತ್ತರಗಳಿಗೆ ಭಂಗವನ್ನು ತಂದ ಕಾಲದಲ್ಲಿ ನಾವು ಖಿನ್ನ ಮಾನಸರಾಗ್ತೇವೆ. ಈ ಮನೆಯಲ್ಲಿ ಹಾಗೆ ಯಾರಿಗೇ ಖಿನ್ನತೆ ಬಸವಳಿಕೆ ಬಂದರೂ ಕೂಡ ನಿನ್ನ ಮುಖಮಂಡಲ ನೋಡಿದಾಗ ಆಹ್ಲಾದ ತಾನಾಗಿ ಬರ್ತದೆ. ಈಗ ಕತ್ತಲಲ್ಲಿ ಅಡ್ಡಾಡ್ತಾ ಕಂಗೆಟ್ಟವರು ಚಂದ್ರಮಂಡಲ ನೋಡಿದ ಕಾಲದಲ್ಲಿ ಮನಸ್ಸಿಗೊಂದು ಆಹ್ಲಾದವನ್ನು ತಾನಾಗಿ ತಂದುಕೊಳ್ಳುವುದಿಲ್ಲ. ನಿನ್ನ ಮುಖ ಅಂತಹ ಒಂದು ವಿಶಿಷ್ಟ ಗುಣ ಸಂಪನ್ನವಾದದ್ದು. ಅದೇ ಇವತ್ತು ಕಲಾಹೀನವಾಗಬೇಕು ಅಂತ ಆದ್ರೆ ಮಂದಿರದಿ ಯಾರೇನ ಅಂದರೋ ನಿನಗೆ ನನಗೆ ಗೊತ್ತಿಲ್ಲ. ಯಾಕೆ ಅಂದ್ರೆ ಎಲ್ಲರಿಗೂ ನಿನ್ನ ಬದುಕಿನ ಪರಿಸರದ ಸೂಕ್ಷ್ಮತೆ ಆಗಿರಲಿಲ್ಲ. ಪತಿ ಪರಿವಾರ ಸಹಿತವಾಗಿ ವನವಾಸದಲ್ಲಿರುವಾಗ ಸುತನ ಹಿತವನ್ನು ಬಯಸಿಯೇ ನನ್ನ ಜೊತೆಗೆ ನಡೆತಂದು ತವರಿನಲ್ಲಿ ನೆಲೆಯಾದವನಿಗೆ. ಆದ್ದರಿಂದಲೇ ಸೂಕ್ಷ್ಮವಾದ ನಿನ್ನ ಬದುಕಿನ ಸನ್ನಿವೇಶದಲ್ಲಿ ಯಾರೋ ಸಹಜವಾಗಿ ಏನಾದ್ರೂ ಹೇಳಿದ್ರು ಅದು ಚುಚ್ಚಿದ ಹಾಗೆ ನುಂಗಿದ ಹಾಗೆ ನಿನಗೆ ಕೇಳುವುದು ಸಹಜವೇ. ಯಾರು ಏನಾದ್ರೂ ಹೇಳಿದ್ರು ಹೇಗಿದ್ದಾನೆ, ಎಲ್ಲಿದ್ದಾನೆ, ಅವರನ್ನು ಕಾಣದೆ ಕೆಲ ಸಮಯ ಆಯ್ತು. ಇಲ್ಲೇ ಕಣ್ಣೆದ್ರು ಅಡ್ಡಾಡ್ತಾ ಇದ್ದವ, ಎಲ್ಲಿ ಹೋದ, ಏನು ಮಾಡ್ತಾ ಇದ್ದಾನೆ, ಯಾಕೆ ಖಿನ್ನತೆ ಹೇಳಬಹುದಲ್ಲ. ಏನ ನುಡಿಯಲಿ ಜನ್ನ ಕಿರಿಯಣ್ಣ, ಏನ ನುಡಿಯಲಿ ಜನ್ನ ಕಿರಿಯಣ್ಣ, ಕನಕಾಗಿ
ಯಾವತ್ತಿದ್ದರೂ ಸಂತೋಷವಾಗಿರಬೇಕೆನ್ನುವಂತಹ ಉದ್ದೇಶದಿಂದ ನಿನ್ನ ನಿರ್ದೇಶನದಂತೆ ಕಾಮ್ಯಕಾಮನದಿಂದ ನಾವು ಇಲ್ಲಿ ಬಂದು ಕುಳಿತವರು. ನಮ್ಮ ಭಾಗ್ಯಕ್ಕೆ ಹಾನಿ ಒದಗಿದರೆ ಬದುಕು ಸುಖಮಯವಾಗುವುದಕ್ಕುಂಟು. ಇಲ್ಲ, ಮನೆಯ ಭಾಗ್ಯ ದೇವತೆ ಅಂತಿದ್ದವಳು ನೀನು ಸುಖವಾಗಿದ್ರೆ ನಾವೆಲ್ಲರೂ ಸಂತೋಷಿಗಳು. ನೀನಿರುವಾಗ ನಾನು ಯಾವುದಕ್ಕೂ ಭಯಪಟ್ಟವಳಲ್ಲ ಅಣ್ಣ. ಪಡಬೇಕಾಗಿಯೂ ಇಲ್ಲ. ಇಲ್ಲ ಇಲ್ಲ. ಯಾರೋ ಹೊರಗಿನವರು ನಮಗೊಂದು ಚುಚ್ಚು ಮಾತುಗಳನ್ನು ಆಡಿದರೆ ಒಂದು ಕಿವಿ ಕೇಳುವುದಕ್ಕಿದೆ, ಇನ್ನೊಂದು ಕಿವಿ ಬಿಡುವುದಕ್ಕಿದೆ. ಹಾಗೆ ಅಂತ ಯಾದವರು ಮೊದಲು ದುರ್ಬಲರಾಗಿದ್ರು. ಈಗ ಯಾದವ ಪರಿವಾರದ ಯಾರ ಕುರಿತಾಗಿ ಚುಚ್ಚುರುಡಿಯನ್ನು ಆಡುವುದಕ್ಕೂ ಲೋಕದ ಮಂದಿ 3 ಬಾರಿ ಯೋಚಿಸ್ತಾರೆ. ಅಷ್ಟು ಪ್ರಬಲರಿದ್ದಾರೆ, ಯಾರೇನು ಹೇಳುವುದಕ್ಕೆ. ಆದ್ರೆ ನಮ್ಮವರೇ ನಮಗೆ ಚುಚ್ಚು ಮಾತುಗಳನ್ನು ಆಡಿದ್ರೆ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡುವುದಕ್ಕೆ ಸಾಧ್ಯ ಉಂಟೆಣ್ಣ. ಅರಿವಿಲ್ಲದೆ ಕಿರಿಯರು ಏನಾದ್ರೂ ಪ್ರಾಜ್ಞತೆ ಇಲ್ಲದ ಕಾರಣದಿಂದ ಕಳೆಯಿದ್ರು ಅಂತಾದ್ರೆ ಅದನ್ನೆಲ್ಲ ಅಷ್ಟು ಗಂಭೀರವಾಗಿ ಸ್ವೀಕರಿಸ್ತಾರೆ. ಯಾರೋ ಕಿರಿಯರು ವಿಷಯ ಗೊತ್ತಿಲ್ಲದೆ ಏನೋ ಹೇಳಿರ್ಬೋದು, ಅಲ್ಲ ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಏನು ಹೇಳಿದ್ರು ಅದನ್ನು ಅಷ್ಟು ಗಂಭೀರವಾಗಿ ಸ್ವೀಕರಿಸುವುದಕ್ಕೆ. ಯಾರೋ ಕಿರಿಯರು ಹೇಳುತ್ತಿದ್ರೆ ನಾನು ಅಷ್ಟೊಂದು ಇಲ್ಲಿಯವರೆಗೆ ಬಂದು ನಾನು ದುಃಖಿಸುತ್ತಾ ಇರಲಿಲ್ಲ. ಹಿರಿಯರು ಯಾರಾದ್ರು? ಹಿರಿಯರೇ ಹೇಳಿದ್ದು, ನನ್ನ ಹಿರಿಯಣ್ಣನೇ ಹೇಳಿದ್ದು. ನಾನು ಅದೇ ಯೋಚಿಸುವ, ತಂದೆ ತಾಯಂದಿರಾದ್ರೆ ಹಾಗೇನು ಹೇಳುವುದಕ್ಕಿಲ್ಲ. ಹಿರಿಯಣ್ಣ ಸಹೋದರ, ನಿಜವಾಗಿ ನಾನು ಅಗ್ರಜ, ಅವ ಸಹೋದರ, ರೋಹಿಣಿ ಸುತ್ತ. ನಿನಗೆ ನೇರ ಸಹೋದರ ಅವನೇ. ನಿನ್ನ ಹಿತವನ್ನು ನನಗಿಂತ ಹೆಚ್ಚು ಕಾಯಬೇಕಾದ ಹೊಣೆ ಇರುವುದು ಅವನಿಗೆ ಅಂತ ಅವ ಏನು ಹೇಳಿ. ನನ್ನ ಹಿತವನ್ನೇ ಕಾಯಬೇಕಾದಂತಹ ನನ್ನಣ್ಣ ಇಂತಹ ಮಾತುಗಳನ್ನು ಆಡಿಬಿಟ್ಟನಲ್ಲ ಎನ್ನುವ ಹಾಗೆ ನಾನೀಗ ದುಃಖಿಸುತ್ತಾ ಇದ್ದೇನೆ. ದುಃಖಿಸ್ತಾ ಇರುವವರ ಸಮಸ್ಯೆ ಇದು. ನನಗೆ ಹೀಗೆ ಮಾಡಬಹುದು, ನನಗೆ ಹೀಗೆ ಮಾಡಬಹುದು ಹೇಳುವುದಲ್ಲದೆ ಏನು ಮಾಡಿದ್ದಾರೆ ಅಂತ ಹೇಳುದು. ಇನ್ನಲ್ಲಿ ಹೇಳಬೇಕಾದ್ರೂ ನನಗೂ ಮತ್ತು ದುಃಖ ಬರ್ತಾ ಇದೆ. ಈಗ ನೀನು ಹೇಳುವುದನ್ನು ಹೇಳಿದಲ್ಲ, ಅವ ಆಡಿದ್ದನ್ನು ನೀನು ನನಗೆ ಹೇಳುವುದು ಅಷ್ಟೇ ತಾನೆ. ಆದ್ರಿಂದ ನಿನಗೆ ಸಂಕೋಚ ಬೇಡ. ಈಗ ಏನು ಹೇಳಿದ? ನನ್ನ ಮಗನಾದಂತಹ ಅಭಿಮನ್ಯುಗೆ ಅವನ ಮಗಳಾದಂತಹ ಕನಕಾಂಗಿಯನ್ನು ಕೊಟ್ಟು ಮದುವೆ ಮಾಡಿಸಣ್ಣ ಎನ್ನುವ ಹಾಗೆ ಕೇಳಿದೆ. ಒಳ್ಳೆ ಸಂಬಂಧ, ಒಳ್ಳೆ ಆಲೋಚನೆ. ಪ್ರಾಯ ಪ್ರಬುದ್ಧರಾದಾಗ ಆ ಹುಡುಗರಿಗೆ ನಾವು ಕೊಟ್ಟ ಸಂಸ್ಕಾರವೇ ಬೆಂಬಲವಾಗುತ್ತದೆ ಎಂದು ವಿಶ್ವಾಸದಲ್ಲಿ ನಾವಿರುವಾಗ ಅಲ್ಲಿಂದ ಅಣ್ಣನ ಪರಿವಾರದಿಂದ ಬಂದ ಸಂಸ್ಕಾರ ಅಲ್ವೋ ಮಗಳಿಗೆ, ನಾವು ಕೊಟ್ಟ ಸಂಸ್ಕಾರ ನಿನ್ನ ಮಗನಿಗೆ, ಅದು ಒಗ್ಗೂಡಿತು ಅಂತ ಆದರೆ ಸಂಪತ್ಭರಿತವಾದ ಒಂದು ಬದುಕಾದ ಒಳ್ಳೆ ಆಲೋಚನೆ. ಕೇವಲ ಒಂದು ಮದುವೆ ಮಾಡಿಸಬೇಕೆನ್ನುವಂತ ಉದ್ದೇಶದಿಂದ ನಾನು ಇಲ್ಲಿವರೆಗೆ ಬಂದು ಹೇಳಿದವಳಲ್ಲ. ಮತ್ತೆ ಆದ್ರೆ ಅವರು ಪರಸ್ಪರ ಪ್ರೀತಿ ಮಾಡುತ್ತಾ ಇದ್ದಾರೆ ಎನ್ನುವಂತಹ ವಿಚಾರವನ್ನು ತಿಳಿದು ಸಂಬಂಧ ಗಟ್ಟಿಯಾಗಲಿ. ಪ್ರಾಯದಲ್ಲಿ ಪ್ರಬುದ್ಧತೆ ಬರ್ತಾ ಇರುವಂತೆ ಆಕರ್ಷಕವಾದ ವ್ಯಕ್ತಿತ್ವ ಕಂಡಾಗ ಪರಸ್ಪರ ಆಕರ್ಷಿತರಾಗುವುದು ಸಹಜ ವಿದ್ಯಮಾನ ಅಲ್ವೇ. ಅವರು ಗಂಡು ಹೆಣ್ಣು ಪರಸ್ಪರ ನೋಡಿರ್ಬೇಕು. ಅಭಿಮನ್ಯು ಕನಕಾಂಗಿ ಪರಸ್ಪರ ಇಷ್ಟಪಟ್ಟಿದ್ದಾರೆ ಅಂತ ಇಷ್ಟಪಟ್ಟಿದ್ದಾರೆ. ದೊಡ್ಡವರು ಮುಂದೆ ನಿಂತು ನಡೆಸಿಕೊಡ್ಬೇಕಪ್ಪ. ಹೌದು, ನಾನು ಒಪ್ಪಿದ್ರೆ ಸಾಕಾಗುತ್ತೆ. ಕನಕಾಂಗಿಯ ಅಪ್ಪನು ಒಪ್ಪಬೇಕು ತಾನೆ. ಕನ್ಯಾ ಪಿತೃ ಹೌದು, ಅವರನ್ನು ಒಪ್ಪಿಸಬೇಕು. ನೀನು ಕೇಳಿದ್ರೆ ಅವ ಬೇಡ ಅಂತ ಹೇಳಿ ಹೋಗಿ ಕೇಳಿದೆ ನನ್ನ ಅಣ್ಣನಲ್ಲಿ. ಏನ್ ಹೇಳಿ? ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಸು ಎನ್ನುವ ಹಾಗೆ ಹೇಳಿದಾಗ ಕಟ್ಟು ನುಡಿಯ ಮಾತುಗಳನ್ನೇ ಆಡಿಬಿಟ್ಟ. ಹೌದು, ನಾನು ಬೇಕಾದ್ರೆ ನನ್ನ ಮಗಳನ್ನು ಹಗ್ಗ ಕಟ್ಟಿ ಬಾವಿಗೆ ಬೇಕಾದ್ರೂ ಹಾಕೇನು, ನಿನ್ನ ಮಗನಾದಂತ ಅಭಿಮನ್ಯುಗೆ ಕೊಡೋದಿಲ್ಲ ಎನ್ನುವ ಹಾಗೆ ಹೇಳಿಬಿಟ್ಟ. ಹೌದು, ಕೆಲವೊಮ್ಮೆ ಉದಾಹರಣೆ ಎಲ್ಲ ಕೊಡುವಾಗ ಅದು ಸ್ವಲ್ಪ ಕಟ್ಟುವಾಗಿರ್ತದೆ, ಅದು ಅವರ ಸಹಜ ಸ್ವಭಾವ. ಆದ್ರೆ ಈಗ ಮಗನಿಗೆ ಮಗಳನ್ನು ಕೊಡುವುದಿಲ್ಲ ಅಂತ ದೃಢವಾಗಿದೆ. ಅದಕ್ಕಿಂತಲೂ ಮಿಗಿಲಾಗಿ ಕೌರವನ ಮಗನಾದಂತಹ ಲಕ್ಷಣ ಕುಮಾರನಿಗೆ ಮದುವೆ ಮಾಡಿಸಿ ಕೊಡುತ್ತಾನಂತೆ. ಈಗ ಅಲ್ಲ, ಪಾಂಡವರಲ್ಲಿ ಏನು ಕೊರತೆ ಅಂತ ಬೇಡ. ಲಕ್ಷಣ ಕುಮಾರನಲ್ಲಿ ಹಿರಿತನ, ಈಗ ಹಸ್ತಿನಾವತಿ ಅರಮನೆ ಎಂದು ಬಿಟ್ರೆ ಅಭಿಮನ್ಯು ಕುಮಾರನಲ್ಲಿ ಕೊರತೆ ಇರುತ್ತ ಬೇಡ. ನಾವು ಎಲ್ಲಿಗೆ ನಮ್ಮ ಮಗಳನ್ನು ಹೊಕ್ಕಿಸುವುದು? ಎಲ್ಲಿ ಆಲದ ಮರದ ಬುಡಕ್ಕ, ಮಾವಿನ ಮರದ ಬುಡಕ್ಕೆ ಹೊಕ್ಕಿಸುವುದ? ಎಲ್ಲಿ ನಿಮಗೆ ಮನೆ ಉಂಟ? ಹೀಗೆಲ್ಲ ಹೇಳಿದ್ರೆ ನಾನು ಹೇಗೆ ಸಹಿಸಿಕೊಳ್ಳುವುದಕ್ಕ? ಈಗ ಸಹಿಸದೆ ನೀನೇನು ಪ್ರತ್ಯುತ್ತರ ಹೇಳಲೇ ಇಲ್ಲ. ಪ್ರತ್ಯುತ್ತರ ಏನು ಹೇಳುದು? ಆದೀತು, ನಡೆ ಅಂತ ಹೇಳಿದ ಮೇಲೆ ಮತ್ತೆ ಇಲ್ಲಿ ನಾನು ನಿಲ್ಲಬಾರದು. ಎಲ್ಲಿಗಾದ್ರೂ ಹೋಗಿ ಇಲ್ಲಿಂದ ನಡೆ ಎನ್ನುವ ಹಾಗೆ ಹೇಳಿಬಿಟ್ಟ. ಮನೆಯಿಂದ ನೀವು ಹೊರಸಾರು ಅಂತಾಡಿ. ಹೌದು, ಅಲ್ಲ, ಅವನಿಗೆ ಇಷ್ಟ ಇಲ್ಲ ಅಂತ ಆದ್ರೆ ಇಷ್ಟ ಇಲ್ಲದ ಗಂಡು ಹೆಣ್ಣು ಸಂಬಂಧ ಏನುಂಟು ಅದನ್ನು ನಡೆಸಿಕೊಡುವುದಕ್ಕೆ ಅವನಿಗೆ ಮನಸ್ಸಿಲ್ಲದ ಮೇಲೆ ಅವರು ಒಗ್ಗೂಡಿ ಇರುವುದು ಅವನಿಗೆ ಪ್ರಿಯವಾಗುವುದಿಲ್ಲ. ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿ ಬಿಟ್ಬಿಟ್ಟು ಮತ್ತೆ ನೀನು ಹೋಗ್ಲಿಲ್ಲ, ಇಲ್ಲಿಗೆ ಬಂದೆ. ಹೇಳಿದ್ದು ನಾನು ಯಾವ ಮನೆಗೊಂದು ಹೊರಗೆ ಹಾಕಿದ್ದಾದ್ರೆ ನೀನು ಹೋಗಬೇಕಿತ್ತಲ್ಲ, ನೀನೀಗ ಇಲ್ಲಿಗೆ ಬಂದೆ. ನಾನು ಹೋಗಬೇಕೆನ್ನುವ ಹಾಗೆ ನಿನ್ನ ಮನಸ್ಸಲ್ವ? ಅಮ್ಮ ಬಿಟ್ರೆ ಮತ್ತೆ ನನ್ನ ಕಷ್ಟವನ್ನು ನಾನು ನಿನ್ನಲ್ಲೇ ಹೇಳಬೇಕು ತಾನೆ. ಸರಿ, ನಾನೀಗ ಹೋಗುಂತ ಹೇಳಿದ್ದೆ. ಇಲ್ಲ, ನೀನು ಹೋಗಬೇಕು ಅಂತ ಆಡಿದ್ದಲ್ಲ, ಅವ ಹೊರಗೆ ಹಾಕಿ ಆಯ್ತು ಅಂದದಕ್ಕೆ ಹೋಗದೆ ಇಲ್ಲಿಗೆ ಬಂದ ನಿರೀಕ್ಷೆ ಏನು? ನಿನ್ನಿಂದ ಏನಾದ್ರೂ ಇದಕ್ಕೆ ಪರಿಹಾರ ಸಿಗುತ್ತದ ಎನ್ನುವ ಹಾಗೆ ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ. ಅಂದ್ರೆ ಅಣ್ಣ ತನ್ನ ಮಗಳನ್ನು ಕೊಡುವುದಿಲ್ಲ ಅಂತ ದೃಢವಾಗಿ ಸ್ಥಾನ ನಿಬದ್ಧನಾಗಿ ಹೇಳಿದ್ರು. ಇನ್ನೂ ಅದು ಸಾಧ್ಯವಾದೀತು ಎಂಬ ನಿರೀಕ್ಷೆಯನ್ನು ನೀ ಕಲ್ಕೊಂಡಿಲ್ಲ. ಇಲ್ಲ, ಕಲ್ಕೊಳ್ಳಿ. ಆಗುದಿದ್ರೆ ನಿನ್ನ ಮೂಲಕವಾಗಿ ಆಗಲಿ ಎನ್ನುವ ಹಾಗೆ ಆಗಬೇಕು ಅಂತ ಉಂಟ ನಿನಗೆ? ಆಗಬೇಕು ಅಂತ ಉಂಟು.
ಒಳ್ಳೇದಾಗಬೇಕು ಅಂತ ಹಂಬಲಿಸಿದ್ರೆ ಸಾಕು, ಹಾಗೆಯೇ ಇರ್ತದೆ. ನೀ ಚಿಂತಿಸಬೇಡ. ಮನದೊಳಗೆ ಮರುಗದಿರು ಬೇಳುವೆನು ಮರುಗದಿರು ಅದರ ಇನ್ನೊಂದು ಆಯಾಮ ಏನು ಗೊತ್ತು? ಏನು? ಯಾರೋ ಒಂದು ಭರವಸೆ ಕೊಟ್ಟ ಕ್ಷಣದಲ್ಲಿ ಕಾರ್ಯ ಈಡೇರಿತು ಭಾವಿಸಬಾರದು. ಮಾತಿನಿಂದ ಎಲ್ಲವೂ ಆಗುವುದಿಲ್ಲ, ಮನಸ್ಸೇನು ಅಂತ ಗೊತ್ತಾಗ್ತದೆ. ಹಾಗೆ ಅಂತ ಮನಸ್ಸಲ್ಲಿದ್ದದನ್ನು ಮಾತಿನಲ್ಲಿ ವ್ಯಕ್ತಪಡಿಸಬಹುದು. ಅದನ್ನು ಸಾಧಿಸುವಂತಹ ಛಾತಿ ಕರ್ಮದಲ್ಲೂ ಬೇಡುವ. ಹೌದು. ಈಗ ಉಂಟಾ? ಈಗ ಅಣ್ಣ ಹೇಳಿದಲ್ಲಿಗೆ ನೀನು ಇಷ್ಟ ಆತಂಕ ಪಡುದು ಯಾಕೆ? ಅಣ್ಣ ಈಗ ಈ ಹಿಂದೆ ಅನೇಕ ವಿಷಯ ಹೇಳಿದ್ದೆಲ್ಲ ನಡೆದಿದ್ದ. ನನ್ನ ಮದುವೆ ನಿನಗೆ ಅದೇ ನೆನಪಾಗಬೇಕಾದ್ರೆ ನಿನ್ನ ಮದುವೆ ಪ್ರಕರಣದಲ್ಲಿ ನಿರ್ಣಯ ಮಾಡಿದ್ದೇನೆ. ಹೌದು, ಬೇರೆಯವರಿಗೆ ಕೊಡ್ಬೇಕಂತ ಹೇಳಿ. ಕೌರವನಿಗೆ ಅಲ್ವೋ? ಈಗ ಲಕ್ಷಣ ಕುಮಾರನಿಗೆ ಕೊಡಬೇಕು ಅಂತ, ಈಗ ಅವನ ಅಪ್ಪನಿಗೆ ಕೊಡಬೇಕು ಅಂತ. ನಿನ್ನ ಮನದಲ್ಲಿ ಯಾರಿದ್ದ? ಪಾರ್ಥ ಮಹಾಶಯ. ಯಾರ ಜೊತೆಯಲ್ಲಿ ಕಲ್ಯಾಣ ಆಯಿತು? ಅವನ ಪಾರ್ಥ ಮಹಾಶಯನ ಜೊತೆ ಕಲ್ಯಾಣ ಆಯಿತು. ನೀನು ನೋಡು ಆ ಸನ್ನಿವೇಶದ ವೈಚಿತ್ರ್ಯ ನೋಡು. ಯಾರಿಗೆ ಕೊಡುವುದಿಲ್ಲ ಅಂತ ಹಠ ಹಿಡಿದು ಕೌರವನಿಗೆ ನಿನ್ನನ್ನು ಒಪ್ಪಿಸಬೇಕು ಅಂತ ಅವನು ಆಗ್ರಹವನ್ನು ಹೊಂದಿದನು. ಆ ಕೊಡಬಾರದು ಅಂತ ಸಂಕಲ್ಪಿಸಿದ ಪಾರ್ಥನನ್ನು ತಿಳಿದೋ ತಿಳಿಯದೆ ಗೌರವದಿಂದ ಕರೆತದ್ದು, ಈಟ ಹಾಕಿ ಪೂಜೆ ಮಾಡಿ ಸೇವೆಗೆ ಜನ ಇಟ್ಟು ನಿನ್ನನ್ನೇ ಸೇವಕರನ್ನಾಗಿಸಿ ನಿಯುಕ್ತವಾಗಿಸಿ ಸುಮುಹೂರ್ತದಲ್ಲಿ ನಿನ್ನನ್ನು ಅಪಹರಿಸಿ ಮದುವೆ ಆಗುವುದಕ್ಕೆ ತಿಳಿಯದೆಯೇ ಎಲ್ಲ ವ್ಯವಸ್ಥೆಯನ್ನು ಬಲರಾಮ ಮಾಡಿದ. ಹೌದು. ಅಂದ್ರೆ ಏನು? ದೈವನೀಯತೆ ಪ್ರತ್ಯೇಕವಾಗುಂಟು ಅಂತ ಆದ್ರೆ ಅವನ ಹೆಸರು ಬಲ ಅಂತಿರ್ಲಿ, ಭದ್ರ ಅಂತಿರ್ಲಿ, ದೇವರೇ ನಿಜವಾಗಿ ಬಲಭದ್ರ. ನಮಗ ಬಲವಾಗಿಯೂ ಮಂಗಳವನ್ನು ತರುವವನಾಗಿ ಒದಗುವುದು ಅವನೇ. ಆ ಕಾರಣದಿಂದ ಅವನ ಇಚ್ಛೆ ಏನು ಅಂತ ಹಾಗೆ ಆಗ್ತದೆ. ಮಾತ್ರ
ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ. ಹೌದು. ಇದನ್ನೊಂದು ಪ್ರಸಿದ್ಧವಾದ ಉಕ್ತಿಯಾಗಿ ನೀನು ಕೇಳಿದ್ದೆ. ನಾನು ಕೇಳಿದ್ದೇನೆ. ಋಣಾನುಬಂಧದಿಂದ ಅದೆಲ್ಲ ಆಗುವುದು, ಪಶು ಪತ್ನಿ ಸುತ ಆಲಯ ಎಲ್ಲ ಆಗುವುದು ಅಂತಾದ್ರೆ ಋಣ ಸಿದ್ಧ ಆಗುವುದು ಯಾವುದರಿಂದ? ಪೂರ್ವ ಕರ್ಮದಿಂದ. ಪೂರ್ವ ಕರ್ಮದಿಂದಲೇ ಋಣ ಸಿದ್ಧ ಆಗುವುದಾದ್ರೆ ಮದುವೆ ಯಾರ ಜೊತೆ ಇರಲಿ ಅಂತ ನಾವು ಹುಟ್ಟುವ ಮೊದಲೇ ನಿರ್ಣಯ ಆಗಿದೆ. ಮತ್ತೆ ಈಗ ಅವ ಏನೋ ಹೇಳಿದ ಅಂತ ನಾನು ಒಂದು ಭರವಸೆ ಕೊಡ್ತೇನೆ. ಪೂರ್ವದಲ್ಲಿ ಹುಟ್ಟುವ ಮೊದಲೇ ನಮಗೆ ವಿವಾಹ ಯಾರ ಜೊತೆಗೆ ಅಂತ ನಿರ್ಣಯ ಆಗಿದೋ ಬಲರಾಮನ ಮಾತಿನಿಂದ ಅದು ತಪ್ಪುವುದಿಲ್ಲ. ಅಲ್ಲ, ಈಗ ಹುಟ್ಟುವ ಮೊದಲೇ ಹಾಗೆ ಆಗಬೇಕು ಅಂತ ನಿರ್ಣಯ ಆಗಿದ್ದೋ ಬಲರಾಮ ಹೇಳದಿದ್ರು ಅದು ಹಾಗೆ ಆಗ್ತದೆ ಅಲ್ವೋ? ಆದ್ದರಿಂದ ನಾವು ಋಣಾನುಬಂಧವನ್ನು ನಂಬೋಣ. ಪಾರ್ಥನ ಸತಿಯಾದಂತಹ ನೀನು ಅವ ನಿಂದಿಸಿದ್ದಲ್ಲಿ ಹುಟ್ಟಿದ್ದ ಹೌದು ಅಂತ. ಈಗ ನಿನ್ನ ಪತಿಯ ಕುರಿತಾಗಿ ಅವರ ಪರಿವಾರದಲ್ಲಿರುವ ವ್ಯಕ್ತಿಗಳ ಕುರಿತಾಗಿ ಏನು ನಿಂದೆ ಹೇಳಿದ್ದಾರೋ ಅದೆಲ್ಲ ನೀನು ಒಪ್ಪಿದಾಗ ಅದು ವಾಸ್ತವ ಅಲ್ವಲ್ಲ? ಈಗ ಅವನು ಬೀರುಗಳು ಅಂತ ಹೇಳಿದವರು ಪರಾಕ್ರಮಿಗಳು ಹೌದು, ಅವರು ದರಿದ್ರರು ಅಂತ ಹಂಗೈಸಿದವರು ಸಂಪನ್ನರು ಹೌದು, ಕ್ಷತ್ರಿಯೋತ್ತಮರು ಹೌದು. ಅದಷ್ಟು ಹೌದು ಅಂತ ಆದ್ಮೇಲೆ ಅವ ಹೇಳಿದಲ್ಲಿಗೆ ನೀರು ಕುಗ್ಗುವುದು ಯಾಕೆ? ಹೌದು, ಎಂತ ಸಮಸ್ಯೆಯನ್ನೆಲ್ಲ ಬಗೆಹರಿಸಿದ್ದಾರೆ. ನಾಳೆಗೆ ನಾಳೆ ಇದನ್ನು ಸುಡ್ತೇನೆ ಅಂತ ಹೊರಟಾಗ ಅವರಿಗೆ ಒಂದು ಬಿಲಮುಖದ ಮಾರ್ಗ ಸಿಕ್ಕಿತು. ಬದುಕಿನಲ್ಲಿ ಇವರಿಗಿನ್ನು ಗತಿಯೇ ಇಲ್ಲ ಅಂತ ಹೇಳುವಾಗ ಕ್ಷತ್ರಿಯ ಕುಲಜರೆಲ್ಲ ನೆರೆದ ಸಭೆಯಲ್ಲಿ ಪಂಚವಲ್ಲಭೆಯಾದ ಪಾಂಚಾಲಿಯನ್ನು ಕೈ ಹಿಡಿಯುವ ಯೋಗ ಸಿಕ್ಕಿತೋ ಇಲ್ಲೋ? ಅಂದ್ರೆ ಪಾಂಡವರ ಅದೃಷ್ಟ ದೊಡ್ಡದುಂಟೆ, ಕಾಣುವ ತನಕ ನಮಗೂ ಗೊತ್ತಾಗುವುದಿಲ್ಲ. ಕಂಡ ಮೇಲೆ ಎಲ್ಲರೂ ಬೆರಗಾಗುವುದು ಮಾತ್ರ ಉಳಿಯುತ್ತದೆ. ಆದ್ದರಿಂದ ಈಗ ನಿಜವಾಗಿ ನೀನು ಕುಗ್ಗಬೇಕಾದ ಕ್ಷತ್ರಿಯಾಣಿ ಒಂದು ಹಠ ಬರಬೇಡ. ಮಗನಿಗೆ ಪ್ರೀತಿಯಾಗಿ ಪ್ರಣಯದಿಂದ ಅವಳೊತ್ತಿಗೆ ಆಸಕ್ತನಾಗಿದ್ದಾನೆ, ಹೊಂದಬೇಕು ಅಂತ ಹಂಬಲ ವ್ಯಕ್ತಪಡಿಸಿದ್ದಾರೆ. ತಾಯಿಯಾಗಿ ವೀರವನಿತೆಯಾಗಿ ಹೇಗಾದ್ರೂ ಹೊಂದಿಸಬೇಕು ಅಂದ್ರೆ ಹೇಗೆ? ಏನ್ ಮಾಡ್ಬೇಕು? ಮನೆ ಬಿಟ್ಟು ಹೋಗ್ಬೇಕು. ಅಂದ್ರೆ ನಾನು ನಿನ್ನ ಅಣ್ಣ ಹೇಳಿದ ಹಾಗೆ ಹೇಳಿದ್ದಲ್ಲ, ನೀನು ಮನೆ ಬಿಟ್ಟು ಛಲವನ್ನು ಹಿಡಿದು ಕಾರ್ಯ ಸಾಧನೆಗಾಗಿ ಹೋಗ್ಬೇಕು. ಈಗ ನಿನ್ನ ಪತಿಯು ಅವನ ಪರಿವಾರದವರು ಎಲ್ಲಿದ್ದಾರೆ ಅಂತ ಗೊತ್ತುಂಟು? ನನ್ನ ಪತಿ ಕಾಡಿನಲ್ಲಿ ಕಾಮ್ಯ ಕವನದಲ್ಲಿ. ಈಗ ಹೋಗಿ ಅವನ ಪರವಾಗಿದ್ದರು, ಪತಿಯ ಪರವಾಗಿದ್ದರು, ಹೇಗೆ ಪ್ರಬಲರಾಗಿ ನಿನ್ನ ಸುತನ ಕಲ್ಯಾಣ ಸಾಧಿಸ್ತಾರೆ ಅಂತ ಹೋಗಿ ಕೇಳಿ ತಿಳಿಯಬೇಕು. ಮಗನನ್ನು ಕೂಡಿಕೊಂಡು ಹೊರಡು ಹೋಗು ಅಂತ ಹೇಳಿದ್ರೆ ಇಲ್ಲಿದ್ದರಿಂದ ನಾನು ಹೀಗಿದ್ದೇನೆ, ಅಲ್ಲಿ ಹೋದ್ರೆ ನಾನು ಹೇಗೆ ಮೆರೀತೇನೆ ಅಂತ ತೋರಿಸಿಕೊಳ್ಬೇಕು. ಗತಿ ಇಲ್ಲದೆ ಇಲ್ಲಿ ಬಂದದೆಲ್ಲ ನಿರೂಪಿಸಬೇಕು. ಎಲ್ಲ ಒಳ್ಳೆಯದೇ ಆಗ್ತದೆ, ಒಳ್ಳೆಯದೇ ಆಗಬೇಕು. ಮಗನನ್ನು ಕರ್ಕೊ ಕಾಮ್ಯ ಕವನದ ಮಾರ್ಗ ನೇರ ಮಾರ್ಗದಲ್ಲಿ ಹೋದ್ರೆ ಸ್ವಲ್ಪ ತಡಾಗಿ ಹೀಗೆ ಸುತ್ತು ಬಳಸಿದ ಮಾತು ನಾ ದಾರುಕರಲ್ಲಿ ಮಾರ್ಗ ಸೂಚಿಸುವುದಕ್ಕೆ ಹೇಳ್ತೇನೆ. ಕಾಡಿನ ತಡಿಯ ತನಕ ನಿಮ್ಮನ್ನು ಬಿಟ್ಟು ಬರುವುದಕ್ಕೆ ಹೇಳ್ತೇನೆ. ಅಲ್ಲಿಂದ ಮುಂದೆ ಅವ ಸೂಚಿಸಿದ ಮಾರ್ಗದಲ್ಲಿ ನೇರ ಹೋಗುವಾಗ ನಿಮಗೆ ಸಿಗಬೇಕಾದ ಸಿಗ್ತದೆ, ಆಗಬೇಕಾದ ಆಗ್ತದೆ. ಕಲ್ಯಾಣವೇ ಸಿದ್ಧಾಂತದೆ. ಚಿಂತ ಮಾಡಬೇಡ, ನಾನು ಇಲ್ಲೇ ಇದ್ದೇನೆ. ನೀವು ಹೋಗಿ ನಿನ್ನ ಧೈರ್ಯ ಇರುವ ತನಕ ನಾನು ಯಾವತ್ತಿದ್ರೂ ಸೋಲ. ಗರ್ಜಿಸಿ ವನದಿ ನುಡಿದ ಹಿಡಿಂಬಿ ಆತ್ಮಜನು
ಆಗ ನನ್ನ ಹೆಸರು ಘಟೋತ್ಕಜ. ನಾನು ರಕ್ಕಸ ಅಂತ ತಿಳಿದಿರ. ಚಂದ್ರವಂಶವರಿತನಾದಂತಹ ಭೀಮಸೇನನಿಗೆ ಹಿಡಿಂಬಾದೇವಿಯಲ್ಲಿ ಹುಟ್ಟಿಕೊಂಡ ಮಗ. ವಂಶ ಬರುವುದು ಅಪ್ಪನಿಂದ. ರಕ್ಕಸ ಬಣ್ಣ ಮಾತ್ರ, ಬಣ್ಣದ ಅಣ್ಣ ಅಲ್ಲ ಇವ. ಚಂದ್ರವಂಶಕ್ಕೆ ನಮ್ಮದ್ದು ಸೇರ್ಪಡೆ ಆಗಿದೆ. ನಮ್ಮ ಆಧಾರ ಇರುವುದು ಚಂದ್ರವಂಶದಲ್ಲಿ, ಗೊತ್ತುಂಟ? ನಮ್ಮ ಅಪ್ಪ ಭೀಮಸೇನ ಅಲ್ವಾ? ನನ್ನದ್ದು ಹಾಗೆ ಘಟೋತ್ಕಚ, ಘಟಸೇನ. ಈ ಕ್ಷೇತ್ರ ನಮ್ಮ ಮಾವನ ಬಳುವಳಿ. ದ್ವೈತವನ ಕಾಮ್ಯಕಾವರದ ಬದಿಯಲ್ಲಿರುವಂತಹ ಒಂದು ವನ ಪ್ರದೇಶ. ಮೊದಲು ಅದಕ್ಕೆ ಸೇರ್ಪಡೆ ಆಗಿದ್ದದ್ದು. ಮತ್ತೆ ನಾವು ಅಷ್ಟೋ ಇಷ್ಟೋ ಅಂತ ಅಕ್ರಮ ಮಾಡಿದ್ದು. ಈಗ ಸಕ್ರಮ ಆಗಿದೆ. ಇಲ್ಲಿಗೆ ಹೆಸರೇನು ಗೊತ್ತಾ? ಏನು? ಹಿಡಿಂಬಾವನ. ಯಾಕೆ ಹೆಸರು ಬಂತು ಅಂತ ಗೊತ್ತುಂಟಾ? ಯಾಕೆ ಯಾಕೆ? ಹೋಗುವವರನ್ನು ಬರುವವರನ್ನು ಹಿಡಿದು ಹಿಡಿದು ತಿನ್ನುತ್ತಿದ್ದನಂತೆ. ಹಿಡಿದು ತಿಂಬಾತನವನ ಹಿಡಿಂಬಾವನ. ನಮ್ಮ ಮಾವ ಸತ್ತ ಮೇಲೆ ಅದೇ ಹೆಸರು. ನಮ್ಮ ಮಾವನ ವಿಳಾಸದೊಟ್ಟಿಗೆ ನಮ್ಮ ವಿಳಾಸವೂ ಸೇರ್ಪಡೆ. ಯಾರ ಹೆಸರಿದ್ರೇನು, ಹೆಸರು ಬಂದ್ರೆ ಆಯ್ತು ಅಷ್ಟೇ. ನಮ್ಮಮ್ಮನಿಗೆ ಸ್ವಲ್ಪ ಪ್ರಾಯ ಆಯ್ತು ಈಗ. ಆಗ ಈಗ ಹೇಳುವ ಕ್ರಮ ಉಂಟು. ಏನಂತ? ನಾವು ಬರೇ ರಕ್ಕಸರಲ್ಲ ಮಗ, ಮನುಷ್ಯರ ಸಂಪರ್ಕವುಳ್ಳವರು, ಮನುಷ್ಯರ ಸಂಬಂಧವುಳ್ಳವರು, ಮನುಷ್ಯರನ್ನು ಸ್ನೇಹಿಸಬೇಕಾದವರು. ಇವತ್ತು ಎಂತದೋ ಏನಿದಂತರಿ ಕಾನೂನು ಮತ್ತಿದೆ. ಇಲ್ಲಿಗೆ ಏನಿದಚ್ಚರಿ ಬೀಸುವ ಗಾಳಿಯಲ್ಲಿ ನನ್ನ ಮೂಗನ್ನು ಏರುತ್ತಿರುವ ಸೇರುತ್ತಿರುವ ಪರಿಮಳ ಹೇಳ್ತದೆ. ಮೈಯ ವಾಸನೆ, ಮಾನವರ ಮೈಯ ವಾಸನೆ. ಬರೇ ಮೈಯ ವಾಸನೆ ಅಂತ ಹೇಳಿದ್ರೆ ಅಂದ್ರೆ ಯಾರಾದ್ರೂ ಆತಿಥ್ಯ ನೋಡಿದ್ರೆ ಯಾವ ಮೈಯ ವಾಸನೆ ಬರುವುದು? ಅಷ್ಟೇ. ಮಾನವರ ಮೈಯ ವಾಸನೆ, ಅನುಬಂಧ. ಅಪ್ಪ, ನಾವು ಮೊದಲೆಲ್ಲ ಮನುಷ್ಯರ ಮಾಂಸ ಅಂತ ಹೇಳಿದ್ರೆ ನಮಗೆ ಬಹಳ ಪ್ರೀತಿ. ಯಥಾರ್ಥಕ್ಕಾದ್ರೂ ನಮ್ಮ ಅಪ್ಪನ ನಮ್ಮ ಮದುವೆ ಆಗುವ ಬದಲು ತಿನ್ನುವುದಕ್ಕೆ ತರುವ ಉದ್ದೇಶದಲ್ಲಿ ಹೋದವಳಂತೆ. ಹೌದಂತೆ. ಮತ್ತೆ ನಮ್ಮ ಅಪ್ಪನನ್ನು ನೋಡಿದಾಗ ನಮ್ಮ ಅಮ್ಮನಿಗಾಯ್ತಂತೆ, ಇವನನ್ನು ಒಮ್ಮೆಲೆ ತಿನ್ನುವುದು ಬೇಡ, ಮದುವೆ ಆಗಿ ಸ್ವಲ್ಪ ಸ್ವಲ್ಪ ತಿನ್ನುವ ಅಂತ. ಅದಾಗ್ತದ ಹಾಗೆ? ಅದು ಹಾಗೆ. ನೀವೆಷ್ಟು ದೂರ ಇದ್ರಿ, ಮದುವೆ ಆದ ಮೇಲೆ ಎಷ್ಟು ಸಪರಾದ್ರಿ ನೋಡಿ. ಅದು ಹಾಗೆ ಬೇಕಾ? ಹೆಂಡತಿ ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಗಂಡನನ್ನು ತಿನ್ನುವಳು ಅಂತ ಲೆಕ್ಕ. ಹಾಗಿರುವುದಿಲ್ಲ. ಗಂಡ ಸಂಪಾದನೆ ಮಾಡಿದ್ದನ್ನು ಹೆಂಡತಿಯೇ ತಿನ್ನುವುದು, ಗಂಡ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಹೆಂಡತಿಯೇ ತಿನ್ನುವುದು. ಹಾಗಾಗಿ ಗಂಡನ ಬಗ್ಗೆ ಪೂರ್ಣವಾದಂತಹ ಹೊಣೆಗಾರಿಕೆ ಉಳ್ಳವಳು ಅಂತ ಹೇಳಿದ್ರೆ ಹೆಂಡತಿ. ಹಾಗಲ್ಲದು ಅಲ್ಲ, ಅದು ಹಾಗೆ. ನಿಮಗೆ ಬೇಸರ ಆಗುತ್ತಿದ್ರೆ ಹೀಗೆ ಹೇಳುವ ಅಷ್ಟೇ. ಹೆಂಡತಿ ಎನ್ನುವಳಿಗೆ ಮೀಸಲಾಗಿರಿಸಿದಂತಹ ದೇಹ ಗಂಡನದ್ದು. ಹೌದು, ಹಾಗಾಗಿ ಅವಳಿಗೆ ಅಧಿಕಾರ ಇರುವುದು ಅಷ್ಟೇ. ಬೇರೆಯವರಿಗೆ ನನ್ನ ಗಂಡ ಮಾತಾಡಬಾರ್ದು, ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಗಂಡ ಏನನ್ನೂ ಮಾಡಬಾರ್ದು. ಇದು ವಿಷಯ. ಸರಿ ಇರ್ಲಿ, ಅಷ್ಟೇ. ಅದಲ್ಲ, ಈ ಮನುಷ್ಯರ ವಾಸನೆ ಬರುವಾಗ ಮನುಷ್ಯರ ಮಾಂಸವೇ ನಮ್ಮ ಜಾತಿಯವರಿಗೆ ಯಾಕೆ ಇಷ್ಟ? ಮನುಷ್ಯರ ಮಾಂಸಕ್ಕೆ ಹೆಚ್ಚೇನು ಸೇರಿಸಬೇಕು ಅಂತ ಇಲ್ಲ. ಅಂದ್ರೆ ಹುಳಿ ಅದರಲ್ಲೇ ಉಂಟಲ್ಲ, ಉಪ್ಪು ಅವರ ದೇಹದಲ್ಲಿ ಉಂಟು, ಅದಕ್ಕೆ ತುಂಬಾ ಸೇರಿಸಬೇಕು ಅಂತ ಇಲ್ಲ. ಇದ್ರೆ ಸ್ವಲ್ಪ ಮೆಣಸಿನ ಹುಡಿ ಸೇರಿಸಿದ್ರೆ ಆಯ್ತು. ಮನುಷ್ಯರ ದೇಹದ ಮಾಂಸ ಅಷ್ಟು ರುಚಿ. ಇವತ್ತು ಯೋಚನೆ ಮಾಡುವಾಗ ನಮ್ಮಮ್ಮ ಹೇಳಿದ್ದು ನೆನಪಾಯ್ತು. ಮನುಷ್ಯರ ಸ್ನೇಹ ದೊಡ್ಡದು ಮಗ, ಮನುಷ್ಯರ ಪ್ರೀತಿ ದೊಡ್ಡದು ಮಗ. ಮನುಷ್ಯ ಅಂತ ಹೇಳಿದರೆ ಮನನಶೀಲತೆ ಉಳ್ಳವ. ನಮಗೆ ಅವರು ಪೂಜಾರ್ಹರಿದ್ದಾರೆ, ನಿಮ್ಮ ಅಪ್ಪನ ವಂಶಜರು. ಹಾಗಾಗಿ ಅವರ ಎಲ್ಲರ ಆರೋಗ್ಯ ನಮಗೆ ಮುಖ್ಯ ಅಂತ ಹೇಳಿದ್ದಾಳೆ. ಈ ಕಾಡಿನಲ್ಲಿ ಇಂತಹ ವಾಸನೆ ಬರುವಾಗ ನಮ್ಮ ಜಾಸ್ತಿ ಮಕ್ಕಳು ಬಿಟ್ಟಾರ? ಮತ್ತೆ ಬಿಡುದಿಲ್ಲ. ಎಲ್ಲಿಯಾದ್ರೂ ನನ್ನ ಕಣ್ಣಿಗೆ ಕಾಣುವುದಕ್ಕಿಂತ ಮೊದಲು ಅವರನ್ನು ಸಿಗಿದು ಹರಿದು ತಿಂದು ಬಿಟ್ರೆ
ಮತ್ತೆ ಯಾರು ಎಲ್ಲಿ ನಿನಗಿಂತ ಯಾವ ದಾರಿಯಲ್ಲಿ ಹಾ. ನರ ಕುರಿ 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 ಎಂದಿರು ನರ ಕುರಿಯ ಕುರಿ 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 ಅರಚು ಮಾಡುವ ಎದುರು ಕೊಡ್ತಾರೆ ಇಲ್ಲಿ. ನಾನು ಹರಕಿದ ಹಾಗೆ ಕೇಳಿದ್ದೆ. ಮತ್ತೆಂತದ್ದು? ನಾವು ಗಟ್ಟಿ ಮಾತಾಡಿದ್ರೆ ಹಾಗೆ ನಿಮಗೆ ಕೇಳ್ತಾರೆ. ಹೌದಾ? ನಮಗೆ ನಿರ್ಧಾರದ ಲಯವೇ ಇಲ್ಲ. ಆ, ಹೆಣ್ಣು ಹೆಂಗಸು. ಏಯ್, ಎಂತದ ಅವಳು? ಹೆಣ್ಣು ಹೆಂಗಸು. ಹೌದು, ನನ್ನ ಅಮ್ಮ. ಇರಬಹುದು. ಹಾ ಹೆಣ್ಣಾದ ಕಾರಣ ಹಾ ಅವಳು ಹುಡುಗಿಯೇ, ಹಾ ಅವಳು ಯುವತಿಯೇ, ಛೇ. ಅವಳು ವೃದ್ಧೆಯೇ ಹಾ ಅಲ್ಲ. ಹೀಗಿರುವವಳೆ ಹಾ ಒಂದು ಮಗುವಿನ ತಾಯಿ ಅಂತ ಗೊತ್ತಾಗ್ತದೆ. ಹೌದಾ? ನೀನು ಅವಳಲ್ಲಿ ನೋಡ್ಬೇಡ, ಇಲ್ಲಿ ನನ್ನಲ್ಲಿ ಮಾಡು. ಗರತಿ ಗರತಿ ಹಾ ಗರತಿ. ಹೌದು. ಏನು ಏನು ಒಳ್ಳೇದು. ನೀನು ಮಗನು, ಹೌದು. ಅವಳು ಅಮ್ಮನು. ಅಮ್ಮ. ನೀನು ಅಪ್ಪ ಇಲ್ಲಿದ್ದಾರೆ. ಯಾಕೆ? ಅಪ್ಪನನ್ನು ಬಿಟ್ಟು ಬಂದೆಯಾ? ಯಾಕೆ? ಕೇಳಿತು. ಹಾ ಏಯ್, ಈ ದಾರಿ ಯಾವುದು ಗೊತ್ತೇನೋ ನಿನಗೆ? ಯಾವ್ದಿದು? ಹಿಡಿಂಬಾವನ. ಓ ಇದುವೆಯಾ? ಆ, ಈ ಪ್ರದೇಶದಲ್ಲಿ ಹೋಗಬೇಕು, ಹೇಳಬೇಕು, ಕೇಳಬೇಕು ಅಂತ ಇದ್ರೆ ಹಾ ನನ್ನ ಪಡೆಬೇಕು. ಹೌದಾ? ಒಂದು ಹೆಜ್ಜೆ ಮುಂದಿರಿಸಿ ಅಂತಾದ್ರೆ ಹಾ ನಿನ್ನನ್ನು ಬುದ್ಧಿ ಪುಡಿ ಪುಡಿ ಮಾಡಿ ಅಲ್ಲಿ ನಡೆಗೆ ಸೇರಿಸಿಕೊಂಡನು. ನಿಲ್ಲದ ಹುಲುದಾನವನೇ ಹುಲುದಾನವ ನಿನ್ನೆಲ್ಲ ಹುಲುದಾನವನೇ ಬಲು ಬಲ್ಲಿದ ನೀನಲು ಕಲನೇ ಚೆಲ್ಲುವೆ ನಿನ್ನ ಎರುದಿರ ದುರದಲ್ಲಿ ತೋರ್ಪೆಯ ಮನೂರ ನಿಲ್ಲು. ನೀನು ಅಲ್ಲಿ ಇರ್ತೀರಿ ಅಂತ. ಇಲ್ಲಿ ನಾನಿದ್ದೇನೆ. ಅವಳ ಅಭಿನಯ ಚಂದ ಆಗ್ತದೆ. ಎಲ್ಲಿ ನೋಡಿದ್ದೀನಿ? ಅವಳ ಮುಖ ನೋಡುತ್ತೆ ಏನು? ಉಪ್ಪಿನಲ್ಲಿ ಹಾಕಿದ ಮಾವಿನಕಾಯಿ ಹಾಗೆ. ಅಲ್ಲ. ಯಾಕೆ? ನಿನ್ನನ್ನು ಕಂಡಾಗ ಅಷ್ಟು ಅಸಹ್ಯವಾಗಿ ನೀನು ಕಾಣ್ತಾ ಇದೆಯನ್ನು ವಿಕಾರ ಸ್ವರೂಪಿ. ನಾನು ಸ್ವರೂಪ ಮಾತ್ರ ಅಲ್ಲ, ನಮ್ಮ ಜಾತಿಯಲ್ಲಿ ನನ್ನಷ್ಟು ಚಂದದವರು ಬೇರೆ ಯಾರು ಇಲ್ಲ. ನಿನ್ನ ಸ್ವರೂಪಕ್ಕೆ ತಕ್ಕಂತೆ. ನನಗೆ ಯಾಕೆ ಮದುವಾಗಲಿಲ್ಲ ಗೊತ್ತುಂಟಾ? ಯಾಕೆ? ನನಗೆ ಹೆಣ್ಣು ಕೊಡ್ಲಿಕ್ಕೆ ಹೆದರ್ತಾರೆ. ನಿನಗೆ ಮದುವೆ ಆಗ್ಲಿಲ್ವಾ? ಇಲ್ಲ. ಇನ್ನು ಆ, ಇನ್ನು ಅಂತಳಿಗೆ ನಾನು ಮುದುಕನು. ಹಾಗೆ ಕಾಣ್ತಿ. ಏಯ್, ಅದು ನಮ್ಮ ಜಾತಿಯವರೆಲ್ಲ ಹೀಗೆ. ಹೌದಾ? ಹೌದು. ಏ ಹಾ. ಈ ದಾರಿಯಲ್ಲಿ ಹಾ. ನಾವು ಬರುವಾಗ ಹಾ. ನಮ್ಮನ್ನು ತಡೆದು ಯಾಕೆ ಬಂದಿರಿ ಅಂತ ಕೇಳುವ ಪಾರುಪತ್ಯ ನಿನಗೆ ಕೊಟ್ಟವರಾದ್ರು ಯಾರು? ಅದನ್ನು ಕೇಳಬೇಕಿದ್ರೆ ನೀನು ಯಾರು? ಮುಚ್ಚಲ ಬಾಯಲು ಪೋರ ಏ ಪೋರ ಪೋರ ಮುಚ್ಚು ಮುಚ್ಚು ಪೋರ ಪೋರ ಮುಚ್ಚಲ ಬಾಯಲು ಪೋರ ತಿರುಗುತ್ತಲು ತಿರುಗಲು ಪೋರ ಹುಚ್ಚಲವಿಲ್ಲ ಸುಂದು ಮನದಿಚ್ಚೆ ಕಲಿಸುವೆ ಬಿಂದು ಕಳ್ಳನ ಗತಿಗೆ ಬಾಲ ಇಳೆ ಗೊರಗಲು ಕಳ್ಳ ಲಲನೆ ಸುಭದ್ರೆಯು ಮರುಗಿ
ಕಳವಿದಾರಣ ನಿನ್ನ ಒಲವಿಲ್ಲದಾದುದೇ ಸಲಗುವರಾರು ಎನ್ನುತ್ತ ಲಲನೆ ಸೌಭದ್ರೆ ಮರುಗಿ ಮೂರು ಲೋಕದೊಳಿಂದು ವೀರನೋ ಖಳ ಸಂಹಾರಕ ಬಲ ಭೀಮನಿರುತ್ತ ಖಳ ಸಂಹಾರಕ ಬಲ ಭೀಮನಿರುತ್ತಗ ಈ ರೀತಿಯಿಂದಲೇ ಹೋರಡವಿಯುಳಿದು ಈ ರೀತಿಯಿಂದಲೇ ಹೋರಡವಿಯುಳಿದು ಈ ಕ್ರೂರಮುದ ಅಪಜಯವಾಯ್ತೇ ಕೃಷ್ಣ ನೋವಾಗಿರಬಹುದು ಏನು ನಿನಗೆ ಎಂತಹ ಬಲಾನ್ವಿತ ನೀನು ಎಷ್ಟು ಬಲವಿದ್ದರೂ ಕೂಡ ಅಂತಹ ರಕ್ಕಸರನ್ನು ನಿನಗೆ ಹೋರಾಟ ಮಾಡುವುದಕ್ಕೆ ಸಾಧ್ಯವಾಯಿತು ಎಷ್ಟು ನೋವಾಗಿರಬಹುದು ಏನು ಅದನ್ನೆಲ್ಲ ನಾನು ಆಲೋಚಿಸುತ್ತಿರುವುದು ಈ ಹೊತ್ತಿನಲ್ಲಿ ನನಗೆ ಯಾರು ನೆನಪಾಗುತ್ತಾ ಇಲ್ಲ ಭೀಮಸೇನ ಮಹಾಶಿವ ನೆನಪಾಗುತ್ತಾ ಇದ್ದಾರೆ ಶತಗಜ ತ್ರಾಣಿ ಎನ್ನುವಂತಹ ನೆಗಳತೆಯನ್ನು ಪಡೆದವರು ಮೂರು ಲೋಕದಲ್ಲಿ ಬಲವನ್ನು ಪಡೆದವರು ಅವರು ಒಂದು ವೇಳೆ ದಿನ ದೊಡ್ಡ ತಂದೆಯಾದಂತಹ ಭೀಮಸೇನ ಮಹಾಶಿವರು ಇಲ್ಲಿ ಇರುತ್ತಿದ್ದರೆ ನಿನಗೆ ಇಂತಹ ದುಸ್ಥಿತಿ ಬರುವುದಕ್ಕೆ ಸಾಧ್ಯವೇ ಇಲ್ಲ ಮಗನೇ ಏಳು ಮಗನೇ ಎದ್ದೇಳು ಮಗನೇ ಅಚ್ಚತಾ ಅರರೆ ಯಾರಿಕೆಯೂ ಅರರೆ ಯಾರಿಗೆ ವರ ಭೀಮಸೇನನಿಲ್ದುರಿವಳು ನೋಡಿ ಚೋದಿಗವು ವರ ಭೀಮಸೇನನಿಲ್ದು ಒರೆವಳು ನೋಡಿ ಚೋದಿಗ ಅರಿಯಬೇಕೆನುತ್ತ ವರಗಟೋ ಕಜ ಅರಿತದ ನುಡಿಸಿದನು ಯಾರವ್ವ ತಾಯಿನಿ ಚಾರು ಬಾಲಕನಾರೋ ವೀರವೃಕೋದರ ನಿನಗೆ ನೇರ ಸಂಬಂಧಿಯೇ ವೀರವೃಕೋದರ ನಿನಗೆ ನೇರ ಸಂಬಂಧಿಗೆ ಸಾರದ ವದನೆ ವಿತಾರದಿ ನುಡಿಯುವುದು ವಿವರ ಯಾರಮ್ಮ ತಾಯಿನಿ ತಾರು ಬಾಲಕನಾರು ವೀರವೃಕೋದರ ನಿನಗೆ ನೇರ ಸಂಬಂಧಿಯೇ ಅಮ್ಮ ಹೆದರಿಕೆ ಆಗುತ್ತಾ ಇದೆ. ಅಯ್ಯೋ ದೇವರು, ಇವನಿಗೆ ಇಂತಹ ಸ್ಥಿತಿ ಬಂದು ಹೋಯಿತಲ್ಲ. ನೀನು ಹೆದರಬೇಡಪ್ಪ. ಯಾಕೆ? ನಾನೇನು ನಿನ್ನಲ್ಲಿ ದೇಶವನ್ನಿರಿಸಿಕೊಂಡು ನಿನ್ನನ್ನು ಮಾತಾಡಿದ್ದೇನೆ ಅಂತ ತಿಳಿಯಬೇಡ. ಮತ್ತೆ ನಿನ್ನ ಮಾತಿನ ಓಗದಲ್ಲಿ, ನಿನ್ನ ದುಃಖದ ಉಮ್ಮಳಿಕೆಯಲ್ಲಿ, ನಿನ್ನ ಕಟ್ಟದ ಪರಿಸ್ಥಿತಿಯಲ್ಲಿ ಒಬ್ಬರ ಹೆಸರು ಹೇಳಿದೆಯಲ್ಲ, ವರವೃಕೋಧರ ಭೀಮಸೇನ, ಆ ಹೆಸರು
ಕಟ್ಟ ಬಂದ ಕಾಲದಲ್ಲಿ ಇಷ್ಟಮಿತ್ರನಾಗಿ ಭೀಮನೆನ್ನುವ ಸಹಕರಿಸುತ್ತಾರೆ ಎನ್ನುವಂತಹ ನುಡಿ ಕೇಳಿ ಕೆಲವು ಸಲ ದೇವರನ್ನು ನೋಡದೇ ಇದ್ದರೂ ನಮಗೆ ದೇವರ ಹೆಸರು ಬರ್ತದೆ ಕಟ್ಟ ಕಾಲದಲ್ಲಿ. ಹಾಗೆ ಎಲ್ಲಿಯಾದರೂ ಅವನೊಬ್ಬನಿದ್ದಾನೆ ಎನ್ನುವಂತಹ ಹೆಸರನ್ನು ಕೇಳಿ ನೀನು ಉಚ್ಚರಿಸಿರುವೆಯೋ ಅಲ್ಲ, ನಿನಗೆ ನೇರವಾಗಿ ಅವರೊಟ್ಟಿಗೆ ಸಂಬಂಧ ಇದೆ. ಸಂಬಂಧ ಇದ್ರೆ ನೀನು ಅವನಿಗೆ ಏನಾಗಬೇಕು, ಅವ ನಿನಗೆ ಹೇಗೆ ಸಂಬಂಧ ಮಾತ್ರ ಅಲ್ಲ, ಇವ ನಿನಗೇನಾಗಬೇಕು, ಅವನಿಗೂ ನಿನಗಿರುವ ಸಂಬಂಧ ಏನು ಅಲ್ಲ. ಈ ಕಾಡಿನ ಮಧ್ಯೆ ನೀವೆಲ್ಲ ಬಂದಿರಲ್ಲ, ಯಾರಮ್ಮ ನೀವು ಒಂದು ಸ್ವಲ್ಪ ಹೇಳುತ್ತಾಯೇ? ಎನೆ ಮನ ಮರುಗುತ್ತ ತನುಜ ನೋಡಿಂದಳು ಕನಬಲಾನ್ವಿತ ವಾಯುಸುತನ ಘನಬಲಾನ್ವಿತ ವಾಯುಸುತನ ಅನುಜ ಪಾರ್ಥನ ಸತಿನ ವಾಯುಸುತನ ಅನುಜ ಪಾರ್ಥನ ಸತಿ ಎನಗೆ ಕರಳನೀತ ಅಭಿಮನ್ಯುವೆನುತ ಇವ ಅಭಿಮನ್ಯು ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ. ಅದರಲ್ಲಿ ಮಧ್ಯಮ ಪಾಂಡವನಾದಂತವನು ಮಹಾಭಾರತ ಮಹಾಶಯ. ಆ ಪಾರ್ಥನ ಮಡದಿ ನಾನು, ಸುಭದ್ರೆ ಎನ್ನುವ ಹಾಗೆ ನನ್ನ ಹೆಸರು. ಅರ್ಜುನ ಮಹಾಶಯನ ಹೆಂಡತಿ, ಭೀಮಸೇನ ಮಹಾಶಯರ ತಮ್ಮನಾದಂತಹ ಪಾರ್ಥನ ಹೆಂಡತಿ ನಾನು. ಇವ ನನ್ನ ಮಗ ಅಭಿಮನ್ಯು. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ನನ್ನ ಇವನ ದೊಡ್ಡ ತಂದೆಯಾದಂತಹ ಭೀಮಸೇನ ಮಹಾಶಯನ ಹೆಸರನ್ನು ಹೇಳಬೇಕಾಗಿ ಬಂತು. ಈ ವನದಡಿಗೆ ಬರುವುದಕ್ಕೆ ಬಲವಾದಂತಹ ಕಾರಣವಿದೆ. ನನ್ನ ಮಗನಾದಂತಹ ಅಭಿಮನ್ಯುಗೆ ಮದುವೆ ಮಾಡಿಸಬೇಕೆನ್ನುವಂತಹ ಉದ್ದೇಶದಿಂದ ಬಲಭದ್ರ ಸ್ವಾಮಿಯ ಮಗಳಾದಂತಹ ಕನಕಾಂಗಿಯನ್ನು ನಾನು ಕೇಳಿದರ ಪರಿಣಾಮವಾಗಿ ನನ್ನ ಅಣ್ಣ ಬಲರಾಮ ಅದಕ್ಕೆ ಒಪ್ಪಲಿಲ್ಲ. ನನ್ನನ್ನು ಹೊರ ಹಾಕಿದ. ಕೃಷ್ಣ ಅಣ್ಣನಲ್ಲಿ ಹೋಗಿ ಕೇಳಿದೆ, ಇವನನ್ನು ಕರೆದುಕೊಂಡು ಕಾಮ್ಯಕಾವನಕ್ಕೆ ಹೋಗು, ಈ ಮದುವೆಯನ್ನು ನಾನು ಮಾಡಿಸುತ್ತೇನೆ ಎನ್ನುವ ಹಾಗೆ ಹೇಳಿದ. ಹಾಗೆ ಕರೆದುಕೊಂಡು ಕಾಮ್ಯಕಾವನಕ್ಕೆ ಬಂದೆ. ಬರುವಂತಹ ಸಂದರ್ಭದಲ್ಲಿ ನೀನು ಸಿಕ್ಕಿದೆ. ನೋಡು, ನಿನ್ನ ಮೆಟ್ಟಿನ ಘಾತದಿಂದ ಇವನು ಕೆಳಗೆ ಉರುಳಿ ಬಿದ್ದಿದ್ದಾನೆ, ಮೂರ್ಛಿತನಾಗಿದ್ದೇನೆ. ಆದ್ರೆ ನೀವು ಯಾರು? ಈ ರೀತಿಯಾಗಿ ಯಾಕೆ ಮಾಡ್ಬೇಕಂತ ಹೇಳಬೇಕಲ್ವೇ? ಮಾತೆ ಮನ್ನಿಸು ಪಾರ್ಥ ಜಾತನಿಂದರಿಯದಿಯೇ, ಮಾತೆ ಮನ್ನಿಸು ಪಾರ್ಥ ಜಾತನಿಂದರಿಯದೆ ಘಾತಿಸಿದೇನು ಘೀನಾತನದಿಯೇ. ಮಾತಾ ಕುಮಾರನ ಪ್ರೀತೆಗೆ ಡಿಂಬಿ ಸಂಜಾತನು ನಾಗಟೋತ್ಕಟನು ನನ್ನ ಮಗ ಮೂರ್ಛಿತನಾಗಿದ್ದಾನೆನ್ನುವ ಹಾಗೆ ನಾನು ದುಃಖಿಸುತ್ತಾ ಇದ್ದೇನೆ. ನೀನು ನಿನ್ನ ಪರಂಪರೆಯನ್ನು ಬಿಡುವುದಿಲ್ಲ. ನನಗೆ ಮುಗಿದದ್ದೇ ಗೊತ್ತಾಗಲ್ಲ. ನೀನೇನು ದುಃಖಿಸ್ಬೇಕು ಅಂತ ಇಲ್ಲ. ನಿನಗಿಂತ ಹೆಚ್ಚು ದುಃಖ ನನಗಾಗ್ತದಮ್ಮ. ನಿನಗೆ ಯಾಕೆ ದುಃಖ ಆಗ್ಬೇಕು? ನನ್ನ ದುಃಖವನ್ನು ನಿನ್ನಲ್ಲಿ ಹೇಳಿದ್ರೆ ನಿನಗೆ ಅರ್ಥ ಆಗ್ಲಿಕ್ಕಿಲ್ಲ. ನಮ್ಮ ಜಾತಿ ಮಕ್ಕಳು ಕೂಗುವಾಗ ನಿಮಗೆಲ್ಲ ಆರ್ಭಟ ಕೊಟ್ಟ ಹಾಗೆ ಕೇಳು. ನಿನಗೆ ಅಜೀರ್ಣ ಆಯ್ತಾ? ನಾನು ಅಳುವುದಮ್ಮ. ನೀವು ಅಳುವುದಿಲ್ಲ ಹಾಗೆಯಾ? ಹೇಗೆ ಬಂದ ಹಾಗೆ? ಇನ್ನು ಬೇರೆ ಬೇರೆ ಧ್ವನಿ ಉಂಟು ನಮ್ಮಲ್ಲಿ ಅಳುವುದಕ್ಕೆ. ಅದು ಬೇರೆ ಬೇರೆ. ಈಗ ತಮ್ಮನ ಬಿದ್ದರೆ ಹೀಗೆ ಅಳುವುದು. ತಮ್ಮನ ಅಪ್ಪ ಸತ್ರೆ ಬೇರೆ ಉಂಟು. ನನ್ನ ಅಪ್ಪ ಸಾಯ್ಲಿಲ್ಲ ಅಲ್ಲ. ತಮ್ಮ ಅಂತ ಹೇಳಿದ್ರೆ ಇವ ನನಗೆ ತಮ್ಮ. ನನಗಿರುವುದು ಒಬ್ಬನೇ ಮಗ, ನನಗೆ ಇನ್ನೊಂದು ಮಗ ಇಲ್ಲ. ನಿನ್ನ ಮಗ ಯಾರು ಹುಟ್ಟಿಲ್ಲ ನನಗೆ. ಈಗ ನಿನಗೆ ಅರ್ಜುನ ಮಹಾಶಯರು ಗಂಡ ಹೌದಾ? ಹೌದು. ಗಂಡನ ಅಣ್ಣ ಇವನಿಗೆ ಏನಾಗಬೇಕು? ಗಂಡನ ಅಣ್ಣ ಇವನಿಗೆ ದೊಡ್ಡಪ್ಪ. ದೊಡ್ಡಪ್ಪನ ಮಗ ಇವನಿಗೆ ಏನಾಗಬೇಕು? ದೊಡ್ಡಪ್ಪನ ಮಗ ಇವನಿಗೆ ಅಣ್ಣ. ನಾನಣ್ಣ. ಮಗನೇ ನೀನು ಸುಮ್ಮನಿರು. ಹೇಗೆ ದೊಡ್ಡಪ್ಪನ ಯಾರು ಹೇಳಿದ್ದು? ಇದು ಭೀಮಸೇನ ಇದ್ದಾರಲ್ಲ, ಭೀಮಸೇನ ಭೀಮಸೇನ. ಹೌದು.
ಕಾಡಿನ ಹೆಣ್ಣು ಹೆಂಡತಿ ಇದ್ದಾಳೆ ಗೊತ್ತುಂಟಾ? ಅದು ಹಿಡಿಂಬೆ ನನಗೆ ಗೊತ್ತುಂಟು. ನೀನು ಸುಮ್ಮನೆ ಕಥೆ ಎಲ್ಲ ಹೇಳ್ಬೇಡ. ಗೊತ್ತುಂಟು ಗೊತ್ತುಂಟಾ? ಅವರ ಹೆಸರು ಹಿಡಿಂಬೆ ಅಂತ. ಹೌದೌದು. ಅವರಿಗೆ ಇನ್ನೊಂದು ಹೆಸರುಂಟು ಗೊತ್ತುಂಟಾ? ನಗರ ಪಾಲಿಕೆ. ಕಮಲ ಕಮಲ ಪಾಲಿಕೆ. ನಗರ ಪಾಲಿಕೆ ಅಲ್ಲ. ನಗರ ಪಾಲಿಕೆ ಅಲ್ಲ. ಕಮಲ ಪಾಲಿಕೆ. ನಗರ ಪಾಲಿಕೆ ಇದು ಕಸ ತೆಗೆದುಕೊಂಡು ಕಮಲ ಪಾಲಿಕೆ. ಅವರ ನಾನು ಮಗ. ಕಮಲ ಪಾಲಿಕೆ ನೀನು ಮಗ ಅಂದ್ರೆ ಭೀಮಸೇನನು ಆತ್ಮ ವೈ ಪುತ್ರ ಮಾಸಿ ವೈ ಹೇಳುವುದನ್ನು ಕೇಳಿದ್ದೇನೆ. ಭೀಮಸೇನ ಮಹಾಶಯನಿಗೆ ಹಿಡಿಮೆಯಲ್ಲಿ ಒಬ್ಬ ಮಗ ಹುಟ್ಟಿದ್ದಾನೆ ಎನ್ನುವ. ಹೌದು, ಘಟ್ಟದ ಬಗ್ಗೆ ಇನ್ನ ಹೆಸರೇ ನೀನು ಸರಿಯಾಗಿ ಹೇಳು. ಕೆಲವರೆಲ್ಲ ಹೇಳಿದರು. ಅಯ್ಯೋ ದೇವರೇ, ನೀನು ಅಂತವರಿಗೆ ಮಗನಾಗಿ ಹುಟ್ಟಿ ಇವನಿಗೆ ಹೀಗೆ ಮಾಡಿಬಿಟ್ಟಿಯಲ್ಲ, ತಮ್ಮನಿಗೆ ಹೀಗೆ ಮಾಡಿಬಿಟ್ಟಿಯಲ್ಲ. ಒಬ್ಬ ಮಗ ಸಿಕ್ಕಿದೆ ಎನ್ನುವಂತ ಸಂತೋಷ, ಇಲ್ಲಿ ನೀ ನೋಡಿದ್ರೆ ನನ್ನ ಮಗನಾದಂತಹ ಮಗ ಕಳೆದುಕೊಂಡಿದ್ದಾನೆ ಎನ್ನುವಂತ ದುಃಖ ನನಗೆ. ಈಗ ನಿನ್ನ ಮಗ ನನ್ನ ತೆಮ್ಮ ಬಿದ್ದಿದ್ದಾನೆ ಅಂತಲ್ಲ? ಎಂತದ್ದು ಅದೆಲ್ಲವೂ ಇಲ್ಲ, ತಮ್ಮ. ಅದೇ ತೆಮ್ಮ. ಹೌದು, ಬಿದ್ದಿದ್ದಾನೆ. ನೀನು ಅಲ್ಲಿದ್ದೇಳು. ನನಗೆ ಮಂತ್ರವಾದ ಗೊತ್ತುಂಟ. ಅದೆಲ್ಲ ನೋಡುವಾಗ ಗೊತ್ತಾಗುತ್ತದೆ. ನಮ್ಮ ಮಾವ ದೊಡ್ಡ ಮಂತ್ರವಾದ ತೀರಿ ಹೋಗಿದ್ದಾರೆ. ನಮ್ಮ ಅಮ್ಮ ಸ್ವಲ್ಪ ಸ್ವಲ್ಪ ಕಲಿತಿದ್ದಾರೆ. ಅದು ಕುಟುಂಬದಲ್ಲಿ ಹೆಂಗಸರಿಗೆ ಪಾಠ ಇಲ್ಲ ಅದರದ್ದು, ನನಗೆ ಬಂದದ್ದು. ನೀನು ಬೈಯುವುದ ಮಂತ್ರ ಮಾಡು. ನನ್ನನ್ನು ಬೀಳಿಸಿ ಇಷ್ಟೊತ್ತಾದ್ರೂ ಅವನು ಹೋಗ್ಲಿ ಬೇಡ. ಬೀಳಿಸಿದ್ದು ಅವನೇ, ನಿನ್ನನ್ನು ಎಬ್ಬಿಸಿದ್ದು ಅವನೇ. ನೀನೀಗ ತಡೆಯುವುದಕ್ಕೆ ನನ್ನನ್ನು? ಅವ ನಿನ್ನ ಅಣ್ಣ. ಇಷ್ಟು ಜನರನ್ನ ದಾಳಿ ಮಾಡಿದ್ದು ಓಡ್ಲಿಕ್ಕೆ. ಅಮ್ಮ, ಅವನ ನಿನ್ನ ಅಣ್ಣ. ಇದು ನನ್ನ ಅಣ್ಣನು. ಹೌದು, ಅಣ್ಣನ ಬಣ್ಣ ಏನು ಹೀಗೆ? ಬಣ್ಣದ ಅಣ್ಣ. ಈಗ ನನ್ನನ್ನು ಎಬ್ಬಿಸಿದೀವು ನಾವು. ಇವನೇ ಎಬ್ಬಿಸಿದ್ದು. ಅದುವೇ ನನ್ನ ಮುಖ ಪೂರ್ತಿ ಒದ್ದೆ ಆಗಿದೆ. ಅದೇನು ಮಂತ್ರ? ಮಂತ್ರ ನಿನ್ನ ಮಂತ್ರದಲ್ಲಿ ನನ್ನ ಮುಖ ಮಂತ್ರದಲ್ಲಿ ಉಗುಳು ಹೆಚ್ಚಿಗೆ ಮಂತ್ರ. ನನ್ನ ಮುಖ ಒದ್ದೆ ಮಾಡಿದೆ. ಅಲ್ಲ ನಮ್ಮ ದೇವರಿಗೆಲ್ಲ ಪ್ರತ್ಯೇಕ ಅಭಿಷೇಕ ಮಾಡಲಿಕ್ಕಿಲ್ಲ. ನಾವು ಮಂತ್ರ ಹೇಳಿ ಆರಂಭ ಮಾಡಿ ಮುಗಿಸುವಾಗ ದೇವರು ಒದ್ದೆ ಆಗ್ತಾರೆ. ಹೌದಾ? ಅದಲ್ಲ, ಇದು ಅಣ್ಣ ಕೇಳಿದ್ದಲ್ಲ. ಹೌದು. ಇವ ಯಾರು ಅಣ್ಣ? ನಿನ್ನ ದೊಡ್ಡ ಭೀಮಸೇನ ಮಹಾಶಯ ಇದ್ದಾರಲ್ಲ, ಭೀಮಸೇನ ಮಹಾಶಯರಿಗೆ ಹಿಡಿಮೆಯಲ್ಲಿ ಒಬ್ಬ ಮಗ ಹುಟ್ಟಿದೆ ಎನ್ನುವಂತಹ ವಿಷಯ ಗೊತ್ತಿಲ್ಲ ನಿನಗೆ? ಘಟೋತ್ಕಚ ಎನ್ನುವ ಹಾಗೆ ಇವನೇ ಅವನೇ. ನೀನೊಬ್ಬ ಇದ್ದೀತ ಗೊತ್ತಿತ್ತು, ನಿನ್ನನ್ನು ನಾನು ನೋಡಿರ್ಲಿಲ್ಲ. ನೋಡು, ನೀನು ಅಣ್ಣ ಅಂತ ಗೊತ್ತಿಲ್ಲದೆ ನಿನಗೆ ನಾಲ್ಕು ಎಷ್ಟು ಹೊಡೆದಿದ್ದೇನೆ. ತೊಂದರೆ ಇಲ್ಲ, ನಾನು ಹೊಡೆದದ್ದನ್ನು ಯಾರಲ್ಲಿ ಹೇಳಬೇಡ. ಇಲ್ಲ ಇಲ್ಲ, ಅದು ನಮ್ಮೊಳಗೆ ಅಣ್ಣ. ಇನ್ನು ನಾಳೆ ನಾನು ಹೊಡ್ತಿದ್ದೇನೆ ಅಂತ ನನ್ನಿಂದ ಏನಾದ್ರೂ ನಿನ್ನ ಮನಸ್ಸಿಗೆ ಬೇಸರ ಆಗಿದ್ರೆ ಕ್ಷಮಿಸಿಬಿಡಣ್ಣ. ನಾವು ಅದನ್ನೆಲ್ಲ ನೆನಪಿಟ್ಟುಕೊಳ್ಳುವವರ ಇಲ್ವಾ? ಒಂದು ವಿಷಯದಲ್ಲಿ ಆಗ್ತದೆ. ದೋಸೆ ತಿನ್ನುವಾಗ ಗಲಾಟೆ ಮಾಡಿದ್ರೆ ಮತ್ತೆ ರೊಟ್ಟಿ ತಿನ್ನುವಾಗ ಅದರ ಬಗ್ಗೆ ಗಲಾಟೆ ಮಾಡಲಿಕ್ಕೆ ಎಂತ ಗುಣ ನೋಡು ನಮ್ಮದೆಲ್ಲ ಹಾಗೆ. ಹೇಳಮ್ಮ, ಒಂದು ವಿಷಯಕ್ಕೊಮ್ಮೆ ಗಲಾಟೆ ಆದ್ರೆ ಮತ್ತೆ ಅದನ್ನೇ ಹಿಡ್ಕೊಂಡು ಗಲಾಟೆ ಮಾಡಿ ಇವನಿಗೊಂದು ಮದುವೆ ಸಮಸ್ಯೆ. ಮದುವೆ ಅಮ್ಮ ಹೇಳಿದ್ರು. ನೀನು ಪ್ರೀತಿ ಮಾಡಿದ್ಯೇನೋ? ಹೌದು. ಯಾರನ್ನು? ನನ್ನ ಮಾವನ ಮಗಳು. ಮಾವನ ಮಗಳು ಅಂತ ಹೇಳಿದ್ರೆ ಸ್ವಂತ ಹೆಂಡತಿ ಅಂತ ಲೆಕ್ಕ. ಕನಕಾಗಿ ನಿನ್ನ ಹೆಂಡತಿಯನ್ನು ಕೇಳಲಿಕ್ಕೆ ನೀನು ಬೇರೆಯವರಲ್ಲಿ ಹೋಗುದು ಯಾಕೆ? ಅಯ್ಯೋ, ಕೇಳಲಿಕ್ಕೆ ಹೋದ್ರೆ ತಲೆಯಿಂದ ಮೇಲೆ ಮಾತಾಡ್ತಾರ ಅವರು. ಈಗ ಮಾತಾಡಿದ್ರೆ ಬೇಸರ ಇಲ್ಲ, ಸಮಸ್ಯೆಯನ್ನು ಗೊತ್ತುಂಟು. ಎಂತದ್ದು? ಬೇರೆಯವರಿಗೆ ಕೊಡುದು ಅಂತ ನಿಶ್ಚಯ ಮಾಡಿದ್ದಾರೆ ಅಂತ. ಯಾರಿಗೆ? ಅವ ಕೌರವನ ಮಗ ಇದ್ದಾನಲ್ಲ, ಅವ ಲಕ್ಷಣ. ಅವಲಕ್ಷಣ. ಗುರುರಾಯನ ಮಗ. ಅವನಿಗೆ ಕೊಡ್ತಾರ? ಮುಹೂರ್ತ ಇಟ್ಟಾಗಿದೆ. ಅವನಿಗೆ ಕೊಡ್ಲಿ ಅವರು. ಅವನಿಗೆ ಕೊಟ್ಟರೆ ನನಗೆ. ನೀ ಅಣ್ಣನ ಸ್ಥಾನದಲ್ಲಿ ನಿಂತು ಒಂದು ತಮ್ಮನಿಗೆ ಮದುವೆ ಮಾಡ್ಬೇಕಲ್ಲ. ಅವನಿಗೆ ಕೊಡ್ಲಿಯಾ? ನನಗೊಂದು ಮದುವೆ ಮಾಡಿಸಣ್ಣ. ಅವನಿಗೆ ಕೊಡ್ಲಿ ಅಂತ. ಕನಕಾಂಗಿ ನನಗೆ. ಕನಕಾಂಗಿ ನಿನಗೆ? ಮತ್ತೆ ಹೌದು, ಅವನಿಗೆ ಕೊಡ್ಲಿ. ನಿನಗೆ ನಿಶ್ಚಯ ಆದ ಹೆಣ್ಣು, ನೀನು ಬೇಕು ಅಂತ ಆಶಿಸಿದ ಹೆಣ್ಣು, ನಿನ್ನ ಮ್ಯಾವನ ಮಗಳು. ಮಾವನ ಮಗಳು ನಿನಗೆ ಸಿಕ್ಕದೇ ಇದ್ರೆ ನಾನು ಬದುಕಿ ಪ್ರಯೋಜನ ಉಂಟಾ? ನಾನು ಮುಂದರಿದ್ದು ನಾನೇ ಮದುವೆಗೆ ಬೆನ್ನೆಲುಬು ಆಗ್ತೇನೆ. ಅದು ಹೇಗಮ್ಮ ಅಲ್ಲಿ ಸಭೆ ಸೇರ್ತದಮ್ಮ ಮದುವೆಗೆ? ಎಷ್ಟು ನಿನಗೆ ಎಷ್ಟು ಬೇಕು ಅಷ್ಟು ಸಭೆ ಸೇರ್ತದೆ. ಅಲ್ಲ, ನೀನು ಬರ್ತಿತ್ತು ಗೊತ್ತಾದ ಮೇಲೆ ಗೊತ್ತಿಲ್ಲ. ಹೆಣ್ಮಕ್ಕಳೆಲ್ಲ ಬಂದಾರಮ್ಮ. ಎಂತದಕ್ಕೆ ನಿನ್ನ ಮದುವೆ ಆಗ್ಲಿಕ್ಕೆ?
ಒಂದು ನನಗೆ ರೂಪದಿಂದ ಸಿಕ್ಕುದೇ ಇಲ್ಲ ಅಂತ ಕಾಡಿನಲ್ಲಿ ಯಾರು ನನಗೆ ಹೆಣ್ಣು ಕೊಡುವುದಿಲ್ಲ, ನನ್ನಷ್ಟು ಚಂದ ಇಲ್ಲ. ಅಣ್ಣ ನನಗೊಂದು ಉಪಕಾರ ಮಾಡ್ತೀಯ? ಏನು? ನೀನು ಬರುವುದು ಅದಕ್ಕೆ ಅಂತ ದಯವಿಟ್ಟು ಯಾರಲ್ಲಿ ಹೇಳಬೇಡ ಆಯ್ತಾ? ಬರುವವನು ಬರದಿದ್ದರು ನನ್ನ ಮದುವೆ. ಬೇಡ ಬೇಡ, ನಾವು ಸುದ್ದಿ ಹೇಳುದು ಬೇಡ. ಮತ್ತೆ ಇದ್ರೆ ಆದ್ರೆ ಹೋಗು. ನನ್ನ ಮದುವೆ ಮುಗಿದು ನಿನ್ನ ಮದುವೆ ಮುಗಿದು ಮತ್ತೆ ನೋಡು. ಗೊತ್ತಾಯ್ತಲ್ಲ? ನೀನೇನು ಹೆದರಬೇಡ. ನಿನ್ನನ್ನು ಈ ದಾರಿಯಲ್ಲಿ ಕಳಿಸಿದ್ಯಾರು? ಸಣ್ಣ ಮಾವ ಕೃಷ್ಣ ಸ್ವಾಮಿ. ಒಳ್ಳೇದಾಗ್ತದೆ ಅಂತ ಹೇಳಿದಾರಲ್ಲ. ಒಳ್ಳೇದಾಗ್ತದೆ ಹೇಳಿದ್ದಾರೆ. ಈ ಪ್ರಸಂಗ ಒಳ್ಳೇದಾಗ್ತದೆ ಅಂತ. ಇದು ರಂಗನ ತಂತ್ರ. ಹೌದು, ರಂಗ ಸ್ವಲ್ಪ ತಡ ಮಾಡಿ ಬಂದಿದ್ದಾನೆ ಕಾಣ್ತ. ತೊಂದರೆ ಇಲ್ಲ, ತೊಂದರೆ ಇಲ್ಲ. ರಂಗ ಹೇಳಿದ್ದಾನಲ್ಲ ಇಲ್ಲೇ ಹೋಗಬೇಕು ಅಂತ. ಬಹುಶಃ ನಾನು ದಾರಿಯಲ್ಲಿ ಸಿಗ್ತೇನೆ ಅಂತ ಅವನಿಗೆ ಗೊತ್ತುಂಟು. ನನ್ನ ಮೂಲಕವೇ ಈ ಪ್ರಸಂಗಕ್ಕೊಂದು ಮಂಗಳ ಹೇಳಿಸಲಿಕ್ಕೆ ಅವ ಪ್ರಯತ್ನಿಸ್ತಾನೆ ಅಂತಾದ್ರೆ ನೋಡುವ, ನನಗೂ ಒಂದು ಮಂಗಳ ಹೇಳುವ ಯೋಗ ಬರ್ತದ. ಆದ್ರೆ ಒಂದು, ಈಗ ನಾವು ಕಾಮೇಕಾವನಕ್ಕೆ ಹೋಗು ಅಪ್ಪನನ್ನು ಕಾಣಲಿಕ್ಕೆ. ಈಗ ನಿನ್ನ ಅಪ್ಪನ ನೀನು ನೋಡಿದ್ಯಾ? ಇಲ್ಲ. ತುಂಬಾ ದಿವಸ ಆಗ್ಲಿಲ್ವಾ? ನನ್ನ ಅಮ್ಮನ ಹೊಟ್ಟೆಯಲ್ಲೇ ನಾನಿರುವಾಗ ಅವರು ಮತ್ತೆ ಬಿಟ್ಟೋದ್ರಂತೆ. ಈಗೊಂದು ಅವಕಾಶ ತಾನೆ ಅಪ್ಪನನ್ನು ನೋಡ್ಲಿಕ್ಕೆ. ಹೌದು, ಅಲ್ಲಿಗೆ ಹೋಗುವ. ಹಾಗಿದ್ರೆ ಅಲ್ಲಿಗೆ ಹೋಗಿ. ಆದ್ರೆ ಒಂದು, ನನ್ನ ಅಮ್ಮನಿಗೆ ನಡಿಲಿಕ್ಕಾಗುದು. ನಾನಿರುವಾಗ ಬೇರೆ ಯಾರು ನಡಿಲಿಕ್ಕಿಲ್ಲ. ಒಂದು ಕಾಲದಲ್ಲಿ ನಮ್ಮ ಅಪ್ಪನು 5-5 ಜನವನ್ನು ಒಟ್ಟಿಗೆ ಹೊತ್ತಿದ್ದಾರಂತೆ. ಈ ಕಾಡಲ್ಲೆಲ್ಲ ನಮ್ಮ ಅಮ್ಮ ನಡೀಲೇ ಇಲ್ಲ. ಮತ್ತೆ ನಮ್ಮ ಅಪ್ಪನನ್ನು ಅಮ್ಮ ಹೊತ್ತುಕೊಂಡು ಹೋಗ್ತಿದ್ದಾಳೆ. ಈಗ ಅಮ್ಮನನ್ನು ಎಲ್ಲಿಗೆ ಬೇಕಾದ್ರೂ ನಾನೇ ಹೊತ್ಕೊಂಡು ಹೋಗು. ಸರಿ, ನನಗೆ ಅಮ್ಮ ಬೇರೆ, ಚಿಕ್ಕಮ್ಮ ಬೇರೆಯ? ಒಂದೇ. ನನ್ನ ತಮ್ಮ ಬೇರೆ, ಅಣ್ಣ ಬೇರೆಯ? ಅಲ್ವಾ? ನಿನ್ನನ್ನು ಒಂದು ಹೆಗಲಲ್ಲಿ, ಚಿಕ್ಕಮ್ಮನನ್ನು ಮತ್ತೊಂದು ಹೆಗಲಲ್ಲಿ, ಜಾತ್ರೆಯ ಗತಿಯಲ್ಲಿ ಮಕ್ಕಳನ್ನು ಸುತ್ತಿಸಿದ ಹಾಗೆ ನಿಮ್ಮನ್ನು ಎತ್ತಿ ಉಳಿರಿಸಿ ಸಾರಿದ ನಾಗನ ಮೇಲು ಪರಿಗಿಗೆ ವೀರಾಗ ವೀರಗವದವಿಯ ವೀರನು ಪರಿಗಿಸಲು ಅಂಗಪ್ರಾವನದಲ್ಲಿರುವಂತಹ ತಂದೆಯನ್ನು ನೋಡಿ ಆಶೀರ್ವಾದವನ್ನು ಪಡೆದೆ. ಅಪ್ಪ ಹೇಳಿದರು, ನನಗೆ ವನವಾಸ ಸಂದರ್ಭ ಮಗ ಊರಿಗೆ ಬರ್ಲಿಕ್ಕೆ ಗೊತ್ತಿಲ್ಲ, ನನ್ನ ಜಾಗದಲ್ಲಿ ನಿಂತು ನೀನೇ ಮದುವೆಯನ್ನು ಮುಂದುವರಿಸಬೇಕು ಅಂತ. ನೇರ ಬಂದಿದ್ದೇನೆ ನಾನು ದ್ವಾರಕೆಗೆ. ಎಲ್ಲಿದ್ದಾಳೆ ನನ್ನ ತಮ್ಮ ಪ್ರೀತಿಸಿದ ಹೆಣ್ಣು? ಅವಳ ಹೆಸರೆಂತದ್ದು? ಕನಕಾಂಗಿ. ಕನಕಾಂಗಿ ಎಲ್ಲಿದ್ದಾಳೆ, ಕನಕಾಂಗಿ ಎಲ್ಲಿದ್ದಾಳೆ ಅಂತ ಒಬ್ಬರಿಗೆ ಏರಿದೆ ಇಳಿದೆ ಆಚೆ ಈಚೆ ಎಷ್ಟೊಂದು ಭವನ ಮಾರ್ಯಾರೆ ಇಲ್ಲಿ. ವರ್ಷ ಹೋದಾಗೆ ಹೊತ್ತಾಗ್ತದೆ. ಇಂಥದ್ದು ಗೊತ್ತಾಗ್ತದೆ. ಹುಡುಕಿ ಸಾಕಾಯ್ತು ನನಗೆ. ಕಡೆಗ ಒಂದು ಮಾಳಿಗೆಯನ್ನು ಹತ್ತಿದಾಗ ಅಲ್ಲಿ ಅಭಿ 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 ಇದೆಂತದಪ್ಪ ಅಭಿ ಅಂತ ಕೇಳುದು ಅಂತ ಸ್ವಲ್ಪ ಕಿಟಕಿಯಲ್ಲಿ ಕಣ್ಣು ಹಾಯಿಸಿ ಒಳಗೆ ನೋಡಿದ್ರೆ ಅರೆನಿದ್ರೆಯಲ್ಲಿ ಪಾಪ ಹುಬ್ಬಾಕಿ ಹೆಣ್ಣು, ಬಹುಶಃ ಅಭಿಮನ್ಯುವಿನ ಹೆಸರು ಹೇಳುವುದು. ಅದು ಪೂರ್ತಿ ಗಂಡನ ಹೆಸರು ಹೇಳಲಿಕ್ಕಿಲ್ಲಲ್ಲ, ಗಂಡನ ಹೆಸರು ತುಂಡು ಮಾಡಿ ಹೇಳುದು. ಯಾಕೆ ಗೊತ್ತುಂಟಾ? ಮತ್ತೆ ಗಂಡನನ್ನು ತುಂಡು ಮಾಡ್ಲಿಕ್ಕೆ ಸುಲಭ. ಅದಕ್ಕೆ ಅರ್ಥ ಹೇಳುದು ಅಭಿ. ಏನೇ ಇರಲಿ, ಈ ಸಲ ಒಂದು ಮಂಚವು ಲಾಭ ಆಗಬೇಕು ನಮಗೆ. ಬಲರಾಮ ದೇವರು ಮಂಚ ಸಮೇತ ಹುಡುಕಬೇಕು. ಹಾಗಾಗಿ ಮಂಚದಲ್ಲಿ ಮಲಗಿರುವಂತಹ ಕನಕಾಂಗಿಯನ್ನು ಮಾಯಾವಿದ್ಯಾ ಪ್ರವೀಣನಾದ ನಾನು
ತೆರೆ ಮೊತ್ತ ಸೇರಿಸಿ ನುಡಿದ ತಮ್ಮಯ ಮಿತ್ರರೊಡನೆ ಗುರುರಾಯ ಎಲ್ಲವರಿಗೂ ಗೊತ್ತಿರುವ ವಿಚಾರವೇ, ಆದ್ರೆ ನನ್ನ ಬಾಯಲ್ಲೇ ಕೇಳಬೇಕು ಅಂತ ಆಸೆ. ಹಸ್ತಿನೆಯ ಅನಭಿಷಿಕ್ತ ಸಮ್ರಾಟ ಸುಯೋಧನ ಎನ್ನುವ ಹಾಗೆ ನನ್ನ ನಾಮಧೇಯ. ಎಂತಹ ಯೋಧನಾದವನಿಗೂ ನಾನು ಸದಾಕಾಲ ಭೇದ್ಯರಾಗಿರಬೇಕು ಎನ್ನುವ ಕಾರಣದಿಂದಲೇ ಹಿರಿಯವರು ನನಗೆ ಈ ಹೆಸರನ್ನಿರಿಸಿದ್ದಾರೆ ಕಾಣ್ತದೆ. ಇರ್ಲಿ, ಮನಸ್ಸಿಗೆ ಸಮಾಧಾನ ಉಂಟು. ಅಂತರಂಗದ ಆತ್ಮೀಯ ನೆನೆಸಿಕೊಂಡ ಮಿತ್ರಕರ್ಣ ನಾನಾಡಿದಂತಹ ನುಡಿಗನ್ನೇ ಶಾಸನವನ್ನಾಗಿಸಿ ಮಾಡುವಂತಹ ಅನುಜ ದುಶಾಸನ ನನ್ನಿಂದಲೇ ಆವಿರ್ಭವಗೊಂಡು ನನ್ನ ಹೆಸರನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟ ನನ್ನ ಮಗ ಲಕ್ಷಣ ನಿಮ್ಮನ್ನೆಲ್ಲ ಬಳಿಗೆ ಕರಿಬೇಕು ಅಂತಾದ್ರೆ ಬಲವಾದ ಕಾರಣ ಉಂಟು. ದ್ವಾರಾವತಿಯಲ್ಲಿರುವಂತಹ ನಮ್ಮ ಗುರುಗಳು ಬಲಭದ್ರ ಸ್ವಾಮಿ ಒಂದು ಲೇಖನಿಯನ್ನು ಕಳಿಸಿದ್ದಾರೆ. ಅವರ ಮಗಳಾದಂತಹ ಕನಕಾಂಗಿಯನ್ನು ನನ್ನ ಮಗನಾದಂತಹ ಲಕ್ಷಣನಿಗೆ ಕೊಟ್ಟು ನಾವು ಗುರು ಶಿಷ್ಯರು ಸಂಬಂಧಿಕರಾಗಬೇಕು ಅಂತ ಆಲೋಚಿಸಬೇಕಾದ್ದು ಇಲ್ಲಿ. ಹೇಳಿಕೆ ಕಳುಹಿಸಿದವರು ಬಲಭದ್ರ ಸ್ವಾಮಿ. ದ್ವಾರಾವತಿಯಲ್ಲಿರುವವ ಯಾರು? ಕೃಷ್ಣ. ನಮ್ಮ ಕಾರ್ಯವನ್ನು ಯಶಸ್ವಿಯನ್ನು ಕಾಣುವುದಕ್ಕೆ ಬಿಡ್ಲಿಕ್ಕಿಲ್ಲ. ಒಂದು ಇನ್ನೊಂದು ಇಂತಹ ಪ್ರಕರಣ ಈ ಹಿಂದೆ ಒಮ್ಮೆ ಆಗಿದೆ. ಸುಭದ್ರಾ ಕಲ್ಯಾಣದಲ್ಲಿ ನನಗಾದಂತಹ ಅಪಮಾನ. ನಿನ್ನ ಬಾಸಿಂಗವನ್ನು ಬಿಸಾಡಿ ಬಂದ ಮೇಲೆ ನೀ ಎಷ್ಟು ದಿವಸ ಅದಕ್ಕಾಗಿ ಹತ್ತಿದ್ದಿ? ಅಲ್ಲ, ನನಗೆ ಬೇರೆ ಮದುವೆ ಆಯ್ತು, ಮಕ್ಕಳಾಯ್ತು, ಅದು ಪ್ರಶ್ನೆ ಬೇರೆ. ಅವತ್ತೊಂದು ಮರ್ಯಾದೆ ಹೋದದ್ದು. ಇಲ್ಲಿ ಹೆಣ್ಣು ಕೊಡುವುದಿಲ್ಲ ಅಂತ ಹೇಳಿದ್ರೆ ನಿನಗೆ ಹೆಣ್ಣೆ ಇಲ್ಲ ಅಂತ ಹೆಣ್ಣೆ ಇಲ್ವಾ ಅಂತ ನಾನು ಅದಕ್ಕೆ ಮತ್ತೆ ಬೇರೆ ಮದುವೆ ಆದದ್ದು. ಮದುವೆ ಆಗ್ಬೇಕು ಅಂತ ಮನಸ್ಸಾದ್ರೆ ನಿನಗೆ ಇನ್ನೂ ಹೆಣ್ಣು ಕೊಡುವವರಿದ್ದಾರೆ. ನನ್ನನ್ನು ಮನೆಗೆ ಹೋಗುವ ಹಾಗೆ ಮಾಡು. ನಿನಗೆ ಮನೆಯಲ್ಲಿ ಅಷ್ಟು ಭಯ ಉಂಟು? ಮನೆಯಲ್ಲಿ ಭಯ ಅಂತಲ್ಲ, ಅದೆಲ್ಲ ಎದುರಿನಲ್ಲಿ ಕೂತವರೆಲ್ಲ ಹೇಳ್ತಾರೆ ನಮ್ಮ ಮನೆಯಲ್ಲಿ ನಮ್ಮದೇ ನಡೆಯುವುದು ಅಂತ. ದೇವರ ಹಣೆ ಹೇಳ್ತೇನೆ, ಯಾರ ಮನೆಯಲ್ಲಿ ಯಾರದ್ದು ನಡೆಯುವುದಿಲ್ಲ. ಎಲ್ಲರ ಮನೆಯಲ್ಲಿ ಅವರವರ ಹೆಂಡತಿಯರದ್ದೇ ನಡೆಯುವುದು. ಅನುಭವಕ್ಕೆ ಶರಣು. ನಿನಗೂ ಆಗಿದೆ. ನೀನು ಅನುಭವ ಅಂತ ಹೇಳುವುದು ಬೇಡ, ಅದೆಲ್ಲ ತಿಳುವಳಿಕೆ ನಮ್ಮದು ಬಿಡು. ಯಾಕೆ ಈ ಮಾತನ್ನು ಹೇಳಿದೆ? ಕನಕಾಂಗಿ ಕಲ್ಯಾಣದಲ್ಲಿ ಈ ಹಿಂದೆ ಸುಭದ್ರಾ ಕಲ್ಯಾಣದಲ್ಲಿ ಆದಂತೆ ಆಗಬಾರದು. ಆದ್ದರಿಂದಲೇ ಅಂತರಂಗದಲ್ಲಿ ಅಡಕವಾಗಿರುವ ಅಭಿಪ್ರಾಯವನ್ನು ಆತ್ಮೀಯರಲ್ಲಿ ಅಭಿವ್ಯಕ್ತಗೊಳಿಸ್ತಾ ಇದ್ದೇನೆ. ಹೋಗುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೇಳುದ ರಾಧೆಯ ನಿನಗೊಂದು ಆಂತಕ ಬರ್ತದೆ ಅಂತಾದ್ರೆ, ನಿನಗೊಂದು ನೋವಾಗುತ್ತದೆ ಅಂತಾದ್ರೆ ನನ್ನ ಎದೆಯನ್ನು ಸೀಳಿ ಬೇಡ, ಇವತ್ತು ಬೇಡ. ಒಪ್ಪಿಕೊಂಡ ಕಾರ್ಯಕ್ರಮ ಉಂಟು. ಕಾರ್ಯಕ್ರಮ ಬಿಡು. ಬೇಕಾದ್ರೆ ನನಗೆ ಸಿಕ್ಕುವುದ್ರಲ್ಲಿ ನಿನಗೆ ಅಂತಲೇ ನಾ ಕೊಟ್ಟೇನು. ನಿನಗೆ ಸಿಕ್ಕುವುದ್ರಲ್ಲಿ ನನಗೆ ಕೊಡುವುದು ಬೇಡ. ನನ್ನನ್ನೊಂದು ಸುಮ್ಮನೆ ಹೀಗೆ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟರೆ ಸಾಕು. ನೋಡು, ಅಂದ್ರೆ ಯಾಕೆ ನೀನು ಈ ಮಾತು ಹೇಳಿದ್ದು ಅಂತ ಗೊತ್ತಾಯ್ತು. ಭಾನುಮತಿ ಸ್ವಯಂವರದಲ್ಲಿ ನಿನಗೆ ಸಿಕ್ಕುವಲ್ಲಿ ಸ್ವಲ್ಪ ಶಂಕೆ ಆಯ್ತು. ಮತ್ತೆ ಆ ಹೊತ್ತಿನಲ್ಲಿ ಹಾರಿಸು ಅಂತ ಹೇಳಿದ್ದೆ. ಒಂದು ಸನ್ನೆ ಮಾಡಿತು, ಅಪಹರಿಸು ಅಂತ. ಆಮೇಲೆ ಒಂದು ತೊಡಕು ಬಂದದ್ದಕ್ಕೆ ಇವತ್ತು ನಿನ್ನ ಅಂತಃಪುರದಲ್ಲಿ ನೀನು ಸುಖನಿಂದ ಮಾಡ್ಲಿಕ್ಕೆ ನಾನು ಕಾರಣ ಮಾಡಿದ್ದೆ. ಅದರಲ್ಲಿ ನನಗೂ ಗೊತ್ತಿದೆ, ನಿನಗೂ ಸನ್ಮಾನ ಆಗಿದೆ. ಮಾಗದರಂತಹ ಪರಾಕ್ರಮಿಗಳನ್ನೇ ಕೆಣಕಿದ ಕಾರಣ ಮಾಲಿನೀಪುರವನ್ನೇ ನಿನಗೆ ದೇಣಿಗೆಯನ್ನಾಗಿ ಕೊಟ್ಟಿದ್ದಾರೆ. ಹೌದು, ಹೌದಲ್ಲ? ಒಂದು ಪುಷ್ಪವನ್ನು ಅದರ ದಳವನ್ನು ಸೀಳಿದ ಹಾಗೆ ಮಾಗದರನ್ನು ಸೀಳಿ ಹಿಡಿದಾಗ ಅವನಿಗೆ ಸಾಯ್ತೇನೆ ಅನ್ನುವಂತಹ ಭಯ ಹುಟ್ಟಿತು. ಮತ್ತೆ ಆ ಹೊತ್ತಿಗೆ ಮಾಲಿನೀಪುರವನ್ನೇ ಕೊಟ್ಟಿದ್ದಾನೆ. ಈಗ ನಿನ್ನ ಮಗನಿಗೆ ಒಂದು ಮಾಲಿನಿಯನ್ನು ಮದುವೆ ಮಾಡುವಾಗ ಕೃಷ್ಣ ತಡೀತಾನೆ. ಎಲ್ಲಾದ್ರೂ ತನ್ನ ಕಾರಸ್ಥಾನವನ್ನು ಸಾಧಿಸಿದರೆ ಕೌರವೇಶ್ವರ ಏನಯ್ಯ? ಆಟದಲ್ಲಿ ಕರ್ಣ, ಊಟದಲ್ಲಿ ಕರ್ಣ. ಅಲ್ಲ, ಆಟದಲ್ಲಿ ಕರ್ಣನೇ. ಹೌದು, ಊಟದಲ್ಲಿ ಕರ್ಣ. ಊಟದಲ್ಲೂ ಕರ್ಣನೇ. ಊಟದಲ್ಲಿಯೂ ಕರ್ಣ. ಊಟದಲ್ಲಿ ನಿನ್ನನ್ನು ಬಿಟ್ಟರೆ ನೀನು ಇದನ್ನೇ ಕೂಟ ಮಾಡ್ತಿ. ಊಟದಲ್ಲಿ ಕರ್ಣ.
ಮದ್ದಳೆಯಲ್ಲಿಯೂ ಕರೆ ಮದ್ದಳೆಯಲ್ಲಿ ಕಾರಣ ಅಂದ್ರೆ ಎಂತದ್ದು? ಅದು ಸ್ವರ ಬರುವುದು ಅಂತ. ಸ್ವರ ಅಂದ್ರೆ ನಿನ್ನ ಸ್ವರ ಅಷ್ಟು ಏರುತ್ತಾ ಇಲ್ಲ. ನಿನ್ನ ಮಗನ ಬದುಕಿನ ಸ್ವರಕ್ಕೆ ಬೇಕಾಗಿ ಕರ್ಣ ಇದ್ದಾನೆ. ಭಯಗೊಳ್ಬೇಡ. ಸಂತಸ ಪರಿಪೂರ್ಣ ಅಂತ ಹೇಳದಿದ್ರು ತೊಂದರೆ ಇಲ್ಲ. ಒಂದು 10 ವರ್ಷಕ್ಕೆ ಹಿಂದೆ ನನ್ನನ್ನು ನೋಡಿದ ಹಾಗೆ ಆಗ್ತದೆ. ತೊಂದ್ರೆ ಇಲ್ಲ. ಬಹುಶಃ ನಿನ್ನ ಗಾಳಿ ಆ ಕಡೆಗೂ ಹೊಡೆದಿದೆ ಕಾಣ್ತದೆ. ನಮ್ಮ ಪರಂಪರೆ ದೊಡ್ಡಲ್ವೋ? ಹಿರಿಯವರು ಅವರು. ಅಣ್ಣ ಏನಪ್ಪ? ತಮ್ಮನಲ್ವೇ ನಾನು. ಅಯ್ಯೋ ಬಿಡು ಚಿಂತೆ. ಅನುಮಾನ ಉಂಟ ಮಗ? ಅವನಿಗೆ ಯಾರಾದ್ರೂ ಕಡುಬು ಕೊಟ್ಟಿದ್ದಾರೆ ಗಂಟಲಲ್ಲಿ ಸಿಕ್ಕಿಕೊಂಡವರಾಗ. ಅದು ದುಶ್ಯಾಸನ ಅಂತ ಹೇಳಿದ್ರೆ ಹಾಗೆ ಅದು ಹಾಗೆ ಬರ್ಬೇಕು. ಅಣ್ಣ ನೀನಾದಂತಹ ಮಾತನ್ನು ಎರಡೂ ಕರ್ಣಗಳಿಂದ ಸರಿಯಾಗಿ ಆಲಿಸಿದವ ನಾನಾಗಿದ್ದೇನೆ. ಸರಿಯಪ್ಪ. ಕೇಳಿದ ಕೂಡಲೇ ಮನಸ್ಸಿಗೆ ಸಂತೋಷವಾಯಿತು. ಸಂಭ್ರಮದ ವಾತಾವರಣ. ಏನಾಗಿದೆ? ಹಾಗಲ್ಲ. ಎಂಥದ್ದು ವಾತಾವರಣ? ಸಂಭ್ರಮದ ವಾತಾವರಣ. ನೀನು ಬೇಸರದಲ್ಲಿ ಹೇಳುದ ಸಂತೋಷದಲ್ಲಿ ಹೇಳುದ? ಹಾಗಲ್ಲಣ್ಣ, ಸಂತೋಷವೇ. ಸಂತೋಷ ಹೆಚ್ಚಾದಾಗ ಮಾತು ಬರುವುದಿಲ್ಲ ನನಗೆ. ಈಗ ಹಾಗೆ ಆದಿತ್ತ? ಈಗ ಹಾಗಾಗುದಿಲ್ಲ, ಈಗ ಬರ್ತದೆ. ನಿನ್ನ ಮಗನಿಗೆ ಮದುವೆ ಸಂತೋಷ ವಿಚಾರವೇ ಹೌದು. ಹಾಗಾಗಿ ತಡ ಮಾಡುವುದಲ್ಲ. ಅಲ್ಲಿ ಏನಾದ್ರೂ ಅನಾಹುತ ಉಂಟಾಯಿತು ಎಂದಾದ್ರೆ ಬಿಡು. ಮತ್ತೆ ನಿಮ್ಮಲ್ಲಿ ಕೇಳಿ ಪ್ರಯೋಜನ ಇಲ್ಲ. ಮತ್ತೆ ಈ ಮದುವೆ ಆಗುವವನಲ್ಲಿ ಕೇಳದೆ ನಿಮ್ಮಲ್ಲಿ ಕೇಳುದಂತ? ಇಲ್ಲ ಹೇಳಿದ್ರೆ ಅವ ನನಗೆ ಮನಸ್ಸೇ ಇಲ್ಲ ಅಂತ ಹೇಳಿದ್ರೆ ಮಗ ಅಪ್ಪ ನಿನ್ನ ಅಭಿಪ್ರಾಯ ಹೇಳದೆ ನಾವು ಮುಂದುವರಿಯುವ ಜನಕರೇ ಜನಕ ಯಾರಿಗೆ ಸಂತೋಷ ಆಗುವುದಿಲ್ಲ ಹೇಳಿ? ಎಲ್ಲರಿಗೆ ಸಂತೋಷ ಆಗ್ತದೆ. ಮದುವೆ ಮಾರನೇ ದಿವಸ ನೋಡ್ಬೇಕು ಹೇಗಾಗ್ತದೆ. ಏನಾಗ್ತದೆ ಹಾಗೆ ಇನ್ನಷ್ಟು ಉತ್ಸಾಹ ಯಾಕೆ ಹೇಳಿ? ನಾವೆಲ್ಲ ಜೀವನದಲ್ಲಿ ಅನುಭವಿಸಿದ್ದೇವೆ ಮಗ. ಹುಡುಗ ಈಗ ಮದುವೆ ಆಗ್ಲಿಕ್ಕೆ ಹೊರಟಿದ್ದಾನೆ, ನೀನು ಈಗಲೇ ಭಯ ಬೀಳಿ. ಅಲ್ಲ, ಅಂತಹ ಜಿಗುಪ್ಸೆ ತರುವ ವಿಷಯವೇ ಆಗ್ತದೆ ಅಂತ ಆದ್ರೆ ನೀವು ಹಾಳುವಾವಿಗೆ ನನ್ನನ್ನು ತಳ್ತೀರಾ? ಮತ್ತೆ ಇಲ್ಲ ಅಲ್ವಾ? ಅದರಲ್ಲಿ ಒಂದು ಸಂತೋಷ ಉಂಟು ಅಂತ ಗೊತ್ತಾದ ಮೇಲಲ್ಲ ನೀವು ನನ್ನನ್ನು ಅದರ ಕಡೆ ಗಮನ ಹರಿಸುವುದು. ಈ ಕಾಲದಲ್ಲಿ ನನಗೆ ಮದುವೆ ಎಂಬ ಹಾಗೆ ಹೇಳಿದ್ರಿ, ನನ್ನದು ಹೆಚ್ಚಿನ ಮಾತಿಲ್ಲ. ಅವರು ಇವರು ಏನೇ ತೊಂದರೆ ಕೊಟ್ಟರು ಕೂಡ ನನ್ನ ಮದುವೆ ನಿಶ್ಚಯ, ಅದು ನನಗೆ ತಿಳಿದಿದೆ. ಎದೆ ಎತ್ತರಕ್ಕೆ ಬೆಳೆದು ನಿಂತಹ ಮಗನಿಗೆ ಮದುವೆಯನ್ನು ಮಾಡಿಸಬೇಕು ಎಂಬಂತಹ ನಿಮ್ಮ ನಿರ್ಧಾರವನ್ನು ನಾನು ಒಪ್ಪಿದ್ದೇನೆ. ಮದುವೆಗೆ ನನ್ನ ಸಮ್ಮತ ಉಂಟು. ಉಂಟಂತೆ. ಈಗ ಹುಡುಗಿ ಹೇಗೆ ತಪ್ಪವ ಒಂದು ಅವನಿಗೆ ಆಗುವ ಹುಡುಗಿ ಅದು ನೋಡಿದ್ದೇನೆ. ಈಗ ಅವನಿಗಿಲ್ಲದ ತಲೆ ಬಿಸಿ ನಿನಗೆ ಯಾಕೆ? ಅಲ್ಲ, ನಾವೊಂದು ಕೇಳಿದ್ದು ಅಲ್ಲಿಯಲ್ಲಿ ವ್ಯವಹರಿಸಿಲ್ಲ, ಎಲ್ಲರದ್ದು ಇಲ್ಲಿ ಬಂದು ವಿಶೇಷಣವೇ ಆಯ್ತು. ಅವೆಲ್ಲ ವ್ಯವಸ್ಥೆ ನೋಡಿಕೊಳ್ಳಿ. ನೋಡಿಕೊಳ್ಳಿಕ್ಕೆ ನಾನಲ್ವ? ಅವನು ಕೇಳಿದ್ರಲ್ಲಿ ಸರಿಯೇ. ಯಾಕೆ ಮಗ? ಅವನಿಗೊಂದು ಆಸೆ ಅಲ್ವ, ನಾನು ಮದುವೆ ಆಗುವ ಹೆಣ್ಣು ರೂಪವತಿ ಆಗಬೇಕು, ಕುಲಾವತಿ ಆಗಿರಬೇಕು, ಶೀಲವತಿ ಆಗಿರಬೇಕು. ಹೆಣ್ಣು ಕೊಡ್ತೇನೆ ಅಂತ ಹೇಳಿದ್ವಿ ಯಾರು? ಬಲರಾಮಸ್ವಾಮಿ. ಹೌದಾ? ಹೌದು. ಬಲಭದ್ರ ಸ್ವಾಮಿಯ ಬಗ್ಗೆ ನಮಗೆ ಧೈರ್ಯ ಉಂಟು. ಹೌದಾ? ರೂಪವತಿ ಹೌದಾ ಅಲ್ವಾ ಅಂತ ನೀವೇ ಗೊತ್ತಿರ್ಬೇಕಲ್ಲ. ತಲೆ ಬಿಸಿ ಎಂತದ್ದು ಗೊತ್ತಾ? ಬಲಭದ್ರ ಸ್ವಾಮಿಯಾಗಿ ಹೆಚ್ಚು ಮಾತಾಡುವ ಹುಡುಗಿ ಅಂತ ಇಲ್ಲ.
ಬಲಭದ್ರ ಸ್ವಾಮಿ ಮಾತಾಡುದು ಯಾಕೆ? ಕೆಲವು ಅನಿವಾರ್ಯತೆಗೆ ಬೇಕಾಗಿ ಮಾತಾಡುದು, ಅವರಿಗೆ ಬೇಕಾಗಿ ಮಾತಾಡುದಲ್ಲ. ಅವರ ಅರ್ಥ ಎಲ್ಲ ಅರ್ಥಕ್ಕಾಗಿ ಅರ್ಥ. ಹಾಗಾಗಿ ಅವರ ಅರ್ಥವನ್ನು ನಾವು ಅರ್ಥ ಮಾಡಿಕೊಳ್ಬೇಕಂತೆ. ಒಂದು ಒಳ್ಳೆಯ ಹೊಂದಾಣಿಕೆ. ನಾಡಿದ್ದು ಹೆಣ್ಣಿಗೆ ಅದರ ಅರ್ಧನಷ್ಟು ಸ್ವಭಾವ ಬಂದ್ರು ಕೂಡ ನನ್ನ ಅರ್ಥ ಎಲ್ಲ ವ್ಯರ್ಥ ಆಗ್ತದ ಅಂತ ಹೇಳಿ ಅವರು ಹೇಳಿದಂತೆ ಕೇಳಿದ್ರೆ, ಅವರು ಅಂದ್ರೆ ಹೆಣ್ಣಿನ ಬಗ್ಗೆ ನನ್ನಲ್ಲಿ ಹೇಳಿದ್ದಾರೆ, ಆ ರೀತಿಯಾಗಿ ನೋಡಿದ್ರೆ ಬಹಳ ರೂಪವತಿ. ಪ್ರಪಂಚದಲ್ಲಿ ಅಂತಹ ರೂಪವತಿಯೇ ಇಲ್ಲವಂತೆ. ನೀನು ರೂಪವಂತನೇ ಆಗಿದ್ದೀಯ. ಅನುಕೂಲಲು ಎನ್ನುವುದರಲ್ಲಿ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಅದಾಗಬಹುದು. ಹಾಗಂತ ಹೋಗುವುದಿದ್ರೆ ಹೀಗೆ ಅಲ್ಲ. ಮಂಗಳಾಂಗಿಯರು ಕಲಶ ಕನ್ನಡಿಯನ್ನು ಹಿಡ್ಕೊಂಡು ಇದಿರಾಗಿ ಅದರ ಹಿಂದಿನಿಂದ ನಮ್ಮದಾದಂತಹ ಹಸ್ತಿನೆಯ ಸಕಲ ಸೈನ್ಯ. ಯಾಕಂದ್ರೆ ಮಂಗಳಾಂಗಿಯರದ್ದೇ ಎಲ್ಲ ನಡೀತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಅಲ್ಲಿ ಯುದ್ಧವೇ ಸಂಘಟಿಸಿದಾಗ ಸೈನಿಕರನ್ನು ಯುದ್ಧಕ್ಕೆ ಕರ್ಕೊಂಡು ಒಂದು ಹರಿತವಾದ ಹರಿವಾಣವನ್ನು ಅವರ ಕೈಯಲ್ಲಿ ಕೊಡುವುದೊಳ್ಳೆ. ಯಾಕೆ? ಎಲ್ಲಿಯಾದ್ರೂ ಯುದ್ಧ ಆದ್ರೆ ಹರಿವಾಣದಲ್ಲಿ ನೀನು ನಿನ್ನ ಮನೆಯದ್ದನ್ನೇ ಎಲ್ಲಾ ಕಡೆಯಲ್ಲಿ ಉಪಮೆ ಕೊಡುವುದ? ಹಾಗಲ್ಲ, ಮತ್ತೆ ಮಂಗಳಾಂಗಿಯರ ಕೈಯಲ್ಲಿ ಕೊಡುವಾಗ ಕೊಡುವಾಗ ಇರ್ಲಿ. ಸಕಲ ಸುಸಜ್ಜಿತವಾದ ವ್ಯವಸ್ಥೆಯೊಂದಿಗೆ ಹಸ್ತಿನೆಯ ಸಮಸ್ತ ಪ್ರಜೆಗಳು ಕತ್ತಿಂಡು ಎಂತದುಂಟು ನಿನ್ನಲ್ಲಿ? ಕತ್ತಿಂಡು ಎಂಟೀರು ಪಾತ್ರೆ ನಮಿನಿ ಅರ್ಥ ಪುಂಡ ಮಂಡೆ ಕಾರ್ದ ಮುದ್ದೆ ಹೇಳಿತ್ತು ಗೊತ್ತುಂಡ? ಎಂಚಿನವಲ್ಲ ಇದು ಕತ್ಯ, ಇದು ಸತ್ತ ಹೆಣದ ಮುಂಗು ಬೈಲಿಕ್ಕಾಗಲಿಕ್ಕೆ ಐಕು ದುಂಬೆ ಕೆರ್ಪು. ಯಾರೋ ನೀನು? ಯಾರೋ ನೀನು? ನಾನು ಕಣಕ್ ಮಾರ್ನೆ. ಕಣಕ್ 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 ಬಹುಶ ಚಿನ್ನ ಮಾರುವ ಇರ್ಬೇಕು. ಆ ಕನಕ ಕಣಕ ಅವತ್ತಿಯೇ ಕಣಕ ನಿಗಲಿಗೆ ನನಲ್ಲ ಯಾವ್ದ ಕಣಕ ಕಣಕ್ ಏನ್ ಪಾಪದೆ ಕಾಡ್ ಹಿಡ್ದುಕೊಂಡದ್ದು. ಓ ಕಾಷ್ಟ ಕಾಟ ನಿಗಂಟಿ ಕಾಟ ಅಲ್ವಾ? ಕಾಷ್ಟ ಬೇಡ, ಕಟ್ಟಿಗೆ. ಕಟ್ಟಿಗೆ ಒಟ್ಟಿಗೆ ಇದು ಬೇಡ ಅಂತ ಕಟ್ರೆ ಹಾಕೊಂಡ ಕಟ್ಟಂದೆ ಕೊನಾರ ಕಟ್ಟಂದೆ ಕೊನಾರ ಕಟ್ಟಂದೆ ಬಕಾರೆ ಹಾಗಲ್ವಾ? ಅದು ಸುಡುವುದಕ್ಕೆ ಸೌದೆ 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 ಅಂತ ಕಾರ್ಕೊಂಬಿಡ ಸೌದೆ ಸೌದೆ. ಇದೆಂತದು? ಅವು ಚೆಪ್ಪು 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 ತಾರಾಯಿ ನಿಗಲೆ ಕನ್ನಡ ಬರಪದಿಂದ ತುಳು ಬರಪದಿಂದ ಒನ್ ಪೆನ್ చెప్పు దాదేట అప్పుడు ಗೊತ್ತುಂಟಾ? 40 ಲಕ್ಷ ಅಂತ ನಿಗಲೆ ಗೊತ್ತುಂಟಾ? ಕನ್ನಡ 40 ಲಕ್ಷ ಅಂತ ಹಾಗೆ ಹೇಳುವಂತದ್ದು ಯಾವುದೂ ಇಲ್ಲ. ಉಂಡು ಉಂಡು ಕಲ್ಪವೃಕ್ಷ ಅಂತ ಅವೇ 40 ಲಕ್ಷ ಕಲ್ಪವೃಕ್ಷ. ಕಲ್ಪವೃಕ್ಷ ಒಬ್ಬೊಬ್ಬ ಅರ್ಥ ಒಂದು ಕಲ್ಪವೃಕ್ಷಕ್ಕೆ 40 ಲಕ್ಷ. ಅಲ್ಲ ಅಂತಿನ ಕನ್ನಡ ಇಲ್ಲ, ಈಗ ಲಕ್ಷಾಂತರ ವ್ಯವಹಾರ ಹೆಚ್ಚು ನಡೀತಾ ಉಂಟು. ಅದು ನೀನು ಹೇಳಿದ್ದಲ್ಲ, ಕಲ್ಪವೃಕ್ಷ. ಗೊತ್ತಾಗ ಕಲ್ಪವೃಕ್ಷದ ಫಲದ చెప్పు 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 చెప్పತ್ತೆ ನಾನು ಸೋಜಾವಡ ಒಂದು ಎಂಚಿನ ಒಂದು ಒಯ್ತಾ ಬೇರಂಗ ಇದ್ದಾನ ಅತ್ತಕ್ಕ ಹೋಗಿನ ಇದು ಯಾವುದಕ್ಕೆ? ಒಂದು ಪೊತ್ತದಿಂದ ಮರಿಯಲಡು ಅಡಿಕಿದಕ್ಕರೆ ಮರಿಯಲಡು ಸೈತಿನ ಬಾರಿ ಬಂಗ ಮಿಂತದವು ಪಕ್ಕ ಬೊತ್ತದು ಈ ಚೆಪ್ಪುಂಡೆ ಅಡಿಗೆ ಮಾಡೋಡು ಉಪ್ಪು ಆಡಿ. ಹಾಗಾದ್ರೆ ನೀನು ಹೆಣ ಸುಡುವವ? ಬಂದ್ರೆ ಅಪ್ಪಡಿ ಏರ್ ಸೈತಿಂದಲ್ಲ ಯಾನ್ ಕಣಕ್ ಮಾರ್ನೆ ಖಂಡಿತ ಅದೇ ಹಟ್ಟಿಗೆ ಮಾರುವವ ಇದಿರಿಗೆ ಬರ್ಬಾಗತ್ತು. ಅದು ಅಪಶಕುನ ಗೊತ್ತುಂಟ ನಿನ್ಗೆ? ಹೂ ಪಾಡ್ಬೇಕು ದಾನೆ ಕತೆ ಗೊತ್ತುಂಟ? ಹಾಗಲ್ವಾ? ಈ ಸಾಹಿತ್ಯದ ಗೊತ್ತು. ಅಭ್ಯಾಸಕ್ಕೊಮ್ಮೆ ಸಾಯ್ಲಿಕ್ಕೆ ಅಂತ ಉಂಟ ಮಾರಿ. ಹೌದಾ? ನೀನು ಎಂತದ್ದೇ ಹೇಳುದು? ಅವರ ಅಪ್ಪವೇ ಸಾಯಲಿಲ್ಲ ಇನ್ನು ಕೂಡ ನೀನು ಇವರನ್ನು ಇಟ್ಕೊಳ್ತೀನಿ. ಐಕ್ಯ ಅಂದಾನೆ ತುಂಬಲೇ ಕಾರ್ತಿಗೆ ಅಪಶಕುನ
ಒಂದು ಒಳ್ಳೆ ಕಾರ್ಯಕ್ಕೆ ಹೊರಟಾಗ ಕಾರ್ಯೋಗ ಬೋಲನ್ನ ಕಾರ್ಯೋಗ ಉಂದಲ ಬೋಡಾಪುನು ಯಾನು ಬಂಜಿಗೆ ತಿನ್ನರ್ ಬೋಡಾದು ಇನ್ನೇನು ಮಂದ ಬೇಲ ಹಾಕು ಹೌದಾ ನಿಕ್ಕಲೆಗೆ ಅಪಾಸ್ ಹಾಕು ನಾಪನೆಗೆ ಬಂಜಿಗೆ ಬೋಡಾದು ನಿನಗೆ ಬೇರೆ ಯಾವ ಉದ್ಯೋಗವೂ ಸಿಕ್ಕಿಲ್ಲ ಮಲ್ತೆ ಬೇಲೆ ಇಂಚಿ ಕಲ್ತೀನಿ ಮತ್ತೆ ಯಾವುದು ಕುಂಬುಡ ಮಾರ ಸುರು ಮಲ್ತೆ ಗೊತ್ತಿಲ್ಲ ಇರ್ನ ಕುಂಬುಡಲ್ಲ ನನ್ನದೆಂತದು ಎಟ್ಟೆ ಪಾತ್ರೆ ಬಣ್ಣಗಳ ಕುಂಬುಡದಾದ ತಂಪು ಬುಕ್ಕೊಂದಿಚ್ಚಿ ಗೊತ್ತಿಲ್ಲ ಹೌದು ಪುಣ್ಯಾತ್ಮ ಆದ್ರೆ ಅದು ಉಪಯೋಗ ಆಗುವುದು ಯಾವಾಗ ಅಪರ ಕ್ರಿಯೆಗೆ ಹೌದಾ ಅಂತದ್ದನ್ನೆಲ್ಲ ಹೇಳ್ಬಾರ್ದು ಅದು ಅಪಶಕುನ ಅಪ್ಪಂಡ ಇರ್ ಸೈಪಿದಾರ ಸೈಪಿದಾರೆ ಸೈಪಿನದ್ದು ಬುಕ್ಕನೆ ಕುಂಬುಡ ಅಂತ ಬಾರದಾರ ಇದೆ ಗೊತ್ತುಂಟು ಬಾರದಾರ ಇದೆ ಇವನ ಕಪಾಲಕ್ಕೆ ನಾನು ಒಂದು ಬಾರಿಸ್ತೇನೆ ನಾನು ಬಾರಿಸ್ತೇನೆ ಅವ ಬೇಡದನ್ನೇ ಕೆಲಸ ಅಯ್ಯೋ ದೇವರೇ ಯಾರು ಹೇಳಿದ್ದು ಬೇಡ ಹೇಗಿದ್ರೆ ಬೇಡ ಅಂತ ಪರ್ಣದೇ ಪೂಜಾರ ದೇವರಿಗೆ ಶಾಸ್ತ್ರಿಗೆ ಪರ್ಣದೇ ಪೂಜಾರ ಪರ್ಣ ಸುರುಕ್ಕೆ ಪರ್ಣದೇ ಬರ್ಕೊಡ ಮಿತ್ತು ಸ್ವಲ್ಪ ಕಾಯಕ ಕದಳಿ ಫಲ ಪರ್ಣದ ದುಂಬೆಂಚೆ ತಿಂದು ಗೊತ್ತುಂಡತ್ತ ಇಷ್ಟೇ ಪುರ ಅಂದ ನಿಗಲೇ ಮಾರತ್ತು ಗೊತ್ತು ನನಗೆ ಪರ್ಣ್ ಗೊತ್ತಾಯ್ತು ಅದು ಬಿಳಿಯ ವಚನ ಯಾಕ ಓ ಕುಂಟು ಪಣ್ಣ ನಂಬರ್ ಇರಗ ಅಂದಾಜುಂಟು ಉತ್ತಮ ಅಲ್ಲ ಇವನಿಗೆ ನಿಮ್ಮದು ಮರಣದ ವಿಷಯ ನಾನೇನು ನಿನಗೆ ಹೆಣದ ಹಾಗೆ ಕಾಣ್ತೇನೆ ಅಲ್ಲ ಕಥಾನತ ಸ್ವಾಮಿ ಯಾವನ್ ಇತ್ನೇನ್ ಪಂಡ್ರಲ್ಲ ಬಲ್ಲ ಯಾರು ಎನ್ನ ಬಂಜಿಗೆ ಬೆನ್ಪುನತೆ ಹೌದು ನಿನಗೆ ಈ ಉದ್ಯೋಗ ಯಾಕೆ ಬೇರೆ ಮಾಡ್ಲಿಕ್ಕೆ ಆಗುದಿಲ್ಲ ಬೇರೆ ಅವೇ ಬಂದತೆ ಕುಂಬುಡ ಅನ್ನಂತೆ ದಾಲಬ್ರೆ ಜನ ಐತಿ ಬೇರೆ ಯಾವ್ದಾದ್ರು ಕುಂಟು ಮಾರಿಯ ಕೊರದ ಕುಂಟು ಗಾಡಿ ಮತ್ತೆ ನಿನಗೆ ಎಲ್ಲ ಮರಣದ್ದೇ ಸಿಗುವುದು ಅದೇನ ಏರ್ಲ ತಯ್ಯರೈತ ಇದಾಗುವಾಗ ಮಲ್ತಿನಿ ದಾದ ಮಲ್ಪನ ಒಂಜಿ ದಾದ ಮಲ್ತಿ ಕುಂಬುಡನ ಆತನ ಇಂದು ಮಾತ ಕನಕ ಮಾತ ಏರ್ಲ ಸೈಟ್ದಿಂದ ಕನಕಿಂದ ಸರಿ ಈಗ ಅದು ಕಟ್ಟಿಗೆ ಯಾವುದಕ್ಕೆ ಆಗ್ತದೆ ಅವ್ವಾ ಅವಲಾ ಗೊತ್ತು ಯಾಕೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಲ್ಲ ನನಗೆ ಗೊತ್ತಿಲ್ಲ ಅಂತೂ ನಿನ್ನಲ್ಲಿ ಕೇಳಿದ್ದಲ್ಲ ಅವಾಗ ಈಗ ಗೊತ್ತಿದ್ದ ನಾವು ಒಂದತ್ತ ಬೆಂದರ್ಕಾಯಿ ಪರಾಕು ಬೆಂದಲು ಬೆಚ್ಚ ನೀರು ಬಿಸಿ ನೀರು ಬಿಸಿನೀರು ಮಧ್ಯಾಹ್ನತ್ತೆ ಬೈಯಾದು ಮಧ್ಯಾಹ್ನ ಸ್ನಾನ ಅವೇ ನಿಕ್ಲೆಗೆ ಬೆಚ್ಚಗೆ ಬೆಂದರು ಸುರುಬಾರ್ದು ಗೊತ್ತು ಕೊಡೆ ಅಂದೆ ಬೆಚ್ಚ ನೀರು ಕಾಯಿ ಬರಾಬು ಕಾಜಿಪ್ ಮಾಲ್ ಬರಾಬು ಕಾಜಿಪ್ ಬೆಚ್ಚಾಲ್ ಬರಾಬು ಐದು ಕದಾದಲ್ಲ ಹೂಲ ಪಿಂಚಿನ ಇತ್ತಿನ ಪೊತ್ತಾರಪ್ಪು ఒక ಐದು ಕದಾಲಕ್ಕಿನ್ನ ಹಿರಿಯನ್ ಪೊತ್ತಾರ ಒಮ್ಮೆ ಸುಮ್ಮನೆ ಕೂತುಕೊಳ್ಳ ಅವು ಗೊತ್ತೊಂದೆ ನಮ್ಮನ್ನೆಲ್ಲ ಇಂತಹ ಯಕಚಿತ್ ಕಾಷ್ಟದಲ್ಲಿ ಹೊತ್ತಿಸುವುದ ಗಂಧ ಚಂದನ ಆನಮನೆ ವಾಸನೆ ಉಳ್ಳ ಪುಕ್ಕನಿಕ್ಲೇನು ಗಂಧದ ಕಣ ಗೊತ್ತಾ ಉಂಟಾನೆ ನಾವ್ ಯಾಕೆ ನಾವೆಲ್ಲ ರಾಜಕೀಯದಲ್ಲಿರುವವರು ನಾವೆಲ್ಲ ಉಚ್ಚವಾದಂತಹ ಕುಲದಲ್ಲಿ ಹುಟ್ಟಿದವರು ಉಚ್ಚ ಕುಲದಲ್ಲಿ ಹುಟ್ಟಿದವರು ಉತ್ತಮ ಕುಲದಲ್ಲಿ ನಮ್ಮಂತವರೆಲ್ಲ ಜೀವಿತಾವಧಿಯಲ್ಲಿ ಪ್ರಪಂಚಕ್ಕೆ ಪರಿಮಳವನ್ನು ಬೀರ್ತಾ ಇದ್ದವರು ನಾವು ಸತ್ತ ಮೇಲೂ ಪರಿಮಳವನ್ನು ಬೀರ್ಬೇಕು ಎನ್ನುವ ಕಾರಣದಿಂದ ಗಂಧದ ಸಾಹಿತ್ಯನಲ್ಲ ಪರಿಮಳ ಬರುವಾತ ನಿನ್ನ ನಾಮಧೇನು ಎನ್ನ 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 ಅಮ್ಮು 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 ಆಮತ್ತಿ ಆಮತ್ತಿ ಅಮ್ಮು 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 ನೆನಪುದಾರೆ ನಾನು ಇಜ್ಜೆನ್ನ ಮಾತ್ರ ಕೇಳು ಅಮ್ಮೆಯೋಡೆ ಎತ್ತೀನಿ ಅಮ್ಮು ನೆನಪುದಾರೆ ಅಮ್ಮು ಏನು ದೂರ ಹೊರಟದ್ದು ನೀನು ನಾನು ಕಣಕ್ಕೆ ಬೇಂಡೆಗೆ ನಮ್ಮಂತ ಯೋಗ್ಯತಾವಂತರು ಬರುವಾಗ ಒಂದು ಮಂಗಳ ಕಾರ್ಯಕ್ಕೆ ಹೊರಟಾಗ ಅಡ್ಡ ಬರ್ತಾ ಇದ್ದೀವಿ ಅವನ ನಿಮಗೆ ಓಡಿ ಹೋಗು ನಾವು ಹೋಗುವ ಓಡಿ ಹೋಗು ನಾನು ಬನ್ನೊಳ್ಳೆ ತೆಗೆದ ನೀನು ಯಾರಾದ್ರೂ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ಹಾಗೆ ಕೇಳುವ ಕ್ರಮ ಇಲ್ಲ ದೂರ ದೂರ ಓಡಿ ಇಲ್ಲ ದೂರ ದೂರ ನಿಖಿಲಿಗೆ ಬೇತ ಕೂಡ ಪುನಾರದಲ್ಲ ಮತ್ತೊಂದು ಪುನಾರ ಒಡಿ ಹೋಗು ಮದುವೆ ಹಿರೇಗ ಹಿರೇಗ ಅವರಿಗೆ ನಾನು ಇಂಚಿನ ಲೆಕ್ಕ ಮದುವೆ ನೀನು ಹೇಳಿದ್ದೇಗೆ ಓಡಿ ಅಂದಿ ಯಾವುದಕ್ಕೆ ಮದುವೆ ಅಂತ ಬಂದಿರುತ್ತ ನೆಕ್ ನೆಕ್ಕೆ ಹಾಕೊಡ್ತಿ ಅವ್ರು ಎದುರು ತೋರ್ಲಿಲ್ಲ
ಪಾಪದೇ ಬೋಸ್ ಮಾಡುವೆ ಅಂಚ ಮನೆ ತುಂಬ ಕರಮಂತ ಅಂತೆ ಗೊತ್ತು ಮಣ್ಣದ ಕರಮಂತ ಅಲ್ಲೇ ಹೊಡಿತಾನೆ ಸತ್ಯಲ್ಲ ಬಂದ್ರೆ ಅಪ್ಪ ಶಕುನವನ್ನ ಆಡ್ತಾ ಇದ್ದಿ ಏನಿ ಅಪ್ಪ ಶಕುನ ಕರಕ್ಕೆ ಗೊತ್ತುಂಟ ಅಪ್ಪ ಶಕುನ ಅಂದ್ರೆ ನಿಮಗೆ ದಾರಿಯಲ್ಲಿ ಬರುವಾಗ ಇಷ್ಟೆಲ್ಲ ವೈಭವದಿಂದ ಬರುವುದು ಕಾಣುವುದಿಲ್ಲ ನಿಮಗೆ ಕೇಳುವುದಿಲ್ಲ ನಾವು ಬಂದದ್ದಲ್ಲಿದ್ದ ಅಂತ ಗೊತ್ತುಂಟ ನಿನಗೆ ಹೊಲ್ಪಡ್ತಾನೆ ನಾಗನಗರಿ ಒಂದು ನಾಗನಗರಿ ನಾಗಲಗಡಿ ನಿಖಲಿತ್ ಲಗಡಿ ಅವನು ಹಸ್ತಿನಾವತಿ ಪಡೆದತ್ತನ ಹರಿಪುರ ಗಜಪುರ ಇವರು ಯಾರು ಗೊತ್ತಾಯ್ತಾ ನಿನಗೆ ಯಾರು ಗೊತ್ತಾಯ್ತಾ ಕುರುಕುಲ ಚೂಡಾಮಣಿ ಕುರುಕುಲ ಚೂಡಾಮಣಿ ಸೈಡೆ ಬಿಡ್ತಾನೆ ನನ್ನ ಹೆಸರೇ ಹೇಳುವುದು ಅನಭಿಷಿಕ್ತ ಸಮ್ರಾಟ ಆತ್ಯಂತ ಕುದಾರಿ ಹಿರಿಯ ಪ್ರಪಂಚ ಬೇರೆ ಕೆಲವು ಸಲ ಮುಖ ನೋಡ್ಲಿಕ್ಕೆ ಆಗುದಿಲ್ಲ ಕನ್ನಡಿಸುವುದು ನನ್ನೇ ಹೇಳುವುದು ಪ್ರಪಂಚ ಇರುವುದೇ ಹಾಗೆ ಕೆಲವರಿಗೆ ಸುಂದರ ಅಂತ ಹೆಸರಿರ್ತದೆ ಅವರ ಮುಖ ನೋಡಬೇಕಾಗ್ತದ ನಮ್ಮ ಅರ್ಥ ಮಾಡ್ತಾರೆ ಕೊರ್ಲಿಕ್ಕೆ ಎನ್ನತ್ತ ನಮ್ಮ ಅರ್ಥ ಮಾಡ್ತಾರೆ ಮೋನೆ ಕೊರ್ಲಿಕ್ಕೆ ಎಂದಲ್ಲ ಉಲಾಯಿದ ಮನಸ್ಸು 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 ಇನ್ನು ಅಡ್ಡಿಲ್ಲ ಇವರು ಕನ್ನಡ ನೋಡಿ ಕೆಲವು ಪಂಕದಾನೆ ಐತಲ್ಲ ಇದೆಲ್ಲ ದುಡ್ಡುವರೆಗೆ ಕೆಲವು ದಾಖಲೆಗೆ ಪ್ರಜ್ವಲ್ ಅಡ್ಡ ಪ್ರಜ್ವಲ ಬಂಡ ಊರಿಗೆ ಮಾತಾಡ ಹಸರಿಸುವವ ಹಸರಿಸ ಮಾತಾಡಬೇಕಲ್ಲ ಉಳ್ಳೆಂದು ಲೆಕ್ಕ ಊರವರ ಓಲ್ಲೊಪ್ಪು ಇಲ್ಲಲ್ಲ ಅಪಗಾನ ಪುದಾರ್ನಿಗೆ ಕೊಯ್ತಾನೆ ಈ ವಿಷಯದಲ್ಲಿ ನನ್ನದು ತಕರಾರಿಲ್ಲ ಪುದಾರ್ನ ಜಪ್ಪರ ಅನ್ನೊಂದು ನಿಗಾಂಡ ಪನ್ನೆಡೆ ಪೋಲೆ ಇನ್ನ ಬಿಡ ಪನ್ನೆ ಬರ್ರೆ ನಿಕ್ಲಿ ಏರೆ ನಾನು ಮಲ್ಪುಲಿ ಪಾಪ ಅಂಚ ಪಾತೊಂದು ಒಲ್ಲರನ್ನ ಸೀದಾ ನಿಕ್ಲಿಗೆ ಹಾಕಲ್ಲ ಧೈರ್ಯ ದುಡ್ಡು ಕೊರ್ಚೆ ನಮ್ಮಲ್ಲೇ ದೇವೇರ್ ಕೋರೆ ಹೋದಲ್ಲ ಊರಲ್ಲೇ ಬಣ್ಣದ ಯಾಕೆ ಒಂದು ಮುರಿಯ ಇಂದ ಯಾರು ಬಂದ ಸುಳ್ಳುಂದಂಡ ಅದು ಗಾಯ ತಾಟಿ ಕೊಟ್ಟು ಯಾಕೆ ಅವರಿಗೆ ಬೇಸರ ಆಗ್ತಾ ಉಂಟು ಬೇಸರಲ್ಲ ಇಂತಹ ಒಬ್ಬ ಯೋಗ್ಯತಾವಂತರ ಬಗ್ಗೆ ನೀನು ಯಕಶ್ಚಿತೆಯನ್ನು ಆಡ್ತಾ ಇದ್ದೀಯಲ್ಲ ಈತ ಜನ ಬತ್ತು ಪೋಯರು ಮ್ಯಾಂಡಲ ಎಂಗಲ ಮನಸ್ಸದ ಸತ್ಯನು ಪಂಡೆ ಆಗಲೇ ನಾಕೊಂದು ಬತ್ತು ಮೂಲ ಮಾಡ್ರ ನಮ್ಮ ಸೇರ್ಸ ಅರ್ಥ ಕಲ್ಪಿಸಿಕೊಂಡಿದ್ದೆ ಇನ್ನಾದ್ರೂ ಬದಲಾವಣೆಗೆ ನಿಕ್ಲಿಕ್ಕೆ ಅದು ನಮಗೂ ಗೊತ್ತಾಗುವಾಗ ಸ್ವಲ್ಪ ತಡ ಆಗಿದೆ ನಿನ್ನ ಅಪ್ಪನಿಗೆ ಕೊಡು చెప్పు బొండ పతొల్లే చెప్పు బొండ పతొల్లే అది కొండలు కుట్లిಕ್ಕೆ ಅದು ಚೂರು ಪತ್ತಲೆ ವೇದ ವೇದ ತಡಿ ಮುಂದಿಯೇ ಎನ್ನ ಅನುಜ ಅನುಜ ಬಂದ ಸಹೋದರ ದುಶ್ಯಾಸನ ಟಿವಿ ಟಿವಿ ತುಂಬೆಲ್ಲ ಮಲ್ಕೊಂತಾರ ಇದು ಅದು ದುಶ್ಯಾಸನ ಅಂತ ಹೇಳಿದ ಕೂಡಲೇ ಕೈಯೊಂದು ಹೀಗೆ ಆಗುತ್ತೆ ಹಿರಿಯರು ಮಲ್ತೊಂದಿತ್ತೇರಿ ಅಲ್ಲ ಮಾಡ್ತಾ ಇದ್ರು ಈ ಪ್ರಸಂಗದಲ್ಲಿ ಅಲ್ಲ ಅದು ಇಟ್ಟಿಂದ ತಾರ್ ಪಾಪ ಮಲ್ತೊಂದಿತ್ತೇರಿ ನಿಖಲ್ಪುರ ಇಂದ ಮಲ್ಪರ ಸುಮ್ಮ ಮಲ್ತಾರ ಇಲ್ಲ ಅಲ್ಲಿ ಬದುಕುಳು ಒಂದೇ ನಿಖಲೆ ಬಟ್ ಒಕ್ಕಡಿಗೆ ನಾರಿ ನನಾತ ಆಯುಷ ನಡಿ ಆತು ಉದ್ದ ಶರೀರ ಬುಲೆಪದ ಚೂರು ಪತ್ನಿ ನಿನ್ನ ಅಪಶಕುನ ತೋರಿಸಿದ್ದು ಹೆಚ್ಚು ಪುನಃ ಹಿಡಿಲಿಕ್ಕೆ ಅಂತ ಅಲ್ಲಿಂದ ಹೊತ್ತುಕೊಂಡು ಬರಲಿಲ್ಲ ನೀನು ಅವರಲ್ಲಿ ಮರಕ್ಕಿಂತ ಹೊರಗೆ ಗತ್ತೆತ್ತೀನಿ ಈದ್ ಮಲ್ಲ ಜೂನ್ ನಿನಗೆ ಮರದಲ್ಲಿ ನೇತಾಡ್ಲಿಕ್ಕೆ ಆಗ್ಲಿಲ್ಲ ನಿನಗೆ ಬೆಂತಿನ ಚೂರು ಪತ್ನಿ ನಾವು ఇక్కడ మలవల్ల కుదరది ఉండారు చూడమని కనక చేయబరం ಕರ್ಣ ಮಾತಾಡುದು ಅನ್ನ ಕೇಳಿ ಇದು ಅವ್ವ ಕನಕ ನೀ ಏರೆಗಲಾವ ಪತ್ತೊಲಿ ಕರ್ನೆ ಕತ್ತೊಲಿ ನೀನು ಬರುವಾಗ ಹೇಗೆ ಹೊಸಕೊಂಡು ಬಂದೆ ಅವೇ ಮರಕ್ಕಿಂತ ಹೊರಗೆ ಈಗಲೂ ಹಾಗೆ ಕೊಡು ದುಶ್ಯಾಸನ ಅಲ್ಲ ಮಲ್ಲ ಇಂಚ ಮಾಡ್ಕೊಂಡು ಕನಕ ತಿರ್ಪರ್ತಿದ್ದ ಕತ್ತಿಗೆ ಎತ್ತಿಗೆ ನಾನು ಜನವ ಬರ್ಚಿ ಬರ್ಚಿ ಬನ್ನ
ಅವಾಗ ಮದುವೆ ಕನಕ ಬಿಟ್ರೆ ಮದುವೆ ಕನಕ ದೇವರ ಆ ಬೊಣ್ಣಗೆ ಒಲ್ಲ ಅಡಿಗೆ ಗೊತ್ತು ತಿಂಡೇನೆ ಏನಿದ್ರು ಆ ಹುಡುಗಿ ಹೆಂಡತಿ ಆಗ್ಬೇಕಂದ್ರೆ ನಾನು ಒಂದು ತಾಯಿ ಹಾಕ್ಬೇಡು 5 ರೂಪಾಯಿ ಬರ್ತೇನೆ ಅಲ್ಲಿವರೆಗೆ 5 ರೂಪಾಯಿ ಕನಕ ಬರ್ತದೆ ಆಮೇಲೆ ನೋಡ್ಬೇಕು. ನಿನ್ನ ಮನೆಯ ಹಾಗೆ ಎಲ್ಲರ ಮನೆ ಅಂತ ಭಾವಿಸುವ ನಿನ್ನ ಮನೆಯಲ್ಲಿ ಗಂಜಿ ಬೇಯಿಸುವುದು ನೀನು, ಪಾತ್ರೆ ತೊಳೆಯುವುದು ನೀನು, ಬಟ್ಟೆ ಒಗೆಯುವುದು ನೀನು. ನಮ್ಮಲ್ಲೆಲ್ಲ ಆ ವ್ಯವಸ್ಥೆ ಇಲ್ಲ. ಬಣ್ಣಗನೆ ಗೊತ್ತಾಂಡ ಅರ್ಥದ ಜರದು ಗೊತ್ತಾಗ ಈ ಪಣಲ್ ನಂಗೆ ಬಂದ್ರೆ ಗೊತ್ತು ನಂಗೆ ಇದನ್ನ ಎಕಡೆ ತಾಳ್ಮೆ ಕುಳಿದಿನ ಅಲ್ಸ್ತಿದಲ್ಲ ವಾಸನೆ ಬರ್ಕೊಂಡಲ್ಲ ವಾಸನೆ ಅಲ್ವ ಸುಗಂಧ ದ್ರವ್ಯ. ಅದು ಯಾವುದು? ಗಂಧ, ಚಂದನ, ಪುಣುಗು, ಅದೆಲ್ಲ ಸುಗಂಧ ದ್ರವ್ಯಗಳು. ಅವು ಅಂಚ ಮೂರಿ ಬರ್ತದೆ ವಿದೇಶದಿಂದ ತರಿಸಲ್ಪಟ್ಟದ್ದು. ಮುಂಗಾಯ್ಕಿಂದ ಪುರ್ಮುಗೆ ಕ್ಷಯ ರೋಗ ಇದ್ರೆ ಅವರಿಗೆ ಈ ಪರಿಮಳ ಎಲ್ಲ ಆಗುದಿಲ್ಲ. ಐಕಿಂಚ ಪುರ ಅದು ಒಂಜಕ್ಕೆ ಏತಿ ಎಂದೇ ಬೋಡವು ಕುಪ್ಪಟ್ ಮಲ್ಲ ನೋಡಿ ಸೂರ್ ಪತ್ತರ ನಿನ್ನ ಅಪ್ಪನಲ್ಲಿ ಹೇಳು ಇಡಲಿಕ್ಕೆ ಆಗ್ತದೆ. ನೀನು ಬರುವಾಗ ಅಷ್ಟು ಭಾರ ಅಂತ ಹೊತ್ತುಕೊಂಡು ಬನ್ನಿ, ಹೋಗುವಾಗ ಮೆಲ್ಲ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ವಿ. ಕನಕ ಕಾಡ್ತೇನೆ ನೀನು ಕನಕಲ ಎಂಗ್ಲ ಒಂದು ಸಂಬಂಧ ಉಂಟು ಎಂಗ್ಲ ಮೂತ್ತಲೆ ಕಣ ತೆತ್ತೊಂದು ಹೌದಾ? ನಿಕ್ಲೆಗ ಆಪುಂಡ ಇಚ್ಚ ಅಂತ ನಿಕ್ಲೆ ಕನಕ ದೇಲ್ಪರ ಆಗಿನ ಜನಕ್ಕಳ ಕನಕದ ಯೋಗ್ಯತೆ ಗೊತ್ತುಜ್ಜಿ ಇತ್ತೆ ಗೊತ್ತಾಪುಜಿ ಎಲ್ಲ ಗೊತ್ತಾಪು ಮುಂದೆ ಬೋರ್ಡ್ ಮಾಡ್ಕೊಂಡು ಮಿತ್ರ, ನೀನು ಬಂದ ಕೂಡಲೇ ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆಯಲ್ಲ, ಏನು? ಓಡಿ ಎಲ್ಲಿ ನಿನ್ನ ಅಮ್ಮಡಿ. ಬರಲು ದಿಪ್ಪದವಾಗದೊಕ್ಕದ ನರನರಿಯ ದಂತದಲ್ಲಿ ಮಾಯಕವ ರೂಪಿಸುತ್ತಾಗ ನೋಡಿದಿರ ನನ್ನ ಒಂದು ಮಾಯಕ ಇನ್ನೊಂದು ಮಾಯಕ. ಭವಿಷ್ಯ ಹೇಳುವವರಲ್ವ? ವ್ಯಾಪಾರಿಗಳು ಕಣಿ ಹೇಳುವವರು. ಎಂತ ಒಂದೊಂದು ವೇಷಗಳು ಬರ್ತಾ ಉಂಟು ಆಗಲಿಂದ ಯಾವುದು ಅಂತ ಅರ್ಥ ಆಗುದಿಲ್ಲ. ಇದೆಂತ ವೇಷ ಅಂತ ಭಾವಿಸಿದ್ದೀರಾ? ಮತ್ತೆ ವ್ಯಾಪಾರಿ ವ್ಯಾಪಾರಿಯಾ? ಹೌದು. ಅಯ್ಯೋ, ನೀವು ಬಂದದ್ದು ತಡಾಯ್ತು ಸ್ವಾಮಿ, ತಡಾಯ್ತು. ಏನಾಯ್ತು? ನಾವು ಹಸ್ತಿನೆಯನ್ನು ಬಿಟ್ಟಾಯ್ತು. ಹೌದಾ? ದ್ವಾರಾವತಿಯನ್ನು ಸೇರ್ಲಿಲ್ಲ, ಅರ್ಧದಲ್ಲಿದ್ದೇವೆ. ಅಂದ್ರೆ ಮಧ್ಯದಲ್ಲಿದ್ದೇವೆ. ಮಧ್ಯದ ತೆಕ್ಕೊಂಡೆ ಬಂದದ್ದ ಮಧ್ಯದಲ್ಲಿ ನಿಂತಿದ್ದೇವೆ. ನೀವೊಂದು ಕೆಲಸ ಮಾಡಿ, ಏನು ಮದುವೆ ಎಲ್ಲ ಮುಗಿಸಿ ನಾವು ಹಸ್ತಿನಾವತಿಯನ್ನು ಸೇರ್ತೇವೆ. ಅಲ್ಲಿಗೆ ಬನ್ನಿ, ನಿಮ್ಮಲ್ಲಿರುವಂತಹ ಪದಾರ್ಥಗಳನ್ನೆಲ್ಲ ನಾವು ತಗೊಳ್ತೇವೆ. ಈಗ ನಮ್ಮ ಸಂತತಿ ಏನಿಲ್ಲ, ನಾವು ಮದುವೆಗೆ ಕಾರ್ಯಾರ್ಥಿಗಳಾಗಿ ಆದ್ರಿಂದ ಹೌದು. ನನ್ನ ಮಗನಿಗೆ ಲಕ್ಷಣ, ಅವನ ಹೆಸರು ಲಕ್ಷಣ. ನೀವು ನಾನು ಹತ್ತಿನೆಯ ಅನಭಿಷಿಕ್ತ ಸಮ್ರಾಟ ಸುಯೋಧನ. ಸುಯೋಧನ ನೀವು ಕೌರವ. ಕೌರವ ಕೌರವ ಅಲ್ಲ, ಕೌರವ. ಕೌರವ ಹಾ. ನೀವೇ ಹಾ. ಒಳ್ಳೆ ನಿಮ್ಮನ್ನು ನೋಡಿ ಹೆಸರು ಕೇಳಿದ್ದೇನೆ. ಹೌದಾ? ನಾವು ಪ್ರಚಾರದಲ್ಲಿದ್ದೇವೆ. ಪ್ರಚಾರದಲ್ಲಿ ಹಾ. ನನಗೆ ಅವನಿಗೆ ಸರಿ ಉಂಟು, ಅವನ ನಗುವೆ ಹಾಗೆ. ಅವ ನನಗೆ ಆಪ್ತ. ಆಪ್ತ ನನಗೆ ಆಪ್ತ. ಆಪ್ತ ಹಾ. ಕರ್ಣ. ಯಾಕಂದ್ರೆ ಅವ ಎಂತದ್ದು ಕೇಳ್ತಾನೆ? ಅದೇ ಅವನ ಹೆಸರೇ ಕರ್ಣ. ಕರ್ಣ 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 ಅಂಗಾಧಿಪತಿ. ಅಂಗಾಧಿಪತಿ. ಅಂಗಾಧಿಪತಿ ಈತನೀಗಲ್ ಅಂಗದ ದೀಪನು. ಅಂಗಡಿ ದೀಪ
ಈತನೀಗಲ್ ಅಂಗದ ದೀಪನು ಅಂಗದ ಅಜಿಪ್ಪನ್ ಇದು ಇದದು ಕಾಲ್ ಸರಿ ಇಲ್ವ ಸರಿ ಉಂಟು ಅದವನ ಶೈಲಿ ಟಿವಿ ನಿಮ್ಮ ನನ್ನ ಈ ಟಿವಿ ನಿಮ್ಮದೇ ನನ್ನದೇ ನಿಮಗೇನಾಗಬೇಕು ನಾನು ಹೇಳಿದಂತಹ ಮಾತನ್ನು ಶಾಸನಬದ್ಧವಾಗಿ ಕೈಯಬಲ್ಲ ಕಾರಣ ನನ್ನ ಅನುಜ ದುಶಾಸನ. ದುಶ್ವಾಸನೆ ಅಂದ್ರೆ ದುಶ್ಯಾಸನ ಇದು ಅಭಿನಯ ಎಲ್ಲೂ ನೋಡಿದ್ದಾನೆ ನನ್ನದೇ ನಿಮ್ಮದೇ ಸ್ವಂತ ಸರಿ ಹಾಗೆ ಹೇಳ್ತಾನೆ ಅವ. ಇವರು ಅದನ್ನು ಹೇಳ್ತಾ ಇರ್ತಾರೆ. ಮೊದಲು ನಾನು ಕೂಡ ಹಾಗೆ ಹೇಳ್ತಾ ಇದ್ದೆ ನನ್ನದು. ಅಯ್ಯೋ ನಿಮ್ಮೊಂದು ಅವಸ್ಥೆ ಎಲ್ಲ ಮದುವೆಗೆ ಅವರನ್ನು ಬಟ್ಟೆ ಬರೀ ನೋಡ್ಬಾರ್ದು. ಏನಾಗಿದೆ ಮದುವೆ ಹೋಗಿ ಮದುವೆಗೆ ಇದು ಒಳ್ಳೇದಿಲ್ಲ. ಇದು ವಿದೇಶದಿಂದ ತರಿಸಿದ ಅಯ್ಯ ಎಂತ ವಿದೇಶದಿಂದ ತರಿಸಿದ್ದು ವಿದೇಶದಿಂದ ತರಿಸಿದ್ದು ಇದು ಒಳ್ಳೇದಿಲ್ಲ. ನಮ್ಮದು ನೋಡಿ ಮತ್ತೆ ನಮ್ಮ ಇದಕ್ಕಿಂತ ಒಳ್ಳೆ ಒಳ್ಳೆ ವಸ್ತ್ರಗಳೆಲ್ಲ ನೋಡೋದು. ನಿಮ್ಮ ವಿದೇಶ ನಮ್ಮದು ಕುಂಭಮೇಳ. ಅಲ್ಲ ನಾವೀಗ ಪ್ರಯೋಜನ ಕೊಡ್ಲಿಕ್ಕೆ ತರಲಿಲ್ಲ. ಬೇಡ ಬೇಡ ಮತ್ತೆ ಕೊಡಿ ಈಗ ಬೇಡ. ಮತ್ತೆ ಮದುವೆಗೆ ಹೋಗಿ ಬರ್ತಿರಲ್ಲ ಮದುವೆ ಆಗ್ಲಿ ನಿಮಗೆ ಅಂದ್ರೆ ಮದುವೆ ಆಗ್ಲಿ ಅಂತ ಹೇಳಿದ್ರೆ ಅಲ್ಲ ಮದುವೆ ಆಗ್ಲಿ ಆಗಲಿ ಆಗಲಿ ಆಶೀರ್ವಾದ. ಹೌದೌದು ಮದುವೆ ಆದ ಮೇಲೆ ಬರ್ತಿರಲ್ಲ ಅಲ್ಲ ಬರ್ತಿರಲ್ಲ ಬರ್ತೇವಲ್ಲ ಸಾಕು. ಸರಿ ಸರಿ ಸರಿ. ನಮ್ಮದು ನಿಮ್ಮದು ವಿದೇಶದ್ದು ಬಟ್ಟೆ ಬರೆದ್ರೆ ನಮ್ಮದು ಅಲ್ಲಿ ವಿದೇಶದ್ದಲ್ಲ ಇದೆಲ್ಲ ಇದು ನಮ್ಮ ಕುಂಭಮೇಳ. ನಿಮ್ಮಂತವರಿಗೊಂದು ಇದು ನೀವು ಮದುಮಗನೇ ಅಪ್ಪ ಅಪ್ಪ ಅಲ್ಲ ಅಪ್ಪ ಬೀಳ್ತೇನೆ. ಅಪ್ಪ ಎಲ್ಲಿ ಬಿಡ್ತೀರಿ? ಮದುಮಗನಿಗೆ ನಾನು ಅಪ್ಪ ಬೀಳ್ತೇನೆ ಅಂತ ಹೇಳಿದ್ದು. ಇದು ಮದುಮಗನ ಅಪ್ಪನಿಗೆ ಅದನ್ನು ನೀವು ಹಾಕಿದ ಹಾಗೆ ಹಾಕುದಲ್ಲ. ಮತ್ತೆ ನಮ್ಮ ಗುರುಗಳು ಹೇಳಿಕೊಟ್ಟಿದ್ದ ಏನು ಎಲ್ಲೋ ನೋಡಿದ್ದಾನೆಲ್ಲ ಇದು 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 ನಿಮಗೆ ಹೇಳಿ ಮಾಡಿಸಿದ ಹಾಗೆ ಅಯ್ಯೋ ಅಯ್ಯೋ ಇಂದ್ರ ಇಂಥದ್ದೊಂದು ನನ್ನ ಬದುಕಿನಲ್ಲಿ ನನಗೆ ಸಿಕ್ಕಲಿಲ್ಲ. ನಿಮ್ಮ ಜನ್ಮದಲ್ಲಿ ಸಿಗ್ಲಿಕ್ಕಿಲ್ಲ ಇಂಥದ್ದು. ಇದು ನಿಮಗಾಗಿ ತರಿಸಿ ಹೌದಾ ಸಿಗ್ಲಿಕ್ಕಿಲ್ಲ ಎಲ್ಲಿ ಸಿಗ್ಲಿಕ್ಕಿಲ್ಲ. ಮತ್ತೆ ಅದಕ್ಕೊಂದು ಯೋಗ ಬೇಕು. ಎಂತಾದ್ರೂ ಸಿಗ್ಬೇಕಂದ್ರೆ ಅಲ್ಲಿ ಕೊಂಬುತ್ತಾರಲ್ಲ ಅವರಲ್ಲಿ ಕೇಳಿ. ಯಾರಲ್ಲಿ ಅಲ್ಲ ಜನಯಮನವನ್ನು ಗೆದ್ದವರದೆಲ್ಲ ಕಣಕಣದ ಮುಖೇಶನಿಗೆ ನಮ್ಗೆ ಪಕ್ಕ ಸಾಕ. ಮದುಮಗನಿಗೆ ಇಂಥದ್ದಲ್ಲ, ಮದುಮಗನಿಗೆ ಬೇರೆ ವಿಶೇಷವಾದ ಎಷ್ಟು ಚಂದ ಬಟ್ಟೆ ಬಟ್ಟೆಗೆ ಅದು. ಅಪ್ಪ ಇದಕ್ಕೆ ಇನ್ನೊಂದು ಕೈ ಇಲ್ಲ. ಅಯ್ಯೋ ಅರಿಯ ಹಾಗೆ ಕಾಣ್ತೀಯೋ. ನಿಮಗೆ ಕೈ ಉಂಟಲ್ಲ. ಹೌದು ಒಂದು ರೀತಿ ಮರಿ ಹುಲಿಯ ಹಾಗೆ ಕಾಣುತ್ತೆ. ಮತ್ತೆ ಹೌದು ಅದಕ್ಕೆ ಕೈ ಇಲ್ಲದ್ರೆ ಇವರಿಗೆ ಕೈ ಉಂಟಲ್ಲ, ಇವರಿಗೆ ಕೈ ಉಂಟಲ್ಲ. ನಿಮ್ಮ ಮಗನಿಗೆ ಮಗನಿಗೆ ಕೈ ಉಂಟು, ಎರಡು ಕೈ ಉಂಟಲ್ಲ. ಈಗ ಒಂದು ಲಕ್ಷಣವೇ ಬೇರೆ. ಈಗ ನಿಮ್ಮನ್ನು ನೋಡುವುದಕ್ಕೆ ಒಂದು ಸಂತೋಷ. ಹೌದೌದೌದು ಸರಿ ಸರಿ. ನಾವೊಂದು ಒಟ್ಟಿಗೆ ನಿಂತು ಒಂದು ಒಂದೊಂದು ಒಟ್ಟಿಗೆ ನಿಂತು ಹೋಗುವಂತ ಚಂದ ಕಾಣಬೇಕು. ಈಗ ಚಂದ ಕಾಣ್ತದೆ. ಸರಿ ನಾವು ಮದುವೆಯಾಗಿ ಬರ್ತೇವೆ. ಬರ್ತೀರಲ್ಲ. ಬರುವಾಗ ಒಮ್ಮೆ ಹಸ್ತಿನಾವತಿಗೆ ಬನ್ನಿ. ಬಂದ್ರೆ ನಿಮಗೆ ಹೀಗೆ ಅಂತ ಕೊಡುವ. ಆಯ್ತಾ? ಸರಿ ಸರಿ.
ಇದು ನವರಾತ್ರಿಯ ಕಾರ್ಯಕ್ರಮ ಅಲ್ಲ, ನಿಮಗೆ ತಪ್ಪಿತ ಇಲ್ಲ, ನಮ್ಮ ನವರಾತ್ರಿಗೆ ಮಾತ್ರ ಅಲ್ಲ ಇಲ್ಲಿ ಕಾರ್ಯಕ್ರಮ ಆಗುದು. ಆಗಲೂ ಕರೀತಾರೆ. ನವರಾತ್ರಿಗೆ ಬರ್ಲಿಕ್ಕಾಗ್ಲಿಲ್ಲ. ನಿಮ್ಮದು ಎಲ್ಲಿಂದ ಛದ್ಮವೇಷದ ಸ್ಪರ್ಧೆ ತಪ್ಪಿಸಿಕೊಂಡು ಬಂದದ್ದು? ಇದೆಂತದು ಮೃಗಾಲಯ? ಬಾವೋ ಕಪಾಳಕ್ಕೆ ಮಾಡಿದ್ದಾರೆ ನಾನು. ಬಾವ ಹಣೆಬರ ಕೆಟ್ಟವನೇ, ಎಲ್ಲಿಯೋ ಶ್ವಾನ ಮಲಗಿರುವ ಕೋಣಿಯನ್ನು ಮನೆಗೆ ಕರೆದು ಇಷ್ಟು ಅಪಮಾನ. ನಿನ್ನ ಸತ್ತವ ಬಾವ? ನಾನು ಬಾವ ಹತ್ತಿನೆಯ ಕೌರವ. ನಿನ್ನ ಹಲ್ಲು ಉದುರಿಸಿ ಕೈಯಲ್ಲಿ ಕೊಟ್ಟೇನೆ. ಅವನ ಯೋಗ್ಯತೆ ಎಂತದ್ದು ನಿನ್ನ ಹಣೆಬರ ಇರ್ತದೆ. ಬಲರಾಮ ದೇವರೇ, ನನ್ನ ಪರಿಚಯವೂ ನಿಮಗೆ ಸಿಗಲಿಲ್ಲ. ನೀನ್ ಯಾರು ಹುಚ್ಚ? ಅದೆಲ್ಲ ಆಗ್ಲಿಕ್ಕಿಲ್ಲ. ನನ್ನ ಪರಿಚಯ ಸಿಕ್ಕಿದೆ. ಆಯ್ತು ಇನ್ನು ನೀನಾ? ಈಗ ಸಿಕ್ಕಿತು. ಯಾರು ನೀನು? ಜನ ಯಾರು? ದುಶ್ಯಾಸನ. ಅಯ್ಯೋ, ದುಶ್ಯಾಸನದೊಂದು ಅವಸ್ಥೆ. ಆ ವಸ್ತ್ರಾಪರದಲ್ಲಿ ಇದ್ದ ದುಶ್ಯಾಸನ ಎಂತದ್ದು, ಇದ್ರದ್ದು ಎಂತದ್ದು? ಅದು ಯಾರು? ಲಕ್ಷಣ. ಇದು ಕಿರಾತನ? ಲಕ್ಷಣ. ಲಕ್ಷಣ. ನಿಮಗೆ ತಲಸವಿಲ್ವೇ? ನೀವು ಯಾರು? ಗುರುಗಳೇ, ನಮಗೆ ಗುರುಗಳಂತ ಹೇಳ್ಬೇಡ. ನಾನು ಒಂದಕ್ಷರ ಕಲಿಸದವ ಗುರುಗಳಂತ ಹೇಳಿದ್ರೆ ನನಗೆ ನಾನು ಕೌರವ ಗುರುಗಳೇ. ಕೌರವ ಹೀಗಿರ್ತಾನೆ. ಎಂತ ನೀವು ಓಲೆಯನ್ನು ಬರೆದು ಕಳಿಸಿದವರು. ಅದು ಯಾರು? ಅದು ಕರ್ಣ. ಕಪ್ಪುಟ್ಟು ಮದ್ದಳೆಗೆ ಹಾಕ್ಬೋದು. ವಿಷಯ ಎಂತದ್ದು ಗೊತ್ತು? ಇವರು ಇಂಥ ಒಂದು ನವನವೀನ ಶೈಲಿಯ ಉಡುಪೆ ನೋಡ್ಲಿಲ್ಲ. ಹಾಗೆ ಅಲ್ಲ, ನಿಮಗೆ ನೀವು ಬರ್ಲಿಕ್ಕೆ ಹೇಳಿ ಹೀಗೆ ಮರ್ಯಾದೆ ತೆಗಿಬಾರ್ದು ನಮ್ಮದು. ನಾವು ಬರ್ಲಿಕ್ಕೆ ಹೇಳಿದ್ವಿ ಯಾರು ನೋಡುವ ಸರಿ ಮುಖ ಕೌರವ. ಮತ್ತೆ ನಿಮಗೇನು ಇಷ್ಟು ದರಿದ್ರ ಬಂದದ್ದು? ಯಾರಿಗೆ ದಿಪ್ಪಣ್ಣ ಬರುವಾಗ ಒಂದು ಹೊಸ ಬಟ್ಟೆಯೂ ಸಿಗ್ಲಿಲ್ಲ. ಹೊಸ ಬಟ್ಟೆ ನಾವು ಹಾಕಿಕೊಂಡು ಹೌದು. ನಾವು ಬರುವಾಗ ಆ ದಾರಿಯಲ್ಲಿ ಒಬ್ಬ ವ್ಯಾಪಾರಿ ಸಿಕ್ಕಿದ. ಅವ ಹೇಳಿದ, ನಿಮ್ಮ ಬಟ್ಟೆ ಹಳತಾಗಿದೆ, ಅದನ್ನು ಕೊಡಿ, ನಾನು ಹೊಸ ಬಟ್ಟೆ ಕೊಡ್ತೇನೆ, ಅದನ್ನು ಹಾಕಿ ಅಂತ ಹೇಳಿದ. ಅದಕ್ಕೆ ನಮ್ಮ ಹಳೆ ಬಟ್ಟೆಯನ್ನು ಅವನಿಗೆ ಕೊಟ್ಟೆವು, ಅವನಲ್ಲಿರುವ ಹೊಸ ಬಟ್ಟೆಯನ್ನು ನಾವು ಹಾಕಿಕೊಂಡೆವು. ಈ ನಿಲುವು ಕನ್ನಡಿಯಲ್ಲಿ ಒಮ್ಮೆ ನೋಡಿ. ಕನ್ನಡಿಯಲ್ಲಿ ನನ್ನ ಮೋರೆ ಅವನೇ ಮುಖ ನೋಡಿ, ಅವನಿಗೆ ಹೃದಯ ಆಗ್ತದ. ಎಂತದ್ದು ಅರ್ಥ ಆಗುದಿಲ್ಲ ಗುರುಗಳೇ. ಪಿಚ್ಚಿ ಮೇಲೆ ಹಾಕಿಕೊಂಡು ಬಂದು ಎಂತದು ನಡೀತದೆ ಅಂತ ಗೊತ್ತಾಗುದಿಲ್ಲ. ಯಾವುದೋ ಒಂದು ಮಾಯೆಗೆ ನಾವು ಒಳಗಾಗಿದ್ದೇವೆ. ಮೊನ್ನೆ ಸಪ್ತಮಿಗೆ ಒಂದು ದಿಪ್ಪಣ ಬಂದದಲ್ವಾ? ನೀವು ಹೊರಟದ್ದು ಯಾವಾಗ? ನಾವು ಮೊನ್ನೆ ಅಷ್ಟಮಿಗ? ಹೌದು. ನವಮಿಗೆ ಏನು ಹೊರಟಿರ್ಬೇಕು. ಹೌದು, ಸಪ್ತಮಿಗೆ ಒಂದು ದಿಪ್ಪಣ ಬಂದದಲ್ವಾ? ಅದೇ ಅರ್ಥ ಆಗಿದ್ರೆ ನಿಮ್ ಕೌರವ, ಕರ್ಣ, ದುಶ್ಯಾಸನ, ಲಕ್ಷಣ ಕುಮಾರ ಎಲ್ಲ. ಹಾಗಾದ್ರೆ ಈ ಪ್ರಸಂಗದಲ್ಲಿ ಒಟ್ಟಾರೆ ಕೌರವ ಎಷ್ಟುಂಟು? ಹಾಗಲ್ಲ, ನಾನು ಇದು ನೀನೇ ಬಂದದ್ದು. ಎಂತದ್ದು ತಿಂದದ್ದು ಭಾವ? ಇಡೀ ತಿಂದದ್ದೇ. ಈ ದ್ವಾರಾವತಿಯಲ್ಲಿ ಎಷ್ಟುಂಟು ಎಲ್ಲ ತಿಂದದ್ದೆ. ಕೊನೆಗೆ ಅಡುಗೆ ಭಟ್ರನ್ನು ತಿನ್ನಲಿಕ್ಕೆ ಬಂದದ್ದು. 4 ಬಾರಿಸಿದೆ. ನಿನಗೊಂದು ಕಷ್ಟವೇ. ಹೌದು, ನಮ್ಮದು ವೇಷ ಮಾಡುವವರಿದ್ದಾರ. ಅವನಿಗೆ ಅದು ತಲೆಬಿಸಿ. ಅವನಿಗೆ ಇಡೀ ತಲೆಬಿಸಿ ಕಾರ್ಯಕ್ರಮ ಹೋಗ್ತದೆ. ಬೇರೆ ತಲೆಬಿಸಿ ಇಲ್ಲ ಅವರಿಗೆ. ನನ್ನ ವೇಷ ಮಾಡಿ ಗುರುಗಳೇ, ಒಂದಂತೂ ಸತ್ಯ ಇದೆ. ಎಂತದೋ ನಾವು ಕತ್ತಿಯಲ್ಲಿ ನಡೆದಾಡಿದ ಹಾಗೆ ಆಗ್ತದೆ. ಹೌದು, ಇದು ಮದುವೆ ಹೀಗೆ ಮುಂದುವರಿದ್ರೆ ಯಾರದೋ ಹುನ್ನಾರ ಉಂಟು. ಇದು ಕೃಷ್ಣನ ದೇವರೇ. ಇದಕ್ಕೆ ಆದಷ್ಟು ಬೇಗ ಏನಾದ್ರೂ ಒಂದು ಉಪಾಯ ಮಾಡ್ಬೇಕು. ಒಂದು ಕೆಲಸ ಮಾಡುವ, ಅವನಿಗೆ ಕೊನೆಗೆ 4 ಅಕ್ಕಿ ಕಾಳು ಹಾಕ್ಲಿಕ್ಕೆ ಕರೆದ್ರೆ ಸಾಕು. ಅವನಿಗೆ ಗೊತ್ತಾಗದೆ ಬೇಗ ಮುಗಿಸು. ಹೌದಲ್ಲ? ಮದುವೆ ಪುರೋಹಿತರೆ ಪುರೋಹಿತರು ಸರಿ ಸರಿ ಪುರೋಹಿತ ಸಮಯ ಬರ್ತೀನಿ. ನಾನು ಹೇಳಿದ್ದೆ ಅವಾಗ ನೀವು ಬರ್ತೇನೆ. ಮಾಡುದು 10 ಹಲವು ಕಾರ್ಯಕ್ರಮ ಬಿಡ್ಲಿ ಗೊತ್ತಿಲ್ಲ. ಯಾವ ಕಾರ್ಯಕ್ರಮ? ಅಲ್ಲ, ಮುಗಿಸ್ತೇನೆ ಅಂತ ಹೇಳ್ತಾರೆ, ಮುಗಿಸುವುದಿಲ್ಲ. ಆನಂದವೇ ಆಗದಿದ್ರೆ ಮುಗಿದು ಹೇಗೆ? ಎಲ್ಲಿ ಕಾರ್ಯಕ್ರಮ ಇಲ್ಲ? ನಮ್ಮಲ್ಲಿ ಮದುವೆ ಮಾಡುವ ಮಾಡುವ. ಇವರು ಚೂಡಾಮಣಿ. ಹೌದು, ಚೂಡಾಮಣಿ, ಗುರುಕುಲ ಚೂಡಾಮಣಿ. ಒಳ್ಳೆದಾಗ್ಲಿ. ಹುಡುಗ ಹುಡುಗ ನನ್ನ ಮಗ, ಮಗನಿಗೆ ಮದುವೆ ಆಗ್ಲಿ. ಹುಡುಗಿ ಹಾಗೆ ತಡ ಮಾಡುವುದಲ್ಲ. ಮುಹೂರ್ತ ಕೇಳಿದ್ರೆ ಮುಹೂರ್ತ ಹುಡುಗಿ
ಹುಡುಗಿಯನ್ನು ತೋರಿಸ್ಬೇಕು ನಮ್ಮ ಹುಡುಗನಿಗೆ. ಏನು ನನ್ನ ಮೀಸೆ ತೆಗೆದ್ರೆ ಆಗಿ ನನ್ನದೇ ಮುಖ ಅಲ್ವಾ ಅಪ್ಪನಂತೆ ಮಗಳು. ಮಾವ ಈಗ ಮೀಸೆ ತೆಗೆದು ನಿಮ್ಮಷ್ಟು ದಪ್ಪ ಇದ್ರೆ ಬೇಡ ಅಂತ. ದಪ್ಪ ಅಲ್ವಾ ಮುಖ ಮುಖ ನಿಮ್ಮ ಮುಖ ದೊಡ್ಡ ನಮ್ಮದ್ರಲ್ಲಿ ಸಣ್ಣರು ನೋಡ್ಬೇಕಾ ಒಮ್ಮೆ ಒಮ್ಮೆ ಮುಖ ಸ್ವಲ್ಪ ಮೋರೆ ಮಾತ್ರ. ಅವಳ ಲಕ್ಷಣ. ಅವ ನೋಡು ಅವ 32 ಅಲ್ಲ 34 ಹಾಲು ಬಿಡ್ತಾನೆ. ಹಾಗಿದ್ರೆ ಕಾರ್ಯಕ್ರಮ ಮುಂದುವರ್ಸಲ್ಲ. ಆಯ್ತಾ ಹಿಡ್ಕೊ. ಹುಡುಗ ಮಾಲೆ ಮಗಳು ಆಯ್ತಲ್ಲ. ಆಯ್ತು ಆಮೇಲೆ ನೀವು ಹೇಳಿ ಹುಡುಗಿದ್ದಾರೆ ಹುಡುಗಿ ಮೊದಲು ಮಾಲೆ ಹಾಕೋದು. ಹೌದಾ? ಹುಡುಗಿ ಮೊದಲು ಮಾಲೆ ಹಾಕ್ರಿ. ಹುಡುಗಿ ಇರ್ತಾರೆ ಮಂತ್ರ ಇಲ್ವಾ ಮಂತ್ರ ಇಲ್ವಾ ಮಂತ್ರ ಮಾಲೆ ಬಿಡುವಾಗ ಹುಡುಗ ಮಾಲೆ ಹಾಕ್ರಿ. ಅಪ್ಪ ಹುಳಿ ಅಂತ ಅಲ್ಲ ಅವ ಹುಳಿ ಅಂತ ಲೋಕಕ್ಕೆ ಗೊತ್ತುಂಟು ಅದನ್ನ ನೀವು ಪ್ರಚಾರ ಮಾಡಿದ್ರೆ ಮತ್ತೆ ಹುಲಿ ಹುಲಿ ಹಾರ ಹಾಕ್ಲಿಕ್ಕೆ ಹೋದ್ರೆ ಹುಲಿ ಹುಲಿ ಕಂಡಿದ್ದು ಅಂತ. ಬಾಧೆ ಅದ್ರಿ ಇಲ್ಲಿ ಉಂಟು. ಹುಲಿ ಬಾಧೆ ಇಲ್ಲಿ. ಎಂತದವ ಎಂತದ ಹೇಳುದು ಅದೇ ನಾನು ಕೇಳೋದು ಏನು ಅಂತ. ಮಾವ ಹುಲಿ ಕಂಡೆ ನಾನು ಹುಲಿ. ನಿನ್ನ ಅಪ್ಪನನ್ನು ಹೇಳುದಾ ಅಪ್ಪನ ಅಪ್ಪ ಅವು ಯಾವತ್ತೂ ಇಲ್ಲಿ ಇಲ್ಲಿ ಹಾರ ಹಾಕ್ಲಿಕ್ಕೆ ಹುಲಿ ಆಯ್ತು ನೋಡು. ಇಲ್ಲಿ ಬಾ ಇಲ್ಲಿ ಬಾ ಅದು ನಿನ್ನ ತಪ್ಪಲ್ಲ. ಮತ್ತೆ? ನಿನಗೆ ಮೊದಲು ಮದುವೆ ಆಗುದಲ್ವಾ ಹೌದು. ಬಹುಶಃ ಮದುವೆ ವಿಷಯ ಕೇಳಿದ ಮೇಲೆ ನಿದ್ರೆ ಆಗ್ಲಿಲ್ಲ ಪಿತ್ತದಲ್ಲಿ ಎಂತದ್ದು ಕಂಡು ನೋಡಿ ಈಗ ನೋಡಿ ಈಗ ನೋಡಿ ಹುಲಿ ಅಲ್ಲ. ಮತ್ತೆ ಹಾಗೆ ಮಾಲೆ ಹುಡುಗ ತೌಳವ ಭಾಷೆಯಲ್ಲಿ ಹೇಳುದು ಆವಪ್ಪ ಎಂಕ ಆವು ಆಗ್ಬಹುದು ಅಂತ. ನೀನು ಎಂತದ್ದು ಕೆಲವೊಮ್ಮೆ ಹಾಸ್ಯಗಾರನಾಗೆ ಮಾಡ್ತೀನಿ ಅದಲ್ಲ ಅದು ಬಹುಶಃ ಹೀಗಿರ್ಬೇಕು. ನನ್ನ ಮಗಳ ಜಡೆ ನೋಡಿ ಅವಳು ನಾಗವೇಣಿ ಮತ್ತೆ ನಿನ್ನಲ್ಲಿ 1000 ಸಲ ಹೇಳಿದ್ದೇನೆ ಹಸ್ತಿನಾವತಿಯಲ್ಲಿ ಪನ್ನಗವೇ ಅದಕ್ಕೆ ಈಗ ಅಭಿನಯವ ಪನ್ನಗವೇಣಿ ಹಸ್ತಿನಾವತಿ ಅವರಿಗೆ ನಾಗದೋಷ ಉಂಟು ಒಂದು ವ್ಯವಸ್ಥೆ ಮಾಡುತ್ತ ಹೇಳಿದ್ದೇನೆ ನೀನು ಮಾಡಿದ್ಯಾ? ಹೌದಾ ಗುರುಗಳೇ ಒಂದು ನಾಗದೋಷ ಉಂಟು ನಮ್ಮ ಕುಟುಂಬ. ಹೌದು ಹೌದಲ್ಲ. ಒಂದು ಪರಿಹಾರ ಮಾಡಿ ನೀವು. ಕಷ್ಟ ಇಲ್ಲಪ್ಪ. ಕಷ್ಟ ಹೋಯ್ತು ನಾಗಮಂಡಲ ಸೇವೆ ಮಾಡಿಸಿದ್ರೆ ಮುಗಿಯಿತು. ನಿನ್ನ ಊರಿನ ಪುರೋಹಿತರನ್ನು ಹೇಳು. ಧಕ್ಕೆ ಬಲಿ ಸೇವೆ ಮಾಡಿಸಿದ್ರೆ ಆಯ್ತು. ಆಶ್ರಯ ಪೂಜೆ ಒಂದು ಇರಲಿ. ಯಾರು ಪುರೋಹಿತರು ಯಾರು ನೀವೇ? ನಾನು ದಾರದಿದ್ರೆ ಕಳಿಸ್ತೇನೆ. ಇದು ಹೌದು. ಕೃಷ್ಣನೆಡೆಗೆ ಎಲ್ಲಿ ಹೋಗಿ ಸತ್ತ ತಾಂಡವ ತಾಂಡವ ನನಗೆ ಸರಿ 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 ಪ್ರಾಥಮಿಕ ವಾಕ್ಯವೇ ಬರುದಿಲ್ಲ ತಾಂಡ ಅಯ್ಯೋ ನೀನು ಎಲ್ಲಿ ಹೋಗಿದ್ದಿ? ಏನಾಯ್ತು? ಮಾನ ಹೋಯ್ತು ತಮ್ಮ ನಂಬಯ ಏನನು ಅಮ್ಮಮ್ಮ ಮಾನಿನಿ ಗುರುಕುಲವಾನು ತಲ್ಲೇ ದೂತು ತೆಗೆದ ಬರೆದ ನಿಂತಾದುದೇ ಮಾನ ಹೋಯ್ತು ತಮ್ಮ ಮಾನ ಹೋಯ್ತು ತಮ್ಮ. ನಿನ್ನ ಅಣ್ಣನ ಮಗಳ ಮದುವೆ ನೀನು ಎಲ್ಲಿ ಹೋಗ್ತು ಎಲ್ಲಿ ಹೋಗ್ತು? ನೀನು ಮಾತಾಡು ನೀನು ಮಾತಾಡು ನೀನು ಕುಣಿತಾ ಮಾತಾಡುದು ನೋಡ್ಲಿಕ್ಕೆ ಚಂದ. ಏನು ಗುಡಿಗೆ ಕಲ್ಲು ಹೊಡ್ತದೆ? ಅಯ್ಯೋ ಕಲ್ಲು ಹೊಡೆದದ್ದು ಏನು ಗುಡಿ ಕಲ್ಲು ಹೊಡಿಲಿಕ್ಕೆ ಎಲ್ಲೆಲ್ಲ ಕಟ್ಟದಂತ ನನಗೆ ಗೊತ್ತು. ಅಲ್ಲ ಇಲ್ಲಿ ನನಗೆ ಖಚಿತ ಇಲ್ಲ. ನೀನೊಂದು ಯಾವ ಎಮ್ಮೆ ಚರ್ಮದ ಪುಣ್ಯಾತು ಎಮ್ಮೆ ಧರ್ಮದವರು ಈಗ ಜೇನುಳ ಕಚ್ಚುತ್ತಿಲ್ಲ. ಕಚ್ಚಿದ್ರು ಗೊತ್ತಾಗಬೇಕು. ಹೌದಾ? ನನಗೆ ಖಚಿತಲೇ ಇಲ್ಲ. ಇವರಿಗೆ ಒಮ್ಮೆಗೆ ಮೈ ಮೇಲೆ ವಿದ್ಯುತ್ ಸಂಚಾರ ಆದ ಹಾಗೆ ಎಂತದಾಯ್ತು? ನನ್ನ ಮಗಳಿಗೆ ಮದುವೆ. ನಿನ್ನ ಮಗಳಿಗೆ ಕೌರವನ ಮಗನಿಗೆ ಕೊಡುದು ಅಂತ ನೀನಲ್ಲಿ ನನ್ನಲ್ಲಿ ಹೇಳಿರ್ಲಿಲ್ಲ ಅಂತ ನೀನು ಕಾಲೆತ್ತಿದ್ಯಾ? ಅಲ್ಲ ಏನು ನೋಡ ಕಚ್ಚುದು ಮದುವೆಗೆಲ್ಲ ವ್ಯವಸ್ಥೆ ಆಯ್ತಾ? ಬಣವಂತ ಅಂತರ್ಭಟ ಹಾಕಿ ಮದುವೆಗೆ ಬೇಕಾದ್ರೆ ಮಧುಪರ್ಕಕ್ಕೆ ಜೇನುತುಪ್ಪ ಸಂಗ್ರಹ ಹಾಕಿ ಗೊತ್ತಿಲ್ಲ ತಮ್ಮ ಜೇನೋಣ ಕಡಿತದ ಮಾನ ಹೋಯಿತು. 3 ಜನರ ಮುಂದೆ ನನ್ನ ಮಾನ ಎಲ್ಲ ಬೀದಿಗೆ
ಬಂದದ್ದು ಹೋಗುದು ನಿನಗೆ ಬಾ, ಇಲ್ಲದಿದ್ದದ್ದು ಹೋಗ್ಲಿಕ್ಕೆ ಏನಿಲ್ಲ. ಈಗ ನಿನ್ನ ಅಣ್ಣನಿಗೆ ಮಾನ ಇಲ್ಲ ಅಂತ ಹೇಳು. ನಿನ್ನನ್ನು ಅಳತೆ ಮಾಡುವ ಅಳತೆ ಗೋಲಿ ಯಾವುದು? ನಿನ್ನನ್ನು ತೂಕ ಮಾಡುವ ತುಲಾ ಯಂತ್ರ ಯಾವುದು? ನಿನಗೆ ಅರ್ಥ ಮಾತಾಡ್ಲಿಕ್ಕೆ ನನಗೆ ಜೇನು ನೋಡ ಅಲ್ಲ, ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ. ಈಗ ನಿನಗೆ ಜೇನೋಡ ಕಚ್ಚಡಿ. ಈಗ ಮದುವೆ ಯಾರಿಗೆಲ್ಲ ಉಂಟುಂದೆ? ನನ್ನ ಮಗಳಿಗೆ ಮತ್ತು ಕೌರವನ ಮಗನಿಗೆ. ನೀನು ನಿನ್ನ ಮಗಳನ್ನು ಕೇಳಿದ್ಯಾ? ಅವಳಲ್ಲಿ ಕೇಳಿಲ್ಲ. ಅದು ಯಾರೋ ಹಿರಿಯರೊಂದು ಪರಂಪರೆ ಹೇಳೋದು ಕೇಳಿದ್ದೇನೆ ನಾನು. ಹೆಣ್ಣಿನ ಒಪ್ಪಿಗೆ ಇಲ್ಲದೆ ಮದುವೆ ಮಾಡಿಸಿದ್ರೆ ಕಪ್ಪಿಗೆ ಜೇನು ಕಚ್ಚುತ್ತದೆ ಅಂತ. ಕಪ್ಪಿಗೆ ಜೇನು ಕಚ್ಚುತ್ತದೆ ಅಂತ ಕನ್ಯಾಪಿತ್ರಿಗೆ. ನಿನಗೆ ಈಗ ಹಾಗೆ ಕಪ್ಪಿ ಹೌದು. ನಿನಗೆ ಅಕ್ಷರ ತೆಗಿಲಿಕ್ಕೆ ಅದೇ ಸಿಕ್ಕಿದ್ದ? ಇಲ್ಲ ಇಲ್ಲ, ನೀನೀಗ ಮಗಳಲ್ಲಿ ಕೇಳಿದ್ಯಾ? ಇಲ್ಲ. ಮಗಳ ಮನಸ್ಸೇನು ಅಂತ ಗೊತ್ತು? ಅಯ್ಯೋ ನನಗೆ ಅದು ಕಡೀಲಿ, ಅದು ಕಡಿ. ಮಗಳ ಮನಸ್ಸೇನು ಗೊತ್ತಿಲ್ಲ. ಗೊತ್ತಿಲ್ವಾ? ನನಗೆ ಗೊತ್ತುಂಟು, ನನಗೆ ಗೊತ್ತುಂಟು. ಏನು? ಅವಳ ಮನದಲ್ಲಿರುವುದು ಸುಭದ್ರ ಆನಂದನ ಅಂದ್ರೆ ಅಭಿಮನ್ಯು ಕುಮಾರ್. ಅದಕ್ಕೆ ಆದ್ದರಿಂದ ನಿನಗೆ ಜೇನ್ನೊಣ ಕಚ್ಚುದು ನಿಲ್ಲಬೇಕಾದ್ರೆ ನೀನು ಅಭಿಮನ್ಯುವಿಗೆ ಮಗಳನ್ನು ಧಾರೆ ರೀತಿ ನೀನು ಹೇಳಿ ನೋಡು, ನಿಲ್ತದೆ ಇಲ್ಲ ಅಂತ ಗೊತ್ತಾಗ್ತದಲ್ಲ. ಇವನಿಗೆ ಯಾರನ್ನು ನಂಬಿ ಅಭ್ಯಾಸ ಇಲ್ಲ. ಒಳ್ಳೆದು ಹೇಳಿದ್ರು ನಂಬಲಿಕ್ಕಿಲ್ಲ. ನನ್ನ ಮಗಳಾದ ಕನಕಾಗಿಯದು. ಕನಕಾಗಿಯದು ನೀನು ನಿಂದಿಸಿದ ಸುಭದ್ರೆಯ ಅದೊಂದು ತೆಗೆಯುವ ಕಡತ. ನಿನ್ನ ತಂಗಿ ನಿಂದಿಸಿದ ಅಂತ ಹೇಳುದು ಕಡತದಿಂದ ತೆಗೆಯುವ. ನಿನ್ನ ತಂಗಿಗೂ ಅರ್ಜುನನಿಗೆ ಹುಟ್ಟಿದ ನನ್ನ ತಂಗಿಯ ಮಗನಾದ ಅರ್ಜುನನಿಗೆ ಹುಟ್ಟಿದ ಅರ್ಜುನ ನಂದನನಾದ ಅಭಿಮನ್ಯುವಿಗೆ ಕೊಡ್ತೇನೆ ಕೊಡ್ತೇನೆ. ಅದು ಹೋಗಬೇಕು ಅಂತ ಹೋಯ್ತು. ಹಾಗಾದ್ರೆ ಕಾವ್ಯ ಕವನಕ್ಕೆ ಜನ ಕಳಿಸ್ತೀಯಾ? ಎಂತದಕ್ಕೆ? ಈಗ ಮದುವೆಗೆ ಈಗ ನಾವು ಮಾಡ್ತೇವೆ, ನೀವು ವನವಾಸದಲ್ಲಿ ಬಾರದಿದ್ದು ನಾವೆಲ್ಲಿ ವಿವಾಹ ನೆರವೇರಿಸಬೇಕು ಅಂತ ಹೇಳ್ಬೇಕಾ? ಬರದೇ ಇದ್ದವರಿಗೆ ಯಾಕೆ ಕರೆಸುವುದು? ಇಲ್ಲಿ ಬಂದ ದಿಗ್ಬಂಡ ಇರುವ ಲಕ್ಷಣ ಕುಮಾರನಿಗೆ ಕೊಡುವುದು. ಬುದ್ಧಿ ಬಿಡುವುದು. ನನ್ನನ್ನು ಮಂಗ ಮಾಡಿದಾಗ ಜೇನ್ನೊಣವನ್ನು ಮಂಗ ಮಾಡ್ತೇನೆ ಅಂತ ಕೃಷ್ಣ, ನೀನು ಅನ್ನದ ಒಳಗೆ ಪದಾರ್ಥ ಇಟ್ಟುಕೊಂಡು ಎಲ್ಲಿ ಉಂಟು ಅಂತ ಕೇಳುವುದು ನೀನೇ. ನಿನ್ನದೇ ಇದು ಹುನ್ನಾರು. ಹೌದು, ನನ್ನ ಹುನ್ನಾರು ಅಲ್ಲ. ಜೇನು ಗೂಡನ್ನು ಕೈಯಲ್ಲಿ ಹಿಡ್ಕೊಂಡು ಹೊರಟವರು ಬೇರೆ ಇದ್ದಾರೆ. ನೋಡ್ತೀಯಾ? ಹೌದು. ನೋಡ್ತೀಯಾ? ಯಾರು? ಇಲ್ಲಿ ನೋಡುವಾಗ ಜೇನುಗೂಡಿನಾಗೆ ಕಾಣುವುದಿಲ್ಲ. ಅದರ ಒಳಗೆ ಇದು ಹೊರಟದ್ದು. ಅದೆಂತ? ಅದು ಜೇನುಗೂಡು. ಅದು ಪರ್ವತಕ್ಕೆ ಕೈಕಾಲು ಬಂದ ಹಾಗೆ ಉಂಟು. ಹೌದಾ? ನೀನೇ ಮಾತಾಡ್ತೀಯ? ಅವರಿಗೆ ನೀನು ಯಾರು ಅಂತ ಗೊತ್ತಾಯ್ತಾ? ನನ್ನ ಪ್ರಾರಂಭವೇ ಇದ್ದವರೆಲ್ಲ ಮಾವ ಮಾವ ಅಂತ ಕರೆಯುವುದು. ನನಗೆ ಒಬ್ಬಳು ಮಗಳಿದ್ದು. ಅದು ನಿಮ್ಮನ್ನು ಅಂತಲ್ಲ, ಹೆಣ್ಣು ಹೆತ್ತ ಅಪ್ಪರನ್ನು ಎಲ್ಲರೂ ಮಾವ ಅಂತಲೇ ಕರೆಯುವುದು. ಅದರಲ್ಲಿ ಮದುವೆಯಾಗದ ಯುವಕರು ಮಾವ ಅಂತಲೇ ಕರೆಯುವುದು. ಕೌರವನ ಮಗ ಕರೆದಕ್ಕಿಂತ ಚಂದ ಕರೀತಾನೆ ಅವ. ಅವ ಯಾರು ರಕ್ಕಸ? ನೀನು ಯಾರು ರಕ್ಕಸ ಅಂತ ಕೇಳ್ತೇನೆ? ನೀನು ಹೇಳಿಲ್ಲ, ದರಿದ್ರ ಭೀಮನ ಮಗ. ದರಿದ್ರವಾಸಿ ಪಾಂಡವರಲ್ಲಿ ದ್ವಿತೀಯನಾದ ಭೀಮನ ಮಗ. ಅವ ಇದ್ದಲ್ಲಿದ್ದ, ಕಾಡಿನಿಂದ ಬಂದ. ಅವ ಜೇನು ಸಾಕುದ? ಅದು ಜೇನಿಲ್ಲ. ಹುಲಿ ಸಾಕ್ತೇನೆ, ಹಾವು ಸಾಕ್ತೇನೆ, ಆನೆ ಸಾಕ್ತಾನೆ. ಎಲ್ಲ ಅವನದ್ದೇ. ಹೌದು, ಅವನಿಗೆ ಬೇಕಾದಲ್ಲಿ ಬರ್ತದೆ. ನನ್ನಲ್ಲಿ ಯಾಕೆ ಪುಣ್ಯಾತ್ಮ ನಿನಗೆ ಹಾಗೆ? ಮಾತಾಡುವಾಗ ಕರುಳು ಕರಗಬೇಕು. ನಿಜವಾಗಿ ಮಗಳನ್ನು ಅಭಿಮನ್ಯುವಿಗೆ ಕೊಡುವುದಿಲ್ಲ ಅಲ್ಲ. ಹೇಗೆ ಕೊಡ್ತೀನಿ? ಮಾತ್ರ ಬಿಟ್ಟರೆ ಅವನಿಗೆ ಸಾಕಾಗುದಿಲ್ಲ ಅಂತ ಕಾಣ್ತದೆ. ಅದನ್ನು ಸ್ವಲ್ಪ ತುಂಬಿಡಿ. ಅಭಿಮನ್ಯುವಿಗೆ ಕೊಟ್ಟರೆ ಕೊಟ್ಟಿರಿ. ಅವನಿಗೆ ಕೊಡುವುದು ಹೇಗೆ? ಲಕ್ಷಣ ಗಗನಿಗೆ ಕೊಡುವುದು ಹೇಗೆ ಕೊಡುವುದು? ಹಾಗೆ ಕೊಟ್ಟರೆ ಕೊಡಬೇಕು. ಏನು ಕಡಿಮೆ ಉಂಟು? ಕಡಿಮೆ ಉಂಟು. ಅಯ್ಯೋ, ನಿಮ್ಮ ಮಗಳಿಗೆ ಬೇಕಾದದ್ದೆಲ್ಲ ಅಭಿಮನ್ಯುವಿಗೆ ಉಂಟು. ಹೌದಾ? ಹಾಗಾದ್ರೆ ಅವನಿಗೆ ಕೊಡುದ? ನಿಮ್ಮ ಮಗಳಿಗೆ ಎಂತದೆಲ್ಲ ಬೇಕು? ಸುಖ ಶಾಂತಿ. ಹೌದಾ? ನೆಮ್ಮದಿ, ಸುಖ ಶಾಂತಿ ಎಲ್ಲ ಅಭಿಮನ್ಯುವಿಗೆ ಉಂಟು. ಒಂದು ತಾವು ಭರವಸೆ ಕೊಟ್ಟ ಮೇಲೆ ಉಂಟೆ. ಈಗ ನಿನ್ನ ಕೈವಾಡಲ್ಲ, ನನ್ನ ಕೈವಾಡಲ್ಲಿ ಉಂಟು. ನಾನು ಇಲ್ಲೇ ಇದ್ದೇನೆ ನಿನ್ನ ಜೊತೆ. ನಾನು ಕೈ ಕಟ್ಟಿ ನಿಂತಿದ್ದೇನೆ. ಕುಮಾರನಾದ್ರೂ ಮನೆಯಲ್ಲಿ ಬಹಳ ಕಡಿಮೆ ಇದ್ದಾಳೆ. ಈ ಪುಣ್ಯಾತ್ಮ ಕೆಲವು ಸಲ ಮನೆ ಬಿಡದೇ ಇದ್ರೆ ಮನೆ ಬಿಡುವುದೇ ಇಲ್ಲ. ನೀನು ಯಾರಿಗೆ ಹೇಳಿ? ಅಭಿಮನ್ಯು. ಅಭಿಮನ್ಯು. ಕೆಲವೊಮ್ಮೆ ಯಾರಿಗೋ ಬೀಸಿತಿ ಯಾರಿಗೋ ತಾಗ್ತದೆ. ಹೌದು ಹೌದು. ಇದು ಮದುವೆ ಅಲ್ವಾ? ಮದುವೆ ಹೆಣ್ಣಿದ್ದಾಳೆ. ಕಣ್ಣೆಲ್ಲ ಉಂಟು. ನೀವು ಅಲ್ಲ, ಹೆಣ್ಣು ಹೆಣ್ಣಿಗಿಂತ ಮೊದಲು ಈಗ ಮದುವೆ ಎಲ್ಲ ಮಾಡಿಸುವ. ಈಗ ನೀನು ಕರ್ದವರನ್ನು ಕಳಿಸ್ತೀಯಾ? ಕರ್ದವರನ್ನು ಹಿಂದೆ ಕಳಿಸ್ತೀಯಾ?
ನನಗೆ ಯುದ್ಧ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನಾನಿದ್ದೇನೆ. ಯಾಕೆ ಗೊತ್ತುಂಟಾ? ಅವರಿಗೆ ಉತ್ತರ ಕೊಡ್ಲಿಕ್ಕೆ ನನಗೆ ನೈತಿಕತೆ ಇಲ್ಲ. ಕರ್ತದ್ದು ನಾನೇ ಅಲ್ವಾ? ಮೊದಲು ಇರ್ಲಿಲ್ಲ, ಈಗ ಹೇಗೂ ಇಲ್ಲ. ಅಲ್ಲ ಹೇಳಿದ್ದು ನಾನು ಅವರನ್ನು ಕರೆಯುವಾಗಲೇ ನೀತಿ ಬಿಟ್ಟಲ್ವ ಕರೆದದ್ದು. ನಿನಗೆ ನನ್ನಲ್ಲಿ ಕೋಪ ಇದ್ರೆ ಗಂಡು ಹೆಣ್ಣಿನ ನೀತಿ ಬಿಟ್ಟಲ್ವ ನೀನು ಅವರನ್ನು ಮದುವೆ ಮಾಡಿಸಲಿಕ್ಕೆ ಹೊರಟದ್ದು ಅಲ್ವೋ? ಆದ್ರಿಂದ ಮೊದಲು ನೈತಿಕತೆ ಇರ್ಲಿಲ್ಲ, ಈಗಲೂ ಇಲ್ಲ. ಇಲ್ಲದೆ ನೀನು ಮುಖ ತೋರಿಸುವುದು ಬೇಡ. ಅವನಲ್ಲಿ ನೀತಿ ಏನು ಅಂತ ಕೇಳಿದವರಿಗೆ ಅವ ಹೊಡಿತಾನೆ. ತೋರಿಸುವ ಮುಖ ನಿಮಗೆ ಬರ್ಬೇಕಾ? ಅಭಿಮನ್ಯುವಿನ ಮದುವೆ ಕನಕಾಂಗಿಯ ಜೊತೆಯದಾಗಬೇಕು. ಸಂತೋಷ ಆಯ್ತು ನನಗೆ. ಯಾಕೆ ಯಾದವ ಕುಲೋತ್ತಂಸನಾದ ನನ್ನನ್ನಾದರೂ ಮರಳು ಮಾಡಿ ತಾನು ಮೆಚ್ಚಿದ ಹುಡುಗಿಯನ್ನು ಮದುವೆ ಆಗುವಷ್ಟು ಸಾಹಸವನ್ನು ತೋರಿದ್ದಾನೆ ಎಂದಿದ್ರೆ ಅವನೇ ನನ್ನ ಅಳಿಯನಾಗಬೇಕಾದ. ಯಾಕೆ ಇನ್ನೊಂದು ಸಂಪನ್ನವಲ್ಲದ ಕುಲಕ್ಕೆ ಕೊಡುವುದಿಲ್ಲ ಅಂತ ಪಾಂಡವ ಪುತ್ರನನ್ನು ನೀನು ನಿರಾಕರಿಸಿ. ಕ್ಷತ್ರಿಯರಿಗೆ ಸಂಪತ್ತಿ ಯಾವುದು? ಪರಾಕ್ರಮ, ಬಲ. ಭೀಮನ ಮಗನು ಈ ರೀತಿಯಲ್ಲಿದ್ದಾನೆ, ಇದು ಪಾಂಡವರ ಸಂಪತ್ತು. ಇದಕ್ಕಿಂತ ದೊಡ್ಡ ಸಂಪತ್ತು ಈಗ ಯಾರಲ್ಲಿ ಇಲ್ವಲ್ಲ. ಅವ ಎಷ್ಟು ದೊಡ್ಡ ಸಂಪತ್ತು ಆಗಬಲ್ಲ ಅಂತ ಈಗ ನಾನು ಊಹಿಸಿದೆ. ಅಂದ್ರೆ ಸಂಪನ್ನನಿಗೆ ಮಗಳನ್ನು ಕೊಡುವುದು ಅಂತ ಖಚಿತ ಆಯ್ತಾ? ಇಲ್ಲಿಯವರೆಗೆ ಆಗಬಲ್ಲ ಅಂತ ಊಹಿಸಬಲ್ಲ ಅಂತ ಕೇಳಿದ್ರೆ ಯಾವ ಜಾಗದಲ್ಲಿ ನಾನೋ ನೀನೋ ಇರಬೇಕು ಅಂತಹ ಜಾಗದಲ್ಲಿ ನಾವು ಅನುಪಸ್ಥಿತರಾಗಿರುವಾಗ ಆ ಇಡೀ ದಿವಸವನ್ನು ಸುಧಾರಿಸುವಷ್ಟು ದೊಡ್ಡ ಸಾಮರ್ಥ್ಯ ಅವನಿಗುಂಟು ಅಂತ ಈಗ ಗೊತ್ತಾಯ್ತು. ಅವ ಅಪ್ಪನನ್ನು ಮಾವನನ್ನು ಒಟ್ಟು ಸೇರಿಸಿದ್ರೆ ಒಬ್ಬ ಅಲ್ವಾ? ಮಾವನಿಗೆ ಅಳಿಯನಾಗಿ ಅಪ್ಪನಿಗೆ ಮಗನಾಗಿ ಒಬ್ಬ ಸಾಕು. ಆ ಲಕ್ಷಣ ಕುಮಾರ ಸ್ವಲ್ಪ ಕಪ್ಪು. ಇಲ್ಲಿ ಸ್ವಲ್ಪ ದಿವಸ ಹೋಗ್ಲಿ, ಪೂರ್ತಿ ಕಪ್ಪಾಗ್ತಾರೆ. ನೀ ಚಿಂತೆ ಮಾಡಬೇಡ. ಹಾಗಾದ್ರೆ ನಾ ಮಾಡ್ತೇನೆ ಮಾವ. ಹಾಗಾದ್ರೆ ನಾವು ಮದುವೆ ವ್ಯವಸ್ಥೆ ಮಾಡಬೇಕು. ಅವರನ್ನು ಕಳಿಸಿ ದಾರಿಗಾಗುವಾಗ ನೀನು ಕೌರವರನ್ನೆಲ್ಲವರು ಹೇಳುವುದು ರಾಕ್ಷಸೀಯ ಪ್ರವೃತ್ತಿ ಅಂತ. ಆದ್ರೆ ಪಾಂಡವರಲ್ಲಿ ಒಬ್ಬನಾದ ಭೀಮನಿಗೆ ಹುಟ್ಟಿಕೊಂಡ ನಿಜಾರ್ಥದ ರಕ್ಕಸ ಇನ್ನು ಲೋಕದಲ್ಲಿ ಯಾರಿಗೂ ನೆಮ್ಮದಿಯಲ್ಲಿ ಮದುವೆಯಾಗುವುದಕ್ಕೆ ಅವಕಾಶ ಇಲ್ಲದ ಹಾಗೆ ಮಾಡುವ ನಿನ್ನ ತಲೆ ಕಡ್ದೆ ನೋಡು. ಈ ರಕ್ಕಸ ಶಬ್ದ ಉಂಟಲ್ಲ, ಅದರ ನಿಷ್ಪತ್ತಿ ಅಂತ ಹೇಗೆ? ಏನು ನಿಷ್ಪತ್ತಿ ಬೇಡ, ಪ್ರವೃತ್ತಿ ಸಾಕಾಗ್ತದೆ. ರಕ್ಷಕ ಎನ್ನುವುದರಿಂದ ರಾಕ್ಷಸ. ಹೌದಾ? ಗೊತ್ತಿಲ್ಲದ ಬೇಡಿ ಹಿಡಿಯುವವನ ಮಗನೇ. ನರದೋಷ ಅದು ಹಾಗಲ್ಲ. ಅಲ್ಲ, ಕೆಲವರೆಲ್ಲ ಸುತ್ತು ಬರುವಾಗ ಎದೆಗೆ ಕೈ ಇಟ್ಟುಕೊಳ್ಳುದು ನಾನು ನೋಡಿದೆ. ಅದು ಯಾಕೆ? ಹೃದಯದ ಬಡಿತ ಅವರು ನೋಡಿಕೊಳ್ಳುದು. ಹೆಚ್ಚಾದ್ರೆ ಬೆಲ್ಲ ಬರುದು. ಅಲ್ಲ, ಸಮಾಧಾನದಲ್ಲಿ ಉಂಟು ಅಂತಾದ್ರೆ ವೇಗವಾಗಿ ಬರುವುದು. ನೀನು ಯಾಕೆ ಕೈ ಹಿಡಿಯುವುದು? ನನ್ನ ಟಿವಿ. ನಿನ್ನದು ಟಿವಿ ಅಲ್ಲ, ನಿನಗೆ ಹೃದಯ ಇದ್ರೆ ಅಲ್ವಾ ಕೈ ಹಿಡಿಯುವುದು? ಇಡೀ 100 ಮಂದಿ ಕೌರವರಲ್ಲಿ ನಿನಗೊಂದು ಅದಿಲ್ಲ.
ದುಶ್ಯಾಸನ ದುಷ್ಟ ಶಾಸನ ಮಾಡುವವನು. ಆದ್ರೆ ನೀನೇನು ಮಾಡಿಬಿಟ್ಟೆ ಇಲ್ಲಿ? ಏನ್ ಮಾಡಿದೆ? ಮದುವೆಯ ಸಂಭ್ರಮ, ಎಲ್ಲರೂ ಸಂತೋಷ ಇರುವಂತಹ ವೇಳೆಗೆ ಮದುವೆಯನ್ನೇ ನಿಲ್ಲಿಸಿದ ಧೂತ ನೀನು. ಲಕ್ಷಣ ಮದುವೆ ಹೋಗಿದೆ. ಶಿರ ಕತ್ತರಿಸಿ ನಾನು ಯಾಕೆ ಹೇಳು? ನೀನು ಮದುವೆಗಿಂತ ಮತ್ತೆ ಬರ್ತಿದ್ರು ಬೇಸರ ಇರ್ತಿರ್ಲಿಲ್ಲ. ಅಡಿಗೆ ಕೋಣೆಯಲ್ಲಿ ಅನ್ನ ಮುಗಿದಿದ್ರು ಕೂಡ ನಿನಗೋಸ್ಕರ ಅನ್ನ ಬೇಯಿಸಿ ನಾನು ಊಟದ ವ್ಯವಸ್ಥೆ ಮಾಡಿಸ್ತಿದ್ದೆ. ಆದ್ರೆ ಈ ಕಾಲದಲ್ಲೇ ಮದುವೆಗಿಂತ ಮೊದಲು ಬಂದು ನನ್ನ ಮದುವೆ ಹಾಳು ಮಾಡಿದ್ಯಲ್ಲ. ನಾನು ಮೊದಲ ಬಾರಿ ಮದುವೆ ಆಗ್ಲಿಕ್ಕಿದ್ದದ್ದು ಗೊತ್ತುಂಟ? ನಾನೀಗ ಕೇಳಿದ ಪ್ರಶ್ನೆ ಎಂತದ್ದು, ನೀನು ಕೊಡುವ ಉತ್ತರ ಎಂತ? ಏನಾಯ್ತು? ಪಾಪಿ ಮಗನೇ ಅಂತ ಹೇಳಿ. ಹೌದು. ಹಾಗಾದ್ರೆ ನನ್ನ ಅಪ್ಪ ಪಾಪಿ ಅಂತಲೇ ಅಲ್ಲ, ಅದು ಹೇಳಿ ಹೋದದ್ದು. ಅದನ್ನೆಲ್ಲ ಆಕ್ಷೇಪ ಮಾಡ್ಲಿಕ್ಕಿಲ್ಲ. ನನಗೆ ಇದೇ ಆಗುದಿಲ್ಲ. ಒಮ್ಮೆ ಅದು ಹೇಳುದು ಅದಲ್ಲ ಅಂತ ಹೇಳುವಾಗ ಯಾಕೆ? ಅಲ್ಲ, ಅದು ಕೋಪದಲ್ಲಿ ಉದ್ರೇಕದಲ್ಲಿ ನಾನು ಹೇಳಿ ಹೋದದ್ದು. ನೀನು ಯಾರು? ಲಕ್ಷಣ. ಅಕ್ಷಯ್ ಕುಮಾರ್. ಲಕ್ಷಣ ಕುಮಾರ. ಲಕ್ಷಣ ಕುಮಾರ್. ಹೌದೌದು. ನಿನ್ನ ಅಪ್ಪ ಯಾರು? ನನ್ನ ಅಪ್ಪ. ನೀನು ಒಮ್ಮೆಗೆ ಕೇಳಿದ್ರೆ ಆಗುದು. ಕೌರವ. ನಿನ್ನ ಅಪ್ಪ ಯಾರು? ನಿನ್ನ ಅಪ್ಪ ಯಾರು? ನನ್ನ ಅಪ್ಪ ಯಾರು ಅಂತ ಕೌರವ. ಇದಕ್ಕಿಂತ ಹೆಚ್ಚೇನೇನು? ಕೌರವರು ಒಟ್ಟು ಕೌರವರಲ್ವಾ? ಕೌರವರು ಅಂತ ಹೇಳಿದ್ರೆ ಸುಯೋಧನ. ಹೌದು. ದೊಡ್ಡವ. ನಿನ್ನ ಅಪ್ಪ. ಹೌದು. ಈಗ ನಾನು ನಿನ್ನಲ್ಲೊಂದು ಕೇಳ್ತೇನೆ, ನೀನು ಮದುವೆ ಆಗ್ಲಿಕ್ಕೆ ಬಂದ ಗಂಡಲ್ವ? ಹೌದು. ಈಗ ನೀನು ಮದುವೆ ಆಗುವ ಹೆಣ್ಣು ಬೇರೆಯವರನ್ನು ಪ್ರೀತಿಸಿದ್ದಾಳೆ, ಅವರನ್ನೇ ಮದುವೆ ಆಗುತ್ತೇನೆ ಅಂತ ಹೇಳ್ತಾಳೆ ಅಂತ ಇದ್ರೆ ಆ ಹುಡುಗಿ ನಿನಗೆ ಬೇಕಾ? ಯಥಾರ್ಥ ಹೇಳು. ನಿನ್ನ ಅಪ್ಪ ಹೇಳಿದ್ದಾನೆ ಅಂತ ಒಪ್ಪಬೇಡ. ಈಗ ಎಲ್ಲ ಸಾರ್ವಜನಿಕವಾಗಿ ಗೊತ್ತಾದ ವಿಷಯ. ನೀನೀಗ ಮದುವೆಯಾಗುವುದಕ್ಕೆ ಬಂದಂತಹ ಕನಕಾಂಗಿ ಮೊದಲೇ ಅಭಿಮನ್ಯುವಿನ ಜೊತೆಯಲ್ಲಿ ಪ್ರಣಯಿನಿ ಇದ್ದಾಳೆ. ಹೌದಾ? ಈಗ ಪ್ರಣಯ ಅಂತ ಹೇಳಿದ್ರೆ ನಿನಗೆ ಈ ಪ್ರಾಯದಲ್ಲಿ ಎಂತದ್ದು ಅಂತ ಗೊತ್ತಾಗ್ತದಲ್ಲ. ನನಗೆ ಗೊತ್ತಾಗದೆ. ಅವರು ಒಂದೇ ಮನೆಯಲ್ಲಿದ್ದ ಮಕ್ಕಳು. ಎಷ್ಟು ತೋಟ ತಿರುಗಿದ್ದಾರ, ಅಲ್ಲ ಹೇಳಿದ್ದು. ಅಂತ ಹುಡುಗಿ ನಿನಗೆ ಬೇಕಾ? ಅಲ್ಲ, ನನ್ನ ಮನಸ್ಸಿನಲ್ಲೊಂದು ಮನೆಯನ್ನು ಕಟ್ಟಿ ಅವಳನ್ನು ಕೂರಿಸಿದ್ದೆ. ಹೌದು, ನಿನ್ನ ಮನೆಯಲ್ಲಿ ಅವಳನ್ನು ಕೂರಿಸಿದ್ದೆ. ಈಗ ಮನೆಯಲ್ಲಿ ಇರ್ಲಿ, ನಿನಗೆ ಹೆಂಡತಿ ಬೇಕಾ ಕೇಳಿ? ನಿನಗೆ ಮಾನ ಮರ್ಯಾದೆ ಲಜ್ಜೆ ಮಾಂಸ ಎಂತದಾದ್ರೂ ಉಂಟಾ? ಇಷ್ಟೆಲ್ಲ ಮುಖದಲ್ಲಿ ಸಿಪ್ಪೆ ಇರ್ತಿದ್ರೆ ನೀನು ಬರ್ತಿದ್ದೆ ಅಲ್ಲ. ಇಷ್ಟೆಲ್ಲ ಆದ್ಮೇಲೆ ಅಪ್ಪನಿಗೆ ಭಾಷೆ ಇಲ್ಲ, ಅವನಿಗೆ ಗುರುಕುಲ ಚೂಡಾಮಣಿ ಭಾಷೆ ಕೆಟ್ಟವ ನಿನ್ನ ಅಪ್ಪ. ಪಾಪಿ ಅಂತ ಹೇಳಿದ ಕೂಡಲೇ ನೀನು ನನ್ನ ಅಪ್ಪನಿಗೆ ಹೇಳುದ? ನಿನ್ನ ಅಪ್ಪನಿಗೆ ನೀನು ಪಾಪಿ ಅಂತ ಹೇಳು, ಮತ್ತೊಂದು ಹೇಳು, ಇನ್ನೊಂದು ಹೇಳು, ಅದು ವಿಷಯ ಅಲ್ಲ. ನಿನ್ನ ಅಪ್ಪನ ಇಡೀ ಗೊತ್ತು ಹೇಳ್ರಿ. ಹೌದಾ? ನಿನ್ನ ಅಪ್ಪ ಏನು ಅಂತ ಗೊತ್ತಾದ್ರೆ ತೊಂದ್ರೆ ಇಲ್ಲ. ಈಗ ನಿನ್ನ ಅಪ್ಪನ ಅಪ್ಪ ಯಾರು? ಗೊತ್ತಾದ್ರೆ ಹೆಸರು ಹೆಚ್ಚಾಗ್ತದೆ. ನಿನ್ನ ಅಪ್ಪನ ಅಪ್ಪ ಯಾರು? ಒಮ್ಮೆಗೆ ಕೇಳಬಾರ್ದು. ಮತ್ತೆ ಎಷ್ಟು ಸಲ ಕೇಳ್ಬೋದು? ನಿನ್ನ ಅಪ್ಪನ ಅಪ್ಪ ಯಾರು? ನೀನು ಎಲ್ಲ ಒಮ್ಮೆಗೆ ಕೇಳಿದ್ರೆ ನನಗೆ ಬರ್ತದ? ನಿನ್ನ ಅಪ್ಪನ ಅಪ್ಪ ಯಾರು? ಧೃತರಾಷ್ಟ್ರ. ಯಾರು ಹೇಳಿದ್ದು ಧೃತರಾಷ್ಟ್ರ ಅಂತ? ಅಯ್ಯೋ ದೇವರೇ, ಯಾರು ಹೇಳಿದ್ದು ಧೃತರಾಷ್ಟ್ರ ಅಂತ? ಮತ್ತೆ ಯಾರು ಪುಣ್ಯಾತ್ಮ? ಗಾಂಧಾರಿಯ ಗಂಡ ಅವರಲ್ಲ ಪುಣ್ಯಾತ್ಮ. ಯಾರು? ಗಾಂಧಾರಿಗೆ ಮೊದಲೊಂದು ಮದುವೆ ಆಗಿದೆ. ಯಾರು? ನಂಗೆ ಗೊತ್ತಿಲ್ಲ. ನನಗೆಲ್ಲ ಹೇಳಿಕೊಡು. ಇನ್ನೊಮ್ಮೆ ಬರುವಾಗ ಅದು ನನಗೆ ಉಪಯೋಗಕ್ಕೆ ಬರ್ತದೆ. ಗಾಂಧಾರಿಗೆ ಮೊದಲೊಂದು ಮದುವೆ ಆಗಿದೆ. ನಾನೊಂದು ಇದನ್ನು ಯಾಕೆ ಹಿಡಿದುಕೊಂಡೆ ಬಂದೆ ಅಂತ ಈಗ ನನಗೆ ಪಶ್ಚಾತ್ತಾಪ ಆಗ್ತದೆ. ಅದು ಆ ಅಡುಗೆ ಮನೆಯಲ್ಲಿ ಹೋಗಿ ಏನಾದ್ರೂ ತರಕಾರಿ ಕೊಚ್ಚು ಅದಲ್ಲ. ನಿನ್ನ ಅಜ್ಜಿಗೆ, ಅಜ್ಜಿ ಅಂತ ಹೇಳಿದ್ರೆ ಗಾಂಧಾರಿ, ಗಾಂಧಾರಿಗೆ ಮೊದಲೊಂದು ಮದುವೆ ಆಗಿದೆ. ಯಾರೊಟ್ಟಿಗೆ ಅಂತ ಹೇಳಿ? ನನಗೆ ಗೊತ್ತಿಲ್ಲ ಪುಣ್ಯಾತ್ಮ, ನೀನೇ ಹೇಳು. ಮತ್ತೆ ನಾನು ಗೊತ್ತಿಲ್ಲ ತನು ಗೊತ್ತಿಲ್ಲ ಅಂತಲೇ ಒಪ್ಪಿಕೊಳ್ತೇನೆ. ಗೊತ್ತಿಲ್ಲ ಅಂತ ಹೇಳಿದ್ರೆ ಸಾಕಾಗ್ತದ? ಇಲ್ಲಿಗೆ ಬರುವಾಗ ಗೊತ್ತು ಬೇಡವಾ ನಿನಗೆ? ಯಾವುದು ಪುಣ್ಯಾತ್ಮ? ಕೇಳು, ನಿನ್ನ ಅಜ್ಜಿಗೆ ಗಂಡ ತಾಯಿಗೆ ಯೋಗ ಇತ್ತು, ಅದಕ್ಕೆ
ಅದಕ್ಕಾಗಿ ಅವಳಿಗೆ ಒಂದು ಆಡಿನ ಜೊತೆಯಲ್ಲಿ ಮದುವೆ ಮಾಡಿದ್ದಾರೆ. ಹಾಗಾಗಿ ನಿನ್ನ ಅಪ್ಪನನ್ನು ಅಜಪುತ್ರ ಅಂತ ಹೇಳುವುದು ಅದಕ್ಕೆ. ಅರ್ಥ ಆಯ್ತಾ? ಈಗ ನನ್ನ ಅಜ್ಜ ಆಡ, ನಿನ್ನ ಅಜ್ಜ ಅಲ್ವಾ, ನಿನ್ನ ಅಜ್ಜಿಗೆ ನಿನ್ನ ಅಜ್ಜನನ್ನು ಮದುವೆ ಆಗುವುದಕ್ಕಿಂತ ಮೊದಲು ಒಂದು ಆಡಿನ ಜೊತೆಯಲ್ಲಿ ಮದುವೆ ಆಗಿದೆ. ಈ ಗಂಡ ಸಾಯುವ ಯೋಗ ಹೆಣ್ಣಿಗಿದ್ರೆ ಒಂದು ಬಾಳೆ ಗಿಡದಲ್ಲಿ ಅಥವಾ ಇಂಥದ್ರಲ್ಲೆಲ್ಲ ಒಂದು ಮದುವೆ ಮಾಡಿ ಆ ಯೋಗ ಕಳೆಯುವುದು ಅಂತ ಉಂಟು. ಹಾಗೆ ನಿನ್ನ ಅಜ್ಜಿಯಾದ ಗಾಂಧಾರಿಗೆ ಮೊದಲು ಮದುವೆ ಆದದ್ದು ಆಡಿನ ಜೊತೆಗೆ. ಹಾಗೆ ನಿನ್ನ ಅಪ್ಪನಿಗೆ ಅಜಪುತ್ರ ಅಂತ ಹೇಳ್ತಾರೆ. ನೀನು ಅದಕ್ಕೆ ಕೇಳಿದ್ದು ನನ್ನ ಅಜ್ಜ ಯಾರು? ಹೌದು, ನಿನ್ನ ಅಜ್ಜ. ಆಡು ನಿನ್ನ ಅಜ್ಜನೋ ಕೇಳಿದ್ದಷ್ಟೇ. ನಿನ್ನಲ್ಲಿ ಕೇಳಲಿಕ್ಕೆ ಸುಮಾರು ಉಂಟು. ಹೊಡೆಯುವುದಲ್ವೇ? ಮತ್ತೆಂತದು? ನೀನು ಮತ್ತೆ ನಾನು ಸರಿ ಇದ್ದೇನೆ. ನನಗೆ ನೀನು ವಿಕಾರ ಕಾಣು. ಅದು ಹಾಗೆ ಕಾಮಾಲೆ ಕಣ್ಣಿನವರಿಗೆ ಲೋಕ ಎಲ್ಲ ಹಳದಿ ಕಾಣ್ತದೆ. ನಿನಗೆ ಪ್ರಾರಂಭ ಆಗಿದೆ ಅಂತ ನನಗೆ ಈಗ ಗೊತ್ತಾಗ್ತಲ್ವ? ನೀನು ಹೇಳಿದ ಮಾತಿಗೆ ನಾನು ಹೇಳಿದ್ದು. ನನ್ನ ಜಾತಿಯಲ್ಲಿ ನನಗಿಂತ ಚಂದದವರು ಬೇರೆ ಇಲ್ಲ. ಹೌದಪ್ಪ, ಅದು ನೀನು ತಿಳ್ಕೊಂಡದ್ದು. ಯಾವ ಊರಲ್ಲಿ ಹೇಗೆ ಎನ್ನುವುದು ಪಾತ್ರ ಸೂತ್ರ ಗಾತ್ರ ಇತ್ಯಾದಿಗಳನ್ನೆಲ್ಲ ಅರ್ಥ ಮಾಡು. ಕೋಡಿದ್ದವರ ಊರಲ್ಲಿ ಕೋಡಿ ಇಲ್ಲದೆ ಇದ್ದವ ಅಪಮಾನಿ. ಕೋಡಿ ಇದ್ದವರ ಊರಲ್ಲಿ ಕೋಡು ಬೇಕು. ವಿಕೃತ ಅಲ್ಲ. ಸರಿ, ಈಗ ನೀನು ವಿಕಾರ ಅಲ್ಲ ಅಂತ ನೀನು ಹೇಳಿಕೊಳ್ತಿ. ನಾನು ವಿಕಾರವೇ ಅಲ್ಲ. ನಮ್ಮ ಜಾತಿಯಲ್ಲಿ ಹೀಗೆ ಚಂದ ಎನ್ನುವುದು ಇರುವುದೆಲ್ಲಿ ಗೊತ್ತುಂಟ? ಎಲ್ಲಿ? ಮುಖದಲ್ಲಿ ಅಲ್ಲ, ಮತ್ತೆ ಮನಸ್ಸಿನಲ್ಲಿ. ಆ ಮನಸ್ಸು ಒಳ್ಳೆದು ಬೇಕು. ನನ್ನ ಮನಸ್ಸು ಒಳ್ಳೇದಿಲ್ವಾ? ಖಂಡಿತ ಇಲ್ಲ. ಯಾಕಿಲ್ಲ? ಉಂಟು ಅಂತಾದ್ರೆ ಒಬ್ಬನಿಗೆ ನಿಶ್ಚಯ ಆದ ಹುಡುಗಿ, ಒಂದು ನಿಶ್ಚಯ ಆದ ಮದುವೆ, ಆ ಕಾರ್ಯಕ್ರಮಕ್ಕೆ ಬಂದಂತಹ ನೀನು ಏನ್ ಮಾಡ್ಬೇಕಿತ್ತು? ಏನ್ ಮಾಡ್ಬೇಕು? ವಧುವರರ ಮೇಲೆ ಒಂದು ಒಳ್ಳೆಯ ಆಶೀರ್ವಾದವನ್ನು ಮಾಡಿ, ಒಂದು ಅಕ್ಷತೆ ಮಂತ್ರಾಕ್ಷತೆಯನ್ನು ಹಾಕಿ ಹೊಟ್ಟೆ ತುಂಬಾ ಊಟ ಮಾಡಿ ಹೋಗ್ಬೇಕಿತ್ತು. ಈಗ ನಿಶ್ಚಿತ ಆದ ಮದುವೆಗೆ ನಾನು ಬಂದದ್ದು ಅಂತ ಹೇಳಿದ್ಯಾರು ನಿನ್ನಲ್ಲಿ? ನನ್ನ ಮಗನಿಗೆ ನಿಶ್ಚಯವಾದಂತಹ ಮದುವೆಗೆ ನೀನು ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ಬೇಡ್ವಾ? ಯಾವುದು? ಈಗ ನೆಂಟಸ್ತಿಕೆ ಮಾಡುವಾಗ ಯಾರಾದ್ರೂ ಕೇಳುವುದಿಲ್ವಾ? ಈಗ ನಿನ್ನ ಮಗನಿಗೆ ಮದುವೆ ಆಗುವ ಹೆಣ್ಣು ನಿಜವಾಗಿ ಅವಳು ಹೇಗಿದ್ದಾಳೆ, ನೈತಿಕವಾಗಿ ಹೇಗಿದ್ದಾಳೆ, ಈಗ ಅವಳು ನಾಳೆ ಹೆತ್ರೆ ಆ ಮಗುವನ್ನು ನಿನ್ನ ಮೊಮ್ಮಗ ಅಂತ ನೋಡ್ಲಿಕ್ಕೆ ಸಾಧ್ಯ ಉಂಟೋ? ಯಾಕೆ ಆಗುವುದಿಲ್ಲ? ನನ್ನ ಮಗ ಗಂಡನಾದ್ರೂ ನನ್ನ ಮೊಮ್ಮಗ ಅಂತ ಒಪ್ಪಿಕೊಳ್ತೇನೆ. ನಿನ್ನ ಸೊಸೆ ಆಗುವವಳು ಹೆತ್ತದ್ದೆಲ್ಲ ನಿನ್ನ ಮಗನಿಗೆ ಹುಟ್ಟಿದ್ದು ಅಂತ ಹೇಳ್ತೀಯಾ? ಅದು ಮದುವೆಗಿಂತ ಮೊದಲು ಹೆತ್ತದ್ದಕ್ಕೆ ನಾನು ಹೊಣೆ ಆಗುವುದಿಲ್ಲ. ಅದಲ್ವೋ ನಾನು ಹೇಳಿದ್ದು. ಮತ್ತೆ ಅದೆಲ್ಲ ಬೇಡ. ಈಗ ನೀನು ಸೊಸೆ ಅಂತ ಅಂಗೀಕರಿಸಬಹುದಾದ ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ನಿನಗೆ ಗೊತ್ತುಂಟಾ? ನನಗೆ ವಿಶ್ವಾಸ ಉಂಟು. ವಿಶ್ವಾಸ ಇದ್ರೆ ಸಾಕಾಗುದಿಲ್ಲ. ವಿಶ್ವಾಸ ಉಂಟು ಅಂತ ಹೇಳಿ ನಾವು ಮದುವೆ ನಿಶ್ಚಯ ಮಾಡುವಾಗ ಸಿಕ್ಕಿದ ಹೆಣ್ಣಿನ ಚಾರಿತ್ರ್ಯ ಅಂತ ಹೋಗಿ ನೋಡ್ಲಿಕ್ಕಿಲ್ಲ. ಹಾಗೆ ನೋಡ್ಲಿಕ್ಕಿಲ್ವಾ? ಕೇಳಬೇಕು. ಅವಳಲ್ಲ, ಒಂದು ನೆರೆಕರೆಯಲ್ಲೆಲ್ಲ ಕೇಳುವ ಕ್ರಮ ಉಂಟು. ನಮ್ಮಲ್ಲಿ ಕೇಳಿದ್ದೇವೆ. ಏನಂತ? ಬಲಭದ್ರ ಸ್ವಾಮಿಯ ಮಗಳು ಅಂತ ಹೇಳಿದ ಮೇಲೆ ಮತ್ತೆ ಬೇರೆ ಯಾರಲ್ಲಿ ಕೇಳಬೇಕಾದ? ಅದೇ ನಿನಗೆ ಮೋಸ ಆದದ್ದು. ಯಾವುದು? ಕೆಲವು ಸಲ ನಮ್ಮ ತೋಟ ಅಂತ ನಾವು ಕೈ ಬೀಸಿಕೊಂಡು ಹೋದ್ರೆ ಮಳೆ ಬಂದ ಮಾರನೇ ದಿವಸ ನಾವು ಕೆಲವು ಸಲ ಜಾರಿ ಬೀಳಬೇಕಾಗ್ತದೆ. ಬಲಭದ್ರ ಸ್ವಾಮಿಯ ಮಗಳಾದಂತಹ ಕನಕಾಂಗಿ ಈಗಾಗಲೇ ಅವಳ ಅತ್ತೆಯ ಮಗನಾದ ಅಥವಾ ಮಾವನ ಮಗನಾದ ಅಭಿಮನ್ಯು ಕುಮಾರನ ಜೊತೆಯಲ್ಲಿ ಪ್ರಣಯಿನಿ ಇದ್ದಾಳೆ. ಜೀವನದಲ್ಲಿ ನಾನು ಮದುವೆ ಆಗುವುದಿದ್ರೆ ಅಭಿಮನ್ಯುವಿನ ಜೊತೆಯಲ್ಲಿ ಅಂತ ಸಂಕಲ್ಪ ಮಾಡಿದ್ದಾಳೆ.
ಗಂಡು ಹೆಣ್ಣಿನ ತೀರ್ಮಾನ ಅದೊಂದು ಗಾಂಧರ್ವ ವಿಧಿ ಅಂತ ಲೆಕ್ಕ. ಅಷ್ಟಾಂಗ ವಿವಾಹ ವಿಧಿಗಳಲ್ಲಿ ಗಾಂಧರ್ವ ನಿಷಿದ್ಧವಲ್ಲ. ಈಗ ಒಬ್ಬಾತನನ್ನು ಒಬ್ಬಾಕೆ ಪ್ರಣಯಿಸಿದ ಮೇಲೆ ಅಂತ ಹೆಣ್ಣಿಗೆ ನೀನು ನಾನು ನನ್ನ ಮಗ ಗಂಡ ಅಂತ ಹೇಳಿ ದಿಪ್ಪಣ ತಕೊಂಡು ಬಂದಿದೆಯಲ್ಲ, ನಿನಗೆ ತಲೆ ಸರಿ ಉಂಟಾ? ನನಗೆ ತಲೆ ಸರಿ ಇದ್ದ ಕಾರಣವೇ ನಾನು ಬಂದದ್ದು. ಹೇಗೆ ಅಂತ ಈಗ ಆ ಹೆಣ್ಣಿನ ಅಪ್ಪ ನನಗೆ ಲೇಖನವನ್ನು ಬರೆದ. ನಿನಗೆ ಹೆಣ್ಣಿನ ಅಪ್ಪ ಎಂತದ್ದು ಬರೀಬಹುದು. ಈಗ ಹೆಣ್ಣಿನ ಅಪ್ಪ ಎಲ್ಲಿದ್ದಾನೆ? ಈಗ ನೋಡು, ಕನಕಾಂಗಿಗೆ ಯಾರ ಜೊತೆಗೆ ಮದುವೆ ಆಗ್ತಾ ಉಂಟು? ಅಭಿಮನ್ಯುವಿನ ಜೊತೆಯಲ್ಲಿ. ಈಗ ನೀ ಹೆಣ್ಣಿನ ಅಪ್ಪ ಲೇಖನ ಬರ್ತಿದ್ದಾನಲ್ಲ, ಅವನಲ್ಲಿ ಕೇಳಿದ್ಯಾ? ಅವನಲ್ಲಿ ಕೇಳುವುದಕ್ಕೆ ಅವನು ನನಗೆ ಸರಿ ಈಗ ಮುಖ ತೋರಿಸುವ. ಅದೇ ಹೇಳಿದ್ದು ನಾನು, ಸರಿಯಾಗಿ ಮುಖ ತೋರಿಸುವುದಕ್ಕೆ ಯೋಗ್ಯತೆ ಇಲ್ಲದೆ ಇದ್ದವರ ಪತ್ರಕ್ಕೆಲ್ಲ ಮಾನ್ಯತೆಯನ್ನು ಕೊಟ್ಟು ಬಂದಿದ್ಯಲ್ಲ ನೀನು. ಹೆಣ್ಣು ಹೇಗೆ ಅಂತ ತಿಳಿಯದೆ ಬಂದಿದ್ಯಲ್ಲ, ನಿನ್ನ ದಿಬ್ಬಣಕ್ಕೆ ಇದೇ ಉತ್ತರ, ಬೇರೆ ಉತ್ತರ ಇಲ್ಲ. ನೀನು ನನ್ನ ದಿಬ್ಬಣಕ್ಕೆ ಉತ್ತರ ಕೊಡ್ಲಿಕ್ಕೆ ಜನ ನೀನು. ನಿನ್ನ ದಿಬ್ಬಣಕ್ಕೆ 2 ಸಲ ನಾನು ಉತ್ತರ ಕೊಟ್ಟೆ. ಯಾವಾಗ? ಒಮ್ಮೆ ನಿನ್ನನ್ನು ಅಪಶಕುನದ ಮೂಲಕವಾಗಿ ಬೀಳಿಸುವುದಕ್ಕೆ ನೋಡಿ ನಾನೇ, ಅದು ನೀನೇ. ಮತ್ತೊಮ್ಮೆ ವ್ಯಾಪಾರಿಯಾಗಿ ಮುಂದೆ ಬಂದು ನಿನಗೆ ಬೇಡದ ವಸ್ತ್ರಗಳನ್ನೆಲ್ಲ ಕೊಟ್ಟೆ, ಅದು ನೀನೇ. ಅದು ಯಾಕೆ ಕೊಟ್ಟದ್ದು ಗೊತ್ತುಂಟಾ? ಯಾಕೆ? ಒಂದು ಹಂತದಲ್ಲಿ ನಿನಗೆ ಅರ್ಥ ಆಗುದಿದ್ರೆ ಅರ್ಥ ಆಗಲಿ. ನೀನು ಬರುವಾಗಲೇ ಚಪ್ಪರ ಬಿತ್ತು, ಅದು ನನ್ನದೇ ಮಾಯೆ. ನೀವು ಊಟಕ್ಕೆ ಕೂತ್ಕೊಳ್ಳುವಾಗ ಎಷ್ಟೆಷ್ಟು ಊಟ ಮಾಡಿದ್ರು ಅಲ್ಲಿ ಮುಗಿದೇ ಹೋಯ್ತು, ಅದು ನನ್ನ ಮಾಯೆ. ಇಷ್ಟೆಲ್ಲ ನಿನಗೆ ಅರ್ಥ ಆಗಬೇಕು ಅಂತ ನಾವು ತೋರಿಸಿದ್ರು ಮತ್ತೂ ಅರ್ಥ ಆಗದೆ ಹುಡುಗಿ ಬೇಕು ಅಂತ ಬಂದಿಯಲ್ಲ. ಮದುವೆಯ ಮಂಟಪದಲ್ಲಿ ಈಗೊಂದು ಮಾಯಾ ಮದುವೆ ಅಂತ ಆಯ್ತಲ್ಲ, ಮದುವೆಯಲ್ಲಿ ಪ್ರಾರಂಭದಲ್ಲಿ ಏನು ಕಂಡಿತು? ಏನು ಕಂಡಿತು? ನಿನಗಲ್ವಾ ಕಂಡದ್ದು? ಯಾವಾಗ? ಇಲ್ಲಿಯಾ? ಹೌದು. ಇಲ್ಲಿ ನನಗೇನು ಕಾಣಲಿಲ್ಲ. ಆ ಮದುವೆಯ ಮಂಟಪದಲ್ಲಿ. ಹೌದು. ಏನು ನಾನು ಹೆಣ್ಣು ಕಡೆಗೆ ಬಂದದ್ದು. ಅದಕ್ಕಿಂತ ಮೊದಲೇನು ಬರಲಿಲ್ಲ? ಅದಕ್ಕಿಂತ ಮೊದಲು ಸಿಂಹ. ಹೌದಾ? ಹೌದು. ಮತ್ತೆ ಆಮೇಲೆ ಹಾವು, ಮತ್ತೆ ಆಮೇಲೆ ಹುಲಿ. ಹೌದಾ? ಹೌದು. ಇದೆಲ್ಲ ಒಂದು ನಿಜವಾದ ನೈಜವಾದ ಮದುವೆಯಲ್ಲಿ ಬಂದೀತೋ? ಬರ್ಲಿಕ್ಕಿಲ್ಲ. ಹಾಗಾದ್ರೆ ಇದೆಲ್ಲ ಯಾಕೆ ಆಗ್ತದೆ ಅಂತ ನೀನು ಯಾಕೆ ಶೋಧಿಸಲಿಲ್ಲ? ಯಾಕೆ ಶೋಧಿಸಬೇಕು? ಮತ್ತೆ ಯದುಗಳಿಗೆ ರಾಜತ್ವ ಇಲ್ಲ ಅಂತ ಹೇಳಿದ ಮೇಲೆ, ಯದುಗಳು ರಾಜತ್ವವನ್ನು ಪಡೆದಿದ್ದಾರೆ ಅಂತ ಆದ ಮೇಲೆ ಮದುವೆಗೆ ಸಿಂಹ ಹುಲಿ ಬರಬಾರ್ದು ಅಂತ ಯಾರು ಹೇಳಿದ್ರು? ಈಗ ಯದುಗಳಿಗೆ ರಾಜತ್ವ ಇಲ್ಲ ಅಂತ ಎಲ್ಲಿ ಶಾಪ ಬಂದದ್ದು? ಯಯಾತಿ ಮಹಾರಾಜರ ಶಾಪ. ಆ ನಂತರ ಎಷ್ಟು ಮಂದಿ ಚಕ್ರವರ್ತಿಗಳಾದ್ರು? ಆಗಿದ್ದಾರೆ. ಹೌದು. ಐಹೇಯನಾದಂತಹ ಕಾರ್ತವೀರ್ಯ ಯಾವ ವಂಶದವ? ಹೌದು. ಷಡ್ಚಕ್ರವರ್ತಿಗಳಲ್ಲಿ ಒಬ್ಬನಾದ. ಒಂದು ವಾಕ್ಯ ಹಿಡ್ಕೊಂಡು ಎಲ್ಲಾ ಕಾಲಕ್ಕದು ಸಂಖ್ಯಾತ ಮಾಡಬೇಡ. ನಾನು ಅದನ್ನು ಹೇಳಿದ್ದಲ್ಲ. ಮತ್ತೆ ಸಿಂಹ ಹುಲಿ ಕರಡಿ ಬಂದಾಗ ನೀನ್ ಯಾಕೆ ಪ್ರಶ್ನೆ ಮಾಡ್ಲಿಲ್ಲ ಅಂತ ಕೇಳಿದ್ದಕ್ಕೆ ಹೇಳಲಿಕ್ಕಾಗುದಿಲ್ಲ. ಯದುಗಳಿಗೆ ರಾಜತ್ವ ಬಂದಿದೆ, ಸಿಂಹ ಹುಲಿ ಕರಡಿ ಬರ್ಲಿಕ್ಕಿಲ್ಲ ಅಂತ ಹೇಳಿ. ಈಗ ಅದನ್ನೇ ಆ ವಾಕ್ಯವನ್ನು ಸ್ವಲ್ಪ ಮುಂದುವರಿಸುವ. ಯದುಗಳಿಗೆ ರಾಜತ್ವ ಬಂದಿದೆ, ಅಲ್ಲಿ ಸಿಂಹ ಹುಲಿಯೂ ಬರಬಹುದು. ಯದುಗಳಿಗೆ ರಾಜತ್ವ ಬಂದಿದೆ, ಅವರು ಒಪ್ಪಿ ಮತ್ತೆ ಇಲ್ಲ ಅಂತಲೂ ಹೇಳಬಹುದು. ಯದುಗಳಿಗೆ ರಾಜತ್ವ ಬಂದಿದೆ, ಯದುಕುಲದ ಹುಡುಗಿಯಾದಂತಹ ಕನಕಾಂಗಿ ಯಾರನ್ನೋ ಮದುವೆ ಆಗಬಹುದು. ದಿಬ್ಬಣದಲ್ಲಿ ಬಂದ ಹುಡುಗನನ್ನೇ ಮದುವೆ ಆಗಬೇಕು ಅಂತ ಇಲ್ಲ. ಯದುಗಳಿಗೆ ರಾಜತ್ವ ಬಂದಿದೆ, ನಿಶ್ಚಿತದ ಹುಡುಗನ ಜೊತೆಯಲ್ಲೇ ಮದುವೆ ಆಗಬೇಕು ಅಂತ ಇಲ್ಲ. ಯದುಗಳಿಗೆ ರಾಜತ್ವ ಬಂದಿದೆ, ನಾಳೆ ಮದುವೆ ಆದ್ರೂ ಅವಳು ಬೇರೆಯವರೊಟ್ಟಿಗೆ ಹೋಗ್ಲಿಕ್ಕೂ ಸಾಕು. ಯದುಗಳಿಗೆ ರಾಜತ್ವ ಬಂದಿದೆ, ನಿನ್ನ ಮಗ ಮದುವೆ ಆದ್ರೂ ಬೇರೆಯವರೊಟ್ಟಿಗೆ ಸಂಪರ್ಕ ಬೆಳೆಸಿ ಅವಳು ಹೆರ್ಲಿಕ್ಕೂ ಸಾಕು. ಯದುಗಳಿಗೆ ಎದುರಾಕು ನಿನಗೆ. ಅದನ್ನೆಲ್ಲ ಒಪ್ಪಿಕೊಳ್ಳುವುದಕ್ಕೆ ಇರುವ ಯಾವುದನ್ನು ಒಪ್ಪಿಕೊಳ್ತೀಯ ನೀನು? ಯಾಕೆ ನಾವು ಪ್ರಶ್ನೆ ಮಾಡಬೇಕು ಗೊತ್ತುಂಟು? ಯಾಕೆ? ಅಖಂಡವಾದಂತಹ ಆರ್ಯಾವರ್ತಕ್ಕೆ ಕೇಳುವಂತಹ ಹೊಣೆಗಾರಿಕೆಯನ್ನು ಯಾರು? ಚಕ್ರವರ್ತಿ ಮನೆತನ. ಮನೆತನದಲ್ಲಿ 1000 ಹುಟ್ಟಿಕೊಳ್ತದ್ದು ನೀನೆಂತದ್ದು? ಈಗ ನಾನು ವರ್ತಮಾನದ ಪ್ರಭು. ಯಾರು ಹೇಳಿದ್ದು ನಿನಗೆ? ನನಗೆ ಸಿಂಹಕ್ಕೆ ಯಾರಾದ್ರೂ ಪಟ್ಟಾಭಿಷೇಕ ಮಾಡ್ಲಿಕ್ಕೆ ಉಂಟು? ಸಿಂಹಕ್ಕೆ ಇಲ್ಲ. ನೀನು ಸಿಂಹವಾ? ನಾನು ಸಿಂಹವೇ. ಅಭಿನಯ ಕೇಸರಿ. ಅಭಿನಯ ಕೇಸರಿ ಇಲ್ಲ, ನಿನ್ನ ಅಭಿನಯ ಸಗಣಿ ನೀನು. ಅಭಿನಯ ಕೇಸರಿ ನೀನು ತಿಳ್ಕೊಂಡದ್ದು. ನೀನಲ್ಲ, ನಿನಗೆ ಎಂತದ್ದು ಇಲ್ಲ. ಹಸ್ತಿನಾವತಿಯಲ್ಲಿ ಯುವರಾಜ್ಯಾಭಿಷೇಕ ಆದದ್ದು ಧರ್ಮರಾಯನಿಗೆ. ಹಸ್ತಿನಾವತಿಯಲ್ಲಿ ಕಾರ್ಯಕಾರಿಣಿಯಾಗಿ ಈಗಲೂ ಇರುವುದು ಹಸ್ತಿನಾವತಿಯ ರಾಜಪೀಠದಲ್ಲಿರುವುದು ನಿನ್ನಯ್ಯನಾದಂತಹ ಧೃತರಾಷ್ಟ್ರ ಬಿಟ್ಟರೆ ನೀನು ಏನು ಅಲ್ಲ. ಹೌದು. ನಾನು ಹೇಳಿದ್ದು ಹಸ್ತಿನಾವತಿಯಲ್ಲಿ ನಡೆದಿದ್ದೇ ಇರ್ತದ. ಎಂತದ್ದು? ನಾನು ಹೇಳಿದ್ದು ಯಾವ್ದಾದ್ರು ಒಂದು ನಡೆದಿರ್ಲಿ ನೋಡುವ. ಈಗ ಇಲ್ಲಿ ನಡೆಯಲಿ. ಈಗ ನಿನ್ನ ಮಗನಿಗೆ ನನ್ನ ಮನೆ ಅಲ್ಲ. ನಿನ್ನ ಮನೆಯಲ್ಲಿ ನಡೆಯದೇ ಇದ್ದದ್ದನ್ನು ನಡೆಸ್ತೇನೆ ಅಂತ ಹೋಗುವುದು ಬೇಡ. ಸಾಧಿಸುವುದೆಂತದ್ದು? ನಿನ್ನ ತಮ್ಮ ಪೆಟ್ಟುದಿಂದ, ನಿನ್ನ ಮಗ ಪೆಟ್ಟುದಿಂದ, ನಿನ್ನ ಸಖ ಪೆಟ್ಟುದಿಂದ ನೀನೊಬ್ಬ ಮಾತ್ರ ತಿನ್ಲಿಕ್ಕೆ ಬಾಕಿ. ನಾನು ಅದನ್ನೇ ಹೇಳಿದ್ದು. ಯುದ್ಧದಲ್ಲಿ 3 ಸಲ ಸೋತವ, 4ನೇ ಸಲ ಗೆಲ್ಲಿಕ್ಕಿಲ್ಲ ಅಂತ ಹೇಳಿಕ್ಕಿಲ್ಲ. ಜನ್ಮದಲ್ಲಿ ಯಾರಿಗಾದ್ರೂ ಹೊಡೆದದ್ದನ್ನು ಒಂದು ಹೇಳು. ಹೊಸ ಪ್ರಸಂಗ ಬರೀತಾರೆ. ಹೊಸ ಪ್ರಸಂಗ. ಹೊಸ ಪ್ರಸಂಗದಲ್ಲಿ ನಿಮಗೆ ಗುರುಕುಲ ಚೂಡು ಮಾಡಿ ಯಾರು ಹೆದರಬೇಕು. ಮದುವೆಗೆ ಬಂದವರು ಯಾರು ಓಡಬೇಡಿ. ಒಳ್ಳೆ ಊಟ ಉಂಟು. ಒಂದು ನೆನಪಿಟ್ಟುಕೊಳ್ಳಿ ಎಲ್ಲರೂ, ಋಣಾನುಬಂಧ ರೂಪ
ರೂಪೇಣ ಪಶುಪತ್ನಿ ಸುತಾಲಯ. ಯಾವ ಹೆಣ್ಣು ಯಾರಿಗೆ ಎನ್ನುವುದು ಇಲ್ಲಿ ನಿರ್ಣಯ ಆಗುವುದಲ್ಲ. ಸೃಷ್ಟಿ ಮಾಡುವಾಗಲೇ ಭಗವಂತನಾದ ಬ್ರಹ್ಮದೇವ ಹಣೆಯಲ್ಲಿ ಬರೆದಿರ್ತಾನೆ. ನಾವು ಕೇವಲ ಹುಡುಕುವುದು ಮಾತ್ರ. ಅದಕ್ಕೆ ಇದು ಸರಿಯಾ, ಇದಕ್ಕೆ ಅದು ಸರಿಯಾ ಅಂತ. ಅಭಿಮನ್ಯುವಿಗಾಗಿಯೇ ಹುಟ್ಟಿಕೊಂಡಿರುವಂತಹ ಕನಕಾಗಿ ಲಕ್ಷಣ ಕುಮಾರನಿಗೆ ಹೇಗೆ ಹೆಣ್ಣಾಗ್ತಾಳೆ? ಅದಕ್ಕಾಗಿ ನಾನು ಮುಂದೆ ನಿಂತು ಮದುವೆ ಮಾಡಿಸಿದ್ದೇನೆ. ಇಂತಹ ಒಂದು ಕಲ್ಯಾಣ ಕಾರ್ಯಕ್ರಮವನ್ನು ಯಾರು ಆಯೋಜಿಸಿದ್ದಾರೋ, ಯಾರಲ್ಲಿ ಆಡಿದ್ದಾರೋ, ಆಡಿಸಿದ್ದಾರೋ, ನೋಡಿಸಿದ್ದಾರೋ, ಕೇಳಿಸಿದ್ದಾರೋ ಅಂಥವರಿಗೆಲ್ಲರಿಗೂ ಕ್ಷೇತ್ರಾಧಿಪತಿಯಾದಂತಹ ದುರ್ಗಾ ಪರಮೇಶ್ವರಿ ದೇವಿ ಸರ್ವದಾ ಮಂಗಲವನ್ನು ಸಂಪದವನ್ನು ಕರುಣಿಸಲಿ ಎಂಬ ಹಾಗೆ ಕೇಳಿಕೊಳ್ಳುತ್ತಾ ಕತೆಗೆ ಮಂಗಲವನ್ನು ಹಾಡುವನೇ ಸಭ್ಯ ಸಮಾಜದಿಂದ ಪಡೆಯುತ್ತೇನೆ. ಭದ್ರಂ ಶುಭಂ. ಮಂಗಳ ಜಯ ಜಯ ರಾಮಚಂದ್ರನಿಗೆ ಮಂಗಲ ದಶರಥನೊದನಗಿ ಮಂಗಳ ತ್ರಿಗುಣಾತ್ಮಕ ಶ್ರೀದೇವಿಗೆ ಮಂಗಲ ದುರ್ಗಾ ಪರಮೇಶ್ವರಿಗೆ ಮಂಗಲಂ ಜಯ ಮಂಗಲಂ ಮಂಗಳ ಮಹಾಗಣಪತಿಗೆ ಮಂಗಲಂ ಮಂಗಲಂ ಮಂಗಲ